ಶ್ರೀ ಗುರುಗಣಾಧಿಪತಯೇ ನಮಃ. ಶ್ರೀ ಸರಸ್ವತಯೇ ನಮಃ. ಸುಂದರಾಂಗ ಸುಕಲಾನ್ವಿತ ಶುಭಚರಣ ಸುಂದರಾಂಗ ಸುಕಲಾನ್ವಿತ ಶುಭಚರಣ ಕಟಿ ಶೋಭಿತ ವ್ಯಾಢ್ಯ ಸುಬಂಧನ ಪ್ರಸಂಗ ಕೋಟಿ ಸದೃಶ ಕಿರಣ ಸದೃಶ ಕಿರಣ ಸದೃಶ ಕಿರಣ ಚಂದನಾಂಗ ಚರ್ಚಿತ ಸುಮನೋಹರ ಚಂದನಾಂಗ ಚರ್ಚಿತ ಸುಮನೋಹರ ಮಂದಹಾಸ ಮಹಿಮಾ ಬುದ್ಧಿ ಶುಭಕರ ಚಂದನಾಂಗ ಚರ್ಚಿತ ಸುಮನೋಹರ ಮಂದಹಾಸ ಮಹಿಮಾ ಬುದ್ಧಿ ಶುಭಕರ ವದನ ತ್ರೈಲೋಕ್ಯ ಸುಮೋಹನ ವಾದನ ವದನ ವಾರಣಾಸಿವರನಾಯಕ ಸನ್ನುತ ನಾರದಾದಿ ಮುನಿ ವಂದಿತ ಪದಯುಗ ವಾರಣ ವದನ ಗಣಪ Hol. ಆತ್ಮೀಯರೇ, ಸೇವಾ ಭಾರತಿ ರಿಜಿಸ್ಟರ್ಡ್ ಜೋಡ್ಕಲ್ ಇದರ ವತಿಯಿಂದ 33ನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಈ ಒಂದು ಸುಸಂದರ್ಭದಲ್ಲಿ ಇದೀಗ ಪ್ರಸಿದ್ಧ ಕಲಾವಿದರ ಕೊಡುವಿಕೆಯಲ್ಲಿ ಯಕ್ಷಗಾನ ತಾಳಮದ್ದಳೆಯು ಸಂಪನ್ನಗೊಳ್ಳಲಿಕ್ಕಿದೆ. ಈಗ ಒಂದು ಸಣ್ಣ ಗೌರವಾರ್ಪಣೆ ಕಾರ್ಯಕ್ರಮ ಜರುಗಲಿದೆ. ಈ ಒಂದು ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮವು ನಿರಂತರವಾಗಿ 25 ವರ್ಷದಿಂದ ನಡೆಯುತ್ತಾ ಬರುತ್ತಿದ್ದು, ಈ 25ನೇ ವರ್ಷದ ಸವಿ ನೆನಪಿಗಾಗಿ ಕಲಾವಿದರಿಗೆ ಸಣ್ಣ ಗೌರವಾರ್ಪಣೆಯನ್ನು ನೀಡಲಿದ್ದೇವೆ. ಈ ತಾಳಮದ್ದಳೆಯಲ್ಲಿ ಇಂದು ಪ್ರಥಮ ಹಂತದಲ್ಲಿ ಭಾಗವತರಾಗಿ ಇರುವಂತಹ ಶ್ರೀ ದೇವಿ ಪ್ರಸಾದ್ ಆಳ್ವ ತಲಪಾಡಿ ಇವರು ನಮ್ಮೊಂದಿಗಿದ್ದಾರೆ. ಇವರಿಗೆ ನಮ್ಮ ಉತ್ಸವ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀಧರ್ ಹೊಳ್ಳ ಕಯ್ಯಾರು ಇವರು ಶಾಲು ಹಾಗೂ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ.
ಅದೇ ರೀತಿ ಬರಲಿ ಬರಲಿ ಬನ್ನಿ 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 ಕೊಡಿ. ಅದೇ ರೀತಿ ಚಂಡಿವಾದಕರಾಗಿ ನಮ್ಮ ಜೊತೆ ಇರುವವರು ಶ್ರೀ ಮರಿಯಯ್ಯ ಬಲ್ಲಾಳ್ ಅವರಿಗೂ ಕೂಡ ಉತ್ಸವ ಸಮಿತಿಯ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಅವರಿಗೆ ಶ್ರೀ ಜನಾರ್ದನ ಪೊನ್ನೆತ್ತೋಡು ಉತ್ಸವ ಸಮಿತಿಯ ಕೋಶಾಧಿಕಾರಿ ಶಾಲಿನ ಗೌರವ ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಜನಾರ್ದನ ಪೊನ್ನೆತ್ತೋಡು. ಅದೇ ರೀತಿ ಮದ್ದಳೆ ವಾದಕರಾಗಿ ನಮ್ಮ ಜೊತೆ ಇರುವವರು ಶ್ರೀ ರಾಜಾರಾಮ ಬಲ್ಲಾಳ್ ಚಿಪ್ಪಾರು ಇವರಿಗೂ ಕೂಡ ನಾರಾಯಣ ಶೆಟ್ಟಿ ಕೈಯಾರು ಬಂದು ಶಾಲಿನ ಗೌರವ ನೀಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಕೊಡ್ತಿ ಹೇಳ್ಕೊಡು. ಅರ್ಥಧಾರಿಗಳಾಗಿ ನಮ್ಮ ಜೊತೆ ಇರುವವರು ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ ಅವರಿದ್ದಾರೆ, ಹಾಗೂ ಸುಣ್ಣಮ್ಮಳ ವಿಶ್ವೇಶ್ವರ ಭಟ್, ಜಬ್ಬಾರ್ ಸುಮೋ, ಉಜೀರ್ ಅಶೋಕ್ ಭಟ್, ಮುರಳೀಧರ ಯಾದವ್, ಜಯಪ್ರಕಾಶ್ ಇವರಿಗೂ ಕೂಡ ಉತ್ಸವ ಸಮಿತಿಯ ವತಿಯಿಂದ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ ಅವರು ವೇದಿಕೆ ಬಂದು ಸಣ್ಣ ಒಂದು ಶಾಲಿನ ಗೌರವವನ್ನು ಸ್ವೀಕರಿಸಬೇಕಾಗಿ ಬೀಳುತ್ತೇನೆ. ಇನ್ನೂರು ಅರ್ಥಧಾರಿಗಳು ಸುಣ್ಣಮ್ಮರ ವಿಶ್ವೇಶ್ವರ ಭಟ್ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತೇನೆ. ಅವರಿಗೂ ಕೂಡ ಉತ್ಸವ ಸಮಿತಿಯ ವತಿಯಿಂದ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕುಂಜಣ್ಣ ರೈಗಳು ಬಂದು ಅವರಿಗೆ ಶಾಲಿನ ಗೌರವ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕುಂಜಣ್ಣ ರೈಗಳು ಬಂದು ಶಾಲಿನ ಗೌರವ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇನ್ನೋರವರು ಉಜಿರೆ ಅಶೋಕ್ ಭಟ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಉತ್ಸವ ಸಮಿತಿ ವತಿಯಿಂದ ಸ್ವಾಗತವನ್ನು ಬಯಸ್ತಾ ಶ್ರೀ KP ನಾರಾಯಣ ಪಟ್ಲ ಅವರು ಬಂದು ಅವರಿಗೆ ಶಾಲಿನ ಗೌರವ ನೀಡಬೇಕಾಗಿ ಕೇಳಿಕೊಳ್ತೇನೆ. ಉಜಿರೆ ಅಶೋಕ್ ಭಟ್ ಅವರಿಗೆ. ಇನ್ನೂರವರ ಅರ್ಥಧಾರಿಗಳು ನಮ್ಮವರೇ ಆದಂತಹ ಶ್ರೀ ಜಬ್ಬಾರ್ ಸಮ ಸಂಪಾಜೆ ಅವರಿಗೂ ಕೂಡ ಉತ್ಸವ ಸಮಿತಿಯ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಲೋಕೇಶ್ ನೋಂಡ್ ಅವರು ಬಂದು ಶಾಲಿನ ಗೌರವ ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇನ್ನೂರು ಅರ್ಥಧಾರಿಗಳು ಮುರಳೀಧರ ಯಾದವ್ ಅವರು ಕೂಡ ಈ ಉತ್ಸವ ಸಮಿತಿಯ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಮಿಥುನ್ ಜೋಡ್ಕಲು ಅವರಿಗೆ ಹಾರ್ದಿಕ ಶಾಲು ಹಾಗೂ ಸ್ಮರಣಿಕೆ ನೀಡಬೇಕೆ ಕೇಳಿಕೊಳ್ಳಿ.
ಅದೇ ರೀತಿ ಇನ್ನೋರ್ವರು ಹಿಮ್ಮೇಳವಾದಕರು ನಮ್ಮ ಜೊತೆ ಇರುವವರು ಕೃಷ್ಣ ಪ್ರಕಾಶ್ ಉಳಿತಾಯ ಕರ್ನಾಟಕ ಬ್ಯಾಂಕಿನಲ್ಲಿ ಉನ್ನತ ಹುದ್ದೆಯಲ್ಲಿರುತ್ತಾ ಸುಪ್ರಸಿದ್ಧ ಒಂದು ಹಿಮ್ಮೇಳವಾದಕರಾಗಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಅವರಿಗೆ ಸುರೇಶ್ ಹೊಳ್ಳಕಯ್ಯರವರು ಶಾಲಿನ ಗೌರವ ನೀಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಕೃಷ್ಣ ಪ್ರಕಾಶ್ ಉಳಿತಾಯ ಇವರಿಗೆ ಸುರೇಶ್ ಹೊಳ್ಳವರು ಶಾಲಿನ ಗೌರವ ನೀಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಅದೇ ರೀತಿ ಸ್ತುತಿ ಪದ್ಯವನ್ನು ಹಾಡಿದಂತಹ ಶಿಶಿರ್ ಬಂದು ಸಣ್ಣ ಒಂದು ಶಾಲಿನ ಗೌರವ ಸ್ವೀಕರಿಸಬೇಕಾಗಿ ವಿನಂತಿ. ರತ್ನಾಕರ ಶೆಟ್ಟಿ ಅವರು ಬಂದು ಈ ಒಂದು ಶಾಲಿನ ಗೌರವ ನೀಡಬೇಕಾಗಿ ವಿನಂತಿ. ರತ್ನಾಕರ ಶೆಟ್ಟಿ, ಶಿಶಿರ್. ಇನ್ನೀಗ ಕೆಲವೇ ಸೆಕೆಂಡ್ಗಳಲ್ಲಿ ಈ ಒಂದು ದಯವಿಟ್ಟು ರಾಜಾರಾಮ್ ಬಲ್ಲಾಳ್ರು ಕೂಡ ಈ ಒಂದು ಸಣ್ಣ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. ರಾಜಾರಾಮ್ ಬಲ್ಲಾಳ್ರು ಕೂಡ ಸಣ್ಣ ಒಂದು ಉತ್ಸವ ಸಮಿತಿ ವತಿಯಿಂದ ನೀಡುವಂತಹ ಸ್ಮರಣಿಕೆಯನ್ನು ನೀಡಬೇಕಾಗಿ ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಇನ್ನು ಕೆಲವೇ ಸೆಕೆಂಡ್ಗಳಲ್ಲಿ ಉತ್ತರ ಗೋಗ್ರಹಣ ಶಲ್ಯ ಸಾರಥ್ಯ ತಾಳಮದ್ದಳೆ ಇದೀಗ ನಿಮ್ಮ ಮುಂದೆ. ಅಂಬುರು ಹದಣನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯುಣು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜೆಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಕ್ಕೆ ಬೊಡ ಮಾಡುತ್ತ ವರ್ಣಿಪೆನಿ ಕಥಾಮೃತವ ಬಳಿಕಲಿತನು ಭದ್ರಪೀಠದಿ ಕೆಲವಿನಲಿ ಗಣಿಕಾ ಸಮೂಹದ ಬಳಸಿನಲಿ ಮೆರೆದಿರಲು ಕಂಡನು ಗೋಪನುತ್ತರನ ಬಳಿಕಲಿತ್ತಲು ಭದ್ರಪೀಠದಿ ನಾವು ಪೀಠಭದ್ರರಲ್ಲ. ಪೀಠಭದ್ರರಾದ್ರೆ ಮೊದಲೇ ಬಂದು ಕೂತ್ಕೊಳ್ಳೋದಿಲ್ಲ, ಬೇರೆ ಕೂತ್ಕೊಳ್ಬೇಕು ಅಂತ ಭದ್ರಪೀಠ ನಮ್ಮದ್ದು, ಮತ್ತೆ ಅಲುಗಾಡ್ಲಿಕ್ಕಿಲ್ಲ. ಮತ್ಸ್ಯ ದೇಶದ ರಾಜಕಾರಣವು ಅಲುಗಾಡ್ಲಿಕ್ಕಿಲ್ಲ. ಯಾವ ದೇಶದಲ್ಲಿ ಪೀಠಭದ್ರರಿರ್ತಾರೆ ಅಲ್ಲಿ ರಾಜಕಾರಣ ಅಲುಗಾಡುತ್ತದೆ, ನಮ್ಮಲ್ಲಿಲ್ಲ. ಹೇಳಿದ್ರಲ್ಲ ನೀವು ಉತ್ತರ ಕುಮಾರ, ವಯೋವೃದ್ಧರಾದಂತಹ ತಂದೆಯವರು ಇನ್ನೂ ಬದುಕಿದ್ದಾರೆ. ಹಾಗೆ ಉತ್ತರ ಕುಮಾರ ಎಲ್ಲಿಯಾದ್ರೂ ಅವರು ಹೋದ್ರು ನಾನು ಅವರು ಹೋಗಬೇಕು ಅಂತ ನಾ ಕಾಯುವುದಲ್ಲ. ಹುಟ್ಟಿದವನಿಗೆ ಸಾವುಂಟು. ಹಾಗಾದ್ರೆ ಏನು? ಭೂಮಿಂಜಯ ನಮಗೆ ಪೈತೃಕವಾದಂತಹ ಹಿನ್ನೆಲೆ. ಹುಟ್ಟುವಾಗಲೇ ನನಗಿಟ್ಟ ನಾಮಕರಣ. ಪ್ರಪಂಚದಲ್ಲಿ ಮಹಾವ್ಯಕ್ತಿತ್ವ ಎರಡು. ಒಬ್ಬ ಧನಂಜಯ,
ಆ ಪಾಂಡವ ಮಧ್ಯಮನಾದಂಥ ಅರ್ಜುನ ಧನಂಜಯ. ಹ್ಮ್ ಹಾ, ನಾನು ಭೂಮಿಂಜಯ. ಓ ನನ್ನನ್ನು ಬಿಟ್ಟರೆ ಅರ್ಜುನ. ಹಾ ಹಾ, ಅರ್ಜುನನು ಭೂಮಿಂಜಯ ಅಲ್ಲ, ಧನಂಜಯ. ಹ್ಮ್ ಹಾಗಾದ್ರೆ ನಮ್ಮ ಪೀಠ ಯಾಕೆ ಭದ್ರ? ಯಾಕೆ? ಮೂರು ಮೂರ್ತಿಗಳ ಪೀಠವೂ ಭದ್ರ ಅಲ್ಲ. ಆ ಬ್ರಹ್ಮದೇವರು ಕುಳಿತುಕೊಳ್ಳುವಂತಹದ್ದು ಕಮಲಾಸನ. ಸಂಜೆಗೆ ಮುದುಡಿದಿಲ್ವ ಬ್ರಹ್ಮದೇವರು ತಾವರೆಯ ಒಳಗೆ. ಆ ಮಹಾವಿಷ್ಣು ಶೇಷಶಾಹಿ. ಹ್ಮ್ ಗರುಡ ಬರುವಾಗ ಹೆಡೆ ಮಡಿಸುವುದು, ನಾಗ ಹೊರಟು ಹೋಗುವುದು. ಆ ವಿಷ್ಣುದೇವರದ್ದು ಅಲ್ಲ ಭದ್ರ ಅದು. ಕೈಲಾಸವಾಸಿಯಾದಂತಹ ಶಿವದೇವರದ್ದು ಭದ್ರವಂತ ಕೇಳ್ತೀರಾ? ಹಾ ಬಿಸಿಲು ಬೀಳುವಾಗ ಮಂಜುಗಡ್ಡೆ ಕರಗುವುದು, ಶಿವಪಾರ್ವತಿಯರು ಜಾರಿ ಕೆಳಗೆ ಬರುವುದು. ಆ ಆ ಕಾರಣದಿಂದ ಅಲ್ಲ. ಹ್ಮ್ ಸೌಂದರ್ಯ ಪಾರಾವರ, ಸೌಂದರ್ಯ ರತ್ನಾಕರ. ನನ್ನ ಬಗೆಗೆ ನೋಡಿ ಜನ ಹೊಗಳಿಕೆಯ ಮಾತುಗಳು. ಓ ವರ್ಗ ನೋಡಿ ನಮ್ಮದ್ದು. ಇದೆಲ್ಲ ನಮ್ಮ ಮಾವಯ್ಯನ ಸಂಗ್ರಹ. ಇದು ಹಾ ಕೀಚಕ ಭೂಪತಿಯದ್ದು. ಹ್ಮ್ ಎಲ್ಲ ಹದಿಹರೆಯದ ತರುಣಿಯರು. ಹ್ಮ್ ಹಾ, ಮತ್ತೆ ಮುಟ್ಟಿದ್ರೆ ಕೈ ತೊಳಿಬೇಕು. ಯಾಕೆ? ಯಾಕೆ ಅಂತ ಕೇಳಲಿಕ್ಕಿಲ್ಲ. ಎಲ್ಲರೂ ಹಿಡಿದು ಕೈ ತೊಳೆದು ಮುಟ್ಟಬೇಕು ಅಂತ. ಹಾ. ಕೈ ತೊಳೆದು ಮುಟ್ಲಿಕ್ಕೆ ನಮ್ಮತ್ತ ಕೈಯಲ್ಲಿ ಏನುಂಟು? ಹಾ. ಮುಟ್ಟಿದ್ರೆ ಅಂದ್ರೆ ಆ ಸ್ಪರ್ಶ ಸುಖ ನಿಮಗೆ ಸಿಕ್ಕಬಾರದು. ಹಾಗೆ ಕೆಲವರಿಗೆ ಆಗ ಉಂಟು, ಕ್ರಮ ಉಂಟು. ಹ್ಮ್ ಏನೇ ಹೇಗೆ ತಾಗಿತ್ತವ ತಾಗ್ಲಿಲ್ಲ, ಸ್ವರೂಪ ತಾಗಿತ್ತು ಅಂತ ಹಾ. ಅವನಿಗೆ ಅದರಲ್ಲೇ ಸುಖ. ಹ್ಮ್ ನಮಗ ಹಾಗಲ್ಲ. ಹೋಗ್ಲಿ, ಹೆಚ್ಚು ಮಾತಾಡ್ಲಿಕ್ಕೆ ಸಮಯವೂ ಇಲ್ಲ. ಹಾ. ಯಾರಂತೆ ಅದು ಹೊರಗೆ? ಒಳಗೆ ಹಿಂದೆಗೆ ಎಲವೊಳಗೆ ಹಿಂದೆಗೆ ಬಂದೆ ಮೂಗಿನ ಮೇಲೆ ಬಿಳುಪಾಗಿ ತೋರುವುದಿದೇನು ಕಲಹದಲ್ಲಿ ನಿನ್ನೆ ಮತ್ಪಿತ ಗೆಲಿದುದೇನಾಯ್ತು ಇಳು ಪಂಜಬೇಡನಲು ಸಿದ್ಧ ಏನವು ನೀ ಮಾತಾಡೋದೇ ನನಗೆ ಕೇಳುವುದಿಲ್ಲ. ದೊರೆ ಏನು ಬೆಳಗ್ಗೆ ಫಲಾರ ಆಗ್ಲಿಲ್ವಾ? ಬರುವಾಗ ಬೆಳಗ್ಗೆ ಫಲಾರ ಆಗ್ಲಿಲ್ವಾ ಕೇಳಿದ್ದು ನಾನು. ಓ ಫಲಾರ ಬೆಳಗ್ಗೆ ಆಗ್ಲಿಲ್ವೋ? ಆಗಿದೆ ಆಗಿದೆ. ಮತ್ತೆ ಯಾಕೆ ಧ್ವನಿ ಅಡಗಿದ್ದು? ಧ್ವನಿ ಹೇಳಿದಾಗೆ ನೀ ಯಾರು ಹೇಳಿದಾಗೆ? ಧ್ವನಿ ಹಾ. ಗೋಪಾಲಕನಲ್ಲುವೆ. ಗೋಪಾಲಕನಿಗೆ ಹೈ ಹುಯಿ ಅಂತ ಹೆಚ್ಚು ಶಬ್ದ ಬೇಕು. ಹೌದು. ಮತ್ತೆ ಆದ್ರೆ ಬರುವಾಗ ಹಾ ಅಷ್ಟು ಬೇಗನೆ ಸ್ವರವನ್ನು ತೆಗಿಲಿಕ್ಕೆ ಆಗ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಹಾ ಯುವರಾಜರ ಮುಂಭಾಗದಲ್ಲಿ ಬಂದು ಹೇಗಪ್ಪ ಛೇ, ಏನು ಹೊಸಬನ ನೀನು? ಏನು ನಾನು ಭಯೋತ್ಪಾದಕನ ಯುವರಾಜರ ಮುಂದೆ? ಹಾ. ನಿಮ್ಮನ್ನು ಸಾಕುವುದು, ಸಲಹುವುದು ಹಾ. ನಿಮ್ಮ ಮನೆಯವರೆಗೆ ಹಾ. ನೋಡಿಕೊಳ್ಳುವ ನಾನಲ್ಲ. ನನ್ನ ಮುಂದೆ ಭಯ ಆದ್ರೆ ನಿನಗೆ, ಮತ್ತೆ ನೀನನ್ನು ಗೋವುಗಳನ್ನೆಗೆ ನೀನೆಲ್ಲ ಕೋಡು ಮೂಡುವಾಗ ಹೆದರಿ ಓಡಿದ್ರೆ ಹಾಗೆಲ್ಲ ಓಡುವವಲ್ಲ. ಮತ್ತೆ ನಾವು- ಆದ್ರೂ ನೀನು ಏದುಸಿರು ಬಿಡ್ತಾ ಇದ್ದಿ. ಹಾ. ಕಮ್ಮಾರನ ತಿದಿಯಂತೆ ಹಾ. ನಿನ್ನ ಎದೆ ಬಡಿತ ನೋಡಿದ್ರೆ ಲಬ್ ಡಬ್ ಲಬ್ ಡಬ್. ಹಾ. ಎಲ್ಲವೋ ಢಗೆಯಿಂದ ಯಾಕೆ ಬರ್ತಾ ಇದ್ದಿ? ಹಾ. ಭೀತರಾಗಿದ್ದಿ, ಹಾ. ನಡಗುತ್ತಾ ಉಂಟು. ಹಾ. ತೊದಲ್ ನೋಡಿ, ಹಾ. ಅದೇ ಮೂಗಿನ ತುದಿಯಿಂದ ನೆತ್ತಿಯವರೆಗೆ ಎಂತದದು? ಅದು ಗೊತ್ತಾಗ್ಲಿಲ್ವ ನಿಮಗೆ? ಅಲ್ಲ, ಎಂತದ್ದು ಅಂತ ನನಗೆ ಗೊತ್ತಾಗಿದೆ, ನಿನಗೆ ಗೊತ್ತುಂಟು ಅಂತ ಹೇಳಿದ್ದಾನು. ನನಗೆ ಯಾವತ್ತೂ ಕೂಡ ಒಂದು ನಾಮ ಹಾಕುವ ಅಭ್ಯಾಸ ಉಂಟು. ನಾನು ಅಪಾಯವೇ ಈ ದೇಶದಲ್ಲಿ ಅವರು ಹಾ. ಮೂಗಿನ ತುದಿಯಿಂದ ನೆತ್ತಿಯವರೆಗೆ ಆದ್ರೆ ನಾಮ ಎರಡು- ಹಾಕುವುದು. ಎರಡು- ಯಾಕೆ ನಾಮ ಹಾಕ್ತಾರೆ? ಬೇರೆಯವರು ಹಾಕಬಾರದು ಅಂತ ಹಾಕಿಕೊಳ್ಳೋದು. ಹಾ. ಹೌದೌದು, ಅವರಷ್ಟು ಉಗ್ರಗಾಮಿಗಳು ಈ ದೇಶದಲ್ಲಿಲ್ಲ. ಹಾ. ನಾನು ಅವರನ್ನು, ಆದ್ರೆ ನೀನು ಆ ನಾಮ ಹಾಕ್ಲಿಲ್ಲ. ದೊರೆ ನೀನು ಹಾಕಿದ್ದು ಬಿಳಿ ನಾಮ. ಹೌದೌದು. ಹಾಗನ ನೀನು ಹಾಕಿದ್ದೋ ಅಥವಾ ಯಾರಾದ್ರೂ ನಿನಗೆ ನಾಮ ಹಾಕಿದ್ದೋ? ಹಾ. ಅದು ಸುಣ್ಣದ ಬರೆ ಅಂತ ಗೊತ್ತಾಗಿದೆ. ಹಾ. ಏನು 3 ಮಾರ್ಗ ಸೇರುವಲ್ಲಿ ನಿಂತುಕೊಳ್ಳಿಕ್ಕೆ ಉಂಟಾ? ಹಾ. ವೀಳ್ಯ ಹಾಕುವವರೆಲ್ಲ ಇನ್ನು ಸುಣ್ಣ ಹುಡುಕುದು ಬೇಡ ಅಂತ ವೀಳ್ಯದೆಲೆಯನ್ನೇ ನಿನ್ನ ಹಣೆಗೆ ಉಜ್ಜುದು, ಹಾ. ಮಡಚಿ ತಿನ್ನುವುದು. ಹಾ. ಹಾಗಾದ್ರೆ ಸುಣ್ಣದ ನಾಮ ಹೇಳದಿದ್ದಾರೆ. ಯಾಕೆ ಓಡೋಡಿ ಬಂದಿದ್ದಿ? ದೊರೆ- ಯಾಕೆ ಕೈಕಾಲು ಬಿಡುತ್ತಿದ್ದಿ? ದೊರೆ- ಯಾಕೆ ನಿನಗೆ ಅಲ್ಲಾಟಾಗಿದೆ? ಹಾ. ಯಾಕೆ ನಿನ್ನ ಕಮ್ಮನದ ತಿದಿಯಾಗಿದೆ? ಹಾ. ಕೈ ನಡುಕ, ಕಾಲ್ ನಡುಕ ಅನ್ನೋ ತೊದಲ್ ನೋಡಿ ಹುಬ್ಬ ಇಡೀ ನಡುಗುತ್ತಾ ಉಂಟು. ಹೋ. ಏನು ಚಳಿ ಜ್ವರವೋ? ಹಾ. ಮಳೆಯಲ್ಲಿ ನೆನೆದಿದ್ಯಾ? ಹಾ. ಅಥವಾ ಹೊಟ್ಟೆಗೇನು ಬೀಳ್ಲಿಲ್ವೋ? ಓಹೋ. ಅಥವಾ ಮನೆಯಲ್ಲೆಲ್ಲರೂ ಎರಡು ಹೊಡೆದು ಕಳುಹಿಸಿದ್ರೋ? ದೊರೆ- ಎಲ್ಲಿಂದ ಬಂದಿದ್ದಿ? ಯಾಕೆ ಬಂದಿದ್ದಿ? ಯಾಕೆ ಓಡಿ ಬಂದಿದ್ದಿ? ದೊರೆ ಓ. ಬರುವುದಕ್ಕೂ ಒಂದು ಕಾರಣ ಉಂಟು. ಹಾ? ಜಿಯಾ ಜೀಯ ಬಂದಿದೆ ಕೌರವೇಶ್ವರನ ಸೈನ್ಯ ಜೀಯ ಜೀಯ ಬಂದಿದೆ ಕೌರವೇಶ್ವರನ ಸೈನ್ಯ ಸಮುದಾಯ ಬಡು ದಿಕ್ಕಿನಲ್ಲಿಯೇ ನೋಯಿಸಿದರೆಮ್ಮ ತುರುಗಳನ್ನು ಕೋಲ್ಪಿ
ಧರಿದವರಾಯುಧವ ನೋಡಲರಿದೆ ಮಗೆ ಜೀಯ ಬಂದಿದೆ ಕೌರವೇಶ್ವರನ ಸೈನ್ಯ ಜೀಯ ದೊರೆ ಓ ಯಾವತ್ತಿನ ಹಾಗೆ ಆ. ಹಟ್ಟಿಯಿಂದ ಗೋವುಗಳನ್ನೆಲ್ಲ ಬಿಟ್ಟು ಆ, ನಮ್ಮಲ್ಲಿ ಆಗಿರುವಂತಹ ದಟ್ಟವಾದಂತಹ ಹುಲ್ಲುಗಾವಲಿಗೆ ಕರಕೊಂಡು ಹೋಗಿ ಆ, ಸರಿಯಾಗಿ ಹೊಟ್ಟೆ ತುಂಬಿಸಿಕೊಂಡು ಬರುವವ. ಆ. ಆದ್ರೆ ಇವತ್ತು ನಡೆದಂತಹ ಅಲ್ಲ, ಗತಿಯೇ ಹುಲ್ಲು ಬೇರೆ ಆಗಿ ಆಗಲಿ ಹೋಗಿದೆ. ಹೋಗಿಲ್ಲ, ನೀನು ಅವಸರ ಮಾಡಿದ್ರೆ ಹೌದಾಗುದಿಲ್ಲ. ಹಾ ನನಗೆ ಮಾತಾಡ್ಲಿಕ್ಕೆ ಕೊಡಬೇಕು, ಇಲ್ಲದೆ ಪ್ರಸಂಗ ಮುಂದೆ ಹೋಗುದಿಲ್ಲ. ಓಹೋ ಆಯ್ತಾ? ಇದು ನೀನು ಹುಲ್ಲುಗಾವಲಿಗೆ ಹೋಗಿ ಹೊಟ್ಟೆ ತುಂಬಿಸಿದ ಯಾಕೆ ನೀನು? ನಾನಲ್ಲ, ದನಗಳನ್ನು ಕರ್ಕೊಂಡು ಹೋಗು. ನೀ ಹೇಳಿದಾಗೆ ಅಶ್ವಪಾಲಕ ಅಲ್ವಾ? ಹಾ ಅಶ್ವಪಾಲಕ ಅಲ್ವಾ? ಅಶ್ವಪಾಲಕ ನಾನು. ಅಶ್ವಪಾಲಕನಿಗೆ ಹಟ್ಟಿಯಲ್ಲಿ ಏನು ಕೆಲಸ ಉಂಟು? ಬಿಚ್ಚಿಕೊಂಡು ಹೋಗಬೇಕಲ್ಲ ಎಲ್ಲರೂ. ಅಶ್ವಪಾಲಕನಿಗೆ ಹಟ್ಟಿಯಲ್ಲಿ ಕೆಲಸ ಏನುಂಟು? ಹಟ್ಟಿಯಲ್ಲಿ ಗೋವುಗಳನ್ನು ರಕ್ಷಣೆ ಮಾಡಬೇಕು. ಗೋಪಾಲಕ ಹೇಳು. ಗೋಪಾಲಕನ. ಹೌದು ಹೇಳ್ತಿ. ಹೌದು, ಹಾ. ಪಶುಪಾಲಕಲ್ಲ ಗೋಪಾಲಕನ. ಆ, ಪಶುಪಾಲಕ ಅಂದ್ರೆ ಗೋಪಾಲಕ ಅಲ್ವಾ? ಎರಡು ಒಂದೇ ಅರ್ಥ. ಗೋಪಾಲಕ ಅಂದ್ರೆ ಪಶುಪಾಲಕನ? ಪಶುವನ್ನು ಪಾಲನೆ ಮಾಡುವ ಪಶುಪಾಲಕ, ಆ, ಗೋವನ್ನು ಗೋವುಗಳನ್ನು ಕಾಪಾಡುವ ಗೋಪಾಲಕ. ಹಾಗಾದ್ರೆ ಗೋವು ಮತ್ತು ಪಶು ಬೇರೆ ಬೇರೆಯಾ? ಅಲ್ಲ, ಅರ್ಥ ಒಂದೇ ಬರಬಹುದು. ಹೇಳಿದ್ದಷ್ಟೇ ನಾನು. ಹೌದು, ಪರಿಸ್ಥಿತಿ ನೀ ಸಂದರ್ಭೋಚಿತವಾಗಿ ಬಂದದ್ದು ಯಾಕೆ ಅಂತ ನನಗೆ ಗೊತ್ತಾಯ್ತು. ಹಾ. ನಿನಗೆ ನಿನ್ನೆ ಕತೆ ಗೊತ್ತುಂಟ ಪುಣ್ಯಾತ್ಮ? ಏನು? ಹ, ದಕ್ಷಿಣ ದಿಕ್ಕಿಗೆ. ಹಾ ಹೌದೌದು, ಹಾ ಗೋವನ್ನು ಕೊಂಡು ಹೋಗ್ಲಿಕ್ಕೆ ಬಂದದ್ದು ಹೌದು. ಗೊತ್ತಾಯ್ತು ನನಗೆ ಯಾರು ಅಂತ ಗೊತ್ತುಂಟದ್ದು. ಹಾ ಒಂದು ಕೆಲಸ ಮಾಡಿದ್ದಾರೆ ನಮ್ಮ ಅಡಿಗೆ ಭಟ್ರು. ಹಾ ಗಟ್ಟಿಗೆ ತುಂಡಿನಲ್ಲಿ ಹೊಡೆದು ಹಾ ನಮ್ಮ ಅಪ್ಪಯ್ಯ ಒಂದು ಬಂದಿದ್ದಾರೆ. ಹಾ ಸಂಜೆ ಆಗುವಾಗ ಬೆವರು ಇಳಿಸಿಕೊಂಡು ಹಾ ನಾನು ಅಪ್ಪಯ್ಯನ ಮುಖ ಕೆಂಪು ಕೆಂಪಾಗಿದೆ ಅಂತ ಸುದ್ದಿ ಕೇಳಿದ್ದೇನೆ. ನಾನು ಮಾತಾಡ್ಲಿಕ್ಕೆ ಹೋಗ್ಲಿಲ್ಲ. ಓಹೋ, ಇನ್ನು ಯಾಕೆ ಅವರು ತಲೆಬಿಸಿಯಲ್ಲಿರುವಾಗ ಅಂತ ಪಕ್ಕನೆ. ಹೌದು ಹೌದು, ಇತ್ತೀಚೆಗೆ ಅವರ ಆರೋಗ್ಯವು ಸ್ವಲ್ಪ ಕಡಿಮೆ ಅಂತ ಸುದ್ದಿ. ಹಾ ಹೌದಾ? ಮತ್ತೆ ನೀನೀಗ ಎತ್ತಲಾಗಿಂದ ಆ ಸುದ್ದಿ ಹೇಳಲಿಕ್ಕೆ ಬಂದವನ? ಹೌದೌದು. ಹಾ. ಅಲ್ಲಿ ನಡೆದಂತಹ ಘಟನೆಯನ್ನು ನಾವು ಹೇಳಬೇಕಲ್ವೇ? ಹಾ, ಹಾಗೆ ದನಗಳನ್ನು ಮೇಯಿಸಿಕೊಂಡಿರುವ ಸಂದರ್ಭದಲ್ಲಿ ಹಾ, ದಕ್ಷಿಣ ಭಾಗದಿಂದ ಹ್ಮ್, ನಾವು ಒಮ್ಮೆ ನಿಮ್ಮವರಾದಂತಹ ತೀರ್ಥರೂಪರು ಬಂದು ರಕ್ಷಣೆಯನ್ನು ಕೊಟ್ಟದ್ದು. ಹಾ. ಆದ್ರೆ ಇವತ್ತು ನಿಮ್ಮ ಮುಂಭಾಗದಲ್ಲಿ ಬಂದು ಯಾವ ದಿಕ್ಕಿಗೆ ಅಂತ ಹೇಳ್ಬೇಕಿದ್ರೆ ನಿಮ್ಮ ದಿಕ್ಕಿಗೆ ಬಂದದ್ದು. ಇವತ್ತು ಬಡಗು ದಿಕ್ಕಿಗೆ ಒಂದು ಸೇನೆ ಬಂತು ಒಡೆಯ. ನನ್ನ ದಿಕ್ಕಿಗೆ? ಹೌದು, ನಿಮ್ಮ ದಿಕ್ಕಿಗೆ. ನಿಮ್ಮ ಇಲ್ಲ, ನನ್ನ ದಿಕ್ಕಿಗೆ ಅಂದ್ರೆ ನಾನಿರುವಲ್ಲಿ. ಹೋಗ್. ಏ, ನೋಡಿ, ನಿನಗೆ ವಿದ್ಯಾಭ್ಯಾಸ ಕೊಡಿಸಿದ್ದು ಸಾರ್ಥಕ ಆಯ್ತು. ಯಜಮಾನನ ಹೆಸರಿಡಬಾರ್ದು. ಹೌದು, ಈ ಪ್ರಜ್ಞೆ ಇವನಿಗುಂಟು. ನಮ್ಮ ಅನ್ನ ತಿನ್ನುವವ, ನಮ್ಮ ಕೈಯಿಂದ ಬಟವಾಡೆ ತಗೊಳ್ಳುವ. ನಿಮ್ಮ ದಿಕ್ಕು ಅಂದ್ರೆ ಉತ್ತರ ದಿಕ್ಕು. ಉತ್ತರ ಅಂತ ಹೇಳಿದ್ರೆ ಯಜಮಾನನ ಹೆಸರಾಗೋದಿಲ್ವಾ? ಸ್ವಲ್ಪ ಮುಂದೆ ಗೊತ್ತು ನೋಡಿ, ಇವನ ಯೋಗ್ಯತೆ ನೋಡಿ. ಯಜಮಾನನ ಹೆಸರಿಡಬಾರದು ಅಂತ ನಿಮ್ಮ ದಿಕ್ಕು ಉತ್ತರ ದಿಕ್ಕು. ಛಾ, ದೇವರು ದೊಡ್ಡವ. ಹಾ, ಉತ್ತರ ದಿಕ್ಕಿಗೆ ಬಂದ್ರಲ್ವಾ? ಆ ಉತ್ತರ ದಿಕ್ಕಿಗೆ ಬಂದು. ಶಬ್ಬಸ್. ಹಾಗೆ ಆ ಉತ್ತರ ದಿಕ್ಕಿಗೆ ಬಂದವರು ಸುಮ್ಮನೆ ಏನು ಬೀಳಲಿಲ್ಲ. ಅವರ ಕೈಯಲ್ಲೆಲ್ಲ ಆಯುಧಗಳನ್ನು ಹಿಡ್ಕೊಂಡು ನಾಲ್ಕು ಕಡೆಯಿಂದಲೂ ಕೂಡ ನಮ್ಮ ಮುಂದೆ ಆಯುಧವನ್ನು ಕೈಯಲ್ಲಿ ಹಿಡ್ಕೊಂಡ್ರ? ಹೌದು. ಅವರ ಸೊಂಟದಲ್ಲಿ ಕತ್ತಿಯನ್ನು ಇಟ್ಟುಕೊಳ್ಳಿಕ್ಕೆ ಹೊರೆ ಕಟ್ಟಿಕೊಳ್ಳಿಲ್ಲ ಅವರು? ಕಟ್ಟಿಕೊಂಡಿದ್ದಾರೆ. ಆದರೂ ಕೂಡ ಕೈಯಲ್ಲಿ, ನಮ್ಮ ಕೈಯಲ್ಲಿರುವುದು ದೊಣ್ಣೆ ಅಲ್ವೋ? ಕತ್ತಿಯನ್ನು ಹೊರಗೆ ಅವರಿಗೆ ತುರುಕಿಸಲಿಕ್ಕೆ ಗೊತ್ತಿಲ್ಲ. ಹ ಅನೇಕ ಮಂದಿಗೆ ಈ ಪ್ರಪಂಚದಲ್ಲಿ ಎಲ್ಲಿಗೆ ತುರುಕಿಸಬೇಕು ಅಂತ ಗೊತ್ತಿಲ್ಲ. ಹ ಹೋಗ್ಲಿಲ್ಲ. ಹಾಗೆ ಅವರು ಮುಂದುವರಿದದ್ದು ಮಾತ್ರವ, ನಾಲ್ಕು ಕಡೆಗಳಿಂದ ಸೇರಿಕೊಂಡು ನನಗೆ ಹೊಡೆಯುವುದಕ್ಕೆ ಪ್ರಾರಂಭ ಮಾಡಿತು. ನಿನಗೆ ಹೊಡೆಯುವುದಕ್ಕೆ ಪ್ರಾರಂಭ ಮಾಡುವಾಗ ನೀ ಎಂತ ಮಾಡಿದ್ದು? ಸುಮ್ಮನೆ ಗೊತ್ತದ್ಯಾ? ನಾನು ದೊಣ್ಣೆಯಲ್ಲಿ ಅವರಿಗೆ 4 ಕೊಟ್ಟೆ. ದೊಣ್ಣೆಯನ್ನೇ ಕೊಟ್ಟಿಯಾ? ದೊಣ್ಣೆಯಲ್ಲೇ 4 ಪೆಟ್ಟುಗಳನ್ನು ಕೊಟ್ಟೆ ಅವರಿಗೆ. ದೊಣ್ಣೆಯಲ್ಲೇ 4 ಕೊಟ್ಟಿ? ಕೊಟ್ಟಾಗುವಾಗ ಹಿಂಬದಿಂದ 4 ಹೆಚ್ಚಾಗಿ ಬೀಳಲಿಕ್ಕೆ ಪ್ರಾರಂಭ ಆಯಿತು. ಯಾರಿಗೆ? ನನಗೆ. ಅದು ಹಿಂಬದಿಯಿಂದ ಅಲ್ವೋ? ಅದಕ್ಕೆ ಬೆನ್ನು ಕೊಟ್ಟರೆ ಆಯ್ತು, ಅದಕ್ಕೆ ನೀ ತಲೆವಚು ಮಾಡಿದಕ್ಕೆ. ಆದ್ರೆ ಎಂತ ಮಾಡ್ಲಿಕ್ಕೆ ಆಗ್ತದೆ? ಹಾಗೆ ಪೆಟ್ಟು ತಿಂದುಕೊಂಡು ಇನ್ನು ಇಲ್ಲಿ ಉಳಿದ್ರೆ ಸರಿಯಾಗಲಿಕ್ಕಿಲ್ಲ ಅಂತ ಹೇಳಿ ಯಾರಾದ್ರೂ ರಕ್ಷಣೆ ಕೊಡಬೇಕಲ್ವ? ಅದಕ್ಕೆ ಓಡೋಡಿಕೊಂಡು ನಿಮ್ಮ ಬಳಿಗೆ ಬಂದದ್ದು. ಈ ವಿಷಯಗಳನ್ನೆಲ್ಲ ಹೇಳಬೇಕು. ಅದು ಮಾತ್ರವ, ನೀವು ನನ್ನ ಮುಖದಲ್ಲಿರುವ ಸುಣ್ಣದ ನಾಮ ನೋಡಿದಿರಲ್ವ? ಹೌದು. ನನ್ನನ್ನು ಕೈಯೆಲ್ಲ ಕಟ್ಟಿ ಹಾಕಿದ್ರು. ಮಾತ್ರ ಅಲ್ಲ, ನಾನು ಕೂಡ ಅಲ್ಲಿ ಒಬ್ಬ ಯಜಮಾನನೇ. ಯಾಕೆಂತ ಹೇಳಿದ್ರೆ ನನ್ನ ಒಟ್ಟಿಗೆ 5 ಜನ ಇದ್ದಾರೆ ಕೆಲಸಕ್ಕೆ. ಆ 5 ಜನಕ್ಕೆ ನಾನೇ ಯಜಮಾನ. ನನಗೆ ಯಜಮಾನ ನೀವಲ್ಲ. ಅಂತೂ ನಿನಗೆ ಯಜಮಾನ ಆಗುವಂತಹ ಒಂದು ಆಶೆ ಉಂಟಲ್ವಾ? ಮುಂದಿನ ಸಲ ನೀನು ಇದನ್ನೇ ಮಾಡೋದು ಒಳ್ಳೇದು. ನಾನು ಅದು ಮಾಡ್ತೇನೆ. ಅವಾಗ ಅದು ಹೇಗೆ ಮಾಡೋದು ಅಂತ ನಿನಗೆ ಗೊತ್ತಾಗ್ತದೆ. ಹೌದು. ಹಾಗೆ ಈ 5 ಜನವನ್ನು ಏನು ಮಾಡಿದ್ರು? ಕಟ್ಟಿ ಹಾಕಿದ್ರು. ಕಟ್ಟಿ ಹಾಕಿದ ಮೇಲೆ ನನ್ನ ಕಟ್ಟವೆಲ್ಲ ಬಿಚ್ಚಿದ್ರು ಕೈಯಿಂದ. ಹೌದಾ? ಕೈಯಿಂದ ಕಟ್ಟವನ್ನು ಬಿಚ್ಚಿದ್ರು. ಬಿಚ್ಚಿ ನನಗೆ ಒಂದು ನಾಮ ಹಾಕಿದ್ರು. ನಾಮ ಹಾಕಿದ್ದು ಬೇರೆ ಯಾರಾದ್ರು ಹಾಕಿದ್ರೆ ನನಗೆ ನೀನು ನಾಮಧಾರಿ ಅಂತ ಅದೇ. ನಾಮಧಾರಿ ಆಯ್ತು. ಇದೆಂತದ್ದು? ನನ್ನದೇ ವೀಳ್ಯದೆಲೆಯ ಚೀಲ ಉಂಟಲ್ವೇ?
ಆ ವೀಳ್ಯದೆಲೆ ಚೀಲದಲ್ಲಿರುವಂತಹ ಸುಣ್ಣದ ಪಾತ್ರೆಯನ್ನು ತೆಗೆದು ಗೋಪಾಲಕ ಎಲ್ಲರೂ ಹಾಗೆ ಆ ಪಾತ್ರ ತೆಗೆದು ಇನ್ನೊಬ್ಬನ ವೀಳ್ಯದೆಲೆ ಪೆಟ್ಟಿಗೆಗೆ ಕೈ ಹಾಕುದು. ಅವ ತರುದಿಲ್ಲ. ಅವ ನೀವು ವೀಳ್ಯದೆಲೆ ಪೆಟ್ಟಿಗೆ ತಂದಿದ್ದೀರಾ ಅಂತ ಕೇಳುದು, ಅವನು ಹೇಳುದು ನೀವು ತಂದಿದ್ದೀರಾ ಅಂತ. ಕೊನೆಗೆ ಯಾರು ಇಲ್ಲದಿರುವಾಗ ಮೆಲ್ಲ ತೆಗೆಯುವುದು. ಅವ ತೆಗೆಯುವಾಗ ಅವನಿಗಿಂತ ಮೊದಲೇ 2 ಎಲೆ ಇವ ತಕ್ಕೊಂಡಾಯ್ತು, ಮತ್ತೆ ಇವನ ಹತ್ರ ಇಲ್ಲ. ಹಾಗೆ ಕೈ ಹಾಕಿ ಹೆಬ್ಬೆರನ ಮೂಲಕ ನನಗೆ ಮೂಗಿನಿಂದ ಹಣೆಯವರೆಗೆ ಅದು ಕಾಣ್ತಾ ಉಂಟು ನಾಮ ಹಾಕಿದ್ದು. ನಾನು ಆಗ ಹೇಳಿದೆ ಅವರನ್ನು, ಏನ್ ಹೇಳಿದಿ? ನೀವು ಇಲ್ಲಿಗೆ ನಾಮ ಹಾಕುದು ಬೇಡ, ವೀಳ್ಯದೆಲೆ ನಾನೇ ಕೊಡ್ತೇನೆ, ಒಮ್ಮೆ ವೀಳ್ಯದೆಲೆಗೆ ನೀವೇ ಉಜ್ಜಿ ಸುಣ್ಣ ಕೊಡಿ. ಅಷ್ಟೊತ್ತಿಗೆ ಎಲ್ಲಿಂದ ಬಿತ್ತು ಅಂತ ಗೊತ್ತಾಗ್ಲಿಲ್ಲ. ಒಂದು ಕೆಲಸ ಮಾಡ್ಬೇಕಿತ್ತು ನೀನು ಯಾರು ಅಂತ ಹೇಳಿದೆ ಅವರಿಗೆ? ಹೇಳಿದ್ದೇನೆ ಗೋಪಾಲಕ ಅಂತ. ಗೋಪಾಲಕ ಅಲ್ಲೋ, ದನ ಮೇಯಿಸು ಅಂತ ಹೇಳಿದ್ರೆ ಗೊತ್ತಾಗ್ತದೆ. ನೀನು ಯಾರ ಜನ ಅಂತ ಹೇಳಿದ್ಯಾ? ಹೇಳಿದೆ. ಯಾರ ಜನ ಅಂತ ಹೇಳಿದಿ? ನಮ್ಮ ಭೂಪಾಲರ ವಿರಾಟ ನಗರದ. ಹಾಗೆ ನಾನೊಂದು ಉತ್ತರವನ್ನು ಕೊಟ್ಟೆ. ವಿರಾಟ ನಗರದ ಮತ್ಸ್ಯಭೂಪಾಲನ ಜನ ಅಂತ ಹೇಳಿದ್ಯಾ? ಹೌದು. ಅದಿಗೆ ಚಲಾವಣೆಯಲ್ಲಿ ಇಲ್ಲದ ನಾಣ್ಯ. ಹಾಗೆ ಹೇಳಿದ್ರೆ ನಿನಗೆ ಇನ್ನೂ ಹೆಚ್ಚು ಬೆಳೀತದೆ. ಮತ್ತೆ ನನ್ನ ಜನ ಅಂತ ಹೇಳಿದ್ಯಾ? ನಿಮ್ಮ ಜನ ಅಂತ ಹೇಳಿದೆ. ನಿಮ್ಮ ಜನ ಅಂತ ಹೇಳಿದಲ್ಲ, ನಾ ಯಾರು ಅಂತ ಹೇಳಬೇಡ. ನೀನು ನಿನಗೆ ಹೆಸರು ಹೇಳಿ ಗೊತ್ತಿಲ್ಲ. ಹೌದು, ನನಗೆ ಹೆಸರು ಹೇಳಲಿಕ್ಕೆ ಅವರ ಜನ ಅಂತ ಹೇಳಿದ್ರೆ ಗೊತ್ತಾಗೋದಿಲ್ಲ. ಇನ್ನೊಬ್ಬರ ಹತ್ರ ಹೇಳುವಾಗ ನೀನು ಯಾರ ಜನ ಅಂತ ಹೇಳಬೇಕು. ಉತ್ತರ ಭೂಪಾಲರ ಜನ. ಹೆಸರು ಹೇಳಿದ್ಯಾ? ಹೆಸರು ಹೇಳಿಲ್ಲ. ಆಗ ನಿಮ್ಮ ದಿಕ್ಕು ಅಂತ ಹೇಳಿದ, ಈಗ ಉತ್ತರ ಭೂಪಾಲ ಹೇಳಿದ್ರು ನೋಡಿ. ಹೌದು, ನಮ್ಮ ಆಯುಷ್ಯದಲ್ಲಿ ಇವರನ್ನು ಸರಿ ಮಾಡ್ಲಿಕ್ಕೆ ಆಯ್ತು. ಎಲ್ಲಿಯಾದ್ರೂ ನನ್ನ ಹೆಸರು ಅಂತ ಹೇಳುತ್ತಿದ್ರೆ ಮತ್ಸ್ಯ ಭೂಪಾಲನ ಅಣುಗನಾದಂತಹ ಮಗನಾದಂತಹ ಈ ಮತ್ಸ್ಯ ದೇಶಕ್ಕೆ ಉತ್ತರಾಧಿಕಾರಿಯಾದವನು ಒಬ್ಬನಿದ್ದಾನೆ. ನನ್ನ ಹೆಸರು ಹೇಳಿದ್ರೆ ಎದೆ ಬಡ್ಕೊಂಡು ಸಾಯ್ತಿದ್ರೆ ಅವರು, ಗೊತ್ತುಂಟ ನಿನಗೆ? ಹೇಳಿದೆ ನನ್ನ ಹೆಸರು. ಹಾಗೆ ಅರ್ಥ ಆಯ್ತು ನನಗೆ. ಹಾಗೆ ನಿಮ್ಮ ಬಳಿಗೆ ಓಡೋಡಿಕೊಂಡು ಬಂದದ್ದು. ಇಲ್ಲಂತಾದ್ರೆ ನಿಮ್ಮ ತೀರ್ಥರೂಪರ ಮನೆಗೆ ಹೋಗ್ತಿದ್ದೆ ನಾನು. ಯಾಕೆ ಹೋಗ್ಲಿಲ್ಲ? ನೀವು ರಕ್ಷಣೆ ಕೊಡುವವರು ಅಂತ ಗೊತ್ತಾಯ್ತು. ಹಾಗೆ ನಿಮ್ಮಲ್ಲಿ ಹಾಗೆ ಓಡೋಡಿಕೊಂಡು ನನ್ನಲ್ಲಿ ಬಂದಿದ್ದಿ. ಬಂದವರು ಯಾರು ಅಂತಾದ್ರೂ ಗೊತ್ತಾಯ್ತಾ? ಬಂದವರೇ ಗೊತ್ತಾಗಿದೆ. ಯಾರು? 4 ಚದುರಂಗ ಸೇನಾ ಸಮೇತರಾಗಿ ಬಂದಿದ್ದಾರೆ. ಎತ್ತ ನೋಡಿದರು, ಸುತ್ತಲೂ ಸೈನ್ಯ ಸೇರಿಕೊಂಡಿದೆ. ಅದರಲ್ಲಿ ಅಷ್ಟೊತ್ತಿಗೆ ಘೋಷಣೆಯನ್ನು ಹಾಕಲಿಕ್ಕೆ ಪ್ರಾರಂಭ ಮಾಡಿ. ಏನು ಹಾಕಿದ್ರು? ಗೋವುಗಳನ್ನೆಲ್ಲ ಬಂಧಿಸಿ ನನಗೆ ಪೆಟ್ಟು ಕೊಟ್ಟು ಆಮೇಲೆ ಘೋಷಣೆ, ಕೌರವೇಶ್ವರನಿಗೆ ಜಯವಾಗಲಿ ಜಯವಾಗಲಿ ಜಯವಾಗಲಿ. ಮತ್ತೆ ಆಮೇಲೆ ಅದರಲ್ಲಿ ತುಂಬಾ ಜನಗಳು ಸೇರಿದ್ದಾರೆ. ಒಬ್ಬೊಬ್ಬರದೇ ಹೆಸರು ಹೇಳಬೇಕಾ ನಾನು? ಜೊತೆಯಲ್ಲಿ ಬಂದವರು ಬಲ ಎಷ್ಟುಂಟು? ಬಲ ಚದುರಂಗ ಸೇನೆಗಳು. ಚದುರಂಗ ಸೇನೆ ಉಂಟು. ಬಂದವ ಕೌರವೇಶ್ವರ ಅಂತ ಹೇಳಿದ್ರಲ್ವ? ಗೋಪಾಲಕ ಬಳಿರೆ ಬಳಿರೆ ಕೌರವ ಪಾಂಡು ಸುಂದರನು ಬಳಿರೆ. ಬಳಿರೆ ಕೌರವ ಪಾಂಡು ಸುಂದರನು ಕಟ್ಟಿದನೆಂಬ ಅಮ್ಮಿಲಿ ಕಲಹ ಕಂಗೈಸಿದನು ತನ್ನಡಿ ಗೆಲುವೇನೆಂದು. ಬಳಿರೆ ಕೌರವ ಮಹಾ ಅಹಂಕಾರ, ಅವನಿಗೆ ಪಿತ್ತ ನೆತ್ತಿಗೇರಿದೆ. ಹೌದೇ ಗೋಪಾಲಕ, ಯಾಕೆ ಅಹಂಕಾರ? ಅವ ಗಂಟು ಮುಳುಗಿಸುವ. ಹೌದೇ, ಪ್ರಪಂಚದಲ್ಲಿ ಗಂಟು ಮುಳುಗಿಸೋರು ದುಡಿಯುವವನೊಬ್ಬ, ಪಡೆಯುವವ ಮತ್ತೊಬ್ಬ, ಹಾವು ಬಡಿದು ಹದ್ದಿಗೆ ಹಾಕಿದಂತೆ ಅಂತ. ಪಾಂಡವರನ್ನು ಹಳುವ ಕಟ್ಟಿದನೆಂಬ. ಎಲ್ಲಿಗೆ? ಹಲ್ವ ಕಟ್ಟಿದ್ದಾರೆ. ಕಾಡಿಗೆ. ನೀ ಹಾಗೇಳ್ಬೇಕು. ಕಾಡಿಗೆ. ಪಾಂಡವರನ್ನು ಕಾಡಿಗಟ್ಟಿದ್ದೇನೆ. ಅಹಂಕಾರ ಹೇಗೆ ಕಾಡಿಗಟ್ಟಿದ್ದು ಗೊತ್ತುಂಟ ನಿನಗೆ? ನನಗೆ ಗೊತ್ತಿಲ್ಲ. ನಿನಗೆ ಎಂಥದ್ದು ಗೊತ್ತಿಲ್ಲ. ಹೌದು. ಓಹೋ, ಅದರಲ್ಲಿ ಅಲ್ಲಿ ಒಟ್ಟಿದ್ದು. ಮತ್ತೆ ಹೊಡೆದದ್ದು. ಆಗ ಅದು ಗೊತ್ತುಂಟು ನಿನಗೆ. ಪಾಂಡವರನ್ನು ಹೇಗೆ ಅಟ್ಟಿ ನೋಡಿ ನೋಡಿ, ಇದು ಗೊತ್ತುಂಟು. ಅಲ್ಲಿ ಗೋವುಗಳನ್ನು ಮೇಯಿಸುವುದು ಇದನ್ನೇ ಮಾಡಿಕೊಂಡು ಕೂತ್ಕೊಳ್ಳೋದು ಮರದಡಿಯಲ್ಲಿ. ಹೌದೊಂದು ಮರದಡಿ. ಅದು ಒಂದು ತೋಟಕ್ಕೆ ಹಾರಿದ್ರು ನಿಮಗೆ ಗೊತ್ತಾಗುದಿಲ್ಲ. ನಾನು ಆಲೋಚನೆ ಮಾಡಿದ್ದೇನೆ, ಗೋವುಗಳು ಅಲ್ಲಿಗೆ ಹೋಗ್ತವೆ ಹುಲ್ಲುಗಾವಲಿಗೆ, ಇಲ್ಲಿ ತೋಟದಿಲ್ಲ ಯಾಕೆ ಹುಡಿ ಆಗ್ತದೆ ಅಂತ ನೋಡುವಾಗ ನೀವು ಇದು ಮಾಡ್ತಾ ಇದ್ದೀರಿ. ಅಲ್ಲಿ ಜೂಜಾಟದ ಮೂಲಕವಾಗಿ ಪಾಂಡವರನ್ನು ಕಾಡಿಗಟ್ಟಿದ್ದೇನೆ ಅಂತ ಅಹಂಕಾರ ಉಂಟು ಅವನಿಗೆ. ಹೌದು. ಎಲ್ಲ ಅವರ ಸಂಪತ್ತೇನುಂಟು ಇಂದ್ರಪ್ರಸ್ಥದ್ದು 13 ವರ್ಷ ತನಗೆ ಒಳಗೆ ಹಾಕ್ಲಿಕ್ಕೆ ಆಗ್ತದೆ. ಇನ್ನೊಬ್ಬರ ಬಂಡವಾಳದಲ್ಲಿ ವ್ಯಾಪಾರ ಮಾಡುವವರು ಇರುವುದು ಈ ಪ್ರಪಂಚದಲ್ಲಿ. ತನ್ನ ಬಂಡವಾಳವನ್ನು ಯಾರು ವಿನಿಯೋಗಿಸುವುದಿಲ್ಲ.
ಈ ಅಹಂಕಾರ ಆ, ಆ ಕಾರಣದಿಂದ ಬಂದದ್ದವ. ವಾ. ಹೌದಾ? ಬಂದಂತ ಅವರನ್ನು ಏನು ಮಾಡಿ ಏನು ಅಂತ ಗೊತ್ತುಂಟಾ? ಏನು ಮಾಡಿದ್ರಿ? ಬಡದ್ರ ಬಾಲರ ಬಡೆದು ಕೆಡಹಿದ ಬಡದ್ರ ಬಾಲರ ಬಡೆದು ಕೆಡಹಿದ ಕಡುಹನೆನ್ನಲ್ಲಿ ತೋರ ಬಂದನು. ಕಡೆಯ ಮಾತೆ ನಿನ್ನು ಕೆಟ್ಟನು ಪಡೆಯು ಸಹಿತ. ಹೇಗೆ ಮಾಡಿದ ಸಂಪತ್ತನ್ನು? ದೊರೆ ಹ. ಒಬ್ಬ ಕುಲ ಇಲ್ಲದವ, ಜಾತಿ ಇಲ್ಲದವ, ಅಪ್ಪ ಅಮ್ಮನ ಹೆಸರು ಹೇಳಿ ಕೇಳಿದ್ರೆ ಮೇಲೆ ಕೆಳಗೆ ನೋಡುವ ಒಬ್ಬ ಇದ್ದಾನೆ. ನಾನು ಅವನ ಹೆಸರನ್ನು ಹೇಳುವುದಿಲ್ಲ, ಸೂತನ ಮಗನದ್ದು. ಅವನ ನೇತೃತ್ವದಲ್ಲಿ ಬಹಳಷ್ಟು ದೊಡ್ಡ ಯಾಗ ಮಾಡಿದ. ಹಾ, ವೈಷ್ಣವ ಯಾಗವ, ಸ್ವರ್ಣ ಯಾಗವ ಎಂತದ ಒಂದು. ಹಾ, ಆ ಸಂದರ್ಭದಲ್ಲಿ ಬಡ ನೃಪಾಲರ ಮಂಡೆಯ ಬಡಿದು ಹಾ, ಹಾ, ಸಂಪಾದಿಸಿದ್ದುಂಟು ಅವನ ಹತ್ರ. ಓಹೋ, ಮತ್ತೊಬ್ಬರ ದುಡಿಮೆ, ಮತ್ತೊಬ್ಬರ ಶ್ರಮ. ಹಾ, ಧರ್ಮರಾಯನನ್ನು ಕರೆದು, ಪಾಪ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ ಧರ್ಮರಾಯ. ಓಹೋ, ಆ ಧರ್ಮರಾಯನು ನನ್ನ ಹತ್ರ ಬರಲಿಲ್ಲ. ಹಾ, ಉತ್ತರ ಕುಮಾರ, ಹಾ, ಕೌರವರು ನಮ್ಮನ್ನು ಸೋಲಿಸಿದ್ರು ಆಟದಲ್ಲಿ. ಹಾ, ಹಾ, ಹೌದೌದು, ಈಗ ಆಟದವರಿಗೆ ಸೋಲಿಲ್ಲ, ಒಳ್ಳೆದುಂಟೀಗ. ಹಾ, ಹಾ, ಆವಾಗ ಪ್ರಯೋಜನ ಇಲ್ಲ. ಹಾ, ಆ ಕಾರಣದಿಂದ ಹಾ, ನನ್ನ ಹತ್ರ ಬಂದ್ರೆ ಹಾ, ನಿನ್ನನ್ನೇ ಕಳಿಸ್ತಿದ್ದೆ ಕೌರವರ ಹತ್ರ. ಬಾ ಇಲ್ಲಿ. ಓಹೋ, ಏನು ಧರ್ಮರಾಯನಿಗೂ ನಿನಗೂ ವ್ಯಾಜ ಏನು? ಹಾ. ಮಾತುಕತೆಯಲ್ಲಿ ಮುಗಿಸಿ ಓಹೋ, ಅವರಿಗೆ ಕೊಡಿಸ್ತಿದ್ದೆ ಅವರ ರಾಜ್ಯವನ್ನು. ಪಂಚಾಯತಿಗೆ ಮಾಡಿ. ಅಲ್ಲ, ಏನನ್ನು ಸಂಪಾದನೆ ಮಾಡಿದ್ದಾನೆ ಸ್ವರ್ಣಯಾಗದಲ್ಲಿ? ಹಾ, ಧರ್ಮರಾಯನನ್ನು ಕರೆದು ಹಾ, ಅವನಿಗೆ ಹೆಗಲು ದಣಿವಷ್ಟು ಕೊಟ್ಟು ಕಳುಹಿಸುತ್ತಿದ್ದೆ. ಹಾ, ಹ, ಕೌರವನ ಮರುಳರ ಈ ಕೌರವರು ಹಾ. ಹುಚ್ಚರು. ಏನು ಗೋವುಗಳನ್ನು ಕದಿಯುವುದ? ಮರುಳರೈ. ಹ! ಬೇರೆ ಕದಿಲಿಕ್ಕೆ ಅವರಿಗೆ ಏನು ಸಿಗಲಿಲ್ಲ. ಹಾ, ಗೋಕಳ್ಳರಿದ್ದಾರೆ, ನೆನಪಿರಬೇಕು, ಮತ್ತು ಜಾಗೃತೆ ಬೇಕು. ಹಾ, ಹಾ, ಹಟ್ಟಿಯಿಂದಲೇ ಕದ್ದುಕೊಂಡು ಹೋಗ್ತವೆ. ಹೌದು. ನಾ ಹೇಳುದು ಅವರನ್ನು ಶಿಕ್ಷಿಸುವುದಲ್ಲ, ಹಾ, ಮೊದಲು ಅವರನ್ನು ಕಡಿಬೇಕು. ಇವರು ರಥದಲ್ಲಿ ತುಂಬಿಸಿದ್ದಾರೆ ಈಗ ಅಯ್ಯೋ, ಗೊತ್ತುಂಟಾ? ಹಾ, ಗೋಕಳ್ಳರನ್ನು ಕಡಿಯದಿದ್ರೆ ಈ ದೇಶಕ್ಕೆ ಭವಿಷ್ಯ ಇಲ್ಲ, ನೆನಪಿಟ್ಟುಕೊಂಡು ನೀವು ಮೊದಲು. ಹಾ, ಕೌರವರು ಹೋಗಿ ಹೋಗಿ ಬೇರೆ ಎಂಥದ್ದು ಸಿಗ್ಲಿಲ್ವ ಅವರಿಗೆ? ಹಾ, ದನಗಳನ್ನು ಕದಿಯುವುದು. ಇದು ಹಸ್ತಿನಾವತಿಯ ದುರಂತ, ಹಸ್ತಿನಾವತಿಯ ದುರ್ದಶೆ. ನನ್ನ ಸುದ್ದಿ ಹೇಳಿದ್ರೆ ಸಾಕು, ನನ್ನ ಹೆಸರು ಹೇಳಿದ್ರೆ ಸಾಕು, ಎದೆ ಬಡ್ಕೊಂಡು ಸಾಯ್ತವೆ. ನನ್ನ ಯೋಗ್ಯತೆ, ನನ್ನ ರಣಕೌಶಲ ಅವರಿಗೆ ಗೊತ್ತಿಲ್ಲ. ಹೌದು. ಹ! ಅಯ್ಯ, ಹಾ, ಎಲ್ಲಿಯಾದ್ರೂ ನಾನೀಗ ಹೋರಾಟ ಮಾಡಬೇಕು, ಯುದ್ಧ ಮಾಡಬೇಕು ಅಂತ ತಿಳ್ಕೊಳ್ಳುವ, ಹಾ, ಮಾಡಬೇಕಾಗಿಲ್ಲ. ಹಾ, ಆದ್ರೂ ನಿನಗೆ ಎರಡು ಕೊಟ್ಟಿದ್ರಲ್ಲ, ಹಾ. ನಿನಗೆ ಕೊಟ್ಟದ್ದು ಒಳ್ಳೇದಾಯ್ತು. ಯಾಕೆ? ಯಾಕೆಂದ್ರೆ ನನಗೆ ಸಿಟ್ಟು ಬರ್ಲಿಕ್ಕಿತ್ತ? ಅದು ಮಾತ್ರ ಅಲ್ಲ, ಮತ್ತೊಬ್ಬ ಇದ್ದಲ್ಲಿ, ಯಾರು? ಆ ಸೀರೆ ಎಳೆಯುವವ. ಅಲ್ಲಿಗೆ ಬರ್ತೇನೆ ನಾನು, ನೀ ಅವಸರ ಮಾಡಬೇಡ. ಹೌದೌದು. ಆ ಕಾರಣದಿಂದ ಹಾ. ನಿನಗೆ ಹೊಡೆಯದೇ ಇದ್ರೆ ಹಾ, ನೀ ಬರ್ಲಿಕ್ಕಿತ್ತ? ಓಹೋ, ನೀನು ಬಾರದೇ ಇದ್ರೆ ನನಗೆ ವಿಷಯ ಗೊತ್ತಾಗ್ಲಿಕ್ಕೆ ಉಂಟಾ? ನಿಮ್ಗೆ ಸಿಟ್ಟು ಬರ್ಲಿಕ್ಕೆ ನನಗೆ ಉಂಟಾ? ವಿಷಯ ಗೊತ್ತಾದ ಮೇಲೆ ನನಗೆ ಸಿಟ್ಟು ಎಷ್ಟೊತ್ತಿಗೆ ಬರ್ತದೆ ಅಂತ ಹೇಳಲಿಕ್ಕೆ ಬರುದಿಲ್ಲ. ಓಹೋ, ಸಿಟ್ಟು ಬರ್ಬೇಕಲ್ಲ ಅದು. ಹೌದು. ಹೌದೌದು. ಕೆಲವೊಮ್ಮೆ ನನಗೆ ಗೊತ್ತಾಗುದಿಲ್ಲ, ಸಿಟ್ಟು ಬಂದು ಎದುರು ನನಗೆ ಬಿದ್ದ ಮೇಲೆ ನನಗೆ ಗೊತ್ತಾಗೋದು. ಓಹೋ, ಕೆಲವೊಮ್ಮೆ ನನಗೆ ಸಿಟ್ಟು ಬಂದು ಎದುರು ನನಗೆ ಹೊಡಿತೇನೆ ಅಂತ ಹೋಗಿ ಆಗ್ತದೆ. ಕೆಲವೊಮ್ಮೆ ಸಿಟ್ಟು ಬರುವ ಕೆಲವರು ಚಂದ ಕಾಣ್ತಾರೆ. ಹೌದು. ಆ ಕಾರಣದಿಂದ ಹಾ. ಹೇಳಲಿಕ್ಕಾಗುದಿಲ್ಲ. ಆದರೆ ಹ, ಯುದ್ಧ ಮಾಡಬೇಕು ಅಂತ ನೀ ಹೇಳ್ತಿ. ಹೌದು. ಯಾರತ್ರ ಪುಣ್ಯಾತ್ಮ ನಾ ಯುದ್ಧ ಮಾಡ? ನಮಗೆ ರಕ್ಷಣೆ ಕೊಡಬೇಕು. ಕಾದುವೆನದರೊಡನೆ ಕಾದುವೆನದರೊಡನೆ ಯೌವನ ಯಾದವರು ಕುಲವಿಲ್ಲದವದಿರುವ ಯಾದವರು ಕುಲವಿಲ್ಲದವದಿರೋ ಭೂಮಿ ವಿಜರಲ್ಲದೆ ಪರಾಕ್ರಮಿಯಾದ ಬಡರ
ಭಟರಲ್ಲದೆ ಪರಾಕ್ರಮಿಯಾದ ಭಟರ ಅದು ಬೆನದಾರೊಡನೆ ಯೌವನ ಯಾದವರು ಕುಲವಿಲ್ಲದವದಿರು ಸಮರಕ್ಕೆ, ಸರಸಕ್ಕೆ, ವಿವಾಹಕ್ಕೆ ಸಮಾನತೆ. ಓಹೋ. ಕಾದುವೇನು ಅದು ಆರೊಡನೆ. ಹಾ. ಯಾರತ್ರ ಯುದ್ಧ ಮಾಡೋದು ಹೇಳು? ಹೌದು. ಕೌರವರಲ್ಲಿ ಯುದ್ಧ ವಿಕ್ರಮಿಗಳು. ಹಾ. ನಾನು ಹೋರಾಟ ಮಾಡುವಂತವರು ಯಾರಿದ್ದಾರೆ? ಇಲ್ವೋ? ಯಾರು? ಎಷ್ಟು ಜನ ಇದ್ದಾರೆ? ಎಷ್ಟು ಜನ ಇದ್ದಾರೆ? ನಿನಗೆ ಯಾರನ್ನು ಗುರ್ತ ಉಂಟು ಹೇಳು? ನನಗೆ ಕೆಲವರೆಲ್ಲ ಗುರುತು. ಕೆಲವರಲ್ಲ, ಒಬ್ಬರ ಹೆಸರು ಹೇಳು. ದುಶ್ಯಾಸನನು ಗೊತ್ತು. ನಿನಗೆ ಭೀಷ್ಮರು ಕಾಣಲಿಲ್ಲ ಮೊದಲು, ದುಶ್ಯಾಸನ ಕಂಡದ್ದು. ನಿಮ್ಮ ಆಸಕ್ತಿಗೆ ಸರಿಯಾಗಿ ಹೆಸರು. ಆಮೇಲೆ ಕರ್ಣಾದಿಗಳು. ನೀ ಅವಸರ ಮಾಡಿದ್ರೆ ಈಗ ಮುಗೀತದೆ. ಹೌದೌದು. ವಯೋವೃದ್ಧರಾದಂತಹ ಭೀಷ್ಮರು, 800 ವರ್ಷದ ಮುದುಕ. ಹೌದು. ಅವರಿಗೆ 800 ಅಂತ ಹೇಳಿ ಕೆಲವು ವರ್ಷ ಆಯ್ತು, ಅದು 800 ಮುಂದೆ ಹೋಗ್ಲಿಲ್ಲ. ಹೌದೌದು. ಇವರು ತೊಡಗುವಾಗಲೇ 800, ಈಗಲೂ 800. ಅದಕ್ಕೊಂದು ಸಂಖ್ಯೆ ಸೇರಿಸಬೇಕು. ಅದು ಮತ್ತೆ ಸೇರಿಸುವ. ಅವರು ಯುದ್ಧವೇ ಮಾಡಲಿಲ್ಲ. ಪ್ರಾಯ ಯಾರತ್ರ ಯುದ್ಧ ಮಾಡಿದ್ದಾರೆ? ಯಾರೋ ಹೇಳ್ತಾರೆ ಒಂದು ಹಳೆ ಕಾಲದಲ್ಲಿ ದಿಗ್ವಿಜಯ ಮಾಡಿದ್ದಾರೆ ಅಂತ. ನಾ ಹುಟ್ಟುವ ಮೊದಲು ಎಲ್ಲ ಮುದುಕರು ಹಾಗೆ. ನಮ್ಮ ಸಣ್ಣ ಪ್ರಾಯದಲ್ಲಿ ಗೊತ್ತುಂಟಾ? ಅವರ ಸಣ್ಣ ಪ್ರಾಯದಲ್ಲಿ ನಾವಿದ್ದೇವ ಇಲ್ಲ. ಹಾಗೆ ನಮ್ಮ ಹತ್ರ ಹೇಳುದು, ನಮ್ಮ ಸಣ್ಣ ಪ್ರಾಯದಲ್ಲಿ ಗೊತ್ತುಂಟಾ? ಸಣ್ಣ ಪ್ರಾಯದಲ್ಲಿ ಅವರು ಏನು ಕಾರಬಾರು ಮಾಡಿದ್ದೆ ಅಂತ ಅವರ ಪ್ರಾಯದವರ ಹತ್ರ ಹೇಳಬೇಕು. ಹೌದು. ಆಗ ಇವರು ಹೇಳುದು, ಅವರಷ್ಟು ನನ್ನಷ್ಟು ಅವರು ಎಂಥದ್ದು ಮಾಡಲಿಲ್ಲ ಅಂತ. ಓಹೋ. ಅವರು ಮಾಡಿದ್ದೆಲ್ಲ ಊರಿನ ಮೇಲೆ. ಹೌದು. ಹೌದೌದು. ಅಂತಹ ಭೀಷ್ಮರು ಅವರ ತಮ್ಮ ಚಿತ್ರಾಂಗದ ಓಹೋ ಕುರುಕ್ಷೇತ್ರದಲ್ಲಿ ಅದೇ ಹೆಸರಿನ ಗಂಧರ್ವನ ಜೊತೆಗೆ ಯುದ್ಧ ಮಾಡಿದ ತಿಂಗಳಗಟ್ಲೆ. ಸತ್ತ. ಭೀಷ್ಮರು ಪ್ರತೀಕಾರ ಮಾಡಿದ್ರ? ಇಲ್ಲ, ಮಾಡ್ಲೇ ಇಲ್ಲ. ಸುಮ್ಮನೆ ಕೂತದ್ದು. ಅಂಗಳಕ್ಕೆ ಬಂದನಂತೆ, ಬಿಲ್ಲನ್ನು ಜೇವಡೆಗೈದ್ರು. ಗಂಧರ್ವ ಲೋಕ ಹೆದರಿತು. ಹಾಗೆ ಯಾರೋ ಒಬ್ಬರು ಕತೆ ಹೇಳಿದ್ದಾರೆ. ಆ ಹೇಳಿದವರು ಈಗ ಇಲ್ಲ. ಒಂದು ವೇಳೆ ನಾನು ಭೀಷ್ಮರತ್ತ ಯುದ್ಧ ಮಾಡಿದೆ, ಒಬ್ಬ ಹಾಗೆಂತ ಅವರು ಸಾಯುವುದಿಲ್ಲ, ಇಚ್ಛಾವರಣಿಗಳು. ಇಚ್ಛಾವರಣಿಗಳು ನನ್ನ ಹತ್ರ ಯುದ್ಧ ಮಾಡುವಾಗ ಅವರಿಗೆ ಸಾಯ್ಬೇಕು ಅಂತ ಕಂಡ್ರೆ ಅವರು ಆತ್ಮಹತ್ಯೆ ಮಾಡಬೇಕಷ್ಟೆ. ಹೌದೌದು. ನಾಳೆ ಏನು ಪ್ರಚಾರ ಆಗ್ತದೆ? ಭೀಷ್ಮರು ಆತ್ಮಹತ್ಯೆ ಮಾಡ್ಲಿಕ್ಕೆ ಕಾರಣ ನೀವು ಅಂತ ಅಕ್ಕ ಹೀಗೆ ಬಂದ್ರೆ ಪ್ರಸಂಗ ಮೇಲೆ ಬಿತ್ತು. ಹೌದೌದು. ಇಲ್ಲದಿದ್ದ ನಾವು ಹೇಳ್ಬೇಕಾಗ್ತದೆ, ಇದು ಹಾಸ್ಯ ರಸ ನಗಡಿ ಅಂತ. ಹೌದೌದು. ಆ ಕಾರಣದಿಂದ ಅವರು ನನ್ನ ಕಾರಣದಿಂದ ಸತ್ರು. ಇವತ್ತು ನಾಳೆಯ ಮುದಿ ಹಸು ಬಿದ್ದಾಗ ಬೀಳ್ಲಿಕ್ಕಿರುವವರು. ಸುಮ್ಮನೆ ನಾನು ಯಾಕೆ? ಅವರಲ್ಲ. ಆಮೇಲೆ ಯಾರಿದ್ದಾರೆ? ಕೌರವ ಪಾಂಡವರಿಗೆ ಅಕ್ಷರಾಭ್ಯಾಸ ಮಾಡಿದಂತಹ ಆಚಾರ್ಯ ಕೃಪರು. ಕೋಡುದು ಬ್ರಹ್ಮಹತ್ಯೆ ದೋಷ ಬರ್ತದೆ. ಪಂಚಪಾತಕಲ್ಲು. ಅಕ್ಕ ನಿನಗೆ ಕೆಲವು ವಿಷಯ ಗೊತ್ತುಂಟು. ಹೌದು. ಬ್ರಾಹ್ಮಣರನ್ನು ಕೊಲ್ಲಬಾರದಲ್ಲ. ಹೌದೌದು, ನಿನಗೆ ಅದು ಸರಿ ಗೊತ್ತುಂಟು. ಹೌದಾ? ಹಾಗಾದ ಕಾರಣ ಎಲ್ಲಿಯಾದ್ರೂ ಬ್ರಾಹ್ಮಣರಿಗೆ 4 ಹೊಡೆಯಿತು ಅಂತ ಇಟ್ಟುಕೊಳ್ಳುವ. ನಾವೊಂದು ಉಪಾಯ ಮಾಡುವ. ಎಂತದ್ದು? ಬ್ರಾಹ್ಮಣರು ಬಂದ್ರೆ ಅವರಿಗೆ ಒಳ್ಳೆ ಭೋಜನವು ದಕ್ಷಿಣೆಯನ್ನು ಕೊಡುವ. ನಾವು ಉಪಾಯ ಮಾಡುವ. ದಕ್ಷಿಣ ನಿನ್ನ ಅಪ್ಪನ ಗಂಟ ಇಲ್ಲಿ ಕೊಡುದು, ನನ್ನ ಅಪ್ಪನದ್ದು ಕೊಡುದು. ಸಲಹೆ ಕೊಡ್ಲಿಕ್ಕೆ ನೀನು ಬಹಳ ಉಂಡಿದ್ಯಲ್ವ? ಏನಾದ್ರು ದಾನ ಮಾಡಬೇಕು. ಬೇಕಾದನ್ನ ಹೇಳಿ ಗೊತ್ತಿಲ್ಲ, ಇದು ಗೊತ್ತುಂಟು. ಬ್ರಾಹ್ಮಣರು ಗೌರವದಲ್ಲಿ ನಿನ್ನ ಅಪ್ಪನ ಶ್ರಾದ್ದಕ್ಕೂ ನಮ್ಮದೇ ಖರ್ಚು. ಹೌದು. ನೀ ಹೇಳುದು ಬ್ರಾಹ್ಮಣರ ಕರೆದು ದಕ್ಷಿಣೆ ಕೊಡುವ, ನಿನ್ನದೆಂತ ಉಂಟು ಇಲ್ಲಿ? ಏನಿಲ್ಲ, ಈ ತಿಂಗಳಕ್ಕೇರಿಗೆ ಬರುವ ತಿಂಗಳದ್ದು ಕೊಡ್ತಿ. ಹೌದು, ಮತ್ತೆ ಸರಿ ಮಾಡುವ ಸರಿಯೇ ಮಾಡುದು ನೀನು. ಆ ಕಾರಣದಿಂದ ಬ್ರಹ್ಮಹತ್ಯೆ ದೋಷ ಬಂದ್ರೆ ನನಗೆ ಬಂದ್ರೆ ತೊಂದರೆ ಇಲ್ಲ. ಹೌದಾ? ನಾಳೆ ನಮ್ಮ ತಲೆ ತಲಾಂತರಕ್ಕೆ ಬಂದ್ರೆ ನಾಳೆ ಆದ್ರೂ ಪ್ರಶ್ನೆ ಇಟ್ಟು ಕೇಳಿದ್ರೆ ಯಾರ ಹತ್ರ ಕೇಳುದು? ಯಾರು ನಿವೃತ್ತಿ ಮಾಡ್ತಾರೆ? ಎಂತ ಪ್ರಶ್ನೆ ಕೇಳುದು? ಈಗ ಜ್ಯೋತಿಷ್ಯದಲ್ಲಿ ಪ್ರಶ್ನೆ ಹೇಳುದು ಅಂತ ಹೇಳುದ? ಒಂದು ವಿಷಯ ನಾವು ಹೇಗಾದ್ರೂ ನನಗೆ ಅದರಲ್ಲಿ ನಂಬಿಕೆ ಇಲ್ಲ. ಹೌದೌದು, ಊಹಾಪೋಹ ಪಟುತ್ವ ಅದಕ್ಕೆ ಬೇಕಾದ್ದು. ಆ ಕಾರಣದಿಂದ ಆಚಾರ್ಯ ಕೃಪರ ಹತ್ರ ಯುದ್ಧ ಮಾಡ್ಲಿಕ್ಕೆ ಅವರ ಬ್ರಾಹ್ಮಣ್ಯ ನಮಗೆ ಅಡ್ಡ ಬರ್ತದೆ. ಹೌದೌದು. ದ್ರೋಣಾಚಾರ್ಯರು ಅತ್ಲಾಗಿ ಬ್ರಾಹ್ಮಣನೂ ಆಗ್ಲಿಲ್ಲ, ಇತ್ಲಾಗಿ ಕ್ಷತ್ರಿಯನೂ ಆಗ್ಲಿಲ್ಲ. ಒಂದು ಇದ್ರು ಬಿಡ್ತಿಗೆ ಅಂತ ಉಂಟು. ಹೌದೌದು. ಹೌದೌದು. ಅರ್ಧ ಬೆಂದದ್ದು. ಇದೆಲ್ಲ ಸರಿ ಗೊತ್ತಾಗ್ತದೆ. ಆ ಕಾರಣದಿಂದ ದ್ರೋಣಾಚಾರ್ಯ ಹತ್ರ ಯುದ್ಧ ಮಾಡ್ಲಿಕ್ಕೆ ಅವರು ಕಲ್ತದ್ದಕ್ಕೆ ಕಣ್ಣಿಲ್ಲ, ಕಲ್ತದ್ದಕ್ಕೆ ಕಣ್ಣಿರೋ ಇಲ್ಲದೆ ಇರುವವನಲ್ಲಿ ಕಣ್ಣಿರುವ ಕಲ್ತು ಕಣ್ಣಿರುವ ಯುದ್ಧ ಮಾಡೋದಿಲ್ಲ. ಇಲ್ವೇ ಇಲ್ಲ.
ಗುರುಗಳು ನೀನು ಆಗ ಒಬ್ಬನ ಹೆಸರು ಹೇಳಿದಿ, ಹ, ಅವ ಯಾವುದಕ್ಕಾದೀತು? ಸೀರೆ ಎಳಿಲಿಕ್ಕೆ. ಇದು ಯಾರು ಇಲ್ಲದಿದ್ರೆ ನೀನು ಮಾಡಬಹುದು. ಹೌದೌದು, ನಿನ್ನ ಮನೆಯಲ್ಲಿ, ಯಾರ್ಯಾರ ಮನೆಯಲ್ಲಿ ಅಲ್ಲ. ನಾನು ಸೀರೆ ಉಡಿಸಿ ಅವನಿಗೆ ಸೀರೆ ಉಡಿಸಬಹುದು. ನೋಡಿ, ಇವನಿಗೆ ಆಸಕ್ತಿ ಬಿಡಿಸ್ಲಿಕ್ಕೆಲ್ಲ, ಉಡಿಸ್ಲಿಕ್ಕೆ. ಅವಳು ಬಿಡಿಸಿ ನಿಲ್ತಾಳಲ್ಲ ನೋಡಿ, ನಿಮ್ಮ ಆಸಕ್ತಿ ಈಗ ಗೊತ್ತಾಗುತ್ತೆ ನೋಡಿ. ಹಾಗಾದ ಕಾರಣ ಸೀರೆಗೆ ಮೊಳ ಹಾಕ್ಲಿಕ್ಕೆ ಅವನಿಗೆ ಗೊತ್ತಿಲ್ಲ. ಮಾತ್ರ ಅಲ್ಲ, ಅವನಿಗೆ ದುಶ್ಯಾಸನವೋ ಅಲ್ಲ ಎಂತದವ, ಎಂತದವ ದುಶ್ಯಾಸನ ಅಂತ ಎಂತದ್ದು ಅಂತ ಅವರಿಗೆ ಗೊತ್ತಿಲ್ಲ. ಒಬ್ಬೊಬ್ರು ಒಂದೊಂದು ಹೇಳ್ತಾರೆ. ಹಾಗಾದ ಕಾರಣ ಹೆಣ್ಣು ಮಕ್ಕಳ ಮೈ ಮೇಲೆ ಇರುವಂತಹ ಸೀರೆಯನ್ನು ಎಳಿಲಿಕ್ಕೆ ಅವನಿಗೆ ಗೊತ್ತಿಲ್ಲ. ಅದರಲ್ಲಿ ನಾನು ನೋಡು, ಇಲ್ಲಿರುವ ಹೆಣ್ಣು ಮಕ್ಕಳು ಅವರ ಸೀರೆಯ ನೆರಿಗೆ ಹಾಗೂ ಅವರ ತೊಡಿಸಿದಂತ ಉತ್ತಮ ರೀತಿ ಅದು ನಿಮ್ಮಿಂದಾಗಿ. ನೀ ಯಾವಾಗ ನೋಡಿದ್ದು? ನಾನು ನೀರುವಲ್ಲಿ ಮಾಡುದಲ್ಲ. ನಾನು ಎಷ್ಟು ಸಾರಿ ಹೀಗೆ ಬರುವಾಗ, ನೀ ಬರುವಾಗ ನಾ ಅದನ್ನು ಮಾಡ್ಲೇ ಇಲ್ಲ. ಇದು ನೀ ಮಾಡಿದ್ದ, ನೀ ನನ್ನ ನಾ ಮಾಡಿದ್ದೋಡು. ಹೌದೌದು. ಹಾಗಾದ್ರೆ ಅವನೂ ಅಲ್ಲ, ಮತ್ತೊಬ್ಬ ಇದ್ದಾನೆ, ಅವನ ಹೆಗಲ ಮೇಲೆ ಕವರವ ಕೈ ಹಾಕಿಕೊಂಡು ಓಡಾಡುದು. ಯಾರಮ್ಮ? ಕರ್ಣ. ಅದು ಇದಕ್ಕಿರ್ಬೇಕಲ್ಲ, ಮದ್ದಳೆಗೆ. ಹೌದೌದು. ಅದು ಇಲ್ಲದಿದ್ರೆ ಮತ್ತೆ ಕರ್ಣ ಕಠೋರವೇ. ಹೌದೌದು. ಹೌದಾ? ಹಾಗಾದ್ರೆ ಅವ ಯಾವ ಕರ್ಣ? ನಾನೀಗ ಹೋಗಿ ಅವನ ಹತ್ರ ಕೇಳುದು, ಕರ್ಣ ನಿನ್ನ ಅಪ್ಪನ ಹೆಸರು ಹೇಳು. ಎಂತ ಮಾಡ್ತಾನವ? ಅವನಿಗೆ ಅಪ್ಪ ಇಲ್ಲ. ಮೇಲೆ ನೋಡ್ತಾನೆ. ಮೇಲೆ ನೋಡ್ತಾನೆ. ಬೇಡ ಹೋಗ್ಲಿ, ಅಪ್ಪನ ಹೆಸರು ಹೇಳು. ಏನ್ ಮಾಡ್ತಾನೆ? ಕೆಳಗೆ ನೋಡ್ತಾನೆ. ಎಲ್ಲಿಯಾದ್ರೂ ನಾವೊಂದು ಹೊಡೆದೆ, ನಾಳೆ ಜನ ಹೇಳುದೇನು, ಪಾಪ ಅಪ್ಪ ಅಮ್ಮನ ಇಲ್ಲದವನಿಗೆ ಹೊಡೆದನಲ್ಲ ಅಂತ, ಅನಾಥನಿಗೆ ಹೊಡೆದಲ್ಲ ಅಕ್ಕ. ಇದು ಒಳ್ಳೆ ವಿಷಯ, ಇಂಥದ್ದು ಬರಬೇಕು. ಹೌದು. ಆ ಕಾರಣದಿಂದ ಅನಾಥರ ಮೇಲೆ ಸನಾತನಿಗಳ ಹಲ್ಲೆ ಇಲ್ಲ. ಸನಾತನ ಅಂತ ಒಂದು ಹೆಸರು ಹೇಳಿ ಅದು ಸರಿ ಇಲ್ಲ ಅಂತ ಹೇಳಿಕೊಂಡೆ ಪ್ರಚಾರ ತಕ್ಕೊಳ್ಳೋರಿದ್ದಾರೆ ದೂರ್ತರು ಈ ದೇಶದಲ್ಲಿ. ನನಗೆ ಅಂತವರನ್ನು ಕಂಡ್ರೆ ಆಗುದಿಲ್ಲ. ಮೊದಲು ಅವರನ್ನು ಕೊಲ್ಬೇಕು. ಕೌರವನನ್ನು ನಾನು ಬಿಟ್ಟೇನು, ಸನಾತನ ಇಲ್ಲ ಅಂತ ಹೇಳೋರಿಗೆ ಮೊದಲು ಹೊಡೆದೇನೆ ನಾನು ಅಂತವ. ಹೌದು, ಮೊದಲು ಹೊಡಬೇಕು ಅವರು. ಹೌದಾ? ಆ ಕಾರಣದಿಂದ ಅವ ಅಲ್ಲ. ಮತ್ತೆ ಬಿಡಿ, ಹೆಣ್ಣು ಕೊಂಡೋಗಿ ಅತ್ತೆ ಸಮಾನ ತಿನ್ಲಿಕ್ಕೆ ಮರುದಿಬ್ಬಣ ಬಂದವ ಹಿಂದೆ ಹೋಗದವ ಇದ್ದವ ಇದ್ದಾನೆ. ಅದು ಊಟದ ಪಂಕ್ತಿಯಲ್ಲಿ ಬಂದ್ರೆ ಉಪ್ಪು ಹೆಚ್ಚಾಗ್ತದೆ. ಯುದ್ಧ ಭೂಮಿಯಲ್ಲಿ ಇರ್ಬೇಕಾದವ ಯಾರವ? ಸೈಂಧವನು. ಅಕ್ಕ. ಅಕ್ಕ ಹೀಗೆ ಒದಗಿ ಬಂದ್ರೆ ಮತ್ತೆ ಕೇಳೋದು ಬೇಡ, ಬರುವ ಸಲವು ನೀನೇ ಆದಿತ್ತು. ಆ ಕಾರಣದಿಂದ ಸೈಂಧವ ಅವ ಹೆಂಡತಿಯನ್ನು ಕರ್ಕೊಂಡು ತನ್ನ ಮನೆಗೆ ಹೋಗಿದ್ದಾನ? ಇಲ್ಲ. ಮರುದಿಬ್ಬಣ ಹೋಗಿ ಅತ್ತೆ ಸಮಾನ ತಿನ್ಲಿಕ್ಕೆ ಬಂದಿದ್ದಾನೆ. ಹೌದಾ? ಬಂದವ ಇಲ್ಲಿಂದ ಹೋದನಾ? ಇಲ್ಲ. ಇಲ್ಲೇ ಎಷ್ಟುಂಟು ಮಾಡಿನಲ್ಲಿ ಗಳ ಅಂತ ಲೆಕ್ಕ ಮಾಡ್ತಾ ಇದ್ದಾನೆ. ಊಟಕ್ಕೆ ಬಂದವ ಮಾಡಿನ ಗಳ ಲೆಕ್ಕ ಮಾಡ್ತಾನೆ, ಊಟಕ್ಕೆ ಬಂದವ ಕೈಯ ಬಳೆ ಲೆಕ್ಕ ಮಾಡ್ತಾನೆ ಅಂತ ಹೇಳಿದ್ರೆ ಸೊಂಟಕ್ಕೆ ಒಂದು ಹೊರಗಾಕ್ಬೇಕು. ಊಟಕ್ಕೆ ಬರುವ ಇಕ್ಕೋಳ ಬಳೆ ಲೆಕ್ಕ ಮಾಡೋದಲ್ಲ, ಕುಳಿತಂತಹ ಮನೆಯ ಮಾಡಿನ ಗಳ ಲೆಕ್ಕ ಮಾಡೋದಲ್ಲ. ಆಗದ ಕಾರಣ ಸೈಂಧವನತ್ರ ಯುದ್ಧ ಇಲ್ಲ. ಅಯ್ಯ, ಹಾಗಾದ್ರೆ ನಮಗೆ ಸಮದಂಡಿಗಳಾದವರು ದೃಷ್ಟಿಗೆ ದೃಷ್ಟಿ, ಮುಷ್ಟಿಗೆ ಮುಷ್ಟಿ, ಭುಜಕ್ಕೆ ಭುಜ, ಎದೆಗೆ ಎದ, ಜಾನುವಿಗೆ ಜಾನು, ಪೃಷ್ಠಕ್ಕೆ ಪೃಷ್ಠ, ಪೃಷ್ಠಕ್ಕೆ ಪೃಷ್ಠ. ಎಂತದ್ದು ಪೃಷ್ಠ ಅಂದ್ರೆ? ನಮ್ಗೆ ಗೊತ್ತಿಲ್ಲ. ಬೇಡ, ಹೇಳುದಿಲ್ಲ. ಹೌದಾ? ಹೇಳುದಿಲ್ಲ. ಹೇಳಿದ್ರೆ ಮತ್ತೆ ನಾನು ಮೂಗಿಗೆ ಕೈ ಹಿಡಿಬೇಕಂತ. ಅದಕ್ಕೆ ಬೇಕಾಗಿ ಅಂತವರು ಯಾರು? ನನಗೆ ಸಮದಂಡೆಗಾಳಿಗಾರು ಯಾರು ಇಲ್ಲ. ನನಗೆ ಕಾಣ್ತದೆ ಅವನಿಗೆ ಹುಚ್ಚಿಡಿದಿದೆ. ಹೌದೌದು. ಯಾರಿಗೆ? ಕೌರವನಿಗೆ. ಕೌರವನಿಗೆ. ಕುರುರಾಯ ಮರುಳಾದ ಸಿದ್ಧ, ಕುರುರಾಯ ಮರುಳಾದ ಸಿದ್ಧ, ಕುರುರಾಯ ಮರುಳಾದ ಸಿದ್ಧ, ತನ್ನ ಶಿರವೆನ್ನಂಬಿಗೆ ಮಾರಿದ ಪಥ. ಯಾವುದನ್ನು? ತನ್ನ ಶಿರವೆನ್ನಂಬಿಗೆ ಮಾರಿದ ಮರುಳಾದ ಸಿದ್ಧ. ಹೊರೆಗಳ ನಡತೆ ಈ ಪರಿಯೇ ಬಂದು ತುರುಗಳ ಬಿಡಿಯುವುದು ಭಟರಿಗೆ ಸರಿಯೇ. ದುರುಳತನವನು ಮಾಡಿದನು, ದುರುಳತನವನು
ಮಾಡಿದನು ಇನ್ನು ಹರಿದು ಹೋಗದೆ ಹೋಗಲಿವೆನೆ ನಾನು ಗುರುರಾಯ ಮರುಳಾದ ಸಿದ್ಧ ತನ್ನ ಶಿರವಿಗೆ ಮಾರಿದ ನಿದು ಪಥ ಗೋಪಾಲಕ ದೊರೆ. ಗುರುರಾಯ ಮರುಳಾದ ಸಿದ್ಧ. ಹಾ ಬೇಡ, ಮತ್ತೆ ಅವನನ್ನು ಸಿದ್ಧ ಮರುಳಯ್ಯ ಅಂತ ಹೇಳುವನು. ಓಹೋ ಈ ಸಿದ್ಧರೆಲ್ಲ ಮರುಳರೇ. ಓಹೋ ಸಿದ್ದರಾಮರು ಮರುಳರೇ. ಮರುಳರೆ ಹೌದು, ಮರುಳರೆಲ್ಲರೂ ಸಿದ್ಧರೇ. ಮರುಳರೆಲ್ಲರೂ ಸಿದ್ದರಾಮಯ್ಯರು. ಹಾಗೆ ಹೇಳು, ಹಾ ದಕ್ಷಿಣೆ ಮಾಡಬೇಡ. ಹೌದು, ಗುರುರಾಯ ಮರುಳಾದ ಸಿದ್ಧ. ಹ. ಹುಚ್ಚು ಹಿಡಿಯದಿದ್ರೆ ಅವರು ಮತ್ಸ್ಯ ದೇಶಕ್ಕೆ ಗೋವುಗಳನ್ನು ಹಿಡಿಲಿಕ್ಕೆ ದಾಳಿ ಮಾಡ್ತಾರೆ. ಹುಚ್ಚೆ ಅವರಿಗೆ. ನಿನಗೂ ಅರ್ಥ ಆಯ್ತು ನೋಡು. ಹಾ. ನಿನಗೆ ಅರ್ಥ ಆಗುವಷ್ಟು ಅವರಿಗೆ ಹುಚ್ಚು ಹಿಡಿಯಿತು ನೋಡಿ, ಪಕ್ಕ ನಿನಗೆ ಗೊತ್ತಾಗುದಿಲ್ಲ. ಹೌದು. ಮಂಡೆ ಗಂಟಿ ಉಂಟು ಅಂತ ಯಾರಾದ್ರೂ ಬಂಡೆಗೆ ಹೊಡಿತಾರಾ? ಮತ್ಸ್ಯ ದೇಶ ಅಂದ್ರೆ ಏನು? ಹಾ ಹೆಸರು ಹೋಗಿದೆ. ಹ! ಹೆಸರು ಉಳಿದಿದೆ. ಹೋದ್ರೆ ಲೋಕ ವಿಶ್ರುತವಾಗಿ ಹೋಗಿದೆ. ಹಾ ನಮ್ಮ ಹೆಸರು ಗೊತ್ತಿಲ್ಲದವರು ಹಾ. ಯಾರು ಇಲ್ಲ ಅಂತ ನಾವು ತಿಳ್ಕೊಂಡಿದ್ದೇವೆ. ಎಲ್ಲರಿಗೂ ಗೊತ್ತು. ನಮಗೆ ಗೊತ್ತಿದ್ದಷ್ಟು ಬೇರೆಯವರಿಗೆ ಗೊತ್ತಿಲ್ಲ ಅಂತೂ ನಮಗೆ ಗೊತ್ತುಂಟು ಹೌದು ಅಂತ ನಾವು ತಿಳ್ಕೊಂಡಿದ್ದೇವೆ. ಹಾ ಇದ ಪ್ರಥಮ ನಾನು ಯುದ್ಧ ಇವತ್ತು ಮಾಡಿದರೆ ದಾಖಲೆ ಇದು ಜಗತ್ತಿನಲ್ಲಿ. ಹೌದು ಹೌದು. ನಾನು ಯುದ್ಧಕ್ಕೆ ಹೊರಡುವ ಸಂದರ್ಭವೇ ಬರಲಿಲ್ಲ. ಹಾ 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 ಮತ್ಸ್ಯ ದೇಶ, ವಿರಾಟ್ ರಾಯ, ನಮ್ಮ ಅಪ್ಪನ ಹೆಸರೇ ಹೌದು. ವಿರಾಟ್ ರಾಯ. ಹಾ ಹಾ, ಹಾ ಹೆಸರು ಹೇಳ್ತದಲ್ಲ ವಿರಾಟ ಪುರುಷ. ಅಕ್ಕ. ಹಾ. ಇದನ್ನು ನಿನ್ ಕೆಲವು ಗೊತ್ತುಂಟು. ಹೌದೌದು, ದೇವರಿಗಿರುವುದದು. ಎಂಥದೋ ಸಹಸ್ರ ಶೀರ್ಷ ಪುರುಷ ಎಲ್ಲ ಹೇಳ್ತಾರಲ್ಲ, ಹೌದು. ಅದನ್ನ ಹೇಳಲಿಕ್ಕೆ ನಾನಲ್ಲ, ಯಾರೋ ಹೇಳಿದನ್ನ ಕೇಳುದು. ನಾನು ಒಮ್ಮೆ ಅಪ್ಪಯ್ಯನನ್ನು ಕಾಣುವಂತ ಹೋಗುವಾಗ ನಮ್ಮ ಪುರೋಹಿತರು ಮಂತ್ರ ಹೇಳ್ತಾ ಇರುವಾಗ ನನ್ನ ಕಿವಿಗೆ ಬಿತ್ತು. ಹಾ ಮತ್ತೆ ನಾನು ಮುಂದೆ ಹೋದೆ, ಮತ್ತಿನದ್ದು ನನಗೆ ಗೊತ್ತಿಲ್ಲ. ಅದು ನಮಗೆ ವಿರಾಟ್ ರಾಯ. ಚಕ್ರವರ್ತಿಗಳು ನಮ್ಮ ಬಗೆಗೆ ವಿರಾಟ್ ರಾಯ ನಮ್ಮ ಅಪ್ಪ. ಹಾ ಅಪ್ಪನೇ ಅಷ್ಟು ವಿರಾಟ ಇರುವಾಗ ಹಾ. ನಾನು ಸಾಮ್ರಾಟ. ನೀವು ಸಾಮ್ರಾಟ್. ಆ ಕಾರಣದಿಂದ ಮತ್ಸ್ಯ ದೇಶಕ್ಕೆ ತಲೆ ಹಾಕುವುದೇ ಇಲ್ಲ ಈ ಚಕ್ರವರ್ತಿಗಳು ಅಂತ ತಿಳಿದುಕೊಳ್ಳೋರು. ದಿನವತಿ ಅವರಿಗೆ ಬಿಡಿ, ಇನ್ನೂ ಅದು ಯಾರಿಗೆ ಅಂತಲೇ ಆಗ್ಲಿಲ್ಲ. ಓಹೋ ಇತ್ಲಾಗಿ ಕೌರವ ಹೇಳ್ತಾನೆ ನನ್ನದ್ದು ಅಂತ, ಅವನಿಗೂ ಪಟ್ಟಾಭಿಷೇಕ ಆಗ್ಲಿಲ್ಲ. ಹಾ ಇತ್ಲಾಗಿದ್ದ ಪಾಂಡವರು ರಾಜಸೂಯ ಮಾಡಿದವರು, ಹಾ ಚಕ್ರವರ್ತಿ ಅರ್ಹತೆ ಉಳ್ಳವರು, ಹಾ ಅವರು ಕಾಡಿನಲ್ಲಿದ್ರು, ವನವಾಸ ಮುಗಿಸಿ ಅಜ್ಞಾತವಾಸದಲ್ಲಿ ಯಾರಿಗೂ ಪರಿಚಯ ಸಿಗಬಾರದು ಅಂತ ಎಲ್ಲೋ ತಲೆಮರೆಸಿಕೊಂಡಿದ್ದಾರೆ. ಹಾ ಪಾಪ ನನ್ನ ಹತ್ರ ಬಂದವರ ಕಥೆ ಬೇರೆ ಆಗ್ತಿತ್ತು. ಪಾಪ ಬರ್ಲಿಲ್ಲ, ಏನು ಮಾಡುದು ನಾವು? ಹೌದೌದು. ಹೌದೌದು, ಅವರಿಗೆ ಭಾಗ್ಯ ಇಲ್ವೋ, ನಮಗೆ ಯೋಗ ಇಲ್ವೋ? ಹಾ ಒಂದು ಮಾತು ನನ್ನ ಹತ್ರ ಹೇಳಿದ್ರೆ ಸಾಕು. ಹೇಳಬೇಕಿತ್ತು. ಬೇಡ, ನಿನ್ನ ಹತ್ರ ಹೇಳಿ ಕಳುಹಿಸಿದ್ರೆ ಸಾಕು. ನಾನಾದ್ರೂ ಬಂದು ನಿಮ್ಮಲ್ಲಿ ಹೇಳ್ತಿದ್ದೆ. ಅಕ್ಕ, ಒಂದು ನಿನ್ನ ಹತ್ರ ಹೇಳಿ ಕಳಿಸಿದ್ರು ಪಾಂಡವರಿಗೆ ಆಶ್ರಯ ಸಿಕ್ತಿತ್ತು, ಅವರಿಗೆ ಯೋಗ ಇಲ್ಲ, ಭಾಗ್ಯ ಇಲ್ಲ, ಬಿಡು. ಗುರುರಾಯ ಯಾಕೆ ಮರುಳಾದ? ಬಹುಶಃ ನನ್ನ ಅಂಬಿಗೆ. ಹಾ ಯಾವುದಕ್ಕೆ? ಅಂಬಿಗೆ. ನೀ ಗೋಪಾಲಕ್ಕ, ನಿನಗೆ ಸರಿ ಗೊತ್ತಾಗ್ತದೆ. ಅಂಬಿ ಅರ್ಥ ಗೊತ್ತುಂಟು. ಹೌದು, ಅಂಬಿ ಹಾಕಲಿಕ್ಕೆ ಸರಿ ಗೊತ್ತುಂಟು. ಹೌದೌದು, ಅವನ ತಲೆಯನ್ನೇ ಮಾರಾಟ ಮಾಡಿದ. ಹಾ ಒಬ್ಬೊಬ್ಬನ ತಲೆಗೆ ಎಷ್ಟು ಅಂಬಿ? ಇಷ್ಟಿಷ್ಟು ಅಂಬಿ. ಅಂಬಿ ತಲೆಯೊಳಗೆ ಅಂಬಿ. ಆ ತಲೆ ಒಳಗ ಅಂಬಿ ಗೊತ್ತಾಗ್ತದೆ. ಹೌದೌದು, ಅಂಬು. ಅಂಬು. ಯಾವ ಅಂಬು? ಕುഞ്ഞಂಬು. ಶಪ್ಪರ್. ಯಾವ ಅಂಬು? ಕುഞ്ഞಂಬುಗಳು. ಆ, ಕುഞ്ഞಂಬು ಅಲ್ಲ, ಚಂದ್ರಗಿರಿ ಅಂಬು. ಹಾ ಬಣ್ಣನ. ಆ, ಅದು ಬೇರೆ. ಅಂದ್ರೆ ಚಂದ್ರನಗಿರಿಯಲ್ಲಿರುವ ಅಂತ ಅರ್ಥ. ಹಾ. ಹಾಗೆ ಅದು. ಹೌದು ಹೌದಾ? ಹೌದು. ಅಂಬು. ಅಂಬು. ಅದನ್ನು ನೋಡಿದ್ರೆ ಸಾಕು. ಹಾ ಯಾವುದು? ಹಾ, ಇದು ಟೈಟ್ ತಗೊಂಡು. ಇವರ ತಂದೆಯವರಿಗೆ ಸರಿ ಗೊತ್ತುಂಟು. ಹಾ ಹೌದು. ಹಾಗಾದ ಕಾರಣ ಅದಲ್ವಾ ಅಂಬು ಅಂದ್ರೆ? ಮತ್ತೆ ಹಾ ಹಾ ಬತ್ತಳಿಕೆಯಿಂದ ತೆಗೆದು ಬಿಡುದು. ಬತ್ತಳಿಕೆಯಲ್ಲಿರುವುದೇನು? ಅಂಬು. ಅವ ಬಣ್ಣದೇಶ ಮಾಡಿ ಕೂತ್ಕೊಳ್ತೇನೆ. ಹಾ ಬಾಣ ಬತ್ತಳಿಕೆಯಲ್ಲಿರುವುದು. ಢಣೆಯಿಂದ ಕಣೆಯನ್ನು ಠಣಂಕನೆ ತೆಗೆದು ಸರಕ್ಕನೆ ಬಿಟ್ರೆ, ರಯ್ಯನೆ ಹೋದ್ರೆ ಪಟಕನೆ ಬಿಟ್ರೆ ಮುಗಿಯಿತು ಕತೆ. ಮುಗೀತು ಕತೆ. ಯಾರ್ದು? ಕೌರವನ.
ಅವನ ತಲೆಯನ್ನು ನನ್ನ ಬಾಣದ ಮನೆಗೆ ಇವತ್ತು ಮಾರಾಟ ಮಾಡುವುದು ಅಂತ ಆಲೋಚನೆ ಮಾಡಿದ್ದಾನೆ ಅವ. ಓಹೋ. ಅಲ್ಲದೆ ಇದ್ರೆ ದೊರೆಗಳಿಗೆ ಇದು ಭೂಷಣ. ದನ ಹಿಡಿಯುವ ಕೆಲಸ. ಚಕ್ರವರ್ತಿ ಸಿಂಹಾಸನ, ಚಂದ್ರವಂಶದ ಪರಂಪರೆ, ಹ. ದನ ಕದಿಲಿಕ್ಕೆ ಬರುವುದು ಈ ಮೂರ್ಖರು. ಹೌದು. ಇವರಿಗೆ ಬೇರೆ ಎಂತದ್ದು ಕದಿಲಿಕ್ಕೆ ಆಗ್ಲಿಲ್ವ? ಕೇಳ್ತಿದ್ರೆ ನೀವು ಕೊಡ್ಲಿಕ್ಕಿಲ್ಲ. ಯಾವುದು ದನವನ್ನ? ಹ. ಯಾಕೆ ಕಡಿಲಿಕ್ಕ? ಅಲ್ಲ, ಯಾಕೆ ಗೋಶಾಲೆ ಇರುವುದು ಅದಕ್ಕೆಯ? ಕರೆದು ಊಟ ಮಾಡ್ಲಿ ಅಂತ. ಯಾರೋ ಹೇಳಿದ್ರಂತೆ, ಹ. 8ನೇ ಕರು ಹಾಕಿದ ಮೇಲೆ ಕರು ಹಾಕುದಿಲ್ಲ ಅಂತ ಬಂದರೆ ಗೋಶಾಲೆಯಲ್ಲಿ ಬದಿಯಲ್ಲಿ ಕಟ್ಟುತ್ತಾರೆ, ರಾತ್ರಿ ಕೊಂಡೋಗಿ ಹೇಳ್ತಾರೆ ಅಂತ. ನಮ್ಮದು ಹಾಗೆ ವ್ಯವಹಾರ ಇಲ್ಲ. ಹ. ಅಂತವರ ತಲೆ ಕಡಿದು ಹ. ಅಯ್ಯ ಹ. ಕುರುರಾಯ ಮರುಳಾದ ಅಂತ ಹೇಳಿದ ಅದಕ್ಕೆ ಬೇಕಾಗಿ ಹ. ದೊರೆಗಳ ಯೋಗ್ಯತೆಯನ್ನೇ ಕಳ್ಕೊಂಡವ. ಒಂದು ಹಸ್ತಿನಾವತಿಗೆ ಕೆಟ್ಟ ಹೆಸರಲ್ವ ಇದು? ಹಸ್ತಿನಾವತಿಗೆ ಅಲ್ಲ, ನಮ್ಮ ಅಖಂಡ ಭೂಖಂಡದಲ್ಲಿರುವಂತಹ ಭಾರತ ದೇಶದ ಚಕ್ರವರ್ತಿಗಳಿಗೆ, ಹ. ನಮ್ಮ ಜಾತಿಗೆ ಕೆಟ್ಟ ಹೆಸರು. ಹೌದು. ಕ್ಷತ್ರಿಯರು ಅದನ್ನು ಮಾಡುದು. ಮರ್ಯಾದೆ ತೆಗೆದು ಮರ್ಯಾದೆ ಇದ್ರೆ ಅಲ್ಲೋ ತೆಗಿಲಿಕ್ಕೆ ಅವರಿಗೆ. ಎಂತ ಮರ್ಯಾದೆ ಉಂಟು ಅವರಿಗೆ? ನಾವು ಸ್ವಲ್ಪ ಕೊಟ್ಟದ್ದು. ನಮ್ಮ ಮರ್ಯಾದೆ ಕೊಡ್ಲಿಕ್ಕೆ ಇರುದು ಇನ್ನೊಬ್ಬರಿಗೆ, ನಮಗೆ ಬೇಡುವುದು ಮರ್ಯಾದೆ ಎಲ್ಲ ಕೊಡುದಲ್ಲ. ಅಯ್ಯ, ಒಂದು ವೇಳೆ ಅವ ಬಂದ ಅಂತ ಇಟ್ಟುಕೊಳ್ಳುವ, ಬರುವುದಿಲ್ಲ ಬರುವುದಿಲ್ಲ ಅಂತಲೇ ನಾ ಹೇಳುವುದು. ಬರುವ ಅವಕಾಶವೇ ಇಲ್ಲವ. ಬಂದ್ರೆ ನಾ ಏನು ಮಾಡಿ ಏನಂತ ಗೊತ್ತುಂಟಾ? ತೋಡುವೇನು. ಎಂತದು? ತೋಡುವೇನು. ತೋಡು ಬಾಣವನ್ನು ಅವನನ್ನು ಹಿಡಿದು ಹಂಕಿ ಕೆಳಗೆ ತೋಡುಗೆ ಹಾಕುವುದು. ತೋಡಿಗೆ ತೋಡಿಗೆ ಹಾಕುದಲ್ವ? ಮತ್ತೆ ಅಲ್ಲ, ಕಟ್ಟಕ್ಕೆ ಹಾಕುದು. ತೋಡಿಗೆ ಹಾಕಿದ್ರೆ ಸಾಕು. ಕೆಳಗೆ ಹಾಕಿ ಅವನ ಕುತ್ತಿಗೆಯನ್ನು ಅಮುಕಿ ಬೆನ್ನಿಗೆ ಎರಡು ಮೆಟ್ಟಿ. ನಿನಗೆ ಭಕ್ತ ಪ್ರಹ್ಲಾದ ಪ್ರಸಂಗ ಗೊತ್ತುಂಟ? ಸ್ವಲ್ಪ ಸ್ವಲ್ಪ ಕೇಳಿ ಕೇಳಿ ಗೊತ್ತು. ಪ್ರಹ್ಲಾದ ಇದು ದೇವರು ಎಲ್ಲಿದ್ದಾನೆ ಅಂತ ಹೇಳಿದ್ದು? ಕಂಬದಲ್ಲಿದ್ದಾನೆ. ಯಾವ ಕಂಬದಲ್ಲಿ? ಆ ಕಂಬದಲ್ಲಿದ್ದಾನೆ ಅಂತ ಹೇಳಿ. ಏನು ಮಾಡಿದ ಹಿರಣ್ಯಕಶಿಪು? ಹೋಗಿ ಗದೆಯಲ್ಲಿ ಹೋಗಿ ಹೊಡೆದ. ಅವಾಗ ಕಂಬದಿಂದ ಎಂತದ್ದು ಬಂತು? ನರಸಿಂಹ. ಯಾರದು? ಮಹಾವಿಷ್ಣು. ಅಂಬ. ನರಸಿಂಹ. ನರಸಿಂಹ ನಮ್ಮ ಮೇಳದಲ್ಲಿ ಅವ. ಹ. ಕಂಬವನ್ನು ಓಡುದು. ಹ. ಆ ಉಗ್ರ ನರಸಿಂಹ ಬಂದು ಹ. ಹಿರಣ್ಯಕಶಿಪುಗೊಂದು ಕೆಳಗೆ ಹಾಕಿ ಹಾಕಿ ಅವನ ಕರುಳನ್ನು ಬಾಗುವುದು. ತೋಡುವೇನವನ ಕರುಳನ್ನು. ನನ್ನದು ನರಸಿಂಹ ಅವತಾರ. ಹೌದು. ನಾಲಿಗೆ ಹೊರಗೆ ಹಾಕಿ. ಓ, ನಾಲಿಗೆ ಹೊರಗೆ ಹಾಕಿ ನರಸಿಂಹ ಅವತಾರ ಹಾಗೆ. ಹ. ಮಡಿಲಲ್ಲಿ ಮಲಗಿಸಬೇಕು. ಅವನಿಗೆ ಕೆಳಗೆಲ್ಲ ಮೇಲೆಲ್ಲ ಒಳಗೆಲ್ಲ ಹೊರಗೆಲ್ಲ ರಾತ್ರಿ ಎಲ್ಲ ಹಗಲೆಲ್ಲ ಮನುಷ್ಯ ಅಲ್ಲ ಪ್ರಾಣಿ ಅಲ್ಲ. ಹೌದು. ಮತ್ತೆ ಸಮಯ ಇಲ್ಲದವ. ಆ ಕಾರಣದಿಂದ ನೀವತ್ತು ನಿನ್ನದು ಹಿರಣ್ಯಕಶಿಪು, ನನ್ನದು ನರಸಿಂಹ. ಓ, ನನ್ನ ಕರುಳು ಹೇಳಿ ಈಗ ಬೇರೆಯವ್ರದ್ದು ಕಳ್ಳು ಭಾಗದ ಎಲ್ಲಿಯಾದ್ರೂ ಹೋಗಿ ಹೌದಾ, ನಾ ಒಳಗೆ ಕೂತ್ಕೊಳ್ಬೇಕಾದಿತ್ತು. ಓಹೋ. ನಿನ್ನ ನೀ ಯಾರ ಹತ್ರ ದೂರುದು? ನನ್ನ ಹತ್ರ ಬಂದು ದೂರ್ಬೇಕಂತೆ. ಹೌದು. ನಿನಗೆ ಪರಿಹಾರ ಕೊಟ್ಟರೆ ಆಯ್ತು ಕುಟುಂಬಕ್ಕೆ. ಪರಿಹಾರ ಅವನ ಕರುಳನ್ನು ತೋಡಿ ನಮ್ಮ ತೋರಣ ದ್ವಾರದಲ್ಲಿ ಹಾಕ್ತೇನೆ, ನೇತಾಕ್ತೇನೆ. ಮತ್ತೆ ಪುನಃ ಬೇಕಾದ್ರೆ ತುಂಬಿಸುವ ನಾವು. ಅದು ಮತ್ತೊಬ್ಬ ಬರುದಿಲ್ಲ, ಅವನು ತಮ್ಮ ದುಶ್ಮಶನ. ಹೌದಾ? ಅಲ್ಲ, ಎಲ್ಲಿ ಭಾಷಣ ಎಂತದ? ದುಶ್ಯಾಸನ. ಹಾಗೆ ಯಾರ್ಯಾರು ಕೌರವರಲ್ಲಿದ್ದಾರೆ? ಬೇಡ, ಚಿನ್ನದ ಹಿಡಿಕೆ ಉಳ್ಳ ಕತ್ತಿ ಉಂಟು. ಹೌದು. ಕತ್ತಿ ಹಾಕಿ ತಿರುಗಿಸಿ ಎಳಿಬೇಕು. ಎಂತದ್ದು? ಹಾಕಿ ಹೀಗೆ ಎಳಿಬೇಕು, ತಿರುಗಿಸಿ. ಈಗ ಮೇಲೆ ತಿರುಗಿಸುದು ಯಾಕೆ? ಕರಳು ಬರಲಿಕ್ಕೆ. ಅದಕ್ಕೆ ಕೊಕ್ಕೆ ಕತ್ತಿ ಅಂತ ಸುಮ್ಮನೆ ಹಾಕಿ ತೆಗೆದು ಬರುದಿಲ್ಲ. ಎರಡು ಹಲ್ಲಿನ ಕತ್ತಿ. ಎಳ್ಳೆ ಬಾಳೆಯನ್ನು ನಟ್ಟು ಒಮ್ಮೆಲೆ ಗೊನೆ ಕಡಿಲಿಕ್ಕೆ ಮಾಡ್ತಾರಲ್ಲ, ಕೌರವನನ್ನು ಸಾಲಾಗಿ ನಿಲ್ಲಿಸ್ತಾನೆ. ಕೌರವನ, ದುಶ್ಯಾಸನನ, ಕರ್ಣನ, ಸೈಂಧವನ, ಕೃಪನ, ದ್ರೋಣನ, ಶಾಕುನಿ. ಅದ ಕೂ ತೆಗಿ ಆಯ್ತಾ? ಕೂ ತೆಗಿಬೇಕು. ಬೇಡ ಬೇಡ ಬೇಡ, ಅವ ಶನಿ. ಶನಿ ಶನಿ ಅವನ ಹತ್ರ ಇದ್ದಲ್ವೋ. ಮತ್ತೆ ಅವ ಯುದ್ಧಕ್ಕಲ್ಲ, ಅವನ ಹತ್ರ ನಾ ಆಡುವುದಾ? ಅವನಿಗೆ ಕಾಲ್ ಸರಿ ಇಲ್ಲ, ಮಂಡೆ ಮೊದಲೇ ಸರಿ ಇಲ್ಲ. ನಾವು ಆಡುವುದಿದ್ರೆ ನಮ್ಮ ಯೋಗ್ಯತೆ ಇರೋ ಜೊತೆಗೆ ಸಮಾನತೆ ಬೇಕು ಅಲ್ವಾ? ಒಟ್ಟು ಬಂದವರ ಹತ್ರ ದ್ವಂದ್ವ ಮಾಡುವುದಲ್ಲ. ಅವನಿಗೆ ರಾಗ, ಶ್ರುತಿ, ತಾಳ ಎಲ್ಲ ಗೊತ್ತಿರಬೇಕು, ಇಲ್ಲದ್ರೆ ಬೇತಾಳವೇ ಆಗುದು. ಆ ಕಾರಣದಿಂದ ಅವನ ಹತ್ರ ಅಲ್ಲ, ಅವನನ್ನು ಎಳೆ ಬಾಳೆಯಾಗೆ ನಿಲ್ಲಿಸಿ ಒಂದು ಕತ್ತೆ ತೆಗೆದು ಬಿಸಾಡ್ಬೇಕು.
ಕೊನೆಗೆ ಗಡಂಗಿ. ನಿಲ್ಲುದು ಗಡಂಗಿನ. ಹೌದು. ಹೌದು. ಹಾ. ಮತ್ತೆ ಬಿಡು. ಗಡ 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 ಹೋಗಿ ಗಡಂಗಿಗೆ. ಗಡಂಗಿನ ನಿಲ್ಲುದು ಮತ್ತೆ ಬಿಡು. ಹೌದು. ಹೌದು. ಮತ್ತೆ ಗಡಂಗಿ ಇರಬಾರದು. ಸಂಜೆ ಇರ್ಲಿಕ್ಕಿಲ್ಲ. ಹಾ. ಹೌದು. ಹೌದು. ಮತ್ತೆ ಮತ್ತೊಂದು ಕಡೆಗೆ ಬೀಳು. ಹೌದು. ಆ ಕಾರಣದಿಂದ ಹಾ. ಯುದ್ಧದಲ್ಲಿ ಎಳೆವಾಗಲೊಂದು, ಹಾ. ತೊಡುವಾಗ 10, ಹಾ. ಹೊರಡುವಾಗ 100, ಹಾ. ಸಾಗುವಾಗ 1000, 1000. ಲಕ್ಷ ಸಿದ್ಧಿಯಲ್ಲಿ ಲಕ್ಷ, ವೇದನ ಲಕ್ಷೋಪಲಕ್ಷ. ಹಾ. ಅಕ್ಷಯ. ಹೌದು. ಹೌದಾ? ಹಾ. ಅವರಿಗೆ ಆಯುಷ್ಯ ಗಟ್ಟಿ ಉಂಟು. ಹಾ. ಹೌದು, ಹೌದು. ನೋಡಿದೆ. ಹಾ. ಅವರ ಹಣೆ ಬರ ಒಳ್ಳೆದುಂಟು. ಹಣೆ ಬರಹ ಭಾರಿ ಒಳ್ಳೇದು. ಇವತ್ತು ಅವರಿಗೆ ಸಾಯುವ ಯೋಗ ಇಲ್ಲ. ನನಗೆ ಅವರನ್ನು ಕೊಲ್ಲುವ ಭಾಗ್ಯ ಇಲ್ಲ. ದೇವರು ದೊಡ್ಡವ. ನನಗೆ ನೋಡುವ ಆಸೆ. ಕಾರಣ ಭಾಗ್ಯವೂ ಇಲ್ಲ. ಹೊರಡುತ್ತಿದ್ದೆ. ಹಾ. ಹೊರಡುತ್ತಿದ್ದೆ. ಹಾ. ಹೊರಟಿದ್ದೇನೆ ಅಂತ ನೀನು ಹೇಳಿದ್ರೆ ಅವರು ಓಡ್ತಾರೆ. ಹಾ. ಅದೇ ನಾವು ಹೊರಡಬೇಕಾ? ಹಾ. ಒಂದು, ನಾನು ಹೊರಡಬೇಕಿದ್ರು ಒಟ್ಟು ಹೊರಡುದು. ನೀ ಹೋದಾಗೆ, ಹಾ. ಬಸ ಹೋದಾಗೆ ಹೋಗುದಾ? ಹೋಗಬಾರ್ದು. ಅಲ್ಲ, ಒಂದು ಹೋಗಬೇಕಲ್ಲ. ನಮ್ಮ ಒಂದು ತೂಕ ಬೇಡ, ನಮ್ಮ ಯೋಗ್ಯತೆ ಬೇಡುವ. ಉತ್ತರ ಕುಮಾರ ಹೊರಡುದಲ್ವಾ? ಹಿಂದೆ ಒಂದು ಅರಿವೆ ಕಲ್ಲಿಟ್ಟುಕೊಳ್ಳು. ಈಗ ದೇವರು ಜಾತ್ರೆಯಲ್ಲಿ ಹೊರಡ್ತಾನೆ, ಸುಮ್ಮನೆ ಹೊರಡುದಾ? ಅಲ್ಲಲ್ಲ. ಅಲ್ವಾ? ಹೌದು. ಬೇರಿನ ಗಾರಿಗಳು, ಹಾ. ಹೌದಾ? ಹಾ. ಪಕ್ಕೆ ನಿಸಾಣಿ, ಅದೇ. ಕೊಂಬು ವಾದ್ಯ. ಹೌದು. ದೇವರು ಸುಮ್ಮನೆ ಹೋಗ್ಲಿಕ್ಕೆ ಆಗ್ತದ? ಇಲ್ಲ ಇಲ್ಲ. ಒಬ್ಬ ಅರಸ ಹೊರಡುತ್ತಾನೆ, ಹಾ. ಅಥವಾ ಯುವರಾಜ ಹೊರಡುತ್ತಾನೆ, ಹಾ. ಸುಮ್ಮನೆ ಹೊರಡುದಾ? ಅಲ್ಲ, ಮುತ್ತಿನ ಕೊಡೆಗಳೆಲ್ಲ ಹಿಡ್ಕೊಂಡು ಅಲ್ವಾ? ಮತ್ತೆ ಸೈನಿಕರು ಮುಂಭಾಗದಲ್ಲಿ ಹೌದೌದು. ಎಂತದ್ದು ಗೊತ್ತಿಲ್ಲ ಈ ದೇಶದ ಯುವರಾಜನಿಗೆ. ಜನ ಯುವರಾಜ ಹೇಳ್ತಾನೆ, ಸುಮ್ಮನೆ ಎಂತ ಯುವರಾಜನಿಗೆ. ಹೌದಾ? ಆ ಕಾರಣದಿಂದ ನಾನು ಹೊರಡಬೇಕು ಅಂತಾದ್ರೆ ಸುಮ್ಮನೆ ಹೊರಡುದಾ? ಹೌದು. ಯೋಗ್ಯ ರಥ ಬೇಕು, ಹೌದು. ಸರಿಯಾದ ಕುದುರೆ ಬೇಕು, ಹೌದು. ಅದರ ಜೊತೆಗೆ ಸರಿಯಾದ ಸಾರಥಿ ಬೇಕು. ಸಾರಥಿ ಬೇಕು. ಹೌದಾ? ಹೌದು. ಸಾರಥಿ ಇದ್ದಾನ ಸಾರಥಿ? ಇಲ್ಲ. ನಿನಗೆ ಕತೆ ಗೊತ್ತಿಲ್ಲ? ಗೊತ್ತುಂಟು. ಎಂತದ್ದು? ಮೊನ್ನೆ ದಕ್ಷಿಣದಲ್ಲಿ ಆಯ್ತಲ್ಲ ಯುದ್ಧ, ನಿಮ್ಮ ಅಪ್ಪನವರು ಹೋಗಿ ಮಾಡಿದ್ದು. ಹಾ. ಆ ಯುದ್ಧದಲ್ಲಿ ಹಾ. ಸತ್ತಿದ್ದಾರೆ ಅಂತ ಹೇಳುವಂತ ಒಂದು ಸುದ್ದಿ ಕೇಳಿದ್ದೆ. ಅದಕ್ಕೆ ನಾನು ನಿನ್ನೆ ರಾತ್ರಿ ಶ್ರದ್ಧಾಂಜಲಿ ಮಾಡಿ ಆಗಿದೆ. ಹಾ. ಸತ್ತ ಸುದ್ದಿ ತಕ್ಷಣ ನಾವು ಶ್ರದ್ಧಾಂಜಲಿ. ಹಾ. ಕಣ್ಣು ಮುಚ್ಚಿ ಸುಮ್ಮನೆ ಕೂತಿದ್ದೇನೆ. ಹಾ. ಕಣ್ಣಿನಲ್ಲಿ 2 ಹನಿ ಹೀಗೆ ಮಾಡುವಂತ ನೀರು ಬಿತ್ತು. ಹಾ. ಶ್ರದ್ಧಾಂಜಲಿಗೆ ದುಃಖ ಹೇಳ್ಬೇಕಲ್ಲ. ಹೌದು ಹೌದು. ದುಃಖ ಮಾತಾಡಿಸಲಿಕ್ಕೆ ಹೋಗ್ಲಿಕ್ಕೆ ಕಣ್ಣಲ್ಲಿ ನೀರು ಬಂದ್ರೆ ಮಾತ್ರ ಶ್ರದ್ಧಾಂಜಲಿ. ಅದು ಶ್ರದ್ಧಾಂಜಲಿಯ ಕ್ರಮ. ಹಾ. ಕಣ್ಣ ನೀರು 2 ತೊಟ್ಟು ಬರಬೇಕು. ಹಾ. ಮತ್ತೆ ದುಃಖ ಮಾತಾಡಿಸಲಿಕ್ಕೆ ಅಂತ ಮನೆಗೆ ಹೋಗ್ಲಿಕ್ಕೆ ಉಂಟು. ಹಾ. ಇವತ್ತು ದಿವಸ ಒಳ್ಳೇದಿಲ್ಲ ದುಃಖ ಮಾಡಿಸಲಿಕ್ಕೆ, ಹಾ. ಮಾತಾಡಿಸಲಿಕ್ಕೆ. ಹಾ. ಸಾಧ್ಯ ಆದ್ರೆ ನಾಳೆ ನನಗೆ ದುಃಖ ಬರ್ಬೇಕಲ್ವ ಮಾತಾಡಿಸಲಿಕ್ಕೆ. ಸ್ವಲ್ಪ ಹೊದಳುಕೊಂಡು ಹೋಗುವಾಗ ನಾನು ಬರ್ತೇನೆ. ಹೊದ್ದುಕೊಂಡು ಹೋಗುದು ದುಃಖದ ಹೊದ್ದುಕೊಂಡು ಹೋಗುದು ಇದಕ್ಕೆ ಹಾ. ಉಂಡೆ ಮಾಡಿ ಅದಕ್ಕೆ ಬೇಳೆ ಕಾಯ್ಕೊಂಡು ಹೋಗುದು. ಹಾ. ಹೌದೌದು, ಹೊದ್ದುಕೊಂಡು ಹೋಗುದಲ್ಲ. ಹೌದೌದು. ಆ ಕಾರಣದಿಂದ ಹಾ. ಹೊರಡುವುದು. ನನ್ನ ಸಾರಥಿ ಅಪ್ಪಯ್ಯನ ಜೊತೆಗೆ ಹೋದದ್ದು. ಹಾ. ಅಪ್ಪಯ್ಯನಿಗೆ ಸಾರಥಿ ಇರಲಿಲ್ಲ. ಹಾ. ಇರುವುದು ನಮ್ಮಲ್ಲಿ ಅತ್ಯಂತ ನೈಪುಣ್ಯ ಉಳ್ಳಂತಹ ಸಾರಥಿ ಒಬ್ಬನೇ. ಹಾ. ಅವ ಎಂತ ಹಳೆ ಗಾಡಿ ಆದ್ರೂ ಅವ ಓಡಿಸ್ತಾನೆ. ಓಡಿಸ್ತಾನೆ. ಹಾ? ಹಾ. ಅವ ಕೂತ್ರೆ ಸಾಕು, ಹಾ. ನೀರು ಹಾಕಿದ್ರೆ ಹೋಗ್ತದೆ. ಹೋಗ್ತದೆ. ಹೌದೌದು. ಹಾ. ಅವ ಕೂತ್ರೆ ಸಾಕು, ಹಾ. ಹಿಂದೆ ಹೋಗ್ತದೆ, ಮುಂದೆ ಹೋಗ್ತದೆ. ಹಾ. ಚಕ್ರ ಹಿಂದೆ ಮುಂದೆ ಹೋಗುದು. ಹೌದು, ಕುದುರೆ ಅಲ್ಲ ಚಕ್ರ. ಹಿಂದೆ ಮುಂದೆ ಹೋಗ್ತದೆ. ಹಾ. ಹೋದವ ನಿನ್ನೆ ಹಾ. ಹೋಗಿ ಹೋದ. ಹಾ. ಒಂದು ವೇಳೆ ಇವತ್ತು ಹೊರಡಬೇಕು, ಹಾ. ಶಿವದೇವರು ಮನಸ್ಸು ಮಾಡಬೇಕು. ಶಿವದೇವರು. ಹಾ. ಸುತನ ಜೀವ ಕೊಟ್ಟರಿವುದು ಸೋದರ ಜೀವ ಕೊಟ್ಟರಿವುದು ವೈರಿ ವ್ರಾತವ ಗೋಳುಗುಟ್ಟಿಸುವೆ ತಾನೆಂದು, ವೈರಿ ವ್ರಾತವ ಗೋಳುಗುಟ್ಟಿಸುವೆ ತಾನೆಂದು, ಜಾತಿ ಪೆಣ್ಣುಗಳ ನೀಕಿಸುತ್ತ, ಜಾತಿ ಪೆಣ್ಣುಗಳ ನೀಕಿಸುತ್ತ, ಪುನಃ ಖಡ್ಗವನು ಚಳಪಿಸುತ್ತ, ಸೂದನ ಜೀವ ಕೊಟ್ಟರಿವುದು ವೈರಿ ವಾದವಗೋಳು ಗುಟ್ಟಿಸುವೆ ತಾನಿಂದು, ಸೂತ
ಒಬ್ಬ ಸಮರ್ಥನಾದಂತಹ ಸಾರಥಿಯನ್ನು ಹಾ ಎಲ್ಲಿಯಾದರೂ ಶಿವದೇವರು ಕೊಟ್ರೆ, ಓ ಆದ್ರೆ ಶಿವದೇವರು ಕೊಡ್ಲಿಕ್ಕಿಲ್ಲ. ಯಾಕೆ? ನಮಗೆ ಸಾರಥ್ಯ ಬೇಕಾಗ ಶಿವದೇವರಿಗೆ ಪುರುಸೊತ್ತು ಬಿಡುವ? ಓಹೋ ಶಿವದೇವಿಯತ್ತು ಪುರುಸೊತ್ತುಂಟು ಅಂತ ಯಾರಿಗೆ ಗೊತ್ತು? ಓಹೋ ಕೊಟ್ರೆ ಆ ಸಾರಥಿ ಬಂದ್ರೆ ಹಾ ಅವನಿಗೆ ಒಪ್ಪಿಗೆ ಆದ್ರೆ, ಆದ್ರೆ ಅವನ ಸಾರಥ್ಯದಲ್ಲಿ ನಾನು ರಥಿಕನಾದ್ರೆ, ಹಾ ನಾನು ಹೊರಡ್ಲಿಕ್ಕೆ ಗುಳಿಗ ಕಾಲ ಇದ್ರೆ, ಹಾ ನನಗೆ ಹೊರಡಬೇಕು ಅಂತ ಕಂಡ್ರೆ, ಓಹೋ ನಾನು ಯುದ್ಧ ಭೂಮಿಗೆ ಹೋದ್ರೆ, ಹಾ ನಾನು ಹೋಗುವಾಗ ಅವರು ಇದ್ರೆ, ಹಾ ನಾನು ಆಯುಧ ಎತ್ತುವಾಗ ಅವರು ಆಯುಧ ಕೆಳಗೆ ಹಾಕಿದ್ರೆ, ಹಾಕಿದ್ರೆ ನಾನು ಅವರ ತಲೆ ಕಡಿಯುವಾಗ ಅದು ಕೆಳಗೆ ಬಿದ್ರೆ ಹಾ ಗೆದ್ದರೆ ಗೆಲ್ಲಬಹುದು. ಓಹೋ ನನಗೊಂದು ಗಾದೆ ನೆನಪಾಗ್ತದೆ. ಎಂತದ್ದು? ಆದರೆ ಹೋದರೆ ಹತ್ತಿ ಬೆಳೆದರೆ ಹಾ, ಅಜ್ಜಿಗೆ ಒಂದು ಪಟ್ಟೆ ಸೀರೆ. ಬರೀ ಹತ್ತಿ ಬೆಳೆದ್ರೆ ಅಜ್ಜಿಗೆ ಹಾಸಿಗೆ ಆಗ್ತದೆ ಮುದುಕಿ ಆಗುವಾಗ. ಅದನ್ನು ನೇಯ್ಗೆ ನೂಲು ಮಾಡಬೇಡ, ಓ ಬರೀ ಹತ್ತಿಯನ್ನೆಂತ ಮಾಡು. ಗಾದೆಗೆ ಹೇಳಿದ್ದಷ್ಟೇ. ಒಳ್ಳೆದುಂಟಿದು. ಹೌದೌದು, ಹೊರಡಬೇಕಲ್ಲ ಪುಣ್ಯಾತ್ಮ. ಅಂದ್ರೆ ಶಿವ ಸಾರಥಿಯನ್ನು ಕೊಟ್ರೆ ಆಗುದಲ್ವಾ? ಹಾ ಗೋಪಾಲಕ, ಓ ಇವರ ಉತ್ಸಾಹ ನೋಡಿದ್ಯಾ? ಹಾ ಹಾ ಇವರ ಉತ್ಸಾಹ ನೋಡುವಾಗ ನನಗೆ ಹೋಗ್ಲಿಕ್ಕೆ ಮನಸ್ಸು ಬರುವುದಿಲ್ಲ. ಓಹೋ ನನ್ನನ್ನೇ ಅವಲಂಬಿಸಿ ಹಾ ನನ್ನನ್ನು ಉಪಚರಿಸುವುದಕ್ಕೆ ಪೋಷಿಸುವುದಕ್ಕೆ ಬಂದದ್ದು ಇವರೆಲ್ಲರೂ. ಹಸ್ತಿನಿ, ಹಾ ಚಿತ್ತಿನಿ, ಹಾ ಶಂಕಿನಿ, ಹೋ ಪದ್ಮಿನಿ. ಓಹೋ ಆಗುವುದಿಲ್ಲ ಇವಾಗ. ಹಾ, ಮತ್ತೆ ಚಳಿ 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 ಆಗ್ತದೆ. ಚಳಿಯನ್ನು ತಾಳೆನು. ಈ ಚಳಿಯ ಆ, ಇದು ನೀ ಇಂಥದ್ದೆಲ್ಲ ಸರಿ ಗೊತ್ತುಂಟು. ಹೋ ಹಾ. ಹಸ್ತಿನಿ ಅಂದ್ರೆ ಹಾ ಏನು? ಹೇಳ್ಬೇಕು ನೀವು. ನಾ ಇಲ್ಲದೆ ಇದ್ದದಲ್ಲೇ ಹೇಳಲಿಕ್ಕೆ. ಎರಡು ಹಾ ಇದರ ಮಧ್ಯೆ ಹಾ ಒಂದೇ ಬೆರಳಿನ ಅಂತರ ಹಾ ಹಸ್ತಿನಿ, ಹಾ ಎರಡು ಬೆರಳಿನ ಅಂತರ ಚಿತ್ತಿನಿ, ಹಾ ಮೂರು ಬೆರಳಿನ ಅಂತರ ಹಾ ಪದ್ಮಿನಿ, ಹಾ ಹೌದು, ನಾಲ್ಕು ಬೆರಳಿನ ಅಂತಿನ ಹಾ. ಶಂಕಿನಿ. ಹಾ. ಬೇರೆಯವರ ಹತ್ರ ಹೇಳಬೇಡ, ಹಾ, ಯಾರು? ಹೇಳುವಾಗಲೂ ಗೌರವದಲ್ಲಿ ಹೇಳು. ನಮ್ಮಿಬ್ಬರ ಒಳಗೆ. ನಾ ಹೇಳಿದ್ದು ಅಂತ ಹೇಳಬೇಡ. ಇಲ್ಲ ಇಲ್ಲ. ಹಸ್ತಿನಿ, ಹಾ. ಚಿತ್ತಿನಿ, ಶಂಕಿನಿ ಓಹೋ ಇವರೆಲ್ಲ ಹಾ ನನ್ನನ್ನು ಸೇವಿಸುವುದಕ್ಕೆ ಬೇಕಾಗಿ ಬಂದಿದ್ದಾರೆ. ಆಹಾ. ಎಲ್ಲಿಯಾದ್ರೂ ನಾನು ಯುದ್ಧಕ್ಕೆ ಹೊರಟೆ ಇದ್ದಾರೆ ನನ್ನನ್ನು ಸೇವೆ ಮಾಡುವ ಭಾಗ್ಯದಿಂದ ಇವರು ವಂಚಿತರಾಗ್ತಾರೆ ಗೋಪಾಲಕ. ಕಳ್ಕೊಳ್ತಾರೆ. ಅವರ ದುಃಖವನ್ನು ಮತ್ತೆ ಪರಿಹರಿಸುವುದಕ್ಕೆ, ಸಾಂತ್ವನದ ಮಾತುಗಳನ್ನು ಹೇಳುವುದಕ್ಕೆ ನನ್ನಲ್ಲಿ ಶಬ್ದಗಳ ಬಡತನ ಬಂದಿತ್ತು ಗೋಪಾಲಕ. ಓಹೋ ಯಾರ ಮನಸ್ಸಿಗಾದರೂ ನಾವು ನೋವನ್ನು ಮಾಡಬಹುದು, ಹಾ. ಆದರೆ ಹಾ. ಹೆಂಗರುಡಿಗೆ ನೋವನ್ನು ಮಾಡಕೂಡದು ಶಾಸ್ತ್ರ. ಓಹೋ ಹೌದೌದು, ರಾಮದೇವರು ಹೇಳಿದ್ದು ಜನನೀ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ಹೌದೌದು. ಸ್ವರ್ಗಾದಪಿ ಗರಿಯಸ್ ಗರಿಗಸಿ ಅಲ್ಲ, ಹಾ. ಗರಿಯಸಿ. ಗರಿಯಸ್. ಹಾಗೆ ಹೇಳಿದ್ದ. ಆ ಕಾರಣದಿಂದ ಹಾ. ಎಲ್ಲಿಯಾದ್ರೂ ಆ ತಾಯಂದ್ರಿಗೆ, ಹೆಣ್ಣು ಮಕ್ಕಳಿಗೆ ಹಾ ಅಲ್ವಾ ಹೌದು. ನೋವಾದ್ರೆ ಮತ್ತೆ ಅದಕ್ಕಾಗಿ ಹಾ ಎಲ್ಲ ಆದರ್ಶ ನನ್ನದು ಕೃಷ್ಣದೇವರ. ಹಾ ಕೃಷ್ಣದೇವರಿಗೆ ಹೆಂಡತಿಯರೆಷ್ಟು? 16,108 108 ಮದುವೆ ಆಗಿದೆ. ಹಾ ನಾನು ಒಬ್ಬರ ಮೈ ಮುಟ್ಲಿಲ್ಲ. ಓಹೋ ಅಲ್ಲಿಗೆ ಬಾ. ಹಾ. ಯಾಕೆ ಮೈ ಮುಟ್ಲಿಲ್ಲ? ಯಾಕೆ? ಮೈ ಮುಟ್ಟಿದ್ರೆ ಹಳತ್ತಾಗ್ತವೆ. ಓಹೋ ನಾವು ಒಮ್ಮೆ ವಿನಿಯೋಗಿಸಿದ್ರೆ ಅದು ಹಳತ್ತಲ್ವಾ? ಹಾ, ಹಾ. ಹಾ ಹೌದೌದು. ನೀವು ಯಾವತ್ತು ಹೊಸತನ್ನೇ ಉಪಯೋಗಿಸಿ. ಮುಟ್ಟುದೇ ಇಲ್ಲ. ಹಾ. ಮುಟ್ಟಿದ್ರೆ ಹಳತ್ತಾಯ್ತು, ಹಾ ಮುಟ್ಟಿದ್ರೆ ಹಳತ್ತಾಯ್ತು. ಹಾ. ಅದಕ್ಕೆ ಅವರೇ ನನ್ನನ್ನು ಮುಟ್ಟುದು, ಓಹೋ ನಾ ಮುಟ್ಟುದು. ನಾ ಹೀಗೆ ಹೀಗೆ ಬಿದ್ಕೊಂಡು. ಹಾ. ಹೌದು, ಹೌದು. ಅವರು ನಮ್ಮನ್ನು ಮುಟ್ಟಿದ್ರೆ ಅವರಿಗೆ ಮರ್ಯಾದೆ ಹೋಗುದಿಲ್ಲ. ಹಾ ನಾವು ಮುಟ್ಟಿದ್ರೆ ಪರಗಂಡಸರು ಸ್ಪರ್ಶ ಮಾಡಿದ್ರು ಅಂತ ಹೌದು. ಅವರು ದೂರುದು. ಹೌದು. ಅವರು ಪರಗಂಡರನ್ನು ಸ್ಪರ್ಶ ಮಾಡಬಹುದು. ಮಾಡ್ಬೋದು. ಹೌದು, ನಾವು ಮಾಡಿ ಹಾ ಶಾಸ್ತ್ರ. ನಾನು ಅದನ್ನೆಲ್ಲ ಪಾಲಿಸ್ತಾ ಇದ್ದೇನೆ ಗೋಪಾಲಕ. ಹಾ ಹಾಗಾದ ಕಾರಣ ನಿನಗೆ ಪೆಟ್ಟು ಬಿದ್ದದ್ದು, ಹಾ ನನಗೆ ನೋವಾಗಿದೆ ಗೋಪಾಲಕ. ಹೌದು. ನಿನಗೆ ಪೆಟ್ಟು ಬಿದ್ದದ್ದು, ನಾನೀಗ ಹೇಳ್ತಾ ಇರೋದು ನಿನಗೆ ನಿಮ್ಮಲ್ಲಿ. ಇನ್ನೂ ಪೆಟ್ಟು ಬೀಳಲಿ, ನನಗೆ ತುಂಬಾ ನೋವಾಗ್ತದೆ. ವೀರ ಎದ್ದು ನಿಲ್ಲು ವೀರ, ಹಾ ಗೋ ಹಾ. ಗೋ ಎಂತ ಗೋ ರಕ್ಷಣೆ. ಎದ್ದು ನಿಲ್ಲು ವೀರ ಅದೆಲ್ಲ ಬೇಡ. ಅದು ಗೋ ಸಂಗ- ರಕ್ಷಣೆಗೆ. ಅದು ಸಂಗದ್ದು ನನಗೆ ಗೊತ್ತುಂಟು, ಅದರಲ್ಲಿ ಬಳಗೆ ಬಂದಿದ್ದೇನೆ. ನನ್ನ ಹತ್ರ ಅದೆಲ್ಲ ನಡೆಯುವುದಿಲ್ಲ ನಿನ್ನದ್ದು. ಹೌದೌದು, ಸೇವೆ ಎಂಬ ಯಜ್ಞದಲ್ಲಿ ಸಮಿತೆಯಂತೆ ಉರಿಯುವ ಧ್ಯೇಯ ಮಹಾಜಲದೆಡೆಗೆ ಸಲಿಲವಾಗಿ ಹರಿಯುವ. ಇದು ದೇಶಕ್ಕೆ ಬೇಕಾಗಿ, ಇದು ಗೋವುಗಳಿಗೆ ಬೇಕಾಗಿ ಮಾಡುದಲ್ವಾ? ಹೌದು. ಮೊದಲು ಅದೇ ಗೋ ರಕ್ಷಣೆಗೆ ಎದ್ದು ಗೋ ನಿಲ್ಲು. ರಕ್ಷಣೆಗೆ. ಹೌದು, ನಮ್ಮ ಹತ್ರ ಉಂಟು. ನನಗೆ ನಾಳೆ ಮೊಸರು ತಿನ್ಲಿಕ್ಕೆ ಏನ್ ತೊಂದರೆ ಇಲ್ಲ. ಹೌದು, ನಾ ಬೇರೆ 2 ಹಟ್ಟಿಯಲ್ಲಿ ಕಟ್ಟಿಕೊಂಡಿದ್ದೇನೆ ಹಾ ಗೋಪಾಲಕ. ಓ ಅದಕ್ಕೆ ಬೇಕಾಗಿ ಹಾ ನಿನ್ನ ಹೆಂಡತಿಯ ಕೈಯಿಂದ ಸೇವೆಯನ್ನು ಮಾಡಿಸಿಕೋ. ಹೆಂಡತಿ ಇದ್ದಾಳೆ ಅಂತಾದ್ರೆ, ಹಾ. ಇಲ್ಲದ್ರೆ ಹೆಂಡತಿಯಂತೆ ಯಾರಾದ್ರೂ ಇದ್ದಾರೆ ನೀನು ಸೇವೆಯನ್ನು ಮಾಡಿಸಿಕೋ. ಹಾ. ಅವರವರ ಮಕ್ಕಳು ಚಂದ, ಇನ್ನೊಬ್ಬನ ಹೆಂಡತಿ ಚಂದ ಅಂತ ಪ್ರಪಂಚದಲ್ಲಿ ಗಾದೆ ಉಂಟು. ಹಾ ಆ ಕಾರಣದಿಂದ ಹಾ. ನೀನು ಸ್ವಲ್ಪ ಎಣ್ಣೆ ಹಾಕು. ಎಣ್ಣೆ ಹಾಕ್ಬೇಕು. ಎಣ್ಣೆ ಸ್ವಲ್ಪ ಹಾಕು. ಹಾ ಸ್ವಲ್ಪ ಸಾಕಾಗದಿದ್ರೆ ತುಂಬಾ ಎಣ್ಣೆ ಹಾಕು. ಹಾಕಿ ಉಜ್ಜಿಸಿಕೊಳ್ಬೇಕು. ಹೌದೌದು. ಹಾ
ಹೌದಾ? ಹಾ ಬಿಸಿನೀರು ಹಾಕಿಸಿಕೊ ಹಾ ಚೆನ್ನಾಗಿ. ಹಾ ಮಾಧ್ಯಮ ಮಿತ್ರರನ್ನು ಘೋಷಣೆ ನುಡಿಸು. ಹಾ ನಮ್ಮ ಉತ್ತರ ದಿಕ್ಕಿನ ಗೋವುಗಳನ್ನು ಕದ್ದವರು ಹಾ ಚಕ್ರವರ್ತಿ ಸಿಂಹಾಸನದ ಅನಭಿಷಿಕ್ತ ಸಾಬರಾಟರು, ಹಾ ಅದನ್ನು ಮತ್ಸ್ಯ ನಿರ್ಪಾಲ ನಡುಗ ಉತ್ತರ ಭೂಪತಿಗಳು ಹಾ. ಉಗ್ರ ಶಬ್ದಗಳಿಂದ ಖಂಡಿಸಿದ್ದಾರೆ. ಹಾ ಹೌದು. ಮುಂದಿನ ಕಾರ್ಯಯೋಜನೆಯನ್ನು ರಹಸ್ಯವಾಗಿಟ್ಟಿದ್ದಾರೆ. ಡಂಗುರ ಸಾಬು ಮಾಧ್ಯಮದಲ್ಲಿ ಮಾಧ್ಯಮದಲ್ಲಿ ಈಗ ಮಾಧ್ಯಮದಲ್ಲಿ ಎಲ್ಲ ಬೇಕಾದ್ದು. ಹಾ ಕೆಲವು ಮಾಧ್ಯಮಕ್ಕೆ ವಿಳಾಸವೇ ಇಲ್ಲ. ಅದಕ್ಕೆ ನೀವು ಪ್ರಚಾರಕ್ಕೆ ಹೆದರಬೇಡಿ. ಹಾ, ಈಗ ಬಂದು ಇಂಥವರು ಇದ್ದಾರಲ್ಲ, ಗಂಡಸರಲ್ಲಿ ಹೇಳಿದ್ರೆ ಹಾ, ಅದು ಒಂದು ಕಿವಿಯಲ್ಲಿ ಕೇಳಿ ಒಂದು ಕಿವಿಯಲ್ಲಿ ಬಿಡ್ತಾರೆ. ಹಾ, ಇವರಲ್ಲಿ ಹೇಳಿದ್ರೆ ಹಾ. ಅವ್ರು ಮತ್ತೆ ಎಲ್ಲಾ ದಿಕ್ಕಿನಲ್ಲಿ ಹೇಳಿಕೊಂಡು ಹೋಗ್ತಾರೆ. ಬುದ್ಧಿವಂತಿಗೆ ಬೇಡ. ಇವರನ್ನ ನನ್ನ ಕೋಣೆಯಿಂದ ಹೊರಗೆ ಬಿಡುವುದಿಲ್ಲ. ಹಾ ಇವರು ಊರು ತಿರುಗಲಿಕ್ಕೆ ಇರುವುದಾ? ಇವರು ಊರು ತಿರುಗಿದ್ರೆ ನನ್ನ ಕೋಣೆಗೆ ಬರ್ಲಿಕ್ಕೆ ಆಗ್ತದಾ? ಹೆಂಗಸರಲ್ಲಿ ಒಂದು ವಿಷಯ ಹೇಳಿದ್ರೆ ಆದ್ರೆ ಈ ಹೆಂಗಸರಲ್ಲಿ ಹೇಳೋದಲ್ಲ ಅದು. ಅದೇ ಆ ಕೆಲಸ ನೀನೇ ಮಾಡು. ಹಾ ಹೌದೌದು. ಹಾ. ನಿನ್ನ ತುಟಿ ಹೋಗಿ ಹೆಂಗಸಿನ ಕಿವಿಯಲ್ಲಿ ಬೀಳಿ. ಹಾ. ಕಿವಿಯಲ್ಲಿ ತುಟಿ ಬೇರೆಯಲ್ಲಿ ಹಾಕಬೇಡ ನೀನು. ಇಲ್ಲ ಇಲ್ಲ ಹಾ, ಹೌದೌದು. ಗುಟ್ಟಿನಲ್ಲಿ ಹೇಳು. ಹಾ. ಹೆಂಗಸರ ಹತ್ರ ಗುಟ್ಟು ನಿಲ್ಲುವುದಿಲ್ಲ. ಹಾ ಅವ್ರು ಎಲ್ಲರ ಹತ್ರ ಹೇಳ್ತಾರೆ ಇದು ಗುಟ್ಟು, ಯಾರ ಹತ್ರವೂ ಹೇಳಬೇಡ ಅಂತ. ಹೌದು ಅದು ಎಲ್ಲರ ಹತ್ರ ಹೇಳ್ತಾರೆ. ಎಲ್ಲರ ಹತ್ರ ಹೇಳಿ. ಹೌದೌದು. ಹೆಂಗಸರ ಒಂದು ವಿಚಾರ ಹೇಳುದು, ಹಾ. ಗಾಳಿಯ ಕೈಯಲ್ಲಿ ಕಸ್ತೂರಿ ಕೊಡುದು ಒಂದೇ. ಇದು ಹೆಂಗಸರು ಇಲ್ಲದೆ ಇದ್ದದಲ್ಲಿ ಹೇಳು, ಇಲ್ಲ ಪೆಟ್ಟು ಬಿಡಿದಿತ್ತು ಈಗ ಹೋಗುವಾಗಿಲ್ಲ. ಜಾಗ್ರತೆ ಮಾಡು. ಹಾ. ಇದೆಲ್ಲ ಹೆಂಗಸರು ಇಲ್ಲದೆ ಇದ್ದದಲ್ಲಿ ಹೇಳಬೇಕು ಅವರ ಸುದ್ದಿ. ಹಾ. ಈಗ ಮಹಿಳಾ ಶಕ್ತಿ, ಮಹಿಳಾ ಸಬಲೀಕರಣ. ಹೌದು. ನಾಳೆ ನಮಗೆ ಇಲ್ಲಿಂದ ಹೊರಗೆ ಹೋಗ್ಲಿಕ್ಕಿಲ್ಲ, ಬರುವ ವರ್ಷ ಬರ್ಲಿಕ್ಕೆ ಇಲ್ಲ ಅಂತ ಆದೀತು. ಜಾಗ್ರತೆ ಮಾಡು. ಹೌದು. ಹಾ, ಮಾತಾಡುವಾಗ ಆ ಕಾರಣದಿಂದ ಗೋಪಾಲಕ ಹಾ. ಮುಂದೆ ನೋಡೋಣ ನೋಡೋಣ ನೋಡೋಣ. ಸಾರಥಿ ಶಿವ ಕೊಟ್ಟಾರೆ. ಓಹೋ ಹೌದು ಹೌದು. ಅಲ್ವಾ? ಹಾ ಇವಳೆಂತದ್ದು ಬಂದು ನಮಸ್ಕಾರ ಮಾಡಿದ್ದಿಲ್ಲಿ ಅಣ್ಣ ಅಂತ. ಹೌದಾ? ಶೈಲ ಮಾಡಿದ್ಲಿ ಇವಳು. ಹೌದು. ಯಾರೋ ನಮ್ಮಲ್ಲಿ ಅವಳು ಹೇಳಿ ಕಳಿಸಿದಂತೆ ಒಬ್ಬ ನನ್ನ ತಂಗಿಗೆ ಇದು ಸಂಗೀತ ನೃತ್ಯ ಹೇಳಿಕೊಡ್ಲಿಕ್ಕೆ ಒಬ್ಬ ಬಂದಿದ್ದಾನೆ ಅಂತ ಹೇಳೋದು, ಒಬ್ಬಳು ಬಂದಿದ್ದಾನೆ ಅಂತ ಹೇಳೋದು, ಒಂದು ಬಂದಿದೆ ಅಂತ ಹೇಳೋದು, ಎಂತ ಹೇಳೋದು ಅದನ್ನು? ಯಾವ್ದಾದಿತ್ತು ಹೋಗ್ಲಿಕ್ಕೆ ಎಂತ ಸುದ್ದಿ ಹೇಳಿದ್ರು. ನನಗೆ ಬೇಕು ಅಂತಲ್ಲ, ಅವಳ ತೃಪ್ತಿಗೆ ಬೇಕಾಗಿ ಅವ ನನ್ನ ತಂಗಿಗೆ ಕಲೆಯನ್ನು ಹೇಳಿಕೊಡುವ ಕಲಾಕೋವಿದ ಇದ್ದಾನಲ್ಲ, ಅವ ಬರ್ತಾನೆ ಅಂತ ಸುದ್ದಿ ಉಂಟು. ಅದರ ನಿರೀಕ್ಷೆಯಲ್ಲಿದ್ದೇನೆ ನೋಡಿ. ನಡೆ ನೀ ಮುಂದೆನು ತವಳನು ಕಳುಕಿ ಮತ್ತೊಡನೆ ತನೈ ತರಲು ನಡೆ ನೀ ಮುಂದೆನು ತವಳನು ಕಳುಗಿ ಮತ್ತೊಡನೆ ತಾನೈ ತರಲು ಕೊಡವಿಪ ಮಧ್ಯನನುಗ ಕಾಣುತ್ತವನುಳು ಕೊಡವಿಪ ಮಧ್ಯನನುಗ ಕಾಣುತ್ತವನುಳು ನುಡಿದನು ಗರ್ವದೊಳು ನಡೆ ನೀ ಮುಂದೆನು ತವಳನು ಕಳುಗಿ ಮತ್ತೊಡನೆ ತಾನೈ ತರಲು ಮರೆಯಲ್ಲೇ ಇದ್ದು ಈ ಹುಡುಗಾಡುವ ಮಾತುಗಳನ್ನೆಲ್ಲ ಕೇಳಿಸಿಕೊಂಡೆ ನಾನು. ಏನು ಮಾಡುವ, ಬಾಯಿಗೆ ಬಂದದ್ದನ್ನೆಲ್ಲ ಆಡುವವ, ಗಳಹುವವ ಅನ್ನುವಂತಹ ಒಂದು ಅಪವಾದ ಕಾರಣವಾಗುವ ಹಾಗೆ ಅವನ ನುಡಿಗಳಿಗೆ ಇಲ್ಲಿ ಮೌಲ್ಯ ಸಿದ್ಧ ಆಗಿ ಹೋಯಿತು. ಯಾವನಿಗೆ ಕೈಯಿಂದ ಎಸಗುವುದಕ್ಕಾಗುವುದಿಲ್ಲೋ ಅವನಷ್ಟನ್ನೇ ಸಗುತ್ತೇನೆ ಇಷ್ಟನ್ನೇ ಸಗುತ್ತೇನೆ ಅನ್ನುವುದು ಕೇವಲ ಗಳಹುವಿಕೆಯಾಗಿಯೇ ಪ್ರಪಂಚದಲ್ಲಿ ಗುರುತಿಸಲ್ಪಡುತ್ತದೆ. ಆದರೆ ಮಿಕ್ಕುಳಿದವರಿಗೆ ಕೇಳಿಸಿದಂತಹ ಅನುಭವ ನನಗಾಗಲಿಲ್ಲ ಇವನ ಮಾತುಗಳನ್ನು ಕೇಳುವಾಗ. ಕ್ಷತ್ರಿಯೋಚಿತವಾದಂತಹ ಒಂದು ಸಾಹಸ ಕಾರ್ಯದ ಮುನ್ನೋಟ ಇವನಲ್ಲಿ ಯಥೇಚ್ಛವಾಗಿ ಕಾಣಿಸ್ತದೆ. ಇಲ್ಲದಿದ್ರೆ ಈಗ ಅಷ್ಟು ಮಾಡ್ತೇನೆ ಅನ್ನುವಂತಹ ಒಂದು ನೋಟವನ್ನಾದ್ರೂ ಹೇಳುವುದಕ್ಕೆ ಹೇಗೆ ಸಾಧ್ಯ ಆಗುತ್ತದೆ? ಮುನ್ನೋಟ ಉಂಟು, ಆದರೆ ಅದನ್ನು ಸಾಧಿಸಿಕೊಳ್ಳುವಲ್ಲಿ ಬೇಕಾದಂತಹ ಅನುಭವಗಳ ಕೊರತೆಯೂ ಉಂಟು. ಎಸಗಬೇಕು ಮಹತ್ತರವಾದದ್ದನ್ನು ಅನ್ನುವಂತಹ ನಿರ್ಣಯವನ್ನು ತಳೆದ ಒಬ್ಬ ಕ್ಷತ್ರಿಯ ವೀರನನ್ನು ಅಷ್ಟಕ್ಕೆ ಸಿದ್ಧ ಮಾಡುವಲ್ಲಿ ನಾವು ಮುಂದಾಗಬೇಕಾದಂತಹ ಅವಶ್ಯಕತೆ ಇದೆ ಅನ್ನುವುದು ಒಂದು. ಇನ್ನೊಂದು, ವರ್ಷ ಕಾಲ ಅಜ್ಞಾತದಿಂದ ನಾವು ಕಾಲವನ್ನು ಉತ್ತರಿಸುವುದಕ್ಕೆ ನಮಗೆ ಆಶ್ರಯ ತಾಣವಾದಂತಹ ಈ ವಿರಾಟ ನಗರಕ್ಕೆ ನಮ್ಮ ನೆವನದಿಂದಲೇ, ನಮ್ಮ ಕಾರಣದಿಂದಲೇ ಒಂದು ಆಪತ್ತು ಬಂದೆಡಸಿದೆ. ಇಲ್ಲಿ ಬಹುಶಃ ನಾವಿರಬೇಕು ಅನ್ನುವಂತಹ ನಿರ್ಣಯದಿಂದ ನಮ್ಮನ್ನು ಅಜ್ಞಾತದಿಂದ ಜ್ಞಾತರನ್ನಾಗಿಸುವಂತಹ ಉದ್ದೇಶಕ್ಕಾಗಿಯೇ ಸುಯೋಧನ ಸತತ ಯತ್ನವನ್ನು ಕೈಗೊಂಡಿದ್ದಾನೆ. ನಿನ್ನೆ ಅಪಹಾರ ಆಯಿತು ದಕ್ಷಿಣ ದಿಕ್ಕಿನಲ್ಲಿ, ಇವತ್ತು ಉತ್ತರ ದಿಕ್ಕಿನಲ್ಲಿ.
ಹಾಗಿದ್ರೆ ನಮಗೆ ಆಶ್ರಯವನ್ನು ಕಲ್ಪಿಸಿದ್ದರಿಂದ ಹ್ಮ್ ಇವರೊಂದು ಆಪತ್ತನ್ನು ಉಣ್ಣುವಂತಹ ಸ್ಥಿತಿಯಾಗಿ ಹೋಗ್ತದೆ. ಓ ಅದನ್ನು ಹೋಗಲಾಡಿಸಬೇಕಾದಂತಹ ಹೊಣೆ ಮತ್ತೊಂದು. ಹ್ಮ್ ಇನ್ನೂ ಒಂದು, ಹ್ಮ್ ಅಜ್ಞಾತದ ಅವಧಿ ಮುಗಿದಿರುವುದರಿಂದ ನಾವು ಪ್ರಕಟರಾಗುವಂತಹ ಕಾಲವೂ ಬಂದಿದೆ. ಹಾ. ಕೇವಲ ನಾನು ಪ್ರಕಟನಾಗುವುದೋ ನಾವು ಪ್ರಕಟವಾಗುವುದೋ ಇದೇ ಉದ್ದೇಶ ಆದರೆ ಹ್ಮ್ ಉತ್ತರ ಕುಮಾರನನ್ನೇ ನಮಗೆ ಮಾಧ್ಯಮವನ್ನಾಗಿ ವಿನಿಯೋಗ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಹ್ಮ್ ಈಗ ನಮಗೆ ಪ್ರಕಟ ಆಗಿ ಹೋಗಿ ಹೊಡೆದಾಟ ಮಾಡಬಹುದು. ಹಾ. ನಾವು ಪ್ರಕಟರಾಗುವುದು ಮಾತ್ರ ಉದ್ದೇಶ ಅಲ್ಲ ನನಗೆ. ಹ್ಮ್ ಸರ್ವ ಸಮರ್ಥನಾದಂತಹ ಒಬ್ಬಾತ ಯೋಧನಾಗಿ ಹ್ಮ್ ಈ ಉತ್ತರ ಕುಮಾರನನ್ನು ಸಿದ್ಧಪಡಿಸಿಕೊಳ್ಳಬೇಕು. ಹಾ. ಇದು ನಮ್ಮ ಬದುಕಿನ ಮುನ್ನೋಟ. ಹ್ಮ್ ಯಾಕೆ ನಾಳೆ ಒಂದು ವೇಳೆ ಅನಿವಾರ್ಯವಾದರೆ ಇಂಥವರ ಸಹಾಯ ಎಲ್ಲ ನಮಗೆ ಬೇಕಾಗುತ್ತದೆ. ಅದು ಒಂದು ಹೌದು ರಾಜಕಾರಣದ ದೃಷ್ಟಿಯಿಂದ. ಅಲ್ಲ, ಈ ಪ್ರಪಂಚಕ್ಕೆ ಒಬ್ಬ ವೀರ ಯೋಧನಾಗಿ ಇವ ಪ್ರಕಟನಾಗಬೇಕಾದದ್ದನ್ನು ನಾನು ಭಾವಿಸ್ತೇನೆ. ಯಾಕಂದ್ರೆ ಮಗನಾದಂತಹ ಅಭಿಮನ್ಯುಗಿಂತ ಬೇರೆ ಕಾಣುವುದಿಲ್ಲ ಈ ಹುಡುಗನನ್ನು ನೋಡುವಾಗ ನನಗೆ. ಕುವರನೇ ಒಂದು ಮಾತು ಹೇಳಿದ, ಸೂತನ ಶಿವ ಕೊಟ್ಟಡಿ. ಸೂತನನ್ನು ಶಿವ ಕೊಡುವುದೇನು? ವಿಶ್ವೇಶ್ವರನೇ ಸೂತನಾಗಿ ಬಂದ್ರು ಇವನಿಂದ ಹೋರಾಟ ಮಾಡ್ಲಿಕ್ಕೆ ಆಗುತ್ತೆ. ಆಗಬೇಕು ಅಂತಾದ್ರೆ ಆ ರಣಕಣದ ಪ್ರತ್ಯಕ್ಷವಾದಂತಹ ಅನುಭವಕ್ಕೆ ಇವ ಒದಗಬೇಕು, ಒಗ್ಗಬೇಕು. ಅಷ್ಟಾಗಬೇಕು ಅಂತಾದ್ರೆ ಇವನು ನಮ್ಮ ರಣಕ್ಷೇತ್ರಕ್ಕೆ ಕರ್ಕೊಂಡು ಹೋಗಬೇಕು. ಅದಕ್ಕಾಗಿಯೇ ನಾನು ನಮ್ಮವಳಾದ ದ್ರೌಪದಿಯಲ್ಲಿ ಸೂಚಿಸಿದ್ದು, ಮೆಲ್ಲಗೆ ಹೋಗಿ ಉತ್ತರೆಯ ಕಿವಿಗೆ ಈ ವಿಷಯ ಹಾಕು ಅಂತ. ಪರಿಣಾಮ ಕೊಟ್ಟಿತ್ತು. ಓಡೋಡಿಕೊಂಡು ಬಂದಳು, ಕಾಲಿಗೆ ಬಿದ್ದಳು. ಗುರುಗಳೇ, ಅನಿವಾರ್ಯ ಆಗಿದೆ, ನಿಮಗೆ ಸೂತತನದ ಕೆಲಸ ಗೊತ್ತುಂಟಂತೆ, ಕಾಂಡೋವನ ದಾನದಲ್ಲಿ ಪಾಲ್ಗೊಂಡಿದ್ದೀರಂತೆ. ಆದ್ದರಿಂದ ನಮ್ಮಣ್ಣನಿಗೆ ಸೂತತ್ವಕ್ಕಾಗಿ ನೀವೀಗ ಬರಬೇಕು ಅಂತ ಅಪೇಕ್ಷೆಯನ್ನು ಮುಂದಿರಿಸಿದ್ರು. ನಮಗಾಗಬೇಕಾದದ್ದು ಅದೇ. ಆದ್ದರಿಂದಲೇ ಅವಳಿಗೆ ಆಶ್ವಾಸನೆಯನ್ನು ಕೊಟ್ಟೆ, ನಡೆ ಮುಂದೆ, ಹಿಂದಿನಿಂದ ನಾನು, ವೇಳೆಗಳೆಯುವುದಲ್ಲ, ನೇರ ಅಲ್ಲಿಗೆ ಹೋಗು. ಹೋ 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 ಓ ಹೊಳಿರೆ ಹೊಳಿರೆ ಬಂದೆ ಬ್ರಹ್ಮಣ್ಣಳೆ ಕೇಳು, ಹೊಳಿರೆ ಹೊಳಿರೆ ಬಂದೆ ಬ್ರಹ್ಮಣ್ಣಳೆ ಕೇಳು, ತನಗೆ ಒಂದು ಕಲಗ ದೊರಕಿದುದು, ತನಗೆ ಒಂದು ಕಲಗ ದೊರಕಿದುದು ಬೆಕ್ಕಡೆಯರೊಡನೆ. ತನಗಿಂದು ಕಲಗ ದೊರಕಿದುದು ಬೆಕ್ಕಳೆಯರೊಡನೆಂದು, ಹೊಳಿರೆ ಬಂದೆ ಬ್ರಹ್ಮಣ್ಣಳೆ ಕೇಳು, ತನಗಿಂದು ಕಲಹ ದೊರಕಿದುದು ಹೊಳಿರೆ. ಫಲ ಓ ಬಾಗು ಬಳುವಿಕೆಯೊಂದಿಗೆ ನೀ ಬರುವಾಗ ನಾನು ನೋಡುವುದು. ಅದು ಬರುವಾಗ ನಾವು ನಡೆಯುವುದೇ ಹಾಗೆ ಆಗಿದ್ದಲ್ಲ. ಕೆಳ ನಿನ್ನ ನಡಿಗೆಯನ್ನು ನೋಡ್ತೇನೆ, ನೀ ಅವಳೋ. ನೋಡಿ 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 ನೋಡಿ, ನಿನ್ನ ಎದೆ ಭಾಗಕ್ಕೆ ಬರುವಾಗ ಬಟ್ಟೆ ಒಗೆಯುವ ಕಲ್ಲಿನಾಗುಂಟು, ನೀನು ಅವನೋ. ನೀನು ಅವನು ಅಲ್ಲ, ಉಳುವಲ್ಲ, ನೀನು ಅದು. ಹೌದಪ್ಪ. ಹಾಗಾದ ಕಾರಣ ಏನು ಅಂತಲೇ ಬೇಡ, ಬೃಹನ್ನಳ. ಹೌದು ಹೌದು, ಶಬ್ದ ದೊಡ್ಡದೆ. ಬೃಹನ್ನಳನೂ ಅಲ್ಲ, ಬೃಹನ್ನಳ ಉಳುವಲ್ಲ, ಅಲ್ಲ ಬೃಹನ್ನಳವು, ಬೃಹನ್ನಡೆ. ಬಳಿರೆ ಬಂದೈ, ಬಂದಿನಿ. ನಮ್ಮ ಮನೆ ಅನ್ನ ತಿಂದದ್ದು ಸಾರ್ಥಕ ಆಯಿತು. ಓ, ನಮ್ಮ ಮನೆ ಅನ್ನ ತಿಂದದ್ದು ಸಾರ್ಥಕ ಆಯಿತು. ಯಾರು ತಿಂದದ್ದು? ನೀನು. ನಾನು. ಇಲ್ಲದ್ರೆ ಇಂತಹ ಒಂದು ದಯನೀಯ ಸ್ಥಿತಿಯಲ್ಲಿ, ತುರ್ತು ಪರಿಸ್ಥಿತಿಯಲ್ಲಿ ಒದಗಿ ಬಂದಿಯಲ್ಲ. ತುರ್ತು ಪರಿಸ್ಥಿತಿಯನ್ನು ತಲೆಮರೆಸಿಕೊಳ್ಳಿಕ್ಕೆ ಆಲೋಚನೆ ಮಾಡೋದು. ನೀ ಬಂದಿ. ಈಗ ಎಂತದ್ದು ಅಂತ ತುರ್ತು ಎಂತದ್ದು? ಉತ್ತರ ದಿಕ್ಕಿನಗೆ ಗೋವುಗಳನ್ನು ಅಪಹರಿಸಿಕೊಳ್ಳಲಿಕ್ಕೆ ಆ ದರಿದ್ರ ಸಂತಾನ ಬಂದದ್ದು ಕೌರವರು. ಸುದ್ದಿ ಸಿಕ್ಕಿತ್ತು. ಅಯ್ಯೋ, ದನ ಕದಿಯಲ್ಲಿವರೆಗೆ ಕೌರವರಿಗೆ ಬಡತನ ಬಂದು ಹೋಯ್ತಲ್ಲ ಅಂತ ನನಗೆ ಕಂಡದ್ದು ಪಾಪ. ಅಲ್ಲ, ಕೆಲವರು ಅವರವರ ಬಡತನಕ್ಕೆ ಕದಿವು, ಇನ್ನು ಕೆಲವರು ಇನ್ನೊಬ್ಬರಿಗೆ ಬಡತನ ಬರಲಿ ಅಂತ ಕದಿವು. ನನ್ನ ಹತ್ರ
ಕೈ ಮುಗಿದು ಕಾಲಿಡಿದು ಬೇಡಿದ್ರೆ ಹ. ಆ 11, 12ನೇ ಕರು ಹಾಕುವ 4 ಹಸು ಕೊಡ್ತಿದ್ದೆ ನಾನು. ಅಯ್ಯೋ, ಅದಕ್ಕಿಂತ ಹೆಚ್ಚೇ ಕೊಡಬಹುದಿತ್ತು ನಿನಗೆ. 14ನೇ ಕರು ಹೊತ್ತು. ಇಲ್ಲಿ ಏನು ನಮಗೆ ಕೊರತೆ? ಬೇಕಾದ್ರೆ ನಮ್ಮಲ್ಲಿ ಉಂಟು, ಕರು ಹಾಕದೇ ಇದ್ದು ಹಸುವಿನ ತುಂಬಾ ಉಂಟು ಕರುಗಳು. ಇತ್ತೀಚೆಗಂತೂ 1 ವರ್ಷದಲ್ಲಿ ಇಲ್ಲಿ ಆದಂತಹ ಗೋ ಸಂತಾನ ವೃದ್ಧಿ ಅದ್ಭುತ. ನಮ್ಮಲ್ಲಿ ಒಬ್ಬ ಗೋ ಸಾಕಣೆಗೆ ಬಂದಿದ್ದಾನೆ ಗೋಶಾಲೆಗೆ. ಅವ ಅದೇ ಕೆಲವರ ಕೈಗುಣ ಕೆಲವರ ಕಾಲ್ಗುಣ ಎಲ್ಲ ಹೇಳುವುದಿಲ್ಲ ನಾವು ಹಾಗೆ. ಯಾವ ಗೋವುಗಳ ಮೈಯಲ್ಲಿಯೂ ಒಂದು ತುಣುಕು ಹೌದು ಗೋಮಯ ಇಲ್ಲ, ಅಂಟಿಕೊಂಡಿಲ್ಲ. ಗೋಮೂತ್ರ ಬೀಳ್ಲಿಕ್ಕೆ ಬಿಡುವುದಿಲ್ಲವ ಹಿಂದೆ ಬಳಿರೇ ಬಂದೈ ಬೃಹನ್ನಳೆ. ಹೇಗುಂಟು ಹೇಳಿದಾಗೆ ನನ್ನ ತಂಗಿಯ ಪಠ್ಯ ಎಲ್ಲ ಹೇಗುಂಟು, ಸಂಗೀತ, ಅಯ್ಯೋ ಸಾಪಾಸ ಎಂತದು? ನಾನು ಹೇಳಿಕೊಡುವುದಕ್ಕಿಂತ ಮೊದಲೇ ಕಲ್ತುಕೊಳ್ತಾಳೆ ಅವಳು. ನನ್ನ ತಂಗಿ ಅಲ್ವೋ? ಹೌದೌದು. ನಾನು ಯಾವಾಗಲೂ ಬೆಳಗ್ಗೆ ಒಂದು ರಾಗ ಹೇಳುವ ಕ್ರಮ ಉಂಟು. ಉದಯ ರಾಗ. ಹೌದು. ಅಲ್ಲ, ಕೆಲವು ಸಲ ಹೇಳುವಾಗ ಮಧ್ಯಾಹ್ನ ಬರ್ತದೆ, ಆದ್ರೆ ಹೇಳುವುದು ಉದಯ ರಾಗ. ಅದು ಮಧ್ಯಮಾವತಿ. ಹೌದೌದು. ಮಧ್ಯಾಹ್ನ ಬರುವುದು ಮಧ್ಯಮಾವತಿ. ಹೌದೌದು. ಬೆಳಗ್ಗೆ ಬರುವುದು ಉದಯ ರಾಗ. ಯಾವುದು ಬಾರದಿದ್ರೆ ಒಂದು ರಾಗ ಬರ್ತದೆ, ಸರಾಗ. ಇದು ನಮ್ಮ ಅನ್ನದ ಪ್ರಭಾವದಿದೆ. ನಮ್ಮ ಅನ್ನದಲ್ಲಿ ಗೀತವೇ ಸಂಗೀತವೇ ಇರುವುದು. ಹೌದು. ಅಲ್ಲ, ನಾನು ಹೇಳಿದ ಕೇಳಿದ್ದೇನೆ, ಸರಾಗ ಮತ್ತು ಅನುರಾಗ ಎರಡೇ ಇರುವುದು ಉತ್ತರ ಕುಮಾರನಲ್ಲಿ. ಹೌದು. ಸರಾಗ ಮತ್ತು ಅನುರಾಗ. ಅನುರಾಗ ಇವರೆಲ್ಲ ಹೌದೌದು. ನನಗೆ ಇವರು ಬೇಡ. ಅಯ್ಯೋ, ಅವರಿಗಾಗಿ ನೀನು. ಅವರಿಗೆ ನಾನಿಲ್ಲದಿದ್ರೆ ಅವ್ರು ಹೇಳ್ತಾರೆ ನಮಗೆ ಹೊಟ್ಟೆ ತುಂಬುವುದಿಲ್ಲ, ನಿದ್ರೆ ಹಿಡಿಸುವುದಿಲ್ಲ, ಹೌದೌದು, ಹಸಿವೆ ಆಗುವುದಿಲ್ಲ. ನಾನಿದ್ರೆ ಎಲ್ಲ ಆಗ್ತದೆ ಅವರಿಗೆ. ನೃತ್ಯ ಹೇಗುಂಟು ಹೇಳಿದಾಗೆ. ಯಾರದ್ದು? ನನ್ನ ತಂಗಿಯದ್ದು. ಅಲ್ಲ, ಈಗ ನನ್ನನ್ನು ನೃತ್ಯ ಹೇಗುಂಟು ಅಂತ ಕೇಳಲಿಕ್ಕೆ ಕರೆದದ್ದು ಅಲ್ಲ? ಕರೆದದ್ದೆ ಅಂತ ಕೇಳಿದಾಗೆ. ಅಲ್ಲ, ಎಂತದ್ದು? ಉತ್ತರ ದಿಕ್ಕಿನಲ್ಲಿರುವಂತಹ ಗೋವುಗಳನ್ನು ಕದಲಿಕ್ಕೆ ಕೌರವರು ಬಂದ ವಿಷಯಕ್ಕೆ ಬಂದ್ಬೇಕಾದಲ್ಲ. ತಂಗಿ ಬಂದು ಹೇಳಿದ್ರು ಅಣ್ಣನಿಗೆ ತುಂಬಾ ಬಿಸಿ ಆಗಿದೆ, ಬರ್ಬೇಕಂತೆ ಅಂತ. ತಲೆ ಬಿಸಿ ಆಗಿದೆ ಅಂತ. ಹೌದೌದು. ನಾ ತಲೆ ಬಿಸಿ ಆದ್ರೆ ಹೀಗೆ ಅಲ್ಲ, ಏನು ಮಾಡುದು ಅಂತ ಒಂದು ಯೋಚನೆ. ನಾನು ಯಾವುದನ್ನು ತಲೆಗೆ ಹಾಕಿಕೊಳ್ಳುವ ಕ್ರಮವೇ ಇಲ್ಲ, ನನ್ನದೊಂದು ನಿರಾಳ ಭಾವ. ಅದೌದು. ಅದು ಅಂತಹ ಸಂಯಮ ಬರಬೇಕು ಅಂತ ಆದ್ರೆ ಅದು ಸಾಮಾನ್ಯರಿಗೆ ಬರುವುದಿಲ್ಲ. ಹೇಳುದು ಕೇಳಿದ್ದೇವೆ ನಾವು, ರಾಜರ್ಷಿಗಳಿಗೆಲ್ಲ ಬರ್ತದಂತೆ. ಮನೆಗೆ ಬೆಂಕಿ ಬಿದ್ದರೂ ಅವರಿಗೆ ಚಿಂತೆ ಆಗುತ್ತೆ. ನಮ್ಮ ಅಪ್ಪಯ್ಯ ಮಾಡಿಟ್ಟದುಂಟು ಪೆಟ್ಟಿಗೆಯಲ್ಲಿ, ಖರ್ಚಾಗದೆ ಮೌಲ್ಯ ಕಲ್ಕೊಳ್ಳುತ್ತದೆ ಅಂತ ಕಾಣ್ತದೆ. ಹೌದು. ಈ ಪ್ರಪಂಚದಲ್ಲಿ ನಿರಾಳವಾದ ಭಾವ ಬರುವುದು ಎರಡೇ ಜನಕ್ಕೆ. ಒಂದು ಪೂರ್ಣ ಜ್ಞಾನಿಗೆ, ಇನ್ನೊಂದು ತೀರ ಹೆಡ್ಡನಿಗೆ. ಅಲ್ಲ, ಹೇಳಿದ್ ನಾನು ಅವರಿಗಿಬ್ಬರಿಗೆ, ಅವರಿಗೆ ಯಾವುದು ಗೊತ್ತಿರೋದಿಲ್ಲ. ನಾನು ಮೊದಲಿದ್ದದ್ದು ಜ್ಞಾನಿಗೆ ಎಷ್ಟು ಗೊತ್ತುಂಟು ಅಂತ ಯಾರಿಗೂ ಗೊತ್ತಿಲ್ಲ. ಅಲ್ಲ, ನಿನಗೇ ಗೊತ್ತಿಲ್ಲ. ನಾನು ಯಾಕೆ ಗೊತ್ತಿಲ್ಲ? ನಾನು ಯಾರ ಮುಂದೆ ಹೇಳೋದಿಲ್ಲ. ಹೌದು. ಅದು ಹೇಳಿದ್ರೆ ಅವರಿಗೆ ಗೊತ್ತಾಗ್ತದೆ. ಹೌದೌದು. ಹೌದೌದು, ಅವ್ರಿಗೆ ಗೊತ್ತಾಗ್ತದೆ. ಆದ ಕಾರಣ ನಾನು ಗೊತ್ತಿದ್ದದ್ದು ಹೇಳೋದಿಲ್ಲ. ಊರಿನಲ್ಲಿ ಹಳೇ ಅಜ್ಜಿಯಂದಿರಿದ್ದಾರೆ, ಅಜ್ಜಂದಿರಿದ್ದಾರೆ. ಅವರು ನಾಟಿ ವೈದ್ಯರು. ನನ್ನಲ್ಲಿರುವ ಔಷಧವನ್ನು ಯಾರಿಗೂ ಹೇಳೋದಿಲ್ಲ. ಹೇಳಿದ್ರೆ ಅದರ ಫಲ ಹೋಗ್ತದೆ. ನಾನು ಹೇಳಿಕೊಡುವ ಕ್ರಮ ಇಲ್ಲ. ಸರಿ 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 ಸರಿ. ಏಕಮೂಲಿಕೆ ಇದು, ಯಾರ ಹತ್ರ ಹೇಳಲಿಕ್ಕಿಲ್ಲ. ನಮ್ಮಲ್ಲಿ ಒಬ್ಬರು ವಾದನ ಪಟುತ್ವ ಇದ್ದವರಿದ್ರು. ಕಪ್ಪು ಮೂರು ಶ್ರುತಿಯಲ್ಲಿ ಒಳ್ಳೆ ಪ್ರಸಂಗ ಮುಗಿದ ತಕ್ಷಣ ಕಟ್ಟವನ್ನು ಇಳಿಸಿ ಕೆಳಗಿಟ್ಟೋದು. ಮತ್ತೆ ನಾವು ಬಂದು ಹೆಗಲಿಗೆ ಡೊಂಡೊಂಡೊಂಡಾಯ್ತು. ಆ ಕಾರಣದಿಂದ ನಾವು ಶ್ರುತಿ ಮಾಡಿದ್ದನ್ನು ನಾವೇ ಬಾರಿಸಲಿಕ್ಕೆ. ಹೌದೌದು, ನಾವು ಕಲ್ತದ್ದು ನಮಗೆ ಒಳಗೆ ಮನಸ್ಸಿನಲ್ಲಿ ಹೇಳಿಕೊಳ್ಳಿಕ್ಕಿರುವುದು. ಕೌರವ ಹಸು ಕದಲಿಕ್ಕೆ ಬಂದ. ಹಸು ಕದಲಿಕ್ಕೆ. ಹೌದು ಹೌದೌದು. ಅದನ್ನು ವಿಚಾರಿಸುವುದಕ್ಕೋದ ನಮ್ಮ ಗೋಪಾಲನ ಮುಖಕ್ಕೆ ಸುಣ್ಣದ ನಾಮ ಹಾಕಿ ಬೆನ್ನಿಗೆ ಬೇರಿ ಬಾರಿಸಿ ಅವನಿಗೆ ಹೊಡೆದು ಬಡಿದು ಕಳುಹಿಸಿದ. ಇವ ಪಾಪ ನನ್ನ ಹೆಸರು ಹೇಳಿಲ್ಲ. ಒಂದು ಮಾತಿವ ಉತ್ತರ ಭೂಪತಿಯ ಗೋಪಾಲಕ ಅಂತ ಹೇಳುತ್ತಿದ್ರೆ ಅವ ಆತ್ಮಹತ್ಯೆ ಮಾಡಿಕೊಂಡು ಸಾಯ್ತಿದ್ದ. ಯಾಕೆ ನನ್ನ ಕೈಯಲ್ಲಿ ಬೆಟ್ಟು ತಿನ್ನುವುದು ಬೇಡ ಅಂತ. ಇವ ಹೇಳದೆ ಓಡೋಡಿಕೊಂಡು ಬಂದ. ಬಹುಶಃ ಇವನಿಗೆ ಪೆಟ್ಟು ಬೀಳುವಾಗ ಹೆಸರು ಹೇಳಬೇಕು ನೆನಪಾಗಲಿಲ್ಲ. ಅನ್ನ ಕೊಟ್ಟವನನ್ನೇ ಮರ್ತ. ಅವ ಉತ್ತರ 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 ಹೇಳಿದ್ರೆ ಹೂ ಹೇಳಿದ್ರೆ ಸಾಕಿತ್ತು. ಅವ ಅದು ಹೇಳಿಲ್ಲ, ಹೂ ಹೇಳಿಲ್ಲ, ಎಂಥದ್ದು ಮಾತಾಡಲಿಲ್ಲ. ಬಂದು ಹೇಳಿದ. ಆದ್ರೆ ಏನು ಮಾಡೋಣ, ಹೋರಾಡಬೇಕು ಅಂತ ನನಗೆ ಉತ್ಸಾಹ ಚಿಮ್ಮುತ್ತಾ ಉಂಟು. ಹೋಗಬಹುದಿತ್ತು. ಸಮುದ್ರದಲ್ಲಿ ಅಲೆವೆಂತೆ ನನ್ನಲ್ಲಿರುವಂತಹ ಛತ್ರ ಒಂದರ ಹಿಂದೊಂದು, ಒಂದರ ಮೇಲೊಂದು, ಒಂದರ ಮೇಲೊಂದು ಬಂದು ನನ್ನ ಭಾವದ ದಡಕ್ಕೆ ಅಪ್ಪಳಿಸಿ ಮತ್ತೆ ನನ್ನ ಹೃದಯದ ಕಡಲಿಗೆ ಸೇರ್ತಾ ಉಂಟದು. ಈಗ ಅಲೆಯ ಹಾಗೆ ಮುಂದೆ ಹೋದಷ್ಟೇ ಮತ್ತೆ ಹಿಂದೆ ಬರ್ತದ. ಇಲ್ಲದಿಲ್ಲ ಪುನಃ ಬರಬೇಡೋದು. ಮುಂದೆ ಹಿಂದೆ ಹೋಗ್ತಾ ಅಲೆ ಬಡಿಯುವುದು, ಪುನಃ ಸಾಗರ ಗರ್ಭವನ್ನು ಸೇರುವುದು. ಯಾಕೆಂದ್ರೆ ಪುನಃ ಹೊರಡ್ಲಿಕ್ಕೆ ತೊಟ್ಟಿಲು ತೂಗಿದ ಹಾಗೆ ಮುಂದೆ ಹೋದಷ್ಟೇ ಹಿಂದೆ ಬರುವುದು.
ನನಗೊಂದು ಸಿಟ್ಟು ಬರ್ತದೆ ಬೃಹನ್ನಣ. ಆ ಸಿಟ್ಟನ್ನು ಯಾರ ಮುಂದೆ ತೋರಿಸುವುದು? ಸಿಟ್ಟು ಬಂದರೂ ಅದನ್ನು ಸಂಯಮ ಹೊಂದಬೇಕು ಅಂತಾದ್ರೆ ವಿವೇಕ ಇರಬೇಕಷ್ಟು. ಯಾರಲ್ಲಿ ಸಿಟ್ಟು, ಯಾಕಾಗಿ ಸಿಟ್ಟು, ಯಾವಾಗ ಸಿಟ್ಟು? ನನಗೆ ಸಿಟ್ಟು ಬಂದು ಹೊಡಿತೇನೆ ಅಂತ ಹೊರಡುವಾಗ ಸಿಟ್ಟು ಹೋಗುದು. ನನಗೆ ಸಿಟ್ಟಿಗಿಂತ ವಿವೇಕ ಮುಂದೆ. ಹಾಗೆ ನಾನು ಸಿಟ್ಟು ಅದರಷ್ಟಕ್ಕೆ ಹಿಂದೆ ಹೋಗ್ತದೆ, ಅದಕ್ಕಷ್ಟಕ್ಕೆ ಹಿಂದೆ ಹೋಗುವುದು. ನನಗೆ ಮುಂದೆ ಹೋಗಬೇಕು ಅಂತ ಕಾಣುವುದಿಲ್ಲ. ಹಾಗಾದ ಕಾರಣ ನನಗೆ ನಿನ್ನ ನೆನಪಾಯ್ತು. ನೀ ಬಂದದ್ದು ಅನುಕೂಲವೇ ಆಯ್ತು, ಒಳ್ಳೆದೇ ಆಯ್ತು. ನಾನು ಏನು ಮಾಡುವುದು? ನಾನು ದುರ್ಬಲನಾದ. ನಾನು ಜಾತಕ ನೋಡ್ಲಿಲ್ಲ. ಸಾರಥಿಯನ್ನು ಮಾಡಿಕೊಳ್ಳುವಾಗ ಜಾತಕ ನೋಡ್ಲಿಲ್ಲ ಅವನದ್ದು. ಸಾರಥಿ ನೋಡುವಾಗ ಜಾತಕ ನೋಡ್ಲಿಕ್ಕೆ ಒಂದು ಮದುವೆಗೆ ಹಾಗಾದ್ರೆ ಉಂಟು ಜಾತಕ ನೋಡಿ. ಹೌದು, ಯಾಕಂದ್ರೆ ಆಯುಷ್ಯ ನೋಡಬೇಡುವ. ಯಾರಿಗೆ ಆಯುಷ್ಯ ಗಟ್ಟಿ ಉಂಟು ಅವನನ್ನೇ ಸಾರಥಿಯನ್ನಾಗಿ ಮಾಡಬೇಕು. ಅಲ್ಲಿಗೆ ಸಾರಥಿ ಆಯುಷ್ಯ ಎಷ್ಟು ಗಟ್ಟಿ ಇದ್ರು ರಥಿಕನಿಗೆ ಪ್ರಯೋಜನ ಇಲ್ಲಲ್ಲ. ಅಲ್ಲ, ಬೇಕಲ್ಲವ. ಶತ್ರುಗಳ ಬಾಣಕ್ಕೆ ಎದೆ ಕೊಟ್ಟರು ಸಾಯ್ಬಾರದವ, ಅಂತಹ ಸಾರಥಿ ಬೇಕು. ಆದ್ರೆ ನನ್ನ ಸಾರಥಿ ನಿನ್ನೆ ನನ್ನ ಪೂಜ್ಯ ಪಿತೃ ಮಹಾಶಯರು ದಕ್ಷಿಣ ದಿಕ್ಕಿನ ಗೋವುಗಳನ್ನು ಹಿಡಿಲಿಕ್ಕೆ ಬಂದವರನ್ನು ಬಡಿಲಿಕ್ಕೆ ಹೋಗಿ ಬದುಕಿ ಬಂದದ್ದೇ. ನನ್ನ ಜಾತಕದಲ್ಲಿ ಉತ್ತರ ಕ್ರಿಯೆ ಮಾಡುವ ಯೋಗ ಇಲ್ಲ. ಅಪಯನಿಗೆ ಹೇಳಿದ್ರು, ಅಪಯನಿಗೆ ಉತ್ತರ ಕ್ರಿಯೆ ಮಾಡುವ ಯೋಗ ನಿನಗೆ ಸದ್ಯ ಇಲ್ಲ ಮಗನೇ. ಹಾಗಾದ ಕಾರಣ ನನ್ನ ಜಾತಕದ ಬಲದಿಂದ ಅಪಯನ ಆಯುಷ್ಯ ಗಟ್ಟಿ ಉಂಟು. ಬಹುಶಃ ಸಾರಥಿಯ ಮಗನಿಗೆ ಉತ್ತರ ಕ್ರಿಯೆ ಮಾಡುವ ಯೋಗ ಬಂದಿದೆ. ನೀ ಹೇಳುವಾಗ ನನಗೆ ದುಃಖ ಉಬ್ಬಣಿಸ್ತಾ ಉಂಟು. ಯಾಕೆ ದುಃಖಿಸಿ? ಅದು ಸಾರಥಿ ಅಲ್ಲ ಸತ್ತದ್ದು. ಸತ್ತ. ಈಗ ಸತ್ತವನ ಬಗ್ಗೆ ಏನಿಲ್ಲದಿದ್ರು ಕಳುಹಿಸಿ ಕೊಡಬಾರದಿತ್ತು. ನನ್ನ ಅಪೂರ್ವವಾದಂತಹ ಪಿತೃನಿಷ್ಠೆ ಏನು, ಪಿತೃಭಕ್ತಿ. ನನ್ನ ಸಾರಥಿಯನ್ನಾದ್ರೂ ಅಪ್ಪನಿಗೆ ಕೊಡದೇ ಇದ್ರೆ ನಾ ಏನು ಬದುಕಿ ಫಲವೇನು? ಅಯ್ಯೋ, ಅಪ್ಪನ ಮೇಲೆ ಭಕ್ತಿ ಇದ್ದ ರಾಮಚಂದ್ರ ರಾಜ್ಯವನ್ನೇ ಬಿಟ್ಟು ಹೋದನಂತೆ. ಈಗ ಒಂದು ಸಾರಥಿ ಬಿಟ್ಟು ಕೊಟ್ಟರೆ ದೊಡ್ಡ ವಿಷಯ ಅಂತ ಅಲ್ವಾ? ಕೊಡ್ಬೇಕಲ್ಲ. ಹಾಗಾದರೆ ನಂದು ರಾಮಾದರ್ಶ ಅಲ್ವಾ? ಮತ್ತೆ ಅಯ್ಯೋ, ರಾಮದೇವರು ಯುದ್ಧ ಭೂಮಿಯಲ್ಲಿ ಗರಿಷ್ಠ ಸಾಂತ್ವನ ಮತ್ತು ಸಂಧಾನ ಮಾಡಿಕೊಂಡವ. ಹೌದು. ಹಾಗಾಗಿ ನಾನು ರಾಮದೇವರು ಅಂತಾರೆ ಯುದ್ಧ ಮಾಡಬೇಕೋ ಬೇಡವೋ, ಮಾಡುವಕ್ಕೋ ಬೇಡ ಅಂತ ಆಗುದು ನನಗೆ. ಅಲ್ಲ, ನಾನೀಗ ರಾಮದೇವರು ಅಂತ ಹೇಳಿದ್ದು ಯಾಕೆಂದ್ರೆ ರಾಮದೇವರು ನೆಲದಲ್ಲಿ ನಿತ್ಯ ಹೋರಾಟ ಮಾಡಿ ಗೆದ್ರು ಹೇಳಿದ್ ನಾನು. ಸಾರಥಿ ಎರಡು ಇರಲಿಲ್ಲ. ರಾಮದೇವರು ಪೀಠ ತ್ಯಾಗ ಮಾಡಿ ಬಂದದ್ದು, ಸಿಂಹಾಸನ ಇಲ್ಲ, ನೆಲದಲ್ಲಿ ನಿಲ್ಲಬೇಕಂತ. ಇದೆಲ್ಲ ಉಂಟಲ್ಲ. ಹೌದು, ನಾನು ಇಲ್ಲಿಯ ಉತ್ತರಾಧಿಕಾರಿ, ಉತ್ತರ ಭೂಪ. ಆ ಕಾರಣದಿಂದ ನಾನು ಬರಿ ಕಾಲಿನಲ್ಲಿ ಹೋಗುದು, ವಾಹನ ಇಲ್ಲದೆ ಹೋಗುದು, ರಥ ಇಲ್ಲದೆ ಹೋಗುದು. ರಥ ಎಲ್ಲ ಉಂಟಲ್ಲ ಬೇಕಾದಷ್ಟು. ರಥ ಉಂಟು, ಅದನ್ನು ಸ್ವಲ್ಪ ಹೀಗೆ ಹಿಡ್ಕೊಳ್ಳಿಕ್ಕಾದ್ರೂ ಒಬ್ಬ ಬೇಕಲ್ವೋ? ಅಂದ್ರೆ ನಾ ಕೂತ್ರೆ ಅದರಷ್ಟಕ್ಕೆ ಹೋಗ್ತದೆ. ನನ್ನ ಕುದುರೆಗಳಿಗೆ ಗೊತ್ತುಂಟು ನನಗೆ ಎಲ್ಲಿಗೆ ಹೋಗುದು ಅಂತ. ನನ್ನ ಬುದ್ಧಿ ಬೇರೆ ಅಲ್ಲ, ಕುದುರೆಗಳ ಮನಸ್ಸು ಬೇರೆ ಅಲ್ಲ. ಮತ್ತೆ ಕುದುರೆಯದೇ ಬುದ್ಧಿ ಅಲ್ಲ, ನಿನ್ನ ಬುದ್ಧಿಯೇ ಕುದುರೆಗೆ. ಕೆಲವು ಗೊತ್ತಾಗ್ತದೆ. ನನ್ನ ಬುದ್ಧಿ ಬೇರೆ ಅಲ್ಲ, ನನ್ನ ಮನಸ್ಸನ್ನು ಅರಿತು ಹೋಗುವ ಕುದುರೆಗಳು. ಅಷ್ಟು ಅನ್ಯೋನ್ಯತೆ ಈ ಚದುರೆಗಳಿಗೆ ನಾನು ಏನು ಅಂತ ಗೊತ್ತುಂಟು. ಹೌದಪ್ಪ, ಒಂದು ಅಕ್ಷರ. ಕುದುರೆ ಬಳಗಿಸುವುದರಲ್ಲಿ ನೀನು ಬಹಳ ಪರಿಣತ ಅಂತ ನಾನು ಕೇಳಿ. ಅಲ್ವಾ? ಹೃದಯದ ಭಾಷೆ. ಇಲ್ಲಿ ಇರುವವರೆಲ್ಲ ಚಾ ತೆಗೆದು ಕೂ ಮಾಡಿದ್ರೆ ಕುದುರೆ. ಅವರು ಚಾ ಬೇಡ ಹೇಳ್ತಾರೆ. ಹಾಗೆ ಅವರು ಕುದುರೆಗಳು, ಸರಿ, ಚದುರೆಗಳು. ಹಾಗದ ಕಾರಣ ನನಗೆ ನೋಡುದಲ್ಲ. ಆದ್ರೆ ನಿನ್ನೆಯ ಮಹಾರಥಿ ದುರ್ಬಲ. ಸಾರಥಿಯನ್ನು ರಕ್ಷಿಸಿಕೊಳ್ಳಿಕ್ಕಾಗ್ಲಿಲ್ಲ. ಆದ್ರೆ ಒಂದು ನಮ್ಮ ಅಡುಗೆ ಭಟ್ರ ಆಯ್ತಾ? ಅಲ್ಲ, ನಿನಗೆ ಯುದ್ಧದ ಮಧ್ಯದಲ್ಲಿ ಅಡುಗೆ ನೆನಪಾಗುವುದು ಯಾಕಿದೆ ಈಗ? ನಾನು ಹೀಗಿರುವುದೇ ಅವರ ಕೈಗುಣದಿಂದ. ಆ ಊರೊಂದು ಕಟ್ಟಿಗೆ ಬೀಸಿದ್ರು ನಿನ್ನೆ ಅಡುಗೆ ಭಟ್ರು. ಇಲ್ಲದಿದ್ದರೆ ನನಗೆ ಇವತ್ತು ಬೆಳಗ್ಗೆ ಸಿಹಿ ಮೊಸರೇ ಇಲ್ಲ. ನಾನು ಹುಳಿ ಹುಟ್ಟದ ಮೊಸರಿನಲ್ಲಿ ಬೆಳಗ್ಗೆ ಹುಳಿ ಹುಟ್ಟಬಾರದು ನನಗೆ. ಯಾಕಂದ್ರೆ ಹುಳಿ ನನ್ನ ಹತ್ರ ಉಂಟು. ಹಾಗಲ್ಲ, ಹುಳಿ ನಿನಗೆ ಮೊಸರಿನಲ್ಲಿಯೂ ಹುಳಿ ಆಗುದಿಲ್ಲ. ಮತ್ತೆ ಹುಳಿ ಬಿದ್ದ ಕೂಡಲೇ ಹಾಲು ಹಾಳಾಗುದಲ್ವ? ನನ್ನ ಮನಸ್ಸು ಹಾಲಿನಂತೆ ಮನಸ್ಸು. ಆದ್ದರಿಂದ ಮೊಸರಿನ ಹುಳಿ ಸೇರಿದ್ರೆ ಅದು ಮನಸ್ಸೇ ಹಾಳಾಗುತ್ತೆ, ಮತ್ತೆ ಹುಳಿ ಆಗುದು. ಆ ಕಾರಣದಿಂದ ಸಾರಥಿ ಸತ್ತು ಹೋದ. ಅಲ್ಲ, ಈಗ ನಾನು ಯಾಕೆ ಸತ್ತ ಸಾರಥಿಯ ಸ್ಥಾನಕ್ಕೆ ನೀನು? ನಿನ್ನೆ ಯುದ್ಧಕ್ಕೆ ಹೋದ ಸಾರಥಿ ಸತ್ತ, ಇವತ್ತು ಯುದ್ಧಕ್ಕೆ ಹೋಗಲಿಕ್ಕೆ ನೀನು ಹೊರಟೆ. ಸತ್ತ ಸಾರಥಿಯ ಸ್ಥಾನಕ್ಕೆ ನಾನು. ಹಾಗಲ್ಲ, ಅಂದ್ರೆ ನಾನು ಮರಳಿ ಬರ್ಲಿಕ್ಕೆ ಹಾಗಲ್ಲ. ಆ ಸಾರಥಿ ಸತ್ತಿದ್ದಾನೆ, ನೀನು ಸಾರಥ್ಯಕ್ಕೆ ಅಂತ ನಾನು. ಅಯ್ಯೋ, ಮೋಸ ಆಯ್ತಲ್ಲ. ಏನೋ ನಗುತ್ತಿಂದ ಜನಪದ
ಜನಪಸುತಕ್ಕೆ ಭರತದನುಭವದೋಡಿಗೆನೋ ಭರತದನುಭವದೋಡಿಗೆನೋ ಮರೆತೆನೋ ಸೂತತನವ ಮರೆತೆನು ಸೂತತನವ ಏನಲು ನಗುತ್ತಂದ ನೆಲೆ ಜನಪದುತ ಕೇಳ್ಬರತ ಅನುಭವದೊಳಿಗೆನು ಮರೆತೆನು ತೂತತನವ ವೈರಿಗಳು ಭೀಷ್ಮಾದಿ ವೀರರವರಿದಿರೋ ವೈರಿಗಳು ಭೀಷ್ಮಾದಿ ವೀರರವರಿದಿರು ಎನ್ನ ಸಾರಥ್ಯವಗುದೆರಣ ಸೂರ್ಯಲ್ಲೆನಲೋ ವೀರರವರಿದಿರೆಲ್ಲ ಸಾರಥ್ಯವಗುದೆ ರಣ ಸೂರ್ಯಲ್ಲೆನಲೋ ಎನಲು ನಗುದೆಂದ ನೆನೆ ಜನಪಸುತ ಜನಪಸುತ ಬೃಹನ್ನಳು ಯುದ್ಧೋತ್ಸಾಹದಿಂದ ನೀನು ಸಿದ್ಧನಾಗಿದ್ದಿ. ರಣಕ್ಷೇತ್ರದಲ್ಲಿ ಹೋಗಿ ಯುದ್ಧ ಮಾಡಬೇಕಾದಂತಹ ಅನಿವಾರ್ಯತೆ ಒಂದು ತಾನಾಗಿ ನಿನಗೆ ಸೃಷ್ಟಿಯಾಗಿದೆ. ಸೂತನನ್ನು ಕಳೆದುಕೊಂಡಿದ್ದಿ, ಆ ಸ್ಥಾನಕ್ಕೊಬ್ಬ ಬೇಕು ಅನ್ನುವುದಕ್ಕಾಗಿ ನನ್ನನ್ನೇ ನೀನೀಗ ಸೂತತನ ನಿರ್ವಹಿಸಬೇಕು ಅನ್ನೋ ಹಾಗೆ ನಿರ್ದೇಶಿಸುವುದಕ್ಕೆ ಮುಂದಾದರೆ ನನಗೆ ಬಯಸದೆ ಬಂದ ದೌರ್ಭಾಗ್ಯ ಪುಣ್ಯಾತ್ಮ ಇದು. ಅಲ್ಲ ಅದೌದು. ನಮ್ಮದು ಅಯೋಧ್ಯೆಯಾಗಿ ನಮಗೆ ಯಾರು ನಮ್ಮ ಮೇಲೆ ಯುದ್ಧಕ್ಕೆ ಬರುವುದಿಲ್ಲ. ಹಾ 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 ನಮ್ದು ಅಯೋಧ್ಯೆ ಹೌದು ಯುದ್ಧವೇ ಇಲ್ಲದ ನಾಡು. ಹೌದೌದು. ಮತ್ತೆ? ಇಲ್ಲಿಗೆ ತಲೆ ಹಾಕಿ ಮಲಗುವುದಿಲ್ಲಂತೆ ಯಾರು ಮತ್ಸ್ಯ ದೇಶಕ್ಕೆ. ಯಾಕೆ? ಬಹುಶಃ ನಿನ್ನ ಮಾವ ಸತ್ತ ಮೇಲೆ ಈಗ ಇದೆಲ್ಲ ಪ್ರಾರಂಭ ಆದದ್ದು. ನನ್ನ ಮಾವನ ಪ್ರೇತ ಎಲ್ಲಿವರೆಗೆ ಇಲ್ಲಿ ಇರ್ತದೋ ಹಾ. ಅಲ್ಲಿವರೆಗೆ ಯಾವ ಪ್ರೇತವೂ ಇಲ್ಲಿಗೆ ಬರುವುದಿಲ್ಲ. ತೊಂದರೆ ಇಲ್ಲ. ಈಗ ನೀನಿರುವಾಗಲೂ ಇನ್ನು ಮುಂದೆ ಬಾರದೇ ಇದ್ದಂತಹ ಒಂದು ಸ್ಥಿತಿಯನ್ನು ನೀನು ಮಾಡಿ ಕಾಣಿಸಬಲ್ಲ. ಛೇ! ವಿಶ್ವಾಸ ನನಗುಂಟು. ನಾನು ಬೀಸಿದ್ರೆ ಆವಹ ಪ್ರವಹ ಉದ್ವಹ ಪರಿವಹ ಪರಾವಹ ಎಂತದು? ಸಪ್ತಮಾರುತ ಅನ್ನೊಂದು ಉಂಟಂತೆ. ಹಾ 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 ಯುದ್ಧಕ್ಕೆ ನಾನು ಸಂಬಂಧ. ಬೀಸಿದ್ರೆ ಎಲ್ಲ ತರಗೆಲೆಗಳು. ಹೌದಪ್ಪ. ಇಷ್ಟೊಂದು ಉತ್ಸಾಹದಿಂದ ರಣಕ್ಷೇತ್ರದಲ್ಲಿ ಭಾಗವಹಿಸುವಂತಹ ನಿರ್ಣಯವನ್ನು ತಳೆದು ಹೋಗುತ್ತಿರುವಂತಹ ನಿನಗೆ ನಾನು ಸೂತನು. ಅಯ್ಯೋ ಅಲ್ಲ, ನಾನೀಗ ಸುಳ್ಳು ಹೇಳಿದ್ದು ಅಂತ ಆಗಬಾರ್ದಲ್ಲ. ಛೇ! ಸುಳ್ಳು ಅಂದ್ರೆ ಎಂತದ್ದು? ಅಲ್ಲ ಹಾಗಲ್ಲ, ನಾನು ಯಾವ ಕಾಲಕ್ಕೂ ಸುಳ್ಳು ಹೇಳುವವಲ್ಲ. ನೀ ಸುಳ್ಳು ಹೇಳೋ ಜನವೇ ಇಲ್ಲ. ಸೂತತನ ಗೊತ್ತೇ ಇಲ್ಲ ಅಂತ ನಾನು ಹೇಳುವುದಿಲ್ಲ. ಗೊತ್ತುಂಟು. ಗೊತ್ತೇ ಇಲ್ಲ ಅಂತ ಹೇಳೋದಿಲ್ಲ. ಗೊತ್ತುಂಟು. ಕೆಲವರು ಗೊತ್ತಿಲ್ಲದಿದ್ರು ಗೊತ್ತಿಲ್ಲ ಅಂತಲೂ ಗೊತ್ತಿಲ್ಲ ಕೆಲವರಿಗೆ. ಹೌದೌದು. ನನಗೆ ಹಾಗಲ್ಲ. ಸೂತತನ ಗೊತ್ತೇ ಇಲ್ಲ ಹೇಳಲಿಕ್ಕಿಲ್ಲ. ಗೊತ್ತಿತ್ತು. ಗೊತ್ತುಂಟು. ಗೊತ್ತುಂಟು ಅನ್ನುವುದಕ್ಕಿಂತಲೂ ಗೊತ್ತಿತ್ತು. ನೀ ಭೂತಕಾಲಕ್ಕೆ ಹೋದೀಗ. ಹೌದು. ನಾ ವರ್ತಮಾನದಲ್ಲಿದ್ದೇನೆ. ಒಂದು ಅನಿವಾರ್ಯ ಸನ್ನಿವೇಶದಲ್ಲಿ ಬೇರೆ ಯಾರು ಇಲ್ಲದೆ ಇರುವಾಗ ಹಾ. ನಾನೊಂದು ಯುದ್ಧವೇ ಇಲ್ಲದೆ ಇದ್ದಲ್ಲಿಗೆ ಸೂತತನ ಮಾಡಿದ್ದು ಹೌದು. ಅಲ್ಲಿ ನೇರ ಯುದ್ಧವೇ ಇಲ್ಲ. ಕ್ಷಣಕ್ಕೆ ಕೂತ್ಕೊಂಡು ಪುರೋಹಿತನಾಗೆ ಅವನಿಗೆ ಮಂತ್ರ ಗೊತ್ತುಕೊಳ್ಬೇಡ, ಹೊಟ್ಟೆ ತುಂಬ ಊಟ ಮಾಡಿದ್ರೆ ಆಯ್ತು ಅಷ್ಟೇ. ಕಾಂಡವನ ದಹನ ಅದು ನಮ್ಮ ಅರ್ಜುನ ಮಾಡಿದ್ದಲ್ವಾ? ಒಂದು ಕಾಡಿಗೆ ಬೆಂಕಿ ಕೊಡುವ ಕೆಲಸ ಅಟ್ಟೆ ಅದು. ಮತ್ತೆ ಮತ್ತೆ ಎಂತದ್ದು ಅದರಲ್ಲಿ? ಅದಕ್ಕೆ ದೊಡ್ಡ ಪ್ರಸಂಗ ಮಾಡಿದ್ದು. ಹೌದು. ಆದ್ರೆ ಒಬ್ಬ ರಥಕ್ಕೆ ಸಾರಥಿ ಬೇಕು ಅನ್ನುವುದಕ್ಕಾಗಿ ಅಲ್ಲಿ ನಾನು ರಥದಲ್ಲಿ ಇದ್ದದ್ದು. ಹಾ 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 ಕಾಂಡವನ ದಹನದಲ್ಲಿ ಹೌದು, ಅಲ್ಲಿ ಹೌದು, ಒಂದೇ ಸಲ ಅದು ಹೇಳಿದ್ಲಿ ಇವಳು. ಹಾ ಹೌದೌದು. ನನ್ನ ತಂಗಿ. ಹೌದು, ಅಲ್ಲಿ ಅರ್ಜುನ ನಾನು ಅಲ್ಲ ರಥದಲ್ಲಿ ಒಟ್ಟಿಗೆ ಇದ್ದು. ಅದು ಬೇಕು ನನಗೆ. ರಾಮದೇವರು ಅಂತ ಇದ್ದಾಗೆ ಅರ್ಜುನ ನೀನು ಅಂತ ನಿನಗುಂಟು. ಅಲ್ಲಲ್ಲ, ಅರ್ಜುನ ನಾನು ಹೇಳಿದ್ದಲ್ಲ. ಅದೇ ನಾನು ಅರ್ಜುನ, ನೀನು ಅರ್ಜುನ. ರಥದಲ್ಲಿ ಕುಳಿತು ಅರ್ಜುನನ ರಥದಲ್ಲಿ ನೀನು ಸೂತತನ ಮಾಡಿದವು. ಅದು ಲಿಂಗ ಭೇದ ಇಲ್ಲದಿದ್ರೆ ಆ ವಾಕ್ಯ ಹಾಗೆ ಆಗುವುದು. ಮತ್ತೆ ನಾನು ಅದು ಮತ್ತೆ ನನ್ನ ಸೂತತನ ಯಾರಿಗಾದ್ರೂ ಬೇಕೋ ಅಥವಾ ನನಗೆ ಅವಕಾಶ ಉಂಟ? ಅರ್ಜುನನಿಗೆ ಸೂತ ಬೇಡ. ಅರ್ಜುನ ಅವ ಸಾರಥ್ಯ ಮಹಾರಥಿತ್ವ. ಅವನಿಗೆ ನೆಪಕ್ಕೊಂದು ಬೇಕಾದ ಅಲ್ವಾ? ಚದುರಂಗದ ಚಾಪೆಯಲ್ಲಿದ್ದಂತಹ ಆಳಿನ ಹಾಗೆ ಅಷ್ಟೇ. ಮತ್ತೆಂತದ್ದು? ಮತ್ತೆ ನಾನು ಸೂತತನ ನಿರ್ವಹಿಸಿದ್ದೇ ಇಲ್ಲ. ಮತ್ತೆ ನನ್ನ ವೃತ್ತಿಯೇ ಬದಲಾಯಿತು ನೋಡು. ಬದಲಾಯ್ತಲ್ವ? ಹೌದು. ಇದಕ್ಕೆ ಬಂದಿ ಭರತದ ಅನುಭವದೊಳಿರ್ದು ಮರೆತೇನು ಸೂತತನ ಮರೆತೋಯ್ತಲ್ವ? ಅಲ್ಲ, ಒಂದು ಸಲ ಮಾಡಿದ್ದಲ್ವ, ಯಾರಿಗೆ ಅದೆಲ್ಲ ನೆನಪಿರ್ತದೆ? ಅದು ಸರಿಯಾಗಿ ನೀನು ಅಲ್ಲಿ
ಸಾರಥ್ಯ ಮಾಡ್ಲಿಕ್ಕೆ ಎಂತ ಕೆಲಸ ಇಲ್ಲ, ಇಲ್ಲ. ಅರ್ಜುನನೇ ನಿರ್ವಹಿಸುದು. ಹೌದು, ನೀನು ದೇವರ ಚಂದ ಕೂತ್ಕೊಳ್ಳೋದಷ್ಟೇ. ಜಾಗಕ್ಕೊಂದು ಜನ ಬೇಕು ಅನ್ನೋದಕ್ಕೆ ಕೂತದ್ದು ಮಾತ್ರ. ಅಲ್ಲ, ನನಗೆ ಹೆಗ್ಗಳಿಕೆ ಹೇಳಿಕೊಳ್ಳಿಕ್ಕೆ ಆಗ್ತದೆ. ಅರ್ಜುನನಿಗೆ ಸಾರಥಿಯಾಗಿದ್ದೆ. ಈ ಅಪೂರ್ವಕ ದೊಡ್ಡವರೊಟ್ಟಿಗೆ ಒಂದು ವೇದಿಕೆ ಸಿಕ್ಕಿದರೆ ಮತ್ತೆ ಊರಿನಲ್ಲಿ ಅದೇ ಸುದ್ದಿ ಹೇಳಿಕೊಂಡಿರುವುದು. ಅಯ್ಯೋ, ಕೆಲವೊಮ್ಮೆ ಅವರಿಗೆ ವೇದಿಕೆ ಕೊಡುವುದು ಕಷ್ಟ. ಅಲ್ಲ, ನಮಗೆ ಹೆಗ್ಗಳಿಕೆ ಅಷ್ಟೇ. ಇವನ ಸಮಯವನ್ನು ಅವರು ತಿನ್ನುವುದು. ಸೂತತನ ಮಾಡಿದ್ದೇವೆ ಅಂತ ಆವತ್ತಿನ ಒಂದು ಕಥೆ ಹೇಳಿಕೊಂಡೆ ನಾವು ಬದುಕಿದ್ದು. ಹೌದೌದು, ನಾವು ಅವತ್ತೆಲ್ಲ ದೊಡ್ಡ ದೊಡ್ಡ ವೇದಿಕೆಯಲ್ಲಿ ಇದ್ದೇವೆ ಅಂತ. ಈಗ ನನಗೆ ಸೂತತನ ನೆನಪಿಲ್ಲ, ಸೂತತನ ಮಾಡಿದ್ದೇನೆ ಹೇಳುವ ವಾಕ್ಯ ಮಾತ್ರ ನೆನಪಿರುವುದು. ಅದೊಂದು ಮರೆಯಿಲ್ಲ, ಅದು ಇಟ್ಟುಕೊಂಡು ಪ್ರಸಂಗ ಯಾವುದು ಅಂತ ಗೊತ್ತುಂಟು. ಹೌದು, ಅದನ್ನು ಇಟ್ಟುಕೊಂಡಿದ್ದೆ. ಮತ್ತೆ ಈಗ ಇದೇ ಆಯ್ಕ ತಕತ ಇದೀಂತ. ಹೌದು, ತಕತ ಇದೀಂತ. ಹೌದು, ಬರುತ್ತೆ. ಅದೇ ಅಲ್ವಾ ಕೆಲಸ. ಇದನ್ನೇ ನಾನು ಅನುಭವವನ್ನು ಮುಂದುವರಿಸಿಕೊಂಡು ಹೋಗುವಾಗ ಇದು ಮರೆತೇ ಹೋಯಿತು. ಈಗ ಇಲ್ಲಿ ನೀನು ಹೇಳ್ತಿ ಸೂತತನಕ ಕುಳಿತುಕೊಳ್ಳಬೇಕು. ಏನು ಮಕ್ಕಳಾಟಿಗೆಯ ಪುಣ್ಯಾತ್ಮ. ಎಂಥವರಲ್ಲಿ ಯುದ್ಧ ಎಂಥವರಲ್ಲಿ. ಅಲ್ಲಿ ಅವರ ಅಜ್ಜ ಇದ್ದಾರಲ್ಲ, ಇದು ಅಂದ್ರೆ ಅಜ್ಜ ಅಂದ್ರೆ ಅವರು ಭೀಷ್ಮಾಚಾರ್ಯರು. ಮುತ್ತಜ್ಜಯ್ಯ ಹೌದು. ಊರಿನವರಿಗೆ ನಾನು ಮುತ್ತಜ್ಜಯ್ಯ ಹೇಳೋದು ಅವರನ್ನು. ಗುರುಗಳು ಅಲ್ಲ, ಗುರುಗಳು ದ್ರೋಣರು. ಅವರನ್ನು ಮತ್ತೆ ಹೆಸರು ಹೇಳುವ ಕ್ರಮ ಇಲ್ಲ. ಗುರುಗಳು ಕೃಪರು, ಕರ್ಣ, ಕೌರವ, ದುಶ್ಯಾಸನ, ಅಶ್ವತ್ಥಾಮ, ಒಬ್ಬರೋ ಇಬ್ಬರೋ ಅಂತಹ ಪಟುಭಟಾಗ್ರ ಗಣ್ಯರೆಲ್ಲ ಮುಂಭಾಗದಲ್ಲಿರುವಾಗ ಸೂತತನವನ್ನು ನಿರ್ವಹಿಸಲಿಕ್ಕೆ ನಾನು ಹೊರಟ್ರೆ ಈಗ ನಿನಗೂ ಒಂದು ತೊಡಕಾಗಿ ಪರಿಣಮಿಸಲಿಕ್ಕಿಲ್ಲ. ಅದು ಈಗ ಕೆಲವು ಸಲ ಆಗಾಗ್ತದೆ. ಒಳ್ಳೆ ಉತ್ಸಾಹದಲ್ಲಿ ನಾವು ಮಾಡಬೇಕು ಅಂತಿರೋದು ನಮಗೆ ಕೈಕಾಲಿಗೆ ತಾಗುವಾಗ ಒಂದು ತೊಡಕಿದ್ದು ಸಿಕ್ಕೋದು. ಎಂಥದ್ದು ಪುಣ್ಯಾತ್ಮ, ನಾನಿಲ್ವಾ? ಎಲೆ ಬ್ರಹ್ಮಣೆ ಏಕೆ ಬೆದರುವೆ, ಏಕೆ ಬೆದರುವೆ, ಎಲೆ ಬ್ರಹ್ಮಣೆ ಏಕೆ ಬೆದರುವೆ, ಮುಳಿದು ಬಗೆಗಳದೇನ ಮಾಡ್ಬಾರು, ನಿಲುವೆ ಧಾನ್ಯಾರೆಂಬುದನ್ನು ನೀ ತಿಳಿಯದಾದೆ. ಎಲೆ ಬೃಹನ್ನಡೆ ಏಕೆ ಬೆದರುವೆ. ಹಟ್ಟಿ ತುಂಬಾ ಹಸು ಇರ್ತದೆ, ಗೊಡ್ಡು ದನವಿನ ಹಾಲು ಕರೀಲಿಕ್ಕೆ ಆಗ್ತದಾ? ಇಲ್ಲ. ತಂಬಿಗೆಯಲ್ಲಿ ಬೆಳ್ಳಗಿನ ನೀರು ಕೊಟ್ಟೋಗ್ಬೇಕು. ಯಾವುದೋ ಕರುವನ್ನು ಬಿಡಬೇಕು ಗೊಡ್ಡು ದನಕ್ಕೆ, ಅದು ಒಂದು ಒದೀತದೆ. ಕರುವನ್ನು ಎಳೆದು ಕಟ್ಟಬೇಕು. ಈ ಬೆಳ್ಳಗಿನ ನೀರನ್ನ ಕೆಚ್ಚಲಿನಲ್ಲಿ ಹೀಗೆ ಮಾಡಬೇಕು. ಹಾಲು ಮಾರಾಟ ಮಾಡ್ಲಿಕ್ಕೆ ಆಗ್ತದೆ. ಗೊಡ್ಡು ಹಸುವಿನ ಹಾಲು ಮಾರಾಟ ಮಾಡ್ಲಿಕ್ಕೆ ಆಗ್ತದೆ. ನೀ ಹೇಳುದು ನನಗೆ ಯಾವುದೋ ಮಾಡಿದ್ದೇನೆ, ನನಗೆ ಗೊತ್ತುಂಟು ಅಂತ ನೀ ಕೇಳ್ತಿ. ಏಕೆ ಬೆದರು? ವೈರ ನಿರ್ಪಾಲ ಚೌಪಟ ಮಲ್ಲ ಭೂಮಿಂಜಯ. ನನ್ನ ಹೆಸರೇ ಮರ್ತೋಗಿದೆ. ಹೌದು, ಹೆಸರೇ ಭೂಮಿಂಜಯ ಅಂತ. ಭೂಮಿಂಜಯ. ಹೌದೌದು, ನಾ ಹುಟ್ಟುವಾಗಲೇ ಭೂಮಿಯನ್ನು ಗೆದ್ದು ಬಂದದ್ದು. ಅದೇ ನಾಮಕರಣ ದಿವಸ ಇಟ್ಟ ಹೆಸರು ಅದು. ಅಯ್ಯೋ, ಆಶಯವೇ ಹಾಗೆ. ಚಕ್ರವರ್ತಿ ಸಿಂಹಾಸನವನ್ನು ಏರಬೇಕಾದವರು ಜೂಜಿನಲ್ಲಿ ಸೋತು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಅಡಗಿ ಕುಳಿತಿದ್ದಾರೆ. ಯಾರು? ಸದ್ಯೋ ಪಾಂಡವರು. ಪಾಂಡವರು ಸದ್ಯೋ ಭವಿಷ್ಯದಲ್ಲಿ ಆ ಚಕ್ರವರ್ತಿ ಸಿಂಹಾಸನ ನನಗೆ ಬಂದರೂ ಆಶ್ಚರ್ಯ ಪಡಬೇಡ ನೀನು. ಪಾಂಡವರದ್ದು ನನಗೆ ಹೆಸರಿನ ಬಲ ಉಂಟು, ಭೂಮಿಂಜಯ. ಪಾಂಡವ ಮಧ್ಯಮನಾದಂತ ಅರ್ಜುನ ಒಬ್ಬ ಇದ್ದಾನೆ, ಅವ ಧನಂಜಯ. ಧನಂಜಯ ಮಾತ್ರ, ನಾ ಭೂಮಿಂಜಯ. ಆ ಸಂಪತ್ತು ಎಲ್ಲಿರುವುದು? ಯಾವನೊಬ್ಬ ಮರುತ್ತಾನೆ ಅಂತ ಯಾಗ ಮಾಡಿ ಎಲ್ಲ ಹುಗುದಿಟ್ಟಿದ್ದಾನಲ್ವ. ಇಲ್ಲಪ್ಪ, ಈಗ ಎಲ್ಲಿಯದ್ದಾಗಲಿ ತಕೊಂಡು ಬಂದ ನಾನು. ಆ ಭೂಮಿ ನನಗೆ ಬರ್ತದೆ, ನಾ ಭೂಮಿಂಜಯ. ನೀ ಹೇಳ್ತಿ ಭೀಷ್ಮರಿದ್ದಾರೆ, ದ್ರೋಣರಿದ್ದಾರೆ, ಕೃಪರಿದ್ದಾರೆ, ಅಶ್ವತ್ಥಾಮರಿದ್ದಾರೆ. ಕೌರವರು ಬುದ್ಧಿವಂತರು, ಬ್ರಾಹ್ಮಣರನ್ನು ಮುಂದೆ ನಿಲ್ಲಿಸುದು ಯುದ್ಧಕ್ಕೆ. ಬ್ರಾಹ್ಮಣರಿಗೆ ಯಾರು ಹೊಡೆಯುವುದಿಲ್ಲ, ನಮಸ್ಕಾರ ಮಾಡ್ತಾರೆ. ಆದ್ರೆ ಈ ಸಲ ದಾಕ್ಷಿಣ್ಯ ಇಲ್ಲ. ನನ್ನ ಹೆಸರು ಹೇಳಿದ್ರೆ ಸಾಕು, ಉತ್ತರ ಕುಮಾರನು ಬರ್ತಾ ಇದ್ದಾರೆ, ಒಂದು 4 ಬಿರುದಾವಣಿ. ಇದನ್ನು ಹೇಳಿದ್ರೆ ವೈರಿ ಗಜ ಸಿಂಹ. ವೈರಿ ಸಿಂಹ ಗಜವೇ ಎಂತದದು? ಅಲ್ಲ, ವೈರಿ ಗಜ ಸಿಂಹ. ಹೊರಟೆವು ಅಂತಾದ್ರೆ ಬಿರುಗಾಳಿ ಬೀಸಿದಂತೆ ನಾವು. ಶಿವದೇವರ ಜೊತೆಗೆ ಹೋರಾಟ ಮಾಡಿದ್ದಾನೆ ಅಂತ ಅರ್ಜುನ ಅಂತ ಕಥೆ ಯಾರು ನನಗೆ ಮೊನ್ನೆ ಹೇಳಿದ್ರು. ಅದು ಕಥೆ ಅದು. ನೋಡ, ಶಿವದೇವರು ನನ್ನ ಹತ್ರ ಬರ್ಲಿ. ಬಂದ್ರೆ ವಿಶ್ವೇಶ್ವರನನ್ನು ಸುಣ್ಣಂಬಳ್ಳಕ್ಕೆ ಕಳುಹಿಸಿ. ಗೊತ್ತುಂಟ? ಹೌದಪ್ಪ. ಅಮ್ಮ ಮತ್ತೆ ನಿನ್ನ ಮುಂದೆ ಅಂದ್ರೆ ಅಲ್ಲಿಗೆ ಹೋಗಬೇಕು. ನಮ್ಮ ಗೋಪಾಲಕರ ಮುಖದಲ್ಲಿ ಸುಣ್ಣ ಬಳ್ಳಿ ಬಳುದುಂಟು. ಆ ಸುಣ್ಣವನ್ನು ತೆಗೆದು ವಿಶ್ವೇಶ್ವರನಿಗೆ ಬಳುದು ಸುಣ್ಣ ಬಳ್ಳ ಮಾಡಿ ನಡಿ ಮುಂದಿನ ಕಾರ್ಯಕ್ರಮಕ್ಕೆ. ಹೌದೌದು. ಎಷ್ಟು ಕಾರ್ಯಕ್ರಮ ಉಂಟು ಇವತ್ತು?
ಯಾರಿಗೆ? ಅಲ್ವೇ ಅವನ ಹತ್ರ ಕೇಳುದು. ಹಾ, ಅವನ ಹೌದು. ಸರಿ, ಸರಿ. ಆ ಕಾರಣದಿಂದ ಎಲ್ಲಿಯಾದ್ರೂ ಕೌರವರು ಬಂದ್ರೆ ನನ್ನ ಹೆಸರು ಹೇಳಿದ್ರೆ ದುರ್ಬಲ ಹೃದಯವುಳ್ಳಂತಹ ಭೀಷ್ಮ ದ್ರೋಣಾದಿಗಳು ಅವರು ಪ್ರಾಯ ಆಗಿದೆ, ಸಾಯಲಿಕ್ಕೆ ಮುಹೂರ್ತ ನೋಡ್ತಾ ಇದ್ದಾರೆ. ಬಹುಶಃ ನನ್ನ ಬಾಣವನ್ನು, ನನ್ನ ಡೊಣೆಯನ್ನು, ನನ್ನ ಕಣೆಯನ್ನು ನೋಡಿ ಸಾಯುವುದು ಅಂತ ಹರಿಕೇಳಿದ್ದಾರೆ ಅಂತ ಕಾಣಬೇಕು. ಅಕ್ಷರಕೋಪಾತಿಯ ಉತ್ತರ ಕುಮಾರನ ಯುದ್ಧದಲ್ಲಿ ನಾವು ನಮ್ಮ ತನುವನ್ನು ಪ್ರಾಯೋಪವೇಶ, ಹೌದು, ದೇಶಕ್ಕೆ ಬೇಕಾಗಿ ತ್ಯಾಗ ಮಾಡುವುದು ಅಂತ ತಿಳ್ಕೊಂಡಿದ್ದಾರೆ ಹೋಗ್ಲೆತ್ಲಾಗಿ. ಆ ಕಾರಣದಿಂದ ನಾನಿದ್ದೇನೆ. ಈಗ ಯಾರಿಗೂ ನೀ ಹೆದರು ಬೇಡದ. ಕರ್ಣನ ಹತ್ರ ಅಪ್ಪ ಕೇಳಿದ್ರೆ ನಾನು ಕೇಳಿ ಬರ್ತೇನೆ ಅಮ್ಮನ ಹತ್ರ ಅಂತ ಹೋಗ್ತಾನೆ. ಹೋಗುವಾಗ ಯಾರು ಹೇಳ್ತಾರೆ, ನಿನಗೆ ಅಮ್ಮ ಯಾರು ಅಂತ ಗೊತ್ತಿಲ್ಲ, ಮತ್ತೆ ಅಪ್ಪನನ್ನು ಕೇಳುವುದಾಗೆ ಅಂತ. ಮತ್ತೆ ಇತ್ಲಾಗಿ ಬರೋದೇ ಇಲ್ಲ. ನಾನು ಕೇಳುವುದಾಗೆ ಅಪ್ಪ ಯಾರು ಗೊತ್ತಿಲ್ಲ, ಅಮ್ಮ ಯಾರು ಗೊತ್ತಿಲ್ಲ. ಅಮ್ಮ ಯಾರು ಅಂತ ಗೊತ್ತಿರೋದು ಅವನಿಗೆ ಅಪ್ಪ ಯಾರು ಅಂತ ಗೊತ್ತಾಗುದಿಲ್ಲ. ಮೊದಲು ಅಮ್ಮ ಯಾರು ಅಂತ ಗೊತ್ತಿರಬೇಕು. ಅದೇ ಗೊತ್ತಿಲ್ಲ, ಅವ ಕೇಳಿಕೊಂಡು ಬರುವಾಗ ನಾವಲ್ಲಿ ಇರುವುದಿಲ್ಲ. ಮತ್ತೆ ಯುದ್ಧ ಮುಗಿದಾಗ್ತದೆ. ಭೀಷ್ಮರ ಹತ್ರ ಕೇಳ್ತಾನೆ, ನಾನು ಎಷ್ಟಾಯ್ತು ಬಂದು ಪ್ರಾಯ 800 ಹೇಳ್ತಾನೆ. ಇದು ಕೆಲವು ವರ್ಷ ಆಯ್ತು 800 ಅಂತ ಹೇಳುದು, ಅದಕ್ಕಿಂತ ಮುಂದೆ ಹೋಗ್ಲಿಲ್ಲ. ಓ ಅದೌದು, ಮತ್ತೆ ಯುದ್ಧ ಮಾಡುದಿಲ್ಲ ಅವರು. ಸತ್ಯ ವಿಷಯ ಹೇಳಿದ್ರೆ ಮತ್ತೆ ಯುದ್ಧ ಮಾಡುದಿಲ್ಲ. ಹಾಗಾದ ಕಾರಣ ಒಬ್ಬರು ಇಲ್ಲ ಅಲ್ಲಿ. ಬಿಡಿ, ಯಾರು ನನಗೆ ಎದುರು ನಿಲ್ಲುವ ಅಪ್ಪನಿಗೆ ಹುಟ್ಟಿದ ಮಕ್ಕಳು ಅಲ್ಲಿ ಯಾರು ಇಲ್ಲ. ಹಾಗಿದ್ರೆ ಯುದ್ಧ ಮಾಡಬೇಕಾಗಿಯೇ ಬರುವುದಿಲ್ಲ, ಹೋಗಿ ನಿತ್ರಾಯ್ತು. ಆದ್ರೆ ದೇವರು ಹೋಗುವಾಗ ಎದುರು ನಂದಿ ಹೋಗುದು ಅಂತ ಉಂಟು. ಸುಮ್ಮನೆ ದೇವರು ಹೋಗೋ ಕ್ರಮ ಇಲ್ಲ. ಶಿವ ದೇವಸ್ಥಾನದಲ್ಲಿ ನಂದಿ, ಶಿವ ದೇವಸ್ಥಾನದ ಎದುರು ತೀರ್ಥ ಮಂಟಪದಲ್ಲಿ ನಂದಿ ಇರುವುದು. ಯಾಕೆ ನಂದಿಯ ಕೋಡಿನ ಮಧ್ಯೆ ದೇವರ ದರ್ಶನ ಆಗಬೇಕು ಅಂತ. ಉತ್ತರ ಭೂಪಾತಿ, ಕ್ಷತ್ರಿಯ, ಕುಲ ಪುಂಗವ ಎಂತದ ಹೇಳ್ತಾರೆ. ನಾವಿಷ್ಟೋ ಎಂತದದು ಪೃಥ್ವಿಪತಿ. ಸರಿ ಉಂಟಾಗ ನನಗೆ ಗೊತ್ತಿರೋದು ಸರಿ ಉಂಟು. ಪೂರ್ತಿ ನೀನು ಹೇಳದೇ ಇದ್ದದ್ದು ನನಗೆ ಉಪಕಾರ. ನಿನಗೆ ಗೊತ್ತುಂಟ ಇಲ್ವೋ ಅಂತ ನಾನು ಹೇಳದೆ ಬಿಡುದು. ನಾವಿಷ್ಟೋ ಪೃಥ್ವಿಪತಿ ದೇವರು ಅಂತ ತಿಳಿದು ನನ್ನನ್ನು ನೋಡ್ಲಿಕ್ಕೆ ಒಂದು ನಂದಿ ಬೇಡುವ, ಅದಕ್ಕೆ ನೀ ಎದುರಿರು. ಅವರು ಕೈ ಮುಗಿತಾರೆ, ಅಭಿಷೇಕ ಮಾಡ್ತಾರೆ. ಹೌದು, ಏ ನಂದಿ ಅಲ್ಲ ಈ ನಂದಿ, ಏ ನಂದಿ ಅಲ್ಲ ಈ ನಂದಿ. ಆ ಕಾರಣ ಒಬ್ಬ ಇದ್ರೆ ಸಾಕಲ್ಲಿ, ಇದ್ರೆ. ಈಗ ನನ್ನ ಪ್ರಾಣಕ್ಕೆ ಹೊಣೆ ನೀನು. ಹಾಡುಗಾರನ ಜೊತೆಗೆ ಮೃದಂಗ ಇದ್ದವನಾಗಿ ಅವನಿಗೆ ಬಾರಿಸ್ಲಿಕ್ಕೆ ಗೊತ್ತು ಬೇಡ, ಅದು ಬೀಳದಾಗಿ ಹಿಡ್ಕೊಳ್ಳಿಕ್ಕೆ ಒಬ್ಬ ಬೇಕು. ಅಷ್ಟಾದ್ರೂ ಸಾಕಾಗ್ತದೆ. ಇಲ್ಲದಿರುವ ಬಾಮಿನಿ ಮತ್ತೆ ಹೇಳಿ ಕೂತ್ಕೊಳ್ಳಬೇಕು. ಅದಕ್ಕೆ ಬೇಕಾಗಿ ಬಾಮಿನಿಯರಿದ್ದಾರೆ, ಅವರು ವಾರ್ಧಕ್ಯರಾಗಬಾರದು ಅಷ್ಟೇ ಇರುವುದು. ಅವರ ವಾರ್ಧಕ್ಯಕ್ಕಿಂತ ಮೊದಲು ನಮ್ಮ ಕೆಲಸ ಮುಗಿಬೇಕು. ಅದಕ್ಕೆ ಬೇಕಾಗಿ ನೀ ಇದ್ರೆ ಸಾಕು, ನಾನಿದ್ದೆ. ಬೇಡ, ನಿನ್ನ ಜೀವ ಹೋಗ್ಲಿಕ್ಕೆ ನಾನು ಜನ, ನನ್ನ ಪ್ರಾಣಕ್ಕೆ ನೀನು ಹೊಣೆ, ನಾನು ಹೊಣೆ. ನಿನ್ನ ಪ್ರಾಣಕ್ಕೆ ಅದು ನೀನೇ ಹೊಣೆ. ನನ್ನ ಪ್ರಾಣ ಬೇರೆ ಅಲ್ಲ, ನಿನ್ನ ಪ್ರಾಣ ಬೇರೆ ಅಲ್ಲ. ಸಾರಥಿ ರಥಿಕ ಅಂದ್ರೇನು? ಗಂಡ ಹೆಂಡತಿದ್ದಾಗಲ್ವೋ. ಹಾಡುಗಾರ ಮತ್ತು ಮದ್ಲೆಗಾರ ಅಂದ್ರೇನು? ಗಂಡ ಹೆಂಡತಿದ್ದಾಗೆ. ಹಾಗಿದ್ರೆ ಈಗ ಹೊರಡುದೇ ಅಂದ್ರೆ ರಥ ಸಿದ್ಧ. ರಥ ಹೌದು. ಯಾವ ರಥ ಅದು ನಿನಗೆ ಬೇಕಾದ್ದು ಹೊಂದೇ. ನಾನು ಹೊರಡುವಂತ ಯೋಗ್ಯತೆ ಬೇಕು. ಅದು ಸ್ವಲ್ಪ ಗಟ್ಟಿ ರಥವೇ ಇರ್ಲಿ. ಆ ಗಟ್ಟಿ ರಥವೇ ಇಲ್ಲ, ಹೊರಡುದು ನಾವಲ್ವೋ. ಇಲ್ಲೇ ಹೇಳಿದೆ ಅವರ ಹತ್ರ ರಥವೂ ಇಲ್ಲ ಅಂತ. ಕುದುರೆ, ಒಳ್ಳೆ ಕುದುರೆ ಬೇಕು. ಚತುರೆಯರು ಯಾರು ಬೇಕು ಅಂತ ನಾ ಹೇಳಿ ಏನು ಯುದ್ಧಕ್ಕೆ ಬೇಡ, ಅಥವಾ ಚತುರೆಯರ ಜೊತೆಗೆ ಮಾಡೋ ಯುದ್ಧಕ್ಕೆ ನೀ ಬೇಡ. ಅಲ್ಲ, ಇನ್ನೊಂದು ಕುದುರೆ ಆಯ್ಕೆ ಸಾರಥಿಗೆ ಇರುವುದು ಕ್ರಮ. ಈಗ ನಾ ಹೇಳಿ ಏನು ಅದು ಬೇಡ 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 ಬೇಡ. ನಮ್ಮಲ್ಲಿ ಹೊತ್ತಿಗೆ 3, ಹೌದೌದು, 3 ಸಲ ಇಷ್ಟಿಟ್ಟು ಒಂದೊಂದು ಸೇರು ಹಿಂಡಿ ತಿನ್ನೋ ಇದ್ದಾರೆ. ಹೊತ್ತಿಗೆ 3 ಸೇರು ತಿನ್ನೋ ಇದ್ದಾರೆ. ಹೌದೌದು, ಅವರನ್ನು ಸಾಕಿ ಆಯ್ತು. ಹೌದು, ಹಾಗೆ ನಿನಗೆ ಆಯ್ಕೆ. ಈಗ ರಥಕ್ಕೆ ಬೇಕಾದಂತಹ ಕುದುರೆಗಳನ್ನು ಕಟ್ಟಿ ಸಿದ್ಧ ಆಗಿದೆ. ನನ್ನ ಬಡತನವನ್ನು ಮಾರಾಟ ಮಾಡಬೇಕು ಅಂತ ಉಂಟಾ? ಏನಾಯ್ತು ಈಗ? ಕೈಕಾಲು ತಾಡ್ತದೆ ಇದಕ್ಕೆ. ಕೈಕಾಲು ತಾಡ್ತಾ ಉಂಟು. ಹಾಗಲ್ಲ ಅದು ನಗಡಿಯರು. ಬಹುಶಃ ಇಲ್ಲಿ ಆ ಕುದುರೆಗೆ ಹಾಕುವ ಹುರುಳಿ ಹಿಂಡಿಯನ್ನು ಇಲ್ಲಿ ಯಜಮಾನರೇ ತಿಂತಾರೋ ಅಂತ ಹೇಳಿ. ಎಂತದ್ದು ಇಲ್ಲಿ ಮೇವು ಹಗರಣ ಅಂತಲ್ಲ, ನಾಳೆ ಒಳಗೆ ಕೂತ್ಕೊಳ್ಬೇಕಾದಿತ್ತು. ಹಾಗಲ್ಲ, ಅವೆಲ್ಲ ತಿನ್ನುವುದಕ್ಕೆ ಇದ್ದ ಕುದುರೆಗಳು. ಈ ಕುದುರೆಗಳಲ್ಲೆಲ್ಲ ಬೇರೆ ಬೇರೆ ವಿಧಾನ ಉಂಟು. ನೋಟದ ಕುದುರೆ ಬೇರೆ, ಆಟದ ಕುದುರೆ ಬೇರೆ, ಓಟದ ಕುದುರೆ ಬೇರೆ. ಇದೆಲ್ಲ ಓಟದ ಕುದುರೆ, ನೋಟದ ಕುದುರೆ ಅಲ್ಲ. ನೋಟದ ಕುದುರೆ ನೋಡ್ಲಿಕ್ಕೆ ಮಾತ್ರ 10 ಹೆಜ್ಜೆ ಹೋಗೋದಕ್ಕೆ ಆಯಾಸ ಆಗ್ತದೆ. ಈ ದಪ್ಪ ದಪ್ಪ ಇದ್ದದಕ್ಕೆಲ್ಲ ಓಡ್ಲಿಕ್ಕೆ ಬರ್ತದೆ ಅಂತ ಅರ್ಥ. ಇದು ಓಟದ ಉತ್ತಮ ಅಶ್ವಗಳು. ಶಬ್ಬಸ್, ನಿನಗೆ ಗೊತ್ತುಂಟ ಇಲ್ವ ಅಂತ ನಾ ಕೇಳಿದ್ದು. ಈಗ ನನಗೂ ಗೊತ್ತಾಯ್ತು. ಹೌದೌದು, ನನಗೆ ಗೊತ್ತುಂಟು ಅಂತ. ನಿನ್ನನ್ನು ಕೇಳಿದೊಳಗಾಯ್ತಾ? ಹೀಗೆ ಹೋಗುದಾ? ಇನ್ನು ಹೋಗುದೇ? ವೀರೋಚಿತ ಉಡಿಗೆ ಬೇಡುವ ಪುಣ್ಯಾತ್ಮ ಒಟ್ಟು ಹೋಗುದ ಬಿಟ್ಟ ಮೈಯಲ್ಲಿ? ಅಲ್ಲ, ಬಿಟ್ಟ ಮೈ ನಾನಿರುವಾಗ ನಿನಗೆ ಕವಚ ನಾನೇ, ನೀನೆ. ಆದರೆ ವೈರಿಗಳು ಹೇಳಿಯಾರು, ಓ ಹಾಲು ಮಾರಾಟ ಮಾಡೋರು ಇವರು, ಇವರತ್ತ ಸಂಪತ್ತಿಲ್ಲ, ಇವರು ಬಿಟ್ಟ ಮೈಯಲ್ಲಿ ಬಂದಿದ್ದಾರೆ ಅಂತ ನಾನು ಹೇಳಿದ್ರೆ ಅವಮಾನ ಯಾರಿಗೆ? ಓ ಹೌದು, ಶಾಸ್ತ್ರೋಕ್ತವಾದ ವಿಧಿವಿಧಾನ ಕವಚವನ್ನು ಅವಚಿಕೊಂಡು
ಶಿರಸ್ತ್ರಾಣವನ್ನು ತೊಟ್ಟುಕೊಂಡು ಹೌದಪ್ಪ, ಪಾರಾಯಣ ಮಾಡುವಾಗ ಆದ್ರೂ ಅರ್ಗಲ ಕೀಚಕ ಕವಚ ಕೀಲಕ ಎಲ್ಲ ಬೇಕಾಗ್ತದೆ. ಮತ್ತೆ ಯುದ್ಧ ಭೂಮಿಗೆ ಹೋಗುವಾಗ ಬೇಡವಾ? ಹೌದು ಹೌದು. ಕಾವನ್ನು ಇಡಲಿಕ್ಕಿಲ್ಲ, ಹಾ, ಕಾವನ್ನು ಇಡಲಿಕ್ಕಿಲ್ಲ. ಇಲ್ಲ. ಮತ್ತೆ ಹಾಗೆ ಹೋಗಬೇಕಾಗ್ತದೆ. ಹೌದು. ಆ ಕಾರಣದಿಂದ ಬೆನ್ನಿನಲ್ಲಿ ಬಿಗಿದ ಬತ್ತಳಿಕೆ ನನಗೆ, ಬೆನ್ನಿನಲ್ಲಿ ಬಿಗಿದ ಬತ್ತಳಿಕೆ ನನಗೆ, ಕೈಯಲ್ಲಿ ಧನುಸ್ಸು, ನಿನಗೆ ಎದೆಗೆ ಕವಚ, ಶಿರಸ್ತ್ರಾಣ, ಈಗ ಕವಚ. ನನಗೂ ಬೇಕಾ? ನನಗೆ ನೀನೇ ಇದೆಯಲ್ಲ, ಮತ್ತೆ ಕವಚ ಅಂತದಕ್ಕೆ? ಶೋಭೆಗೆ ನಮ್ಮಲ್ಲಿ ಹಾಗೆ, ನಮ್ಮಲ್ಲಿ ಅಲಂಕಾರವೇ ಪ್ರಧಾನ. ಅಲಂಕಾರ ಪಾರಾವರ, ಮತ್ತೆ ಶೃಂಗಾರ ಪಾರಾವರ, ಸಮುದ್ರ ರತ್ನಾಕರ ಗಾಂಭೀರ್ಯದಲ್ಲಿ. ಸರಿ 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 ಸರಿ. ಅದಿ ಇದು ಹಾಗಿದ್ರೆ ಕವಚ ಹಾಕುದಾ? ಹಾಕುವುದೇ. ಹಾಕುವ. ಹೇಗೆ ಪುಣ್ಯಾತ್ಮ ಇತ್ತಗಿಗೆಯಗೊಂಡದ ಅತ್ತಿತ್ತಲು ಮಗುತುತ್ತ ಅತ್ತಿತ್ತಲು ಮಗುಚುತಲರ್ಜುನಂ ತೊಡೆಗಂಡ ವ್ರತಸ್ಥರೆಯರು ನಗುದವು. ಹೌದು, ಉತ್ತರನವು ನೋಡುತ್ತೆಂದರದಿ ಮುದದಿಂದ ಅಂಗಿಕೆಯ ತೊಡಲರಿಯದವ ಅಂಗಿಕೆಯ ತೊಡಲರಿಯದವ ರಣರಂಗ ಕಿವ ಸಾರಥಿಗೆ ರಣರಂಗ ಕಿವ ಸಾರಥಿಯೇ ಬಗೆಗಳ ಸಂಘಕ್ಕೆ ಲೇಸಾದುದೀತನ ಸಂಗ ನಿನಗೆ ಬಗೆಗಳ ಸಂಘ ಗೀತನ ಲೇಸಾದುದೀತನ ಸಂಗ ನಿನಗೆ ಅಂಗಿಕೆಯ ತೊಡಲರಿಯದವ ರಣರಂಗ ಕಿವ ಸಾರಥಿಗೆ ಬೃಹನ್ನಳ. ಓ, ಇದು ಹೇಗೆ ಪುಣ್ಯ? ಇವರೇ ನಗಡುತ್ತಾ ಇದ್ದಾರೆ. ಇದು ಎಲ್ಲಿಗೆ ಕಾಲು ಹಾಕುದು ಎಲ್ಲಿಗೆ ಕೈ ಹಾಕುದು ಅಂತಲೇ ಗೊತ್ತಾಗುದಿಲ್ಲ. ನಿನಗೆ ಗೊತ್ತಾಗುವುದಿಲ್ಲ. ಹೆಣ್ಣು ಗಂಡು ಅಲ್ಲದೆ ಇದ್ದವರಿಗೆ ಎಲ್ಲಿಗೆ ತುರುಕಿಸಬೇಕು ಅಂತ ಗೊತ್ತಿಲ್ಲ. ನಮಗೆ ಇಷ್ಟು ಹಾಕಿ ಅಭ್ಯಾಸವೇ ಇಲ್ಲ, ಕವಚ ತೊಡ್ಲೇ ಇಲ್ಲ. ಇವರೆಲ್ಲ ಕಲ್ತದ್ದು ನನ್ನ ಹತ್ರ. ತೊಡ್ಲಿಕ್ಕೆ ಯಾವುದೊಂದು ನಾನು ಹೇಳುವುದಿಲ್ಲ. ಅವರಿಗೆ ತೊಡಿಸಿ ಕಟ್ಟಿ ಅದಕ್ಕಿಂತ ಹೆಚ್ಚು ಬಿಚ್ಚಿ ನನಗೆ ಅಭ್ಯಾಸ ಉಂಟು. ನಿನಗೆ ಅಂಗಿಕೆಯನ್ನು ತೊಟ್ಲಿಕ್ಕೆ ಗೊತ್ತಿಲ್ಲ. ನೀನು ಕಾಲಿಗೆ ಹಾಕುದೋ ಮಂಡೆಗೆ ಹಾಕುದೋ ಅಂತ ಮಾಡ್ತಾ ಇದ್ದಿ ಅಲ್ಲ. ತೊಂದರೆ ಇಲ್ಲ, ಬೇಡ ನನಗಿಲ್ಲದಿದ್ರು. ಕುಡಿದು ನನ್ನ ಗೌರವ ಏನು, ನನ್ನ ಗೌರವವನ್ನು ನೀನು ಮಾರಾಟ ಮಾಡ್ತೀಯ ಯುದ್ಧ ಕ್ಷೇತ್ರದಲ್ಲಿ. ಹೌದೌದು. ಕೈ ಮುಂದೆ ಮಾಡು. ನೀನೇ ಇಲ್ಲದಿದ್ರೆ ಸಂಕಲ್ಪದಲ್ಲೇ ಮೂರ್ತ ಕಾಲ ಮುಗೀತದೆ. ನಿನ್ನ ಯುದ್ಧೋತ್ಸಾಹ ಮೆಚ್ಚಬೇಕು. ಮತ್ತೆ ನನಗೆ ಹಾಗೆ ಇವರಿಗೆಲ್ಲ ನಾನೇ ಅಲ್ವಾ ತೊಡಿಸುವುದು ಕಟ್ಟುದು ಬಿಚ್ಚುದೆಲ್ಲ. ಕಟ್ಟದಿದ್ರೆ ಬಿಚ್ಚಲಿಕ್ಕೆ ಆಗ್ತದ. ಆ ಕಾರಣದಿಂದ ಇದು ಮಂಡೆಗೆ ಶಿರಸ್ತ್ರಾಣ. ಹೌದು. ಒಂದು ಕೈಯಲ್ಲಿ ವಾಗೆ, ಒಂದು ಕೈಯಲ್ಲಿ ಚಾವಟಿ. ಎಡಗೈಯಲ್ಲಿ ವಾಗೆ, ಬಲಗೈಯಲ್ಲಿ ಚಾವಟಿಗೆ. ಹೌದು. ಅಲ್ಲ, ನನಗೆ ಎರಡು ಕೈ ಅಭ್ಯಾಸ ಉಂಟು. ಅಲ್ಲ ಹಾಗೆ ಹೇಳಿದ್ ನಾನು ಎಡದ ಕೈಯಲ್ಲಿ ಹಿಡಿದು ಬಲದ ಕೈಯಲ್ಲಿಯೂ ಬಾರಿಸ್ತೇನೆ, ಬಲದ ಕೈಯಲ್ಲಿ ಹಿಡ್ಕೊಂಡು ಎಡದ ಕೈಯಲ್ಲಿಯೂ ಬಾರಿಸ್ತೇನೆ. ನಮ್ಮ ಅರ್ಜುನನಿಗೆ ಗೊತ್ತಿತ್ತಂತೆ. ನೀನು ಅರ್ಜುನನಿಗೆ ಅದನ್ನೆಲ್ಲ ನೋಡಿ. ಆಗಲ್ಲ, ನನಗಿದಂದ್ರೆ ನಮಗೆ ಎರಡು ಕೈ ತಿರುಗಿಸಿ ಅಭ್ಯಾಸ ಆಯ್ಕ. ಒಂದು ಕೈ ತಿರುಗಿಸಲಿಕ್ಕಿಲ್ಲ. ಕೆಲವರು ಹಾಗೆ ಒಂದು ಕೈ ಹೀಗೆ ಇದು ಹೀಗೆ ಮಾಡುದು. ಹೌದೌದು, ಗೊತ್ತಿಲ್ಲ ಅಂತ. ಕೆಲವರು ಒಂದೇ ಕೈ ತಿರುಗಿಸುವುದು. ಹೌದು, ಒಂದೇ ಕೈ. ನಮ್ದು ಎರಡು ಕೈ. ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಒಂದು ಕೈಯಲ್ಲಿ ಆಯುಧ ಹಿಡ್ಕೊಳ್ಳುದು. ಹೌದು, ಗೊತ್ತಾಗುದು ಬೇಡ ಅಂತ. ಕೆಲವರು ಆಗಲ್ಲ.
ಅವನಿಗೆ ಎಂತದ್ದು ಗೊತ್ತಿಲ್ಲ. ಹೌದು. ಹೌದೌದು. ಹೀಗೆ ಮಾಡ್ಲಿಕ್ಕೆ ಉಪಾಯ ಇಲ್ಲ. ಅವನು ಹೇಳ್ತಾನೆ ಗೊತ್ತಿಲ್ಲ, ಬೇಡ ಬೇಡ ಅಂತ. ಇವರಾಗಲ್ಲ, ಇವರಿಗೆ ಉದ್ದ ಹೇಳುವ ಅಭ್ಯಾಸ, ಇವ ಹೇಳುದು ಬೇಡ ಅಂತ, ಅದು ಇವರಿಗೆ ಗೊತ್ತಾಗ್ತದೆ. ಹಾಗಿದ್ರೆ ಹೋಗುದಾ? ತಯಾರಾಗುದಾ? ಹಾ. ಅಯ್ಯೋ ಪುಣ್ಯ. ಕಾಣುದು ಗೌರವ ಸೇನೆಯನುತ್ತರ ಎನಿದು ಕರಣಂಬೋ ನಿಧಿಯಂದದಿ ಸೈನಿಕವಿರುವುದಿದೇನ ಅದ್ಭುತವೆನು ತಾನರಗೆಂದನು ತಾನಡು ನಡುಗಿ ಭೀತಿಯೂ ತಡಿ 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 ತಡಿ. ಅವಸರ ಅಪಘಾತಕ್ಕೆ ಕಾರಣ, ನಿಧಾನವೇ ಪ್ರಧಾನ. ಅಯ್ಯೋ, ಯುದ್ಧ ದನಗಳನ್ನು ಹೊಡ್ಕೊಂಡು ಹೋದ್ರೆ ಮತ್ತೆ ಎಂತದ್ದು ಮಾಡುದು? ಇವತ್ತು ಹುಣ್ಣಿಮೆಯ ಯಾಕೆ? ಸಮುದ್ರವೇ ಮೇರೆ ಮೀರಿ ಬರುವಂತೆ ಸಮುದ್ರ ಎಲ್ಲಿ ಸಮುದ್ರ? ಬಿಸಿ ಗಾಳಿ, ದಾವಾಗ್ರಿ, ಅಯ್ಯೋ, ಸೂರ್ಯ ಮಂಡಲದಿಂದ ಕೆಳಗಿಳಿದು ತೆರೆಗಪ್ಪಳಿಸ್ತಾನೆ ಅಂತ ನನಗನ್ನಿಸ್ತದೆ. ಹಾ, ತೆರೆಗಳ ಅಬ್ಬರ, ತೆರೆಗಳ ಉಬ್ಬರ. ಹಾ, ನಳ ಎಂತದ್ದದು? ಯಾವುದು? ಕಣ್ಣು ಕೋರೈಸ್ತಾ ಉಂಟು, ಪಡ 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 ಅಂತ ಉಂಟು. ಹೌದೌದು, ಮಿಂಚು ಕೋಲ್ ಮಿಂಚಿನಂತೆ ಕಾಣ್ತಾ ಉಂಟು. ಬೊಬ್ಬೆ, ದೊಬ್ಬಿ, ಗಲಾಟೆ ಎಲ್ಲ, ಕಟ್ಟಿಗೆ ತುಂಡು, ಕಬ್ಬಿಣದ ಕೋಲೆಲ್ಲ ಹಿಡ್ಕೊಂಡು ಬೊಬ್ಬೆ ಹೊಡಿತಾ ಇದ್ದಾರೆ ಎಲ್ಲ ಮೈಯಲ್ಲಿ ಬಂದವರಾಗೆ. ಎಂತದ್ದು ಸಾಗರ ಹರಿದು ಬಂತ ಹೇಗೆ? ಇಲ್ಲ ಇಲ್ಲ ಇಲ್ಲ, ಶರದಿ ಮೇರೆ ಮೀರ್ಲಿಲ್ಲ, ನಾವು ಸಮುದ್ರ ಬದಿಗೆ ಬರಲಿಲ್ಲ. ಅದಕ್ಕೆ ಸೇನೆ ಅಂತ ಹೇಳಿದ್ರು, ಚತುರಂಗ ಸೇನೆ. ಅದು ಸೇನೆ ಅಂದ್ರೆ ಹೀಗೆ ಕೌರವನ ಸೇನೆ. ನನಗೆ ಮನುಷ್ಯರೇ ಕಾಣುದಿಲ್ಲ, ಮನುಷ್ಯರೇ ಇಲ್ಲ. ಅಲ್ಲ, ಮನುಷ್ಯರು ಕಾಣುವುದಿಲ್ಲ ಅಂದ್ರೆ ಮನುಷ್ಯರು ಕಾಣುವಷ್ಟು ಹತ್ರಕ್ಕೆ ನಾವು ಮುಟ್ಲಿಲ್ಲ. ಈಗ ದೂರದಲ್ಲಿದ್ದೇವೆ ನಾವು. ಅವರು ಎತ್ತಿ ಹಿಡಿದ ಆಯುಧಗಳೇ ಕಾಣಿಸ್ತಾ ಉಂಟು, ಧ್ವಜ ಪತಾಕೆಗಳೆಲ್ಲ ಕಾಣಿಸ್ತಾ ಉಂಟು. ಧ್ವಜ ಪತಾಕೆ ಅಂತ ಅದು ಗಾಳಿಗೆ ಪತಾಕೆ ಹಾರುವಾಗ ನಿನಗೆ ಸಮುದ್ರದಲ್ಲಿ ಅಲೆ ಬಂದಾಗೆ ಕಾಣುವುದು. ಹೌದು, ಹೀಗೆ ಹೀಗೆ ಆಗ್ತಾ ಉಂಟು. ಆಯುಧಗಳು ಸೂರ್ಯನ ಬೆಳಕಿಗೆ ಪ್ರಖರವಾಗಿ ಮಿಂಚುತ್ತಾ ಇರುವುದರಿಂದ ಮಿಂಚು ಹೊಡೆದಾಗೆ ಕಣ್ಣು ತೆರೀಲಿಕ್ಕೆ ಆಗುದಿಲ್ಲ ನನಗೆ, ಕಣ್ಣು ಮುಚ್ಚಿದ್ರೆ ಕಾಣುವುದಿಲ್ಲ. ಹೌದು ಹೌದು. ಬೇಗ ಹೋಗುವ ಕೌರವ. ನನಗೆ ಹೆದರಿಕೆ ಆಗುದಿಲ್ಲ, ಧೈರ್ಯ ಕಮ್ಮಿ ಆಗ್ತಾ ಉಂಟು. ಹೆದರಿಕೆ ಆಗುದಿಲ್ಲ, ಧೈರ್ಯ ಕಮ್ಮಿ ಆಗ್ತಾ ಉಂಟು. ಅಲ್ಲ, ಇಲ್ಲಿ ಯುದ್ಧವೇ ಆರಂಭ ಆಗಲಿಲ್ಲ. ನಾನು ಇಷ್ಟವರೆಗೆ ಇದನ್ನು ನೋಡ್ಲೇ ಇಲ್ಲ. ಇವರು ಮನುಷ್ಯರಲ್ವ ಅಂತ ಯುದ್ಧ ಮಾಡುದು ಮನುಷ್ಯರಲ್ಲಿ ಎಲ್ಲ ಪುಣ್ಯಾತ್ಮ. ಅಲ್ಲ, ನೀನು ಮತ್ತೆ ಹೇಳಿದ್ರೆ ನನಗೆ ಯುದ್ಧದ ಅನುಭವ ಉಂಟು, ಹಾಗುಂಟು ಹೀಗುಂಟು. ಅಲ್ಲ, ಅನುಮಾನ ನಾನು ಓದಿದ್ದೇನೆ ಪುಸ್ತಕದ್ದು. ನಾವು ಓದಿದ್ದಕ್ಕೆ ಎಷ್ಟು ಓದಿದ್ದೆ ಅಂತ ನನಗೆ ಗೊತ್ತಿಲ್ಲ. ಪುಸ್ತಕದಲ್ಲಿ ಮೊದಲಿನ ಕೆಲವು ಹಾಳೆ ಇಲ್ಲ, ಕೊನೆಯ ಕೆಲವು ಹಾಳೆ ಇಲ್ಲ, ಮಧ್ಯದಲ್ಲಿ ಏನಿಲ್ಲ. ಅದ್ಯಾಕೆ? ಅದ್ಯಾಕೆ? ಓದಿ ಓದಿ ಮುಗಿಸಿದ್ದು. ನನಗೆ ಓದುವಾಗ ಹೀಗೆ ಮಾಡೋ ಅಭ್ಯಾಸ. ಮಾಡಿ ಮಾಡಿ ಈಗ ಪುಸ್ತಕವೇ ಇಲ್ಲ, ಹೌದು, ಎಲ್ಲ ಒಳಗುಂಟು. ಹಾಗಾದ್ರೆ ಸಾಹಿತ್ಯ ಎಲ್ಲ ಒಳಗಿಂದ ಬರುವುದು. ಹೌದೌದು ಹೌದೌದು. ಏನು ಸಾಹಿತ್ಯ? ಅಯ್ಯೋ, ಕೆಲವರ ಪುಸ್ತಕವೊಂದಿಗೆ ಅಡಿಗಿಟ್ಟು ಮಲಗುದು, ಅದು ಜ್ಞಾನ. ಇದೆಲ್ಲ ತಲೆಗೆ ಹೋಗಲಿ ಹೇಳ್ಕೊಡ್ತದೆ. ಅದಕ್ಕೆ ನಾನು ಇನ್ನು ತಲೆಗೆ ಹೇಳ್ಕೊಳ್ಳೋದು ಬೇಡ ಅಂತ ನಾನು ಓದುವಾಗ ಜೊಲ್ಲು ಮುಟ್ಟಿಸುದು. ಹೌದೌದು, ಹೊಟ್ಟೆಗೆ ಹೋಗಲಿ. ಒಳಗಿರ್ಬೇಕಲ್ಲ, ನಾನು ಬ್ರಹ್ಮಾಂಡವನ್ನ ಬರೀತಾ ಅಲ್ವೋ, ಬ್ರಹ್ಮಾಂಡವನ್ನೇ ಒಳಗಿಟ್ಟು ಒಳಗಿಟ್ಟಿದ್ದೆ. ಹಾಗಾದ ಕಾರಣ ನಾವು ಮನೆಯಿಂದ ತುಂಬಾ ಮುಂದೆ ಬಂದೇವಾ. ಎಲ್ಲಿಗೆ? ನಾನು ಈ ಹೊತ್ತಿಗೆ ಒಂದು ಬಿಸಿ ಬಿಸಿ ಹಾಲು ಕುಡಿಯೋ ಅಭ್ಯಾಸ ಉಂಟು ನನಗೆ. ಹೌದೌದು. ಅಲ್ಲ, ಹಾಲೆಲ್ಲ ಮತ್ತೆ ಕುಡಿಯುವ, ಅದೆಲ್ಲ ವ್ಯವಸ್ಥೆ ಉಂಟು. ಕೇಸರಿ ಮಿಶ್ರಿತ ಹಾಲನ್ನೇ ನಾನು ಕುಡಿಯುವ. ಹೌದೌದು. ಯುದ್ಧದಲ್ಲಿ ರಣಕೇಸರಿಯಾಗಿ ವಿಜೃಂಭಿಸಿದ ಮೇಲೆ ಮನೆಗೆ ಹೋಗುವಾಗ ಕೇಸರಿ ಮಿಶ್ರಿತ ಹಾಲು ಸಿಗ್ತದೆ. ಅದಕ್ಕಿಂತ ಮೊದಲು ಕೇಸರಿ ಇಲ್ಲ. ಕೈ ಬಳೆ ಶಬ್ದ ಕೇಳುವ ಕೈಗಳಿಂದಲೇ ಹಾಲು ಕುಡಿದ ಅಭ್ಯಾಸ. ಇಲ್ಲಿ ಶಬ್ದ ಎಂತದೋ ಕೇಳ್ತಾ ಉಂಟು, ಟನ ಟನ ಕಣ ಕಣ. ಹೌದು, ಅದು ಗೆದ್ದು ಬಂದವರಿಗೆ ಮಂಗಳಾರತಿ ಬೆಳಗುವಾಗ ಗಂಟಾಮಣಿ ಶಬ್ದ ಕೇಳ್ತದೆ. ನಾನು ರಥ ಮುಂದೆ ಕೊಡೀತೇನೆ. ಮುಂದಾಗುವ ಮುಂದಾಗುವ ಮುಂದಾಗುವ. ಮಂಗಳಾರತಿ ತೆಕ್ಕೊಂಡ್ರೆ ನನಗೆ ಉಷ್ಣ ಆಗ್ತದೆ, ತೀರ್ಥ ತೆಕ್ಕೊಂಡ್ರೆ ಶೀತ ಆಗ್ತದೆ. ಮುಂದೆ ಹೋಗುವ ರಥ ಮುಂದೆ. ಏನು ನನ್ನನ್ನು ಬಲಿ ಕೊಡುವ ಆಲೋಚನೆ ಪಾಪಿ ಮಗನೇ? ಅದ್ಯಾಕೆ? ತಿಂಗಳ ಅಕ್ಕೇರಿಗೆ ಬಟವಾಡಿ ಮಾಡುವವನ ಗುರ್ತ ಇಲ್ಲ ಅಂದ್ರೆ ಹೌದೇನು ನಂಬುದೇ? ಅಲ್ಲ, ನನ್ನ ಕೆಲಸ ಎಂತದ್ದು? ಸೂತತನ ಅಲ್ವಾ? ರಥ ಹೊಡೆಯುವುದಲ್ವಾ? ಎಂತ ರಥ ಹೊಡೆಯುವುದು? ನನ್ನ ಆಜ್ಞೆಯಂತೆ ನಿರ್ವಹಿಸಲಿಕ್ಕಿರುವುದು ನೀನು. ಏನೇನೇನು ನಾ ಹೇಳಿದಲ್ಲಿ ಹೊಡಿಲಿಕ್ಕಿರುವುದು. ಹೌದಾ? ನೀನು ಅರ್ಜುನನಿಗೆ ಸಾರಥಿಯಾಗಿದ್ದವ ಅಂತ ಹೇಳಿದಿ. ನಾನು ಅರ್ಜುನ ಅಂತ ತಿಳಿ ನೀನು ಬೇಕಾದ್ರೆ. ನಾ ಹೇಳಿದ್ದೇನೆ, ಈಗ ಹಿಂದೆ ಬಾ ಅಂತ ಹೇಳ್ತೇನೆ ನಾನು. ಹಿಂದೆ? ನಮಗೆ ಹಿಂದೆ ರಥ ಹೊಡೆದ ಅಭ್ಯಾಸವೇ ಬೇಡ. ರಥವನ್ನು ತಿರುಗಿಸು, ರಥ ತಿರುಗಿಸು. ರಥ ತಿರುಗಿಸಬೇಕು ಅಂತಾದ್ರೆ ಕಾರ್ಯದಲ್ಲಿ ಕೃತಕೃತ್ಯತೆಯನ್ನು ಕಾಣಬೇಕು. ಅದಕ್ಕಿಂತ ಮೊದಲು ರಥ ತಿರುಗಿಸಲಿಕ್ಕೆ ಆಗುವುದಿಲ್ಲ. ಪುಣ್ಯಾತ್ಮ, ರಥ ತಿರುಗಿಸು. ಈ ಗಂಡು ಅಲ್ಲ ಹೆಣ್ಣು ಅಲ್ಲದವರ ವ್ಯವಹಾರ ನಿನಗೆ ಹೊಸತ್ತು, ಗೊತ್ತಿಲ್ಲ ನಿನಗೆ. ನಾವು ಒಂದು ಕೆಲಸಕ್ಕೆ ಹೊರಟ್ರೆ ಪೂರ್ತಿ ಆಗದ ಹಿಂದೆ ಬರುವುದೇ ಇಲ್ಲ. ನಾನು ಇದ್ದ ಹೆಣ್ಣುಗಳಿಗೆ ಸರಿಯಾಗಿ ವ್ಯವಹಾರ ಮಾಡಲಿಲ್ಲ. ಈ ಗಂಡು ಅಲ್ಲ ಹೆಣ್ಣುಗಳಿಗೆ ಯಾವಾಗ ವ್ಯವಹಾರ ಮಾಡುದು? ಆದ್ದರಿಂದ ರಥವನ್ನು ಮುಂದಕ್ಕೆ ಹೊಡೆಯುವುದು. ಅಯ್ಯೋ, ಏನು ಏನು ನನ್ನನ್ನು ಬಲಿ ಕೊಡಬೇಕು ಅಂತ ಉಂಟಾ? ಏನ ಬಲಿಯಾದ್ರೂ ಆದೀತು. ಏನು ವೀರಭದ್ರನ ಮಂದಿರಕ್ಕೆ ಹೋಗುದು ನಾವು? ಅಲ್ಲ, ಎಲ್ಲಿಗೆ ಬೇಕಾದ್ರೂ ಹೋಗುವ. ಮಾರಿಯಮ್ಮ ದೇವತೆಗೆ ನನ್ನನ್ನು ಬಲಿ ಕೊಡುವ ಆಲೋಚನೆ. ಈಗ ನಾನು ರಥ ಮುಂದೆ ಹೊಡೆದ್ರೆ ಏನು ಮಾಡ್ತೀನಿ? ಓಡಿಸಿದ್ರೆ ನನಗೆ ದಾರಿ ಉಂಟು, ಓಡಲಿಕ್ಕೆ ನನಗೆ ಬೇರೆ ಯಾವ ದಾರಿ ಗೊತ್ತಿಲ್ಲದಿದ್ರು
ಹೋದ ದಾರಿಯಲ್ಲಿ ಹಿಂದೆ ಮನೆಗೆ ಹೋಗ್ಲಿಕ್ಕೆ ಗೊತ್ತುಂಟು. ಹಿಂದೆ ಹೋಗ್ಲಿಕ್ಕೆ ನಾನು ಹೋಗುವಾಗ ಸರಿ ನೆನಪು ಮಾಡೋದು ಹೋದ ದಾರಿಯಲ್ಲಿ ಹಿಂದೆ ಹೋಗ್ಲಿಕ್ಕೆ ಗೊತ್ತುಂಟು ಅಂತ. ಹಿಂದೆ ಹೋಗ್ಲಿಕ್ಕೆ ನಿನಗೆ ನನಗೆ ಮುಂದೆ ಹೋಗ್ಲಿಕ್ಕೆ ಹೆಚ್ಚು ಗೊತ್ತಿರುವುದಲ್ಲ, ಹಿಂದೆ ಹೋಗ್ಲಿಕ್ಕೆ ಹೆಚ್ಚು ಗೊತ್ತಿರುವುದು. ನಿನಗೆ ರಥ ಬೇಕಲ್ಲ, ರಥ ಮುಂದೆ ಹೊಡಿತೇನೆ ನಾನು. ನಾವೆಂತ ಮಾಡುದು ಸ್ವಾಮಿ ಹಾಗಾದ್ರೆ? ಇವ ಮುಂದೆ ಹೋದ್ರೆ ಹಾರುದಲ್ವೋ ಓಡುದಲ್ವೋ? ಹೊರಟೆ ನನ್ನ ಗುರಿಯೇ ಪಾರುಮೆಯದೆಲ್ಲಿಗೆ ಶಿರವನರಿವೆನು ಪೋದರೆ ನಮ ದೊರೆ ಕುಮಾರ ಕರಂಜ ಬಹುದೇ ಧುರಕ್ಕೆ ನೀನು ಎಲ್ಲ ರಥದಿಂದ ಹಿಂದಕ್ಕೆ ದುಮ್ಮಿಕ್ಕಿ ಮುಂಜರಗನ್ನು ಎತ್ತಿ ಕಟ್ಟಿ ಅರಮನೆಗೆ ಮುಖ ಮಾಡಿ ಓಡುವುದಕ್ಕೆ ಹೊರಟಿದ್ದಿ. 10 ಹೆಜ್ಜೆ ಅನುಸರಿಸಿ ಬಂದು ನಿನ್ನನ್ನು ರಥ ಎಲ್ಲ ನರಗುರಿಯೇ ನಾ ಯಜಮಾನ ಓಡುದು ಯಜಮಾನ. ಹೇಳಿಕೊಳ್ಳಿಕ್ಕಲ್ಲ ಯಜಮಾನ. ನಿಜವಾಗಿ ದೊರೆ ಕುಮಾರನಾಗಿ ನಿನ್ನ ಸ್ಥಾನದ ಘನತೆಯನ್ನು ಉಳಿಸಿಕೊಳ್ತಿಂತಾದ್ರೆ ಯುದ್ಧ ಕಂಜದೆಯೇ ನೀನು ಮುಂದಕ್ಕೆ ಸಾಗಬೇಕು. ನಪುಂಸಕನಾದ ನನಗೆ ಹೆದರಿಕೆ ಆಗುವುದಿಲ್ಲ, ನಿನಗೆ ಅರಸುಕುಮಾರನಿಗೆ ನಿನಗೆ ಇದುಂಟಾ? ಎಂತದ್ದು? ಎಂತದಿಲ್ಲ ನಿನಗೆ. ನನಗೆ ಹೋರಾಟದ ಕಣಕ ಹೋಗ್ಲಿಕ್ಕೆ ಅಂಜಿಕೆ ಆಗುದಿಲ್ಲ. ನನಗೆ ಅದರ ಹೆದರಿಕೆ ಉಂಟು, ಹೋದ್ರೆ ಮತ್ತೆ ಇಲ್ಲ, ಅದು ಮಾತ್ರ ಇರುದು. ಈಗ ನಿನಗೆಂತದ್ದು ಸಾವು ಬರ್ತದೆ ಅಂತಲ್ಲ ಪುಣ್ಯಾತ್ಮ. ನೀನು ಬಲು ಭಟನಕ್ಕೆ ಪ್ರಕರಣೆ ನಪುಂಸಕನೈವೆ ತನ್ನಯ ಪ್ರಾಣ ಗೊಂಬೆಯದೇಗೆ ತನ್ನಯ ಪ್ರಾಣ ಗೊಂಬೆಯದೇಗೆ ಕಂಗಳು ಕಣವೇ ನೀನು ಬಲು ಬಡನಗೆ ಅಯ್ಯ, ನೀನ್ ನನ್ನ ಚಿಕ್ಕಪ್ಪಯ್ಯ, ನನ್ನ ಚಿಕ್ಕಪ್ಪಯ್ಯ. ಹೇಗದು? ಬೇರೆ ಎಂತದ್ದು ಮಾಡಬೇಡ, ನನಗೊಂದು ಜೀವದಾನ ಮಾಡು. ಜೀವದಾನ ಬೇಕಾದ್ರೆ ನಿನ್ನನ್ನು ಸೋದರ ಮಾವ ಹೇಳ್ತೇನೆ ನಾನು, ಬೇಕಾದ್ರೆ ದೊಡ್ಡಪ್ಪಯ್ಯ ಹೇಳ್ತೇನೆ, ಬೇಕಾದ್ರೆ ಭಾವಯ್ಯ ಹೇಳ್ತೇನೆ. ದೊಡ್ಡ ಮನಸ್ಸು ಮಾಡಿ ನನಗೊಂದು ಪ್ರಾಣದಾನ ಮಾಡು ಪುಣ್ಯಾತ್ಮ. ಎಂತದಕ್ಕೆ? ನನ್ನನ್ನು ಬಲಿ ಕೊಡಬೇಡ. ಈಗ ಯುದ್ಧದಲ್ಲಿ ಸತ್ರು ಕೀರ್ತಿ ಉಂಟ? ನೀನು ಹೇಳುದು ಕೇಳಲಿಲ್ವೋ? ಅಡಿಯ ಮುಂದಿಡೆ ಸ್ವರ್ಗ, ಅಡಿಯ ಹಿಂದಿಡೆ ನರಕ, ಅಡಿಗಡಿಗೆ ಅಶ್ವಮೇಧದ ಫಲ. ಒಬ್ಬ ವೀರ ಯೋಧನಾದವ ಹೇಗೆ ಹೋರಾಡುತ್ತಾ ಹೋರಾಡುತ್ತಾ ರಣಕ್ಷೇತ್ರದಲ್ಲಿ ಸತ್ತ ಅಂತಾದ್ರೆ ದೇವಲೋಕದಲ್ಲಿ ಅಪ್ಸರೆಯರು ಕಾಯ್ತಾ ಇರ್ತಾರಂತೆ ಮಂಗಳ ದ್ರವ್ಯ ಹಿಡ್ಕೊಂಡು ಅವನನ್ನು ಸ್ವಾಗತ ಮಾಡ್ಲಿಕ್ಕೆ. ದೇವಲೋಕದ ರಂಭಾದಿನಾರಿಯರ ಸಂಘ ಬುದ್ಧಿಗೆ ಮಾಡಿದ್ದೇನೆ. ಅಡಿಯ ಹಿಂದಿಡೆ ನರಕ, ಅದಕ್ಕೆ ನಾನು ಹಿಂದೆ ಇಡ್ಲಿಲ್ಲ, ನಾನು ಮುಖವೇ ತಿರುಗಿಸಿದ್ದು. ಮುಂದಿಡೆ ಸ್ವರ್ಗ, ನನಗೆ ಸ್ವರ್ಗ ಇರುವುದು ಅಂತಃಪುರದಲ್ಲಿ. ನೀ ಹೇಳ್ತಿ ಸತ್ತ ಮೇಲೆ ದೇವಲೋಕದಲ್ಲಿ ಮಾನಿನ್ಯರು ಸಿಗ್ತಾರೆ. ಹೌದು ಹೌದು, ಒಳ್ಳೆಯವರು ಸಿಗ್ತಾರೆ. ರಂಬೆ, ಊರ್ವಶಿ, ಮೇನಕೆ, ಮಂಜುಗೋಶಿ ಇವರೆಲ್ಲ ಹೌದು. ಎಷ್ಟು ಜನ ಹೋಗಿ ನಿಂತಿದ್ದಾರೆ ಗೊತ್ತುಂಟು ಅಲ್ಲಿ ಸರತಿಯ ಸಾಲಿನಲ್ಲಿ. ಹೌದಾ? ದೇವಲೋಕದ ಸುರಸು ಬಿಟ್ಟ ಅಕ್ಷರವನ್ನು ತುಂಬಿಸಿರಿ, ನಾ ಹೇಳುದಿಲ್ಲ. ಹೌದೌದು ಹೌದು, ಅದು ಬೇಡ, ನನಗೆ ಊರಿದ್ದೇ ಸಾಕು. ಈ ಊರಿದ್ದರಲ್ಲೇ ತೃಪ್ತಿ ಉಂಟು. ಹೌದೌದು, ಹಾಗೆ ಅಲ್ಲಿ ಹೋಗಿ ನಾನಿನ್ನು ಬೀಳುದು ಬೇಡ. ಯುದ್ಧ ಭೂಮಿಗೆ ಹೋಗಿ ಹೋರಾಡದೆ ರಣಹೇಡಿಯಾಗಿ ಹಿಂದೆ ಬಂದ್ರೆ ಇವರು ನಿನ್ನನ್ನು ಸ್ವಾಗತಿಸ್ತಾರೆ ಅಂತ ಭಾವಿಸಿದ್ಯಾ? ಬಾಗಿಲಾಗ್ತಾರೆ ನೀನು ಹೋಗುವಾಗ, ಯಾರು ನಿನ್ನನ್ನು ಒಳಗೆ ಸೇರಿಸುವುದಿಲ್ಲ. ಅದಕ್ಕೆ ನಾನು ಬಾಗಿಲಿಗೆ ಒಳಗೆ ಚಿಲಕ ಇಡ್ಲಿಲ್ಲ. ಒಬ್ಬಳಾಕೆ ಹೆಣ್ಣು ಸ್ವಾಗತಿಸುವುದಕ್ಕೆ ಸಿದ್ಧಳಾಗುವುದು ಗಂಡನ್ನು, ಹೆಂಬೇಡಿಯನ್ನಲ್ಲ. ನೀನು ಹೆಂಬೇಡಿಯಾಗಿ ಸಮರ ಕ್ಷೇತ್ರದಿಂದ ಹಿಂದೆ ಹೋದ್ರೆ ಸ್ವಾಗತಿಸ್ತಾರ? ಏನು, ನನಗೆ ಹಿಂದಿನ ಬಾಗಿಲಿನಲ್ಲಿ ಹೋಗ್ಲಿಕ್ಕೆ ಗೊತ್ತುಂಟು, ಹಿಂದಿನ ಬಾಗಿಲಿನಲ್ಲಿ ಅಗುಳಿಲ್ಲ. ನಾ ಮುಟ್ಟಿದ್ರೆ ಬಾಗಿಲಿಗೆ ತೆರೆಯುತ್ತದೆ. ಇವ ಕಲ್ತದ್ದಕ್ಕೆ ಕಣ್ಣಿಲ್ಲ. ನಮ್ದು ಅಂಬಾಗಿಲು ಗೊತ್ತುಂಟಾ? ಅಂದ್ರೆ ಅಂಬ ಅಂದ್ರೆ ಹೆಣ್ಣು ಮಕ್ಕಳು, ಅದಕ್ಕೆ ಇರುವ ಬಾಗಿಲು. ನಮ್ಮಲ್ಲಿ ಗಂಡು ಬಾಗಿಲಲ್ಲ, ಹಿಂಬಾಗಿಲು, ಅದು ಅಂಬಾಗಿಲು. ಹಾಗಾದ ಕಾರಣ ಪುಣ್ಯಾತ್ಮ. ಈಗ ನೀನು ಹೋರಾಟ ಮಾಡ್ತೀಯ ಇಲ್ವೋ? ದಮ್ಮಯ್ಯ, ದಕ್ಕಯ್ಯ ಇಲ್ಲ, ಮಾಡುವುದಿಲ್ಲ. ದಮ್ಮಯ್ಯ, ಹೆದರಬೇಡ, ನಾನು ಮಾಡ್ತೇನೆ. ಎನಲೆಂದನೆಲೆ ಕುವರಲಾಲಿದೆ ಸಂಗರ ಕಳುಹದಿರು ನಿಲುವಿನ ನಾನು ವರಕ್ಕೆ ಅಂಜದಿರು ನೀನಿಗೆ ಅಂಜದಿರು ಹೆದರಿಕೊಳ್ಬೇಡ. ಸಾರಥಿತನವ ಅನುಕರಿಬುದಿರಿ ನೀನೆ ಸಾರಥಿತನವನನು ಕರಿಪುದೇನೆ ಕೇಳುತ್ತವನೆಂದನಿಲೆ
ಮೃಗನ್ನಳಿ ಕೇಳ್ದೆ ಹೊಸ ಕಥೆಯನ್ನು ಹೌದು. ಎನಲೆಂದಲ್ ಎಲೆ ಕುಮರಲಾಲಿಸೈ ನಿಲುವೆ ನಾನು ಬರಕೆ ಅಂಜದಿರು. ಅಂಜದಿರೋ ಕುವರ ಮತ್ಸ್ಯ ರಾಜಕುಮಾರ ಪ್ರಲನ್ನಳ ಹೆದರುಬೇಡ. ಗೋಧನವನ್ನು ಅಪಹರಿಸುತ್ತಿರುವಂತಹ ಕೌರವಾದಿಗಳಲ್ಲಿ ಹೋರಾಟಕ್ಕೆ ಮುಂದುವರಿಯುವುದಕ್ಕೆ ಧೈರ್ಯ ಸಾಲದೆ ನಿನ್ನ ಕಾಯ ಕಂಪಿಸುತ್ತಾ ಇದೆ. ಅಂಜಬೇಡ, ನಾನಿದ್ದೇನೆ. ಏನು ಇದು ತಲೆ ಹೋಕರ ವ್ಯವಹಾರ. ಹೌದು, ನೀಡುದು ನಾನಿದ್ದೇನೆ ಅಂತ ನಿನ್ನ ಹತ್ರ ಎಂತದುಂಟು? ನಾನಿದ್ದೇನೆ ಸೂತತನ ಮಾಡ್ಲಿಕ್ಕಲ್ಲ, ಮತ್ತೆ ಹೋರಾಟಕ್ಕೆ ನಾನಿದ್ದೇನೆ ಹೇಳಿದ್ದು. ನಾನು ಮಾಡ್ತೇನೆ ಹೋರಾಟ. ಸತ್ರೆ ಸಾಯಿಲಿ. ನಮ್ಮ ದೇಶದ ಸಂಪತ್ತನ್ನು ಕೊಳ್ಳೆ ಹೊಡೆದುಕೊಂಡು ಹೋಗುವುದಕ್ಕೆ ಮುಂದಾದಂತಹ ವ್ಯಕ್ತಿಗಳನ್ನು ಎದುರಿಸಿ ನಮ್ಮತನದಿಂದ ನಮ್ಮನ್ನು ಉಳಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗುವುದಿಲ್ಲ ಅಂತಾದ್ರೆ ಮತ್ತೆ ಬದುಕಿ ಪ್ರಯೋಜನ ಇರ್ತದೆ. ಇದು ಬೆಕ್ಕಿಗೆ ಕೊಡು ಬಂತ ಹೇಳಿದಾಗ ಯಾಕೆ? ಹೆಳವ ಓಡಿದ ಹೇಳಿದಾಗ, ಹಾ. ಕುರುಡ ನೋಡಿದ ಹೇಳಿದಾಗ. ಹೌದೌದು, ನೀನು ಒಂದು ಮಹಾರಥಿ ಆಗ್ಲಿಕ್ಕೆ ಉಂಟು. ಹೆಳವನಿಗೂ ಪರ್ವತ ಹತ್ತಲಿಕ್ಕೆ ಆಗ್ತದೆ, ದೈವ ಕೃಪೆ ಉಂಟು. ಆಶೆ ವಿಶ್ವಾಸ ಇರ್ತದೆ. ಬೇಕಾದದ್ದು ಮುಖ್ಯ. ಆಪತ್ತಿನಲ್ಲಿ ಅತಿ ಧೈರ್ಯವನ್ನು ತಳೆಯಬೇಕಾಗುತ್ತದೆ. ಹಾ. ಪ್ರಧಾನವಾಗಿ ನಾವು ಯೋಚಿಸಬೇಕಾದದ್ದೇನನ್ನು, ನಾವು ಮಾನಧನರಾಗಿ ಬದುಕಬೇಕೋ ಅಲ್ಲ ಹೆಣ ಸದೃಶವಾಗಿ ಉಳಿಬೇಕೋ, ಇದನ್ನಲ್ಲೂ ಯೋಚಿಸಬೇಕಾಗುವುದು. ವರುಷ ಕಾಲ ನಮಗೆ ಅನ್ನವಿತ್ತು ಪೋಷಣೆ ಮಾಡಿದ್ದೀರಿ ನೀವು, ಅದನ್ನು ಮರೆಯುವುದಕ್ಕಿಲ್ಲ. ಆ ಒಂದು ಕಾರಣಕ್ಕಾದರೂ ಋಣಭಾರಕ್ಕಾದರೂ ಈ ಗೋ ಸಂಪತ್ತನ್ನು ಉಳಿಸಿಕೊಡಬೇಕಾದಂತಹ ಹೊಣೆಗಾಗಿ ನನ್ನ ಪ್ರಾಣ ಬೇಕಾದರೂ ಹೋಗಲಿ, ನಾನು ಅದಕ್ಕೆ ಸಿದ್ಧನಿದ್ದೇನೆ. ನಮ್ಮ ಅನ್ನದ ಪ್ರಭಾವ ನಮಗೆ ಕೊಡ್ಲಿಲ್ಲ, ನಿಮಗೆ ಕೊಟ್ಟಿದ್ರು. ಆದ್ರೆ ಒಂದುಂಟು, ನಮ್ಮ ಅನ್ನದಾನ ಎನ್ನುವುದು ಯಾರಲ್ಲಿ ಉತ್ಸಾಹ ತುಂಬಿಸ್ತಾನೆ ಅಂತ ನೋಡಿ. ನಪುಂಸಕನಿಗೆ ಉತ್ಸಾಹ ಬಂದದ್ದು ನಮ್ಮ ಅನ್ನದ ಗುಣ ನೋಡಿ. ಹೆಚ್ಚಿನ ಸಲ ಏನಾಗುವುದು ಕೇಳಿದರೆ ಅನ್ನ ಉಂಡವರದ್ದು ಮತ್ತೆ ಅನ್ನ ಕೊಟ್ಟವನನ್ನು ತಿರಸ್ಕರಿಸುವ ಬುದ್ಧಿ ಇರುವುದು. ಆದ್ರೆ ನಮ್ಮಲ್ಲಿ ಆಗಲ್ಲ, ಅವನನ್ನು ಉಳಿಸುವಂತಹ ಉದ್ದೇಶ ಉಂಟು. ನಾನು ರಥಿಕನಾಗ್ತೇನೆ, ಹೋರಾಟ ಮಾಡ್ತೇನೆ. ಆದರೆ ನಿನಗೆ ಕೆಲಸ ಇಲ್ಲ ಅಂತ ಅರ್ಥ ಅಲ್ಲ. ಹಾಗಾದ್ರೆ ನಾ ಹೊರಡ್ಲ ಎಲ್ಲಿಗೆ? ಆಗ ನನ್ನನ್ನು ಬಿಟ್ಟು ಬಾ ನೀನು. ನನಗೆ ಸೂತ ಬೇಡವಾ? ನಿನಗೆ ಸೂತ ಆಗಬೇಕಲ್ವಾ? ನೀನೇ ಆಗಬೇಕಷ್ಟೇ. ಈಗ ನಾವು ಅಲ್ಲಿಂದ ಹೊರಟು ಬಂದಾಗಿದೆ, ನಿನ್ನ ಸೂತನಾಗಿ ನಾನು ಬಂದದ್ದು. ಅದು ಹಿಂಬಡ್ತಿ ಆಗ್ತದೆ. ಅಲ್ಲಲ್ಲ, ನೀನು ಹೋರಾಟ ಮಾಡಬೇಕು. ನೀನು ಹೋರಾಟ ಮಾಡುವುದಿಲ್ಲ ಅಂತ ಆದ್ರೆ ನಾವೇ ನಮ್ಮ ಸ್ಥಾನವನ್ನು ಅದಲು ಬದಲು ಮಾಡಿಕೊಳ್ಳುವುದು. ನಾನು ರಥಿಕ ಆಗುವುದು, ನೀನು ಸೂತ ಆಗುವುದು. ಹೇಗೆ? ನನಗೆ ಚದುರೆಯರ ಜಡೆ ಹಿಡಿದು ಗೊತ್ತುಂಟು, ಕುದುರೆಯರ ಕಡಿವಾಣ ಹಿಡಿದು ಗೊತ್ತಿಲ್ಲ. ಮರ್ಯಾದೆಯಿಂದ ಒಪ್ಪಿದ್ರಾಯ್ತು. ಹೊಡಿಲಿಕ್ಕಿಲ್ಲ, ನಿನ್ನ ಹೊಡಿಲಿಕ್ಕಿಲ್ಲ, ನಿನ್ನ ಕೊರಳು ಕತ್ತರಿಸ್ತೇನೆ. ಹೊಡಿಲಿಕ್ಕಿಲ್ಲ, ಮೈ ಮುಟ್ಲಿಕ್ಕಿಲ್ಲ. ಮೈ ಮುಟ್ಲಿಕ್ಕಿಲ್ಲ ಅಂದ್ರೆ ಮತ್ತೆ ಮೈ ಮುಟ್ಲಿಕ್ಕಿಲ್ಲ. ಅಲ್ಲಿ ಅವರು ದನ ಹೊಡ್ಕೊಂಡು ಹೋಗ್ತಾರೆ. ದೈಹಿಕ ಹಲ್ಲೆ ಇಲ್ಲ. ಹಾ ಹಾ ಹಾ, ದೈಹಿಕ ಹಲ್ಲೆ ಇಲ್ಲ. ಮರ್ಯಾದೆಯಲ್ಲಿ ಒಪ್ಪಗು. ಕೂತ್ಗ. ಮರ್ಯಾದೆ ಉಂಟು. ಕೂತ್ಗ. ಕೂತೆ. ಸೂತತನ ಮಾಡಿದ್ರಾಯ್ತು. ಹಾ, ಇಲ್ಲದ್ರೆ ಬೀಳ್ತದೆ, ಇಲ್ಲಿಂದ ಬೀಳ್ತದೆ. ಈಗ ಇಲ್ಲ ಇಲ್ಲ, ನಾ ಕೂತಾಯ್ತು. ಹಾ, ಕೂತಾಯ್ತು. ಹೌದಾ? ಬೀಳ್ಲಿಕ್ಕೆ ನಾ ಕುದುರೆ. ಹೌದಾ? ರಥ ಹೊಡಿ. ರಥ ಎಲ್ಲಿಗೆ? ಇಲ್ಲಿಗಲ್ಲ, ಆಚೆ ಬದಿಗೆ ತಿರುಗಿಸಿ. ಆಚೆ ಬದಿಗೆ. ಹಾ, ಊರ ಹೊರಗೆ ಹೊಡೆದೆ. ಬಂದೇವಾ? ನಾನು ಜೀವಂತ ಹುಗಿಯುವ ಅಂದಾಜೆ ಹೊಂಡದೆ. ಪುಣ್ಯಾತ್ಮ. ಇಲ್ಲಿ ದಫನ ಭೂಮಿಯಲ್ಲಿ. ಸ್ಮಶಾನಕ್ಕೆ ಬಂದಿದ್ದೇವೆ. ಅದೇ ರುದ್ರ ಭೂಮಿಗೆ ಬಂದಾಯ್ತು ನಾವು. ಯಾಕೆ ಬಂದದ್ದು? ಅಮ್ಮ, ಓ, ಅಲ್ಲಿ ಒಂದು ಮರ ಕಾಣ್ತದ, ಬನ್ನಿ ವೃಕ್ಷ. ಬನ್ನಿ ವೃಕ್ಷ. ಬನ್ನಿ, ಅದು ಬನ್ನಿ ಬನ್ನಿ ಅಂತ ಕರೀತದೆ ಹೆಣನೆ ತಾಡ್ಲಿಕ್ಕೆ ಪ್ರೇತಗಳನ್ನು. ಅಲ್ವಾ, ಮರಕತ್ತು. ಅರಸು ಮಕ್ಕಳು ಮರ ಹತ್ತುವ ಕ್ರಮ ಉಂಟಾ? ಏನು ಮರ ಹತ್ತಬಾರ್ದ? ಏನಾಗ್ತದೆ? ಅದು ಉಪನಯನದಲ್ಲಿ ಹೇಳ್ತಾರೆ. ಏನು ಅಂತ? ಮರ ಹತ್ತಬಾರದು, ಹತ್ತಿದರು ಮರ ಹತ್ತಿ ನೇತಾಡಬಾರದು, ನಿನಗೆ ಅದೆಲ್ಲ ನನ್ನ ಮಧು ಜೇನು ತಿನ್ನಬಾರದು, ಅರಸು ಮಕ್ಕಳೆಲ್ಲ ಯುದ್ಧ ಭೂಮಿ ಹಿಂದೆ ಓಡಬೇಕು ಅಂತ ಹೇಳಿದ್ದ. ಬಾರದು, ನನಗೆ ಬರುವುದಿಲ್ಲ ಸಕಲ. ಅರಸು ಮಕ್ಕಳೆಲ್ಲ ಯುದ್ಧ ಭೂಮಿಗೆ ಬೆನ್ನ ಹಾಕಿ ಓಡಬೇಕು ಅಂತ ಹೇಳಿದ್ದಾರೆ ಯಾರಾದ್ರೂ? ಅಲ್ಲ, ಅದು ರುದ್ರಭೂಮಿಗೆ ಹೋಗುವುದು. ಅಲ್ಲ, ಅಲ್ಲಿಗೆ ನಿನ್ನ ಅರಸು ಮಕ್ಕಳ ತನ ಇಲ್ಲ, ಇಲ್ಲಿಗ ಮಾತ್ರ. ಕುಡಿದು ಕುಡಿದು ನಾನು ಮತ್ತೆ. ನಿನಗೆ ಒಂದೇ ಔಷಧ. ಎಂತದ್ದು? ಬಡಿಗೆ ಮದ್ದು ಮಾತ್ರ ನಡೆಯುವುದು, ಬೇರೆ ಯಾವ ನಡೆಯುವುದು? ನನ್ನ ಬೆನ್ನು ಕೋಣ ಅಂತ ಮಾಡಿದ್ದೇನೆ. ಮರ ಹತ್ತುತ್ತೀಯ? ಹತ್ತಿಯ ನಾ ಅಪ್ಪನ ಹೆಣವೇ ಹೊರಲಿಲ್ಲ. ಅದು ಅಪ್ಪ ಸಾಯ್ಲಿಲ್ಲಲ್ಲ? ಅಪ್ಪ ಸಾಯ್ಲಿಲ್ಲ ಮತ್ತೆ. ಹೌದಾ? ಈ ಹೆಣ ಹೊರ್ಲಿಕ್ಕೆ ನಾನು ಪುಣ್ಯಾತ್ಮ. ಏ, ನಿನಗೆ ಹೆಣ ಹೊರ್ಲಿಕ್ಕೆ ಯಾರೂ ಸಿಗಲಿಲ್ವ? ಹೆಣ ಅಲ್ಲ ಪುಣ್ಯಾತ್ಮ, ಮತ್ತೆ ಹೆಣದಂತೆ ಕಾಣುವುದಷ್ಟೇ. ಹೆಣನಾಕೃತಿಯಲ್ಲಿ ಸುತ್ತಿ ಇರಿಸಿದ್ದದು. ಮೇಲೆ ಕಣ್ಣು ಬಿಡ್ಲಿಕ್ಕೆ ಆಗುದಿಲ್ಲ. ಯಾಕಾಗ್ತದೆ? ರೆಪ್ಪೆ ತೆರೀಲಿಕ್ಕೆ ಆಗುದಿಲ್ಲ. ಏನಾಗ್ತದೆ? ಕಣ್ಣು ಕೋರೈಸ್ತಾ ಉಂಟು. ಉರಿ, ಬಿಸಿ 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 ಉರಿ, ಶಾಖ. ಒಂದು ಕೆಲಸ ಮಾಡು, ಅರ್ಜುನ ಹೇಳು.
ಅರ್ಜುನ ಅರ್ಜುನ. ಇಂದ್ರನಂದನ ಇಂದ್ರನಂದನ ನರ ನರ ಹಾ, ಮೇಲೆ ಹೋಗು, ಹಾ! ಏನಾಯ್ತಾ? ಹ, ನಿನ್ನ ಭಂಗಿ ಬದಲಾದ್ದೇನು? ಎಂಥದ್ದು? ಅರ್ಜುನ ಹೇಳಿದ ಕ್ಷಣ ನನ್ನ ಹೆಗಲಿಗೆ ಬಂದದ್ದು ಇದು ಕೆಳಗೆ ಬಿದ್ದದ್ದು. ಏ ದೇವ್ರೆ, ಸಪ್ತ ಅರ್ಜುನ. ಹೌದಾ? ವಾ. ಕೆಳಗಿಳಿಸಿದ್ಯಾ? ಹಾ, ಬಿಚ್ಚು. ನನಗೆ ಧೈರ್ಯ ಬಂತು. ಏನು? ಅಪ್ಪನ ಹೆಣ ಹೊರ್ಲಿಕ್ಕೆ ನಾದಿತ್ತು. ಆಗಲಿ. ಕೆಲವು ಸಲ ಊರಿನವರು ತೀರ್ಮಾನ ಮಾಡ್ತಾರೆ, ಆ. ಇವ ಅಪ್ಪನ ಹೆಣ ಹೊರಲಿಕ್ಕೂ ಆಗ್ಲಿಕ್ಕಿಲ್ಲ. ಈಗ ಊರಿನವರಿಗೆ ಗೊತ್ತಾ ಇನ್ನು ಅಪ್ಪ ಸಾಯ್ಲಿಕ್ಕೆ ಇರು. ಆ, ಸರಿ, ಆಯುಧ ಆಯುಧ ತೆಗಿ. ಹ? ಹಾ, ಇದು ಹೆಣ ಅಲ್ವೋ ಇದು? ಅಲ್ಲ ಆಯುಧ ಬಿಚ್ಚು 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 ಬಿಚ್ಚು. ಬಿಚ್ಚಿದ್ದೇನೆ. ಹಾ, ನೋಡು ನೋಡು ಎಷ್ಟೆಲ್ಲ ಆಯುಧಗಳು ಉಂಟು ಅಂತ. ಕತ್ತಿ. ಹಾ, ಕತ್ತಿ ಧರ್ಮರಾಯನದ್ದದು. ಹೌದಾ? ಅದು ದೊಡ್ಡ ಗದೆ ನೋಡು. ಗಧೆ. ಅದು ಪಾಂಡವರಲ್ಲಿ ಒಬ್ಬನ- ಗಧೆ ಅಲ್ವಾ? ಗದೆ ಅಲ್ಲ, ಗದೆ. ಅಲ್ಲ, ಒತ್ತಲಿಕ್ಕಿದ್ದದಲ್ವ? ಅದು ಒತ್ತಿದ್ರೆ ಕತ್ತೆ ಆಗ್ತದೆ. ಗದೆ ಅಂತ ಒತ್ತುದು ಬೇಡವಾ? ಹಾ, ಗದೆಯನ್ನು ಒತ್ತಬೇಕು. ಗದೆಯನ್ನು ಒತ್ತುದು. ಗದೆಯನ್ನು ಒತ್ತು. ಹೌದು, ಗದೆಯಲ್ಲಿ ಒತ್ತುದು. ಗದೆಯಲ್ಲಿ ಒತ್ತುದು. ಹೀಗೆ. ಗಧೆ ಅಂತ ಒತ್ತುದಲ್ಲ. ಅದು ಕತ್ತೆ ಆಯ್ತಲ್ಲ. ಹೌದು, ಹೌದು. ಇದು ಓ, ಅದು ಭೀಮಸೇನನದ್ದು. ಹೌದಾ? ಹಾ, ಅದು ನಕುಲ ಸಹದೇವರ. ಎಲ್ಲ ನಕುಲನ ಕತ್ತಿ ನೋಡು, ಅವನಿಗೆ ಚಿತ್ರಯೋಧಿ ಅಂತ ಹೆಸರು. ನಕುಲನಿಗೆ ಆ ಕತ್ತಿ ನೋಡಿದ್ರೆ ಗೊತ್ತಾಗ್ತದೆ. ಇವರು ಇಲ್ಲಿ ಕಟ್ಟಿಟ್ಟು ಹೋದ್ರಲ್ವಾ? ಆಗ ಇದನ್ನೆಂತದ್ದು? ಅದು ಧನುಸು. ಏ, ನಮ್ಮಲ್ಲಿ ಇದೊಂದು 4 ಬಿಲ್ಲಾದಿತ್ತು. ಹೌದೌದು. ಇದು 4 ಜನರ ಬಿಲ್ಲು ಒಂದೇ ಬಿಲ್ಲಾದ್ರೆ ಇದನ್ನು ಯಾರು ಕೊಡುದು ಯಾರಿಗೆ? ಅದು ಅವ ದೊಡ್ಡ ಬಿಲ್ಲಿನವನೇ ಅರ್ಜುನ. ಅವನ ಬಿಲ್ಲ ಅದು. ಗಾಂಡೀವ ಅಂತ ಅದಕ್ಕೆ ಹೆಸರು. ತೆಗಿ. ಹ? ಏನು? ನನಗೆ ಸೀತಾ ಸ್ವಯಂವರಕ್ಕೆ ರಾವಣ ಹೋದಾಗ ಎತ್ತಲಿಕ್ಕೆ ಕಷ್ಟ ಆಗ್ತದೆ. ಎತ್ತಿಗೆ ಎದೆಗೆ ಹಾಕಿ ನಾನು ಬಹುಶಃ ನನ್ನ ಉತ್ತರ ಕ್ರಿಯೆ ಇದೆ. ಅರ್ಜುನ ಅರ್ಜುನ ಹೇಳ್ತಾ ಇತ್ತು. ಅರ್ಜುನ ಹಾಕೋ, ಈಗ ಹಾಕುವ ಆಗ್ಲಿಲ್ಲ. ಒಂದು ಅವಿನಾಭಾವ. ನನಗೂ ಅರ್ಜುನನಿಗೂ ಅವಿನಾಭಾವ. ಹ್ಮ್, ನಾ ಬೇರೆ ಅಲ್ಲ, ಅರ್ಜುನ ಬೇರೆ ಅಲ್ಲಪ್ಪ. ಹ್ಮ್. ಅದು ಅದಕ್ಕೂ ಗೊತ್ತುಂಟು. ಹ. ಹೋಗಲಿ. ಹ್ಮ್. ಆ ಧನುಸನ್ನು ಎತ್ತಿ ಸಿಂಜಿನಿಯನ್ನು ಬಂಧಿಸಿದ್ದೆ. ಪುಣ್ಯಾತ್ಮ. ಆಳೋ ಸಾರಥಿ ನೀನು ಪೇಳಿನ್ನೋ ತನಗೆ ಏ ಸಾರಥಿ ನೀನು ಬೇಳಿಂದೋ ತನಗೆ ಶೂರ ನೀನ ಗುದೆಳೆಗಾಳೆ ನಾನಿನಗೆ ಸುರಧೀರರಗ ಪಾಂಡವರ ಶಸ್ತ್ರಗಳನ್ನು ಅಧುರ ಧೀರರಗ ಪಾಂಡವರ ಶಸ್ತ್ರಗಳನ್ನು ಅರಿವೇ ಎಂತೈ ನೀನು ಮರೆಯೋಳಿರುವುದನು ಓರೋ ಸಾರಥಿ ಅಯ್ಯ ಮಹಾನುಭಾವ, ಆ ಗಾಂಡೀವ ನಾಮಕವಾದ ಧನುಸ್ಸನ್ನು ನನ್ನ ನಾರಿ ಬಂಧನ ಮಾಡಿದೆ ನೀನು. ಹ್ಮ್, ನಪುಂಸಕನಂತೆ ತೋರುವ ನಿನ್ನಲ್ಲಿ ಪುರುಷತ್ವ ಇದೆ ಅಂತ ನನಗೆ ಮನಸ್ಸು ಹೇಳ್ತಾ ಉಂಟು. ಹ್ಮ್, ಪಾಂಡವರ ಆಯುಧವನ್ನು ಪರಿಚಯಿಸಿದಿ ನೀನು. ಹ್ಮ್. ಅರ್ಜುನನ ಹೆಸರನ್ನು ಹೇಳುತ್ತಿದ್ದಾಗೆ ಅದನ್ನು ಅತ್ಯಂತ ಸುಲಲಿತವಾಗಿ ಕೆಳಗೆ ಇಳಿಸುವುದಕ್ಕೋ ಆಯುಧವನ್ನು ಎತ್ತುವುದಕ್ಕೋ ಆಯಿತು. ಆರೋ ಸಾರಥಿ ನೀನು. ನೀನು ಯಾರು? ನಿನ್ನ ಹಿನ್ನೆಲೆ ಏನು? ಪಾಂಡವರು ಎಲ್ಲಿದ್ದಾರೆ, ಹೇಗಿದ್ದಾರೆ? ನನಗೆ ಕುತೂಹಲ ಇದೆ. ಉತ್ತರ ಕುಮಾರ, ಆ, ಕುತೂಹಲ ಸಹಜವಾದದ್ದೇ. ಲೋಕಾತಿಶಯವಾದಂತಹ ಈ ಕರ್ಮವನ್ನು ಕೈಗೆತ್ತಿಕೊಂಡವನ ಕುರಿತಾಗಿ ನಿನಗಿಂತಹ ಒಂದು ವಿಸ್ಮಯ ಉಂಟಾದದ್ದು ಸಹಜ. ಆ, ಬೇರಾರೂ ಅಲ್ಲ, ಮತ್ತೆ ಪಾಂಡವ ಮಧ್ಯಮರಾದಂತಹ ಪಾರ್ಥನೇ ನಾನಿದ್ದೇನೆ. ಕಂಕ ಸನ್ಯಾಸಿ ಅನ್ನುವಂತಹ ಹೆಸರಿನಿಂದ ನಿಮ್ಮಯ್ಯನ ಆಸ್ಥಾನದಲ್ಲಿ 1 ವರ್ಷದಿಂದ ಈಚೆಗೆ ಉಳಿದುಕೊಂಡು ಬಂದವನು ಪಾಂಡವ ಜ್ಯೇಷ್ಠನಾದಂತಹ ಧರ್ಮರಾಯ. ಪಾಕಶಾಲಾಧ್ಯಕ್ಷನಾಗಿ ಪುರೋಗವ, ವಲಲ, ಬಲ್ಲವ ಹೀಗೆ ಕರೆಯಿಸಿಕೊಳ್ಳುವ ಭೀಮಸೇನ. ಅಶ್ವಪಾಲಕನಾಗಿ ಒದಗಿ ಬಂದವ ಗ್ರಂಥಿಕ ನಾಮಕ ನಮ್ಮ ನಕುಲ.
ಪಶುಪಾಲಕ ಸಹದೇವ ತಂತಿಪಾಲ, ನಿನ್ನಮ್ಮನ ಸೈರಂಧ್ರಿ ವೃತ್ತಿಯನ್ನು ಮಾಡುತ್ತಿರುವಂತಹ ಮಾಲಿನಿ ನಾಮಕಳು, ಪಾಂಡವರೈವರರಸಿಯಾದಂತಹ ಪಾಂಚಾಲೆ ವರುಷ ಕಾಲ ಅಜ್ಞಾತವಾಗಿ ಪಟ್ಟಣವಾಸವನ್ನು ನಿರ್ವಹಿಸಬೇಕಾದಂತಹ ಒಂದು ಪಂಥಕ್ಕೆ ನಾವು ಬದ್ಧರಾಗಿರುವುದರಿಂದ 12 ವರ್ಷಗಳ ವನವಾಸವನ್ನು ಮುಗಿಸಿದ ಮೇಲೆ ಈ 1 ವರ್ಷ ಕಾಲ ಮತ್ಸ್ಯ ದೇಶವೇ ನಮಗೆ ಸರಿಯಾದಂತಹ ರಕ್ಷಣೆಯನ್ನು ಒದಗಿಸಿಕೊಡಬಲ್ಲಂತಹ ದೇಶ. ಯಾಕಂದ್ರೆ ಬಲಾನ್ವಿತನಾದಂತಹ ನಿನ್ನ ಮಾವನಾದಂತಹ ಕೀಚಕ ಈ ಮತ್ಸ್ಯ ದೇಶಕ್ಕೆ ರಕ್ಷಕನಾಗಿರುವುದರಿಂದ, ಸರ್ವಸೇನಾಧಿಪತಿಯಾಗಿರುವುದರಿಂದ ಇಲ್ಲಿಗೆ ಯಾರೂ ತಲೆ ಹಾಕಿ ಮಲಗುವುದಿಲ್ಲ. ಅವನ ಬಲದ ಮೂಲಕವಾಗಿ ಇದು ಅಭೇದ್ಯವಾದಂತಹ ಒಂದು ದೇಶವಾಗಿ ಉಳಿದಿದೆ. ಆದ್ದರಿಂದ ನಾವಿಲ್ಲಿಗೆ ಸೇರಿಕೊಂಡ್ರೆ ಅಜ್ಞಾತರಾಗಿ ಉಳಿಯುವುದಕ್ಕೆ ಸಾಧ್ಯವಾಗುತ್ತದೆ ಅನ್ನುವಂತಹ ನಿರ್ಣಯದಿಂದಲೇ ಈ ವಿರಾಟ ನಗರದಲ್ಲಿ ನಾವು ಬಂದು ಆಶ್ರಯವನ್ನು ಯಾಚಿಸಿದೆವು. ನಾನೇ ಯುದ್ಧಕ್ಕೆ ಸಿದ್ಧನಾದದ್ದು ಯಾಕೆ ಕೇಳಿದರೆ, ಅಜ್ಞಾತವಾಸದಿಂದ ನಾವು ಪ್ರಕಟರಾಗುವ ಕಾಲ ಸನ್ನಿಹಿತವಾಗಿ ದೇವಲೋಕದ ಅಪ್ಸರೆಯರಾದಂತಹ ಊರ್ವಶಿಯ ಶಾಪಾನುಸಾರವಾಗಿ ವರ್ಷ ಕಾಲ ನಪುಂಸಕನಂತೆ ಬದುಕಬೇಕಾದಂತಹ ಸ್ಥಿತಿ ನನಗೆ ಬಂದದ್ದು. ಇವತ್ತಿಗದು ಬಿಡುಗಡೆಯ ಕಾಲ ಬಂತು. ಕೌರವಾದಿಗಳು ನಿಮ್ಮ ಮೇಲೆ ವಿರೋಧದಿಂದ ಬಂದದ್ದು ಅಲ್ಲ, ನಮ್ಮನ್ನು ಜ್ಞಾತರನ್ನಾಗಿಸುವ ಉದ್ದೇಶಕ್ಕಾಗಿಯೇ ಬಂದಿದ್ದಾರೆ. ಆದ್ದರಿಂದ ಆ ಗೋ ಸಂಪತ್ತನ್ನು ಸಂರಕ್ಷಿಸಿಕೊಡಬೇಕಾದ ಹೊಣೆ ಉಂಟು. 1 ವರ್ಷ ಕಾಲ ನಮಗೆ ಆಶ್ರಯವಿಲ್ಲಂತಹ ನಿಮಗೆ ಯಾವ ಆಪತ್ತು ಬಾರದಂತೆ ನೋಡಿಕೊಳ್ಳಬೇಕಾದಂತಹ ಹೊಣೆ ನಮಗುಂಟು. ಮಾತ್ರವಲ್ಲ, ಸತ್ಯಾತ್ಮರಾದಂತಹ ನಿಮಗೆ ಯಾರಿಂದ ಕೇಡಾದರೂ ರಕ್ಷಿಸಬೇಕಾದ ಹೊಣೆ ನಮಗುಂಟು. ನಿನ್ನನ್ನೊಬ್ಬ ಸಮರ್ಥ ಯೋಧನನ್ನಾಗಿ ಸಿದ್ಧವಾಗಿಸಿಕೊಳ್ಳಬೇಕು. ಇದು ನನ್ನಲ್ಲಿರುವಂತಹ ಭವಿಷ್ಯದ ಮುನ್ನೋಟ. ಆದ್ದರಿಂದ ನಿನ್ನನ್ನೇ ಸಾರಥಿಯನ್ನಾಗಿಸಿ ಸಂಗರವನ್ನು ಮುಂದುವರಿಸೋಣ ಅನ್ನುವ ಉದ್ದೇಶಕ್ಕೆ ನಾನೇ ನಿನ್ನ ತಂಗಿಯ ಮೂಲಕವಾಗಿ ಸೂತತ್ವಕ್ಕೆ ನಾನು ಬರುವ ಹಾಗೆ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡಿಕೊಂಡದ್ದು. ಮಹಾಶಯನೇ, ನಿನ್ನ ಪದಪುಂಡರೀಕಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿದೆ. ಉತ್ತರೋತ್ತರ ಆಗಲಿ. ನನ್ನಲ್ಲಿ ಪುಂಸತ್ವವನ್ನು ಜಾಗೃತಗೊಳಿಸಿದಿ, ನನ್ನಲ್ಲಿ ಮತ್ತೆ ಕ್ಷತ್ರವನ್ನು ನಿಕ್ಷೇಪಗೊಳಿಸಿದಿ. ನೀನು ನಿನ್ನ ನಾಮಾವಳಿಗಳು ನನ್ನಲ್ಲಿ ಹೊಸ ಚೈತನ್ಯವನ್ನು ತುಂಬಿದೆ. ನನ್ನಲ್ಲಿದ್ದ ಮುಗ್ಧತೆ ಎಲ್ಲವೂ ತೊಲಗಿ ನನ್ನಲ್ಲಿಂದ ಯುದ್ಧೋತ್ಸಾಹ, ವೀರರಸ ಇಲ್ಲಿ ಸ್ಥಾಯಿಯಾಗಿ ಸಂಚಾರಿಯಾಗಿ ನನ್ನಂತ ಕಾಣ್ತಾ ಉಂಟು. ನೀನು ಆಶೀರ್ವಾದ ಮಾಡಿದ್ರೆ ಒಬ್ಬ ವಿಶ್ವರಥಿಯಾದಂತಹ ಮಹಾರಥಿಯಾದಂತಹ ಅರ್ಜುನನಿಗೆ ಸಾರಥಿಯಾಗುವ ಅರ್ಹತೆ ಬಂತೋ ಇಲ್ವೋ? ರಥದ ಮೂತಿಯಲ್ಲಿ ಕೂತಿದ್ದೇನೆ. ಸರಿ, ಮುಂದೆ ಹರಿ ಓಂ. ನಮ್ಮ ಜೊತೆ ಸೇರಿಕೊಂಡಿದ್ದಾರೆ ಹಿರಿಯರಾದ ಶ್ರೀ ಪುತ್ತಿಗೆ ರಘುರಾಮ ಹುಳ್ಳರು. ತಮ್ಮನ್ನು ಅತ್ಯಂತ ಪ್ರೀತಿ ಗೌರವದಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಶ್ರೀಯುತ ಬಾಲಕೃಷ್ಣ ರೈ ಬಾನೊಟ್ಟೂರವರು, ಗೌರವ ಸದಸ್ಯರು, ಉತ್ಸವ ಸಮಿತಿ. ಇವರು ಹಿರಿಯರಾದಂತಹ ಶ್ರೀ ಪುತ್ತಿಗೆ ರಘುರಾಮ ಹುಳ್ಳರಿಗೆ ಸ್ಮರಣಿಕೆ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ ಜಯಪ್ರಕಾಶ್ ಶೆಟ್ಟಿ ಪೆರುಮುದೆ. ತಮ್ಮನ್ನು ಕೂಡ ಅತ್ಯಂತ ಗೌರವ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಸದಾನಂದ ಕೊಮ್ಮಂಡರ್ ಅವರು ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಕ್ಷಮಿಸಿ, ದಾಮೋದರ ಉಬರ್ಲೆ ರವರು ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಶ್ರೀಯುತ ಜಯಪ್ರಕಾಶ್ ಶೆಟ್ಟಿ ಬೆರ್ಮದೆ, ತಮ್ಮನ್ನು ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವದಿಂದ ಸ್ವಾಗತಿಸ್ತಾ ಇದ್ದೇವೆ. ಏನಾದು ದಿಂದಿನ ಅವಧಿ ಕವಿ ಕರುಣ
ಸುಯೋಧನ. ಕುರುಕ್ಷೇತ್ರದಲ್ಲಿ ಯುದ್ಧ 16 ದಿವಸಗಳು ಸಂದಿದೆ. ಹೌದು. ರಾತ್ರಿಯ ಹೊತ್ತು ಬಿಡದೆಯಲ್ಲಿ ಪ್ರತಿಯೊಬ್ಬರೂ ಚಿತ್ರಾರ್ಪಿತ ಪ್ರತಿಮೆಗಳ ಹಾಗೆ ನೋಡ್ತಿದ್ದಾರೆ. ಬಿಟ್ರೆ ಸತ್ಯ, ಯಾರೊಬ್ಬರು ತನ್ನದಾದಂತಹ ಉತ್ತರವನ್ನು ನೀಡುವುದಕ್ಕೆ ಸಿದ್ಧರಿಲ್ಲ ಅಂತ ಮುಖಮುದ್ರೆಯಿಂದ ಅರ್ಥವಾಗುವ ಕಾಲ ಇದು. ಸ್ಪಷ್ಟವಾಗಿ ಗೋಚರಿಸ್ತದೆ. ಶಲ್ಯ ಭೂಪತಿಗಳನ್ನು ಒಬ್ಬರನ್ನು ಹೊರತುಪಡಿಸಿದ್ರೆ ಮಿಕ್ಕವರೆಲ್ಲ ಈ ಸಭೆಯಲ್ಲಿದ್ದಾರೆ. ಕಲಿಕರ್ಣನಾಗಿರುವಂತಹ ನಿನ್ನ ಮೇಲೆ ಅತೀವವಾದ ವಿಶ್ವಾಸವನ್ನಿರಿಸಿದ್ದೆ. ರಾಯ ದ್ರೋಣಾಚಾರ್ಯ ನಡೆದ ತರುವಾಯ ನಿನಗೆ ಸೇನಾಪಟ್ಟವನ್ನು ಕಟ್ಟುವುದು ಅಂತ ಸರ್ವಾನುಮತದಿಂದ ಅಂಗೀಕರಿಸಿ ನಿನ್ನಲ್ಲಿ ಆ ಜಾಗಕ್ಕೆ ನಾನು ಸಿದ್ಧ ಎನ್ನುವ ಭಾವದಲ್ಲಿ ಏರಿಸಿದ್ದು. ಒಂದು ದಿವಸದ ಯುದ್ಧ ಈಗಾಗಲೇ ನಿನ್ನ ಸೇನಾಧಿಪತ್ಯದಲ್ಲಿ ನಡೆದು ಹೋಗಿದೆ. ಹೌದು. ಯಾರು ಉತ್ಸಾಹಿಗಳ ಹಾಗೆ ನನಗೆ ಕಾಣಿಸ್ತಾ ಇಲ್ಲ. ಇಲ್ಲವೇ ಇಲ್ಲ. ಒಂದು ಕಟ್ಟಿ ಹಾಕಿ ಕುಳ್ಳಿರಿಸಿದ ಹಾಗೆ ದಿಗ್ಬಂಧನಕ್ಕೊಳಗಾಗಿದ್ದಾರೆ. ಯಾವುದೋ ಒಂದು ತೆರನಾಗಿರುವಂತಹ ಭೀತಿಯ ವಾತಾವರಣವೇ ಅಸಹಾಯಕದಲ್ಲಿ ಮಡುಗಟ್ಟಿದೆಯೋ ಎನ್ನುವ ಹಾಗೆ ಕಾಣಿಸ್ತಾ ಉಂಟು. ಹೌದು. ಆದದ್ದರಿಂದ ನಿನ್ನಲ್ಲಿ ಕೇಳುವುದು ಏನಾಯಿತು ಇಂದಿನ ಅವಧಿ ಕಲಿಕರ್ಣ, ಅದನ್ನೊಮ್ಮೆ ಹೇಳು. ರಾಯ ರಾಯ ಕೇಳಿಂದು ಯಾರಲ್ಲಿ ಹೇಳಿಕೊಳ್ಳಿ ರಾಯ ಕರ್ಣ. ದ್ರೋಣಾಚಾರ್ಯರ ಸೇನಾಧಿಪತ್ಯ ಸಮಾಪನಗೊಂಡಲ್ಲಿಗೆ ಕೃಪಾಚಾರ್ಯರ ಸಲಹೆಯನ್ನೇ ಅವಲಂಬಿಸಿ ಆತ್ಮವಿಶ್ವಾಸದಿಂದಲೂ ದೂರದರ್ಶಿತ್ವದಿಂದಲೂ ಮಹತ್ವಾಕಾಂಕ್ಷೆಯಿಂದಲೂ ಅಳಿದುಳಿದ ಸೇನಾ ನಿವಹಕ್ಕೆ ನನ್ನನ್ನೇ ಸೇನಾಧ್ಯಕ್ಷನನ್ನಾಗಿ ಮಾಡಿ ನಿನಗೆ ಅಲಭ್ಯಳಾಗಿರುವಂತಹ ಜಯಸಿರಿಯನ್ನು ಒಲಿಸಿ ತರುವುದಕ್ಕಾಗಿ ಪ್ರೇರೇಪಿಸಿ ನನ್ನನ್ನು ಕಳುಹಿದೆ. ಸರಿ. ನಿನಗೆ ಕೊಟ್ಟಂತ ವಾಗ್ದಾನವನ್ನು ಈಡೇರಿಸಿ ವಚನಭ್ರಷ್ಟನಾಗಕೂಡದು ಎನ್ನುವ ಕಟ್ಟೆಚ್ಚರದಿಂದ ಅಮೋಘವಾದಂತ ಹೋರಾಟವನ್ನು 16ನೆಯ ದಿವಸ ನಾನು ಕಟ್ಟಿಕೊಟ್ಟೆ. ಈ ಸಂಜೆಯ ಹೊತ್ತಿಗೆ ಆತ್ಮವಿಶ್ವಾಸದ ಸೊಡರು ಆರದ ಹಾಗೆ ವಿಶೇಷವಾದಂತ ಜಯದ ಬೆಳಕು ಮುಖದಲ್ಲಿ ಹರಡಿದ ಹಾಗೆ ನಿನ್ನನ್ನು ನಾನು ಎದುರುಗೊಳ್ಳಬೇಕಾಗಿತ್ತು. ನೀನು ನನ್ನನ್ನು ಹಾರ್ದ ಸ್ಥಿತಿಯಿಂದ ಸ್ವಾಗತಿಸಬೇಕಾಗಿತ್ತು. ಆದರೆ ನೀನೇ ಅತ್ಯಂತ ತಗ್ಗಿದ ಸ್ವರದಲ್ಲಿ ಹೇಳುವ ಹಾಗೆ ಮಿಸುಕಾಡಿ ತಲ್ಲಣಗೊಂಡು ಕ್ಷೋಭೆಗೊಳಗಾಗಿ ಉಸುರುವ ಹಾಗೆ ಕುತ್ತಿದಂತ ಮುಖವನ್ನು ಹೊಂದಿ
ನೆತ್ತಿಯ ಮೇಲೆ ಕೈಯನ್ನು ಕೊಟ್ಟು ಒಸರುತ್ತಿರುವಂತಹ ಕಂಬನಿಯನ್ನು ಒರೆಸುವ ಪ್ರಯತ್ನವನ್ನು ಮಾಡದೆ ಎಲ್ಲರೂ ಮ್ಲಾನವದನರಾಗಿಯೇ ಈ ಸೇನಾ ಶಿಬಿರದಲ್ಲಿದ್ದಾರೆ. ಆ ಕಾರಣದಿಂದಲೇ ಮನ ಮುಟ್ಟಿ ಎದೆ ತಟ್ಟಿ ಆತ್ಮೀಯತೆಯಿಂದ ಉಪಚರಿಸಿದ ನೀನು ನನ್ನ ಆತ್ಮವಿಶ್ವಾಸ ಇನ್ನೂ ತಗ್ಗದ ಹಾಗೆ ಬಹಳ ವಿಶೇಷವಾದ ಮಾತುಗಳನ್ನಾಡಿದ್ದಿ. ಮಾನನಿಧಿಯಾದ ನನಗೆ ದುಗುಡ ಯಾಕೆ? ಪರಾಕ್ರಮ ಸಂಭವರೆನಿಸಿಕೊಂಡಂತ ಪ್ರತಿಪಕ್ಷೀಯರು ದೈವ ಸಹಾಯದಿಂದಲೂ ದೇಹದ ಬಲದಿಂದಲೂ ಉಭಯ ಬಲಗಳ ಸಹಾಯದಿಂದ ಗೆಲ್ಲುತ್ತಾರೆ ಎಂದಾದರೆ ನಾವಾದರೂ ಏನು ಮಾಡುವುದಕ್ಕೆ ಸಾಧ್ಯ? ಒಬ್ಬ ಸ್ನೇಹಿತನಾಗಿ ಸಮರ್ಥವಾಗಿ ಸೇನೆಯನ್ನು ನಡೆಸುವವನಾಗಿ ಬಂದಂತ ಸೋಲನ್ನು ಕಹಿ ವಿಷಯವನ್ನು ಅತ್ಯಂತ ನಿರ್ಲಿಪ್ತಿಯಿಂದ ಸ್ವೀಕರಿಸಬಹುದಾದ ನಿರ್ವಿಕಾರ ಚಿತ್ತ ಉಳ್ಳವನಾದುದರಿಂದಲೇ ಇಂತಹ ವಿಷಮವಾದಂತಹ ಸಂಕಟಮಯವಾದ ಸ್ಥಿತಿಯಲ್ಲೂ ಈ ಮಾತುಗಳನ್ನು ನೀನು ಆಡುವುದಕ್ಕಾಗುತ್ತದೆ. ಅಯ್ಯ, ರಾಯನಾಗಿ ನನ್ನನ್ನು ಕಳುಹಿಕೊಟ್ಟ ಮೇಲೆ ಆ ವಿಶಿಷ್ಟವಾದಂತಹ ವೈರಿ ಸೇನೆ ಎನ್ನುವ ಸರೋಗರ, ಅದರಲ್ಲಿ ತುಂಬಿ ತುಳುಕಾಡುತ್ತಿರುವಂತಹ ವಿರೋಧಿ ಸೇನೆ ಎನ್ನುವ ಕಮಲ, ಅವುಗಳನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕು ಎನ್ನುವ ಹಾಗೆ ಮದ್ದಾನೆ ತಿಳಿನೀರನ್ನು ಕಲಕುವ ಹಾಗೆ ಪ್ರಯತ್ನಶೀಲನಾಗಬೇಕು ಅಂತ ನಾನು ಹೊರಟ್ರೆ ಏನು ಮಾಡೋಣ ಹೇಳು? ನನಗೊಂದು ಸಣ್ಣ ವಿಷಯದಲ್ಲಿ ಕುಂದು ಕಾಣಿಸಿಕೊಂಡಿತು. ಆ ಪಿಸುಣತನದಿಂದ ನಾನು ಬಳಲುತ್ತಿದ್ದೇನೆ. ಇಲ್ಲಿ ತುಂಬಿರಬಹುದಾದಂತ ಈ ನಿವಹದೊಳಗೆ ಯಾರಲ್ಲಿ ನನ್ನ ದುಃಖವನ್ನು ಹೇಳಲಿ, ಯಾರಿಗೆ ನನ್ನ ಅಂತಃಕರಣವನ್ನು ಬಿಚ್ಚಿ ತೋಡಿಕೊಳ್ಳಿ, ಯಾರಲ್ಲಿ ಹೇಳಿದ್ರೆ ನನಗೆ ಆಶ್ವಾಸನೆ ಸಿಕ್ಕೀತು? ಇಷ್ಟೂ ಮಂದಿಗಳಲ್ಲಿ ನನಗೆ ಬೇಕಾದಂತಹ ಒಂದು ಸಮರ್ಥವಾದಂತಹ ಸಹಾಯ, ಅದು ಭೌತಿಕವಾದಂತಹ ದೃಷ್ಟಿಯಿಂದ ಮುಖ್ಯ. ಹರಿದು ಹೋಗುತ್ತಿರುವ ನದಿಯನ್ನು ದಾಟುವುದಕ್ಕೆ ನಾವೇ ಹೇಗೆ ಮುಖ್ಯವೋ, ಮೇಲೆ ಹಾರುತ್ತಿರುವಂತಹ ಪಟವೊಂದಕ್ಕೆ ಸೂತ್ರ ಹೇಗೆ ಮುಖ್ಯವೋ, ಶ್ರುತ ಮಾಡಿಟ್ಟಂತಹ ತಂಬೂರದಿಂದ ಮಾತ್ರ ಸ್ವರ ಹೊರಡುವುದು ಹೇಗೋ, ಪಕ್ಕವಾದ್ಯಗಳಿಲ್ಲದೆ ಭಾಗವತನೋರ್ವನ ಹಾಡು ಹೇಗೆ ವಿಜೃಂಭಿಸುವುದಿಲ್ವೋ, ಹಾಗೆ ರಣಕಣದಲ್ಲಿ ಅತ್ಯಂತ ಅಪೇಕ್ಷಣೀಯವೂ ಅತ್ಯುಕ್ತ ಉಪಯುಕ್ತವೂ ಅಮೂಲ್ಯವೂ ಆದ ಒಂದರ ಕೊರತೆಯಿಂದ ನಿನಗೆ ಕೊಟ್ಟಂತಹ ವಾಗ್ದಾನಗಳನ್ನು ಈಡೇರಿಸಲಾಗದ ವಚನಭ್ರಷ್ಟತೆಯ ಕಳಂಕ ಒಂದು ನಿನ್ನ ಪ್ರಿಯ ಮಿತ್ರನಾದ ಕರ್ಣನ ಪಾಲಿಗೆ ಬಂತು. ಸುಯೋಧನ, ಒಂದರ ಕೊರತೆ? ಕೊರತೆ ಅಂತ ಹೇಳಿದ್ರೆ ನಾನಿಲ್ವ ಇಲ್ಲಿ? ನೀನಿದ್ದು ನೀಗುವುದಕ್ಕೆ ನಾನಿಲ್ವ? ಇದ್ದಿ. ಸ್ಪಷ್ಟವಾಗಿ ಹೇಳು, ಯಾವುದರಲ್ಲಿ ಕೊರತೆ? ಒಬ್ಬ ಸಾರಥಿ ಬೇಕಿತ್ತು ನನಗೆ. ಸಾರಥಿಯು ತನಗೋರ್ವ ಸಾಧ್ಯವಾದರೆ ನಾಳೆ. ಹೌದು ಒಡೆಯ. ಸಾರಥಿಯು ತನಗೋರ್ವ ಸಾಧ್ಯವಾದರೆ ನಾಳೆ. ಕ್ಷಣದಲ್ಲಿ
ಪ್ರಪಂಚದ ಸರ್ವ ವ್ಯವಸ್ಥೆಗಳನ್ನು ವಿದ್ಯಮಾನಗಳನ್ನು ಆ, ಮುಕ್ತವಾದಂತ ಮನಸ್ಸಿನಿಂದ ತೆರೆದ ಕಣ್ಣುಗಳಿಂದ ಪರಿಶೀಲಿಸಿದರೆ ಒಂದು ಅದ್ಭುತವಾದಂತಹ ಸಂಗತಿ ನಮಗೆ ಹೊಳೆಯುತ್ತದೆ. ಏನದು? ಪ್ರತಿಯೊಂದು ಸಹಕಾರ ತತ್ವದ ಆಧಾರದ ಮೇಲೆ ಒಕ್ಕೂಟ ವ್ಯವಸ್ಥೆಯನ್ನೇ ಅನುಸರಿಸುವುದರ ದ್ವಾರ ಈ ಪ್ರಪಂಚದಲ್ಲಿ ಸಾಂಘಿಕವಾದಂತ ಪ್ರಯತ್ನ, ಆ ಕಾರಣದಿಂದಲೇ ವಿಜಯ ಎನ್ನುವುದನ್ನು, ಪ್ರತಿಫಲ ಎನ್ನುವುದನ್ನು, ಫಲಿತಾಂಶ ಎನ್ನುವುದನ್ನು ಪ್ರಾಪ್ತಿಸಿಕೊಂಡುವುದನ್ನು ನಾವು ಗಮನಿಸ್ತೇವೆ. ಒಂದು ಮರಕ್ಕೆ ಬಳ್ಳಿಯನ್ನು ನಾವು ಆನಿಸಿಟ್ಟಾಗ ಆ ಬಳ್ಳಿ ಆ ಮರವನ್ನೇ ಆಧರಿಸಿ ಬೆಳೆಯುತ್ತದೆ. ಎತ್ತರವಾದ ಪ್ರಾಕಾರವನ್ನು ಏರಿ ಆಚೆಗೆ ಜಿಗಿಯಬೇಕು ಅಂತ ಆದರೆ ಇಲ್ಲಿ ಸುಭದ್ರವಾದಂತ ನೆಲಕ್ಕೆ ಆನಿಸಿಟ್ಟ ಏಣಿಯು ಅಗತ್ಯ. ಒಬ್ಬ ಗಮಕಿಯಾದವನು ಹಾರ್ದವಾಗಿ ಹಾಡಬೇಕು ಅಂತ ಆದರೆ, ನುಡಿಯಬೇಕಾದರೆ ಕಂಠ ಸಿರಿಬೇಕು. ಕುಣಿಯುವವನಿಗೆ ಪದಗತಿಯೇ ಪ್ರಧಾನ, ಪಕ್ಕವಾದ್ಯವನ್ನು ನುಡಿಸುವವನಿಗೆ ಚರ್ಮವಾದ್ಯವೇ ಪ್ರಧಾನ. ಆ ಕಾರಣದಿಂದಲೇ ಒಂದನ್ನು ಮತ್ತೊಂದು ಅವಲಂಬಿಸದ ವಿನ ಈ ಭೂಮಿಯ ಮೇಲೆ ನಾವು ಏನನ್ನು ಕಾಣಲಾರೆ. ಯುದ್ಧಾಂಗಣದ ವ್ಯವಹಾರವು ಹಾಗಲ್ವೇ? 32 ಬಗೆಯ ಆಯುಧಗಳನ್ನು ನಾವು ಸಲೀಸಾಗಿ ಪ್ರಯತ್ನ ಇಲ್ಲದೆ ಪ್ರಯೋಗಿಸಬಹುದಾದ ಅದ್ಭುತವಾದಂತ ಪಟುತ್ವವನ್ನು, ಚಾಕಚಕ್ಯತೆಯನ್ನು, ಕೌಶಲವನ್ನು ಹೊಂದಿಕೊಂಡಿದ್ದಾಗ್ಯೂ ಅದನ್ನು ಪ್ರಯೋಗ ಮಾಡುವ ಕಾಲದಲ್ಲಿ ಆಲಂಬನಕ್ಕೆ ಪೂರಕವಾಗಿ ತೋಳಿನಲ್ಲಿ ಬಲ ಎನ್ನುವುದು ಹೆಪ್ಪುಗಟ್ಟಿರಬೇಕಾದುದು ಅಪೇಕ್ಷಣೀಯ. ಯುದ್ಧಾಂಗಣದಲ್ಲಿ ರಥ ಅಂತ ನಾವು ಹೇಳಿದ ಮೇಲೆ ಅದಕ್ಕೆ ಗಾಲಿಗಳು ಪ್ರಧಾನ ಹೇಗುವೋ, ಅದನ್ನು ಮುಂದೆ ಒಯ್ಯುವ ಅಶ್ವಗಳು ಎಷ್ಟು ಮುಖ್ಯವೋ, ಆ ರಥದ ಮುಂಭಾಗದಲ್ಲಿ ಕುಳಿತು ಆ ರಥವನ್ನು ತನ್ನ ಲಕ್ಷ್ಯದ ಕಡೆಗೆ ಎಲ್ಲಿಯೂ ಸೋಲಾಗದಂತಹ ಜಾಗಕ್ಕೆ ಒಯ್ಯಬಲ್ಲಂತಹ ಕುಶಾಗ್ರಮತಿಯಾದ ಸಾರಥಿಯೊಬ್ಬನನ್ನು ನಾವು ಅಪೇಕ್ಷೆ ಪಡುವುದು ಸಹಜವೇ. ಈ ಕಾಲದಲ್ಲಿ ನಾನು ಯುದ್ಧಕ್ಕಾಗಿ ಹೊರಟಾಗ ನನಗೆ ಬೇಕಾದಂತಹ ಅನುಕೂಲತೆಗಳನ್ನು ಮಾಡಿಕೊಟ್ಟೆ. ಆದರೂ ನಿನ್ನ ಅಚ್ಚುಮೆಚ್ಚಿನ ಪ್ರೀತಿಯ ಮಿತ್ರನಾದಂತಹ ಕ್ಷೇಮಧೂರ್ತನನ್ನು ಈ ದಿವಸ ಉಳಿಸಿಕೊಳ್ಳುವುದಕ್ಕೆ ನನಗೆ ಸಾಧ್ಯ ಆಗಲಿಲ್ಲ. ಹೆಚ್ಚೇನು ಬಿಡು, ಪಾಂಡವರಲ್ಲಿ ಅತ್ಯಂತ ಕಿರಿಯವನಾದ ನಕುಲಾಂಕ ಅವನ ಜೊತೆಗೆ ಸಣಸಾಟ ಮಾಡುತ್ತಾ ಬಿಲ್ಲ ಕಪ್ಪಿನಿಂದ ಅವನೇ ನನ್ನನ್ನು ಸೆಳೆಯುವ ದೌರ್ಭಾಗ್ಯದ ದುರ್ಬರ ಘಟ್ಟವೊಂದು ನನಗೆ ಪ್ರಾಪ್ತಿಸಿ ಹೋಯಿತು. ಇದರಿಂದ ನಿನ್ನ ದುಃಖ ವ್ಯಾಕುಲತೆ ಹೆಚ್ಚಾಗುತ್ತದೆ ಅಂತ ನಾನು ಬಲ್ಲೆ. ಹಾಗಾದರೆ ಈ ರಥಿಕನಾದವನಿಗೆ ವರ್ತಮಾನದಲ್ಲಿ ವಿಜಯ ಸಿಗಬೇಕು ಅಂತ ಆದರೆ ಅದಕ್ಕೆ ಪ್ರಧಾನವಾಗಿ ಬೇಕಾದದ್ದು ಸಾರಥಿ. ರಿಪುಗಳ ಗೆಲುವು ಸಾರಥಿಯಿಂದ, ಸಾರಥಿಯ ಮೂಲಕವೇ ಸರ್ವ ಯಶಸ್ವಿ. ಸಾರಥಿಯು ಒಲಿದಡೆ ಏನೇನಾಗದು, ಭಾರಿ ಧನುವಿದ್ದೇನು, ತೋಳಿನ ತೋರದಲ್ಲಿ ಫಲವೇನು, ಕೈದುಗಳು ಆರನು ಅಂಜಿಸಲಾಪವು ಹವ ಮಧ್ಯದಿ, ಸಾರಥಿಯ ಬಲುಹಿಲ್ಲದಿದ್ದಡೆ ಭೂರಿ ಸಾಧನವದು ನಿರರ್ಥಕ. ನಾಳೆ ರಣದೊಳಗೆ ಅತಿಶಯದ ಸಾರಥಿಯು ಒಲಿದನಾದಡೆ ಹೆಣದೌತಣವಣ ಬಡಿಸುವ ಕಾಕ ಜಂಬುಕ ಸಂತತಿಗೆ. ಆದರೆ ಎಲ್ಲಿದ್ದಾರೆ ನನಗೆ ಇಲ್ಲಿರುವ ಸಮೂಹದಲ್ಲಿ ಸಾರಥಿಗಳು? ಯಾರು ಒದಗಿಸಿಕೊಡ್ತಾರೆ ಸಾರಥಿಯನ್ನು? ಇಷ್ಟು ಅಕ್ಷೋಹಿಣಿ ಸಂಖ್ಯೆಯಲ್ಲಿ ಸಾರಥಿಗಳು ಬಹಳ ಮಂದಿಗಳಿದ್ದಾರೆ. ಇಂಥವನೇ ಬೇಕು ಎನ್ನುವ ಅಪೇಕ್ಷೆಯನ್ನು ನೀನು ಬೆರಳೆತ್ತಿ ತೋರಿದೆ ಅಂತಾದ್ರೆ ನಾಳೆ ನಿನಗೆ ನಾನು ಒದಗಿಸಿಕೊಡ್ತೀನಿ. ಇಲ್ಲಿ ಇಲ್ಲದಿದ್ರು ತರಿಸಿಕೊಡ್ತೀಯಲ್ಲ. ನೋಡೋಣ, ಹೇಳು. ಶಲ್ಯರಿದ್ದಾರಲ್ಲ, ಶಲ್ಯಂದ್ರೆ ಪಾಲನು ಸಾರಥಿತನದೋ ಅತುಲ್ಯ ಶಲ್ಯನೃಪಾಲನು ಸಾರಥಿತನದೋ ಅತುಲ್ಯ ಸಂಪನ್ನನಲ್ಲೈ ಬಲ್ಲಿನದನನು ತಂದೊದಗಿಸಿ ಕೊಡಲು, ಬಲ್ಲಿನದನನು ತಂದೊದಗಿಸಿ ಕೊಡಲು ಸಾರಥಿತನದೋ ಅತುಲ್ಯ ಸಂಪನ್ನನಲ್ಲೈ ಲಾಲಿ ಬುದ್ಧಿಗಾದ
ಶತಮಕಗಳನ್ನು ಗೈದು ಅಮರಾವತಿಯ ಸುಧರ್ಮ ಸಭೆಗೆ ಒಡೆಯನಾದ ನಾಗೇಶನಾದಂತಹ ದೇವೇಂದ್ರನಾದರೂ ತನ್ನ ಸಾರಥಿಯಾದಂತಹ ಮಾತಲಿಯ ಬೆಂಬಲದಿಂದಲೇ ಅದ್ಭುತವಾದಂತಹ ಯುದ್ಧಗಳನ್ನು ಸಂಘಟಿಸಿ ಅದರಲ್ಲಿ ಸರಳವಾಗಿ ಸಲೀಸಾಗಿ ವಿಜಯವನ್ನು ಪ್ರಾಪ್ತಿಸಿಕೊಂಡನು. ಅದ್ಭುತ ಸಾರಥಿಯಾದಂತಹ ಒಬ್ಬಾತನ ಕೈಚಳಕದಿಂದ ಒಬ್ಬ ಸಾಮಾನ್ಯ ಯೋಧನು ಪ್ರಪಂಚದಲ್ಲಿ ಅದ್ಭುತವಾದ ಸಾಧನೆಯನ್ನೇ ಮಾಡ್ತಾನೆ. ವರ್ತಮಾನ ಕಾಲದಲ್ಲಿ ಪ್ರತಿಪಕ್ಷೀಯರಲ್ಲಿ ಅರ್ಜುನನ ಪ್ರಿಯ ಸಾರಥಿಯಾಗಿರುವಂತಹ ಆ ಶ್ರೀಕೃಷ್ಣ ವರ್ತಮಾನದಲ್ಲಿ ಪಾರ್ಥನ ಗೆಲುವಿನ ಬಹು ಅಂಶಗಳಲ್ಲಿ ಪ್ರಧಾನ ಪಾತ್ರಧಾರಿಯಾಗಿ ಕಾಣಿಸ್ತಾನೆ. ತಾನು ಯುದ್ಧವನ್ನೇ ಮಾಡದೆ ನಿವೃತ್ತನಾದರೂ ಕೂಡ. ಹಾಗಾದರೆ ಭಾವನಾತ್ಮಕವಾದ ಪ್ರಸ್ತುತಿ, ಮನಸ್ಸಿನಿಂದಲೇ ಪ್ರವೃತ್ತಿ, ಆ ಮೂಲಕವಾಗಿ ತ್ರಿಕರಣ ಶುದ್ಧಿಯಿಂದ ಯೋಧನ ಕುರಿತಾದ ಉಚ್ಚಾಯದ ಭಾವ, ಇದನ್ನಿಟ್ಟುಕೊಂಡ್ರೆ ಯೋಧನಾದವನಿಗೆ ಸುಲಭದಲ್ಲಿ ವಿಜಯ ಕರಗತ ಆಗುತ್ತದೆ. ಪಾರ್ಥನ ವಿಜಯಗಳಲ್ಲಿ ಅಮೋಘವಾದ ಮಂತ್ರಾಸ್ತ್ರಗಳು ಎಷ್ಟು ಪ್ರಭಾವಶಾಲಿಯೋ ಪ್ರಧಾನವೋ ಅದಕ್ಕಿಂತಲೂ ಮಿಗಿಲಾಗಿ ಶ್ರೀಕೃಷ್ಣನ ಲಲಿತ ಸಾರಥ್ಯಗಳು ಎನ್ನುವುದೇ ಆಧಾರವಾಗಿ ನಾವು ಗುರುತಿಸಬೇಕಾದುದು ಪ್ರಮುಖವಾದುದು. ಆದ ಕಾರಣದಿಂದಲೇ ನನಗೊಬ್ಬ ಅದ್ಭುತವಾದಂತಹ ವರ್ಚಸ್ಸುಳ್ಳ ಅಮೋಘವಾದಂತಹ ಯುದ್ಧಗಳಲ್ಲಿ ಸಾರಥಿಯಾಗಿ ಶ್ರಮಿಸಿ ಅದರಲ್ಲಿ ನುರಿತ ಪಟ್ಟುಗಳನ್ನು ಜೀರ್ಣಿಸಿಕೊಂಡಂತ ಪ್ರಗಲ್ಭನೊಬ್ಬ ದೊರಕಿದ ಅಂತ ಆದರೆ ನಾನು ಮೊದಲೇ ಹೇಳಿದ ಹಾಗೆ ನಾಳೆಯ ಯುದ್ಧ ಯಾವ ಕಾರಣಕ್ಕೂ ನನಗೆ ಸಲೀಸಾದ ಪ್ರಕ್ರಿಯೆ. ನಾನು ನನ್ನ ಸಾರಥ್ಯ ಕುರಿತಾಗಿ ಯೋಚಿಸಬೇಕಾಗಿಲ್ಲ. ಬಡ ಸಾರಥಿಯನ್ನು ಇನ್ನೂ ಪರಿಣತನಲ್ಲದವನನ್ನು ನಿಯೋಜಿಸಿದ್ರೆ ಅವನನ್ನು ಸಂಭಾಳಿಸುತ್ತಾ ನನ್ನ ರಥವನ್ನು ಸಂಭಾಳಿಸುತ್ತಾ ಬಲಾಢ್ಯನಾದಂತ ಪಾರ್ಥಾದಿಗಳನ್ನು ಗೆಲ್ಲುವುದು ಸುಲಭ ಅಲ್ಲ. ಹಾಗಾದರೆ ಒಬ್ಬ ಸಮರ್ಥ ಸಾರಥಿ ಸಿಕ್ಕಿದ್ರೆ ಅಶ್ವಹೃದಯವನ್ನು ರಥಕಲ್ಪವನ್ನು ತಳಮಟ್ಟದಲ್ಲಿ ಅಧ್ಯಯನ ಮಾಡಿದ ಒಬ್ಬ ಮಹಾಮೇಧಾವಿ ಸಿಕ್ಕಿದ್ರೆ ಅವ ಅದನ್ನೇ ಸಂಭಾಳಿಸ್ತಾನೆ. ನಾವು ಅದರ ಬಗ್ಗೆ ಯೋಚಿಸಬೇಕಾಗಿಲ್ಲ. ಮೂರೂ ನೆಲೆಗಳಿಂದ ಹೋರಾಟ ಮಾಡ್ಲಿಕ್ಕೆ ಆಗ್ತದೆ ತ್ರಿಕರಣ ಶುದ್ಧಿಯಿಂದ. ಆದರೆ ತುಂಬಿದಂತ ಅಳಿದುಳಿದ ಈ ನಿಕಾಯದೊಳಗೆ ನನಗ ಬೇಕಾದಂತ ಸಾರಥಿ ಪ್ರಾಪ್ತನಿಲ್ಲ. ಪ್ರತ್ಯೇಕವಾದಂತ ಬಿಡದಿಯಲ್ಲೇ ಇದ್ದಾರೆ. ಮಾತ್ರೇಶರಾದಂತ ಶಲ್ಯರು ನಿನ್ನ ಬಗ್ಗೆ ಅಭಿಮಾನ ಇಟ್ಟುಕೊಂಡು ಪಾಂಡವರಿಗೆ ಸಹಾಯ ಮಾಡುವುದಕ್ಕಾಗಿ ಹೋದವರು ಈ ಕಡೆಗೆ ಬಂದಿದ್ದಾರೆ. ಅವರು ಯೋಧರಾಗಿ ಎಷ್ಟು ಪ್ರಭಾವಿಗಳೋ ಪರಿಣಾಮಕಾರಿಯಾದ ಸಾರಥಿಯನ್ನು ಹಾಗೆ ಪ್ರಖ್ಯಾತಿ ಉಳ್ಳವರು. ಅಶ್ವಹೃದಯವನ್ನು ರಥಕಲ್ಪವನ್ನು ಕರತಲಾಮಲಕಗೊಳಿಸಿಕೊಂಡ ಆ ಶಲ್ಯರನ್ನು ನಾಳೆಯ ಯುದ್ಧಕ್ಕಾಗಿ ನೀನು ಹೇಗಾದರೂ ಶತಾಯಗತಾಯ ಇನ್ನಿಲ್ಲದ ಪ್ರಯತ್ನಗಳನ್ನು ಮಾಡಿ ಭದ್ರವಾದಂತ ಜಾಣ್ಮೆಯ ಪಟ್ಟುಗಳ ಮೂಲಕವಾಗಿ ಅವರನ್ನು ಬಿಗಿಯಾಗಿ ಹಿಡಿದು ಕರಗಿಸಿ ಧ್ರುವೀಕರಿಸಿ ನನ್ನ ರಥದ ಸಮ್ಮುಖದಲ್ಲಿ ಕುಳ್ಳಿರುವ ಹಾಗೆಯೇ ಏರ್ಪಾಟು ಮಾಡಿದ್ರೆ ನಾಳೆಯ ಯುದ್ಧವನ್ನು ಗೆಲ್ತೇನೆ. ಆಶ್ಚರ್ಯ ಆಯ್ತಲ್ಲ ನನಗೆ. ಇಷ್ಟು ಮಂದಿಗಳಲ್ಲಿ ಶಲ್ಯರೇ ಬೇಕು ಅಂತ ನಿನ್ನ ಕೇಳುವಲ್ಲಿ ಏನಯ್ಯ, ಅಂತವರನ್ನೆಲ್ಲ ನಾವು ತರಬೇಕು ಅಂತಾದ್ರೆ ನಮಗೆ ಎಷ್ಟು ಕಷ್ಟಾದೀತು. ಏನಯ್ಯ, ಯಾಕೆ ಯಾಕೆ ಅವರೇ ಬೇಕು? ಯಾಕೆ ಓ ಕುರುಕುಲಾಂಬುಧಿ ಚಿತ್ತವಿದು ಕುರುಕುಲಾಂಬುಧಿ ಪೂರ್ಣ ಶುಭ್ರಾಂಶು ಬಿತ್ತರಿ ಅಂತರಂಗವನ್ನು ಕಥೆ ಇಲ್ಲಿಯವರೆಗೆ ನಿನಗೆ ಹೇಳದ ಆದಿ ಕಥೆಯನ್ನು ಹೇಳ್ತೇನೆ. ಎನ್ನ ಕಥೆಯ ಹಾದಿಯ ಬಿತ್ತರಿತೆ ಸತ್ಯ
ಭಾರ್ಗವನ ಕೂಡೆ ದ್ವಿಜ ರೂಪಿಯನೇ ಸತ್ಯಮೂರ್ತಿ ಭಾರ್ಗವನ ಕೂಡೆ ದ್ವಿಜ ರೂಪಿಯನೇ ಕುಪಿತದಳು ಗುಪ್ತದಿಂದಡಗಿರ್ತೆ ಜೀಯ ಅಸ್ತ್ರವಿದ್ಯೆಗಳನ್ನು ಕಲಿತೆ ಗುಪ್ತದಿಂದಡಗಿರ್ತೆ ಜೀಯ ಸತ್ಯನಿಧಿ ಭಾರ್ಗವನ ಕೂಡೆ ದ್ವಿಜ ರೂಪಿಯನೇ ಗುಪ್ತದಿಂದಡಗಿರ್ತೆ ಜೀಯ ಗುರುಕುಲವೆಂಬ ಸಾಗರದ ಅಲೆಗಳಲ್ಲಿ ಉಬ್ಬರವಿಳಿತಗಳು ಸಂಭವಿಸುವ ಹಾಗೆ ಮಾಡುವ ಪೂರ್ಣಿಮೆಯ ಪರಿಪೂರ್ಣವಾದಂತಹ ವೈಶಿಷ್ಟ್ಯದಿಂದ ಕೂಡಿದ ಓ ಚಂದ್ರಮನೆ, ನನ್ನ ಜೀವನದ ಹಾದಿ, ಆ ಹಾದಿಯಲ್ಲಿ ಸಂಭವಿಸಿದ ಕಥೆಗಳು, ನನ್ನ ಬದುಕಿನ ಆದಿ ಮಧ್ಯಮ ಈ ಸ್ಥಿತಿ ಇತ್ಯಾದಿಗಳನ್ನೆಲ್ಲ ನಿನಗೆ ಕೂಲಂಕಷವಾಗಿ ಬಿಚ್ಚಿ ಆಡಿದ್ದೇನೆ. ಯಾವುದನ್ನು ನಿನ್ನ ಮುಂದೆ ಅಡಗಿಸಿಟ್ಟವನಲ್ಲ. ಆದರೆ ವೈಯಕ್ತಿಕವಾಗಿ ಬಹುಶಃ ವಿಧಿಯೇ ಇಂತಹ ಸಂಕಷ್ಟಮಯವಾದ ಸನ್ನಿವೇಶದಲ್ಲೇ ಕರ್ಣನು ಬಿತ್ತರಿಸುವ ಅವಸ್ಥೆ ಒಂದು ಒದಗಬೇಕು ಎನ್ನುವ ಹಾಗಿನ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿತೋ ಎನ್ನುವಂತೆ ಈ ದಿವಸ 16ನೆಯ ದಿವಸದ ಯುದ್ಧಾಂಗಣದ ಸೋಲಿನ ಮೇಲೆ ಪ್ರತಿಭೆ ಕುಗ್ಗಿಸಿಕೊಂಡಂತ ಕರ್ಣನ ಬಾಯಿಯಿಂದ ಈ ಸತ್ಯವನ್ನು ನೀನು ಕೇಳಬೇಕು. ದ್ರೋಣಾಚಾರ್ಯರ ಗರಡಿಯಲ್ಲಿ ಕಲಿಯಬೇಕೆಂಬ ಹುಮ್ಮಸ್ಸಿನಿಂದ ಮಂತ್ರಾಸ್ತ್ರಗಳ ಪ್ರಭಾವವನ್ನು ತಿಳಿಸಿಕೊಡಬೇಕು ಅಂತ ಕೈಕಾಲು ಹಿಡಿದು ಕೇಳಿದ ಕಾಲದಲ್ಲಿ ಇಲ್ಲಿಯವರೆಗಿನ ಪ್ರಾಥಮಿಕ ಹಂತದ ವಿದ್ಯಾಭ್ಯಾಸಕ್ಕೆ ಪ್ರಶಿಕ್ಷು ನೀನು ಮಾತ್ರ. ಇನ್ನು ಮುಂದೆ ನೀನು ಕಲಿಯುವುದಕ್ಕೆ ವರ್ಣ ಧರ್ಮಕ್ಕನುಸಾರವಾಗಿ ಯೋಗ್ಯನಲ್ಲ. ಹೀಗೆ ಸೂಚಿಸಿದ ಕಾಲದಲ್ಲಿ ಮುಖಭಂಜಿತನಾದ ನಾನು ಆತ್ಮವಿಶ್ವಾಸ ಕಲಿಯಬೇಕೆಂಬ ಉತ್ಕಟವಾದ ಹಂಬಲವನ್ನು ನಿಯಂತ್ರಿಸಿ ಅದು ಬಿಟ್ಟು ಆ ಮೂಲಕವಾಗಿ ಕಳೆಗುಂದುವುದನ್ನು ಒಪ್ಪಲಾಗದ ಮನಸ್ಥಿತಿಯಿಂದ ಏನಕ್ಕೇನು ಎಷ್ಟಾದರೂ ಪ್ರಯತ್ನ ಪಟ್ಟು ಆ ಮೂಲಕವಾಗಿ ಮಂತ್ರಾಸ್ತ್ರಗಳನ್ನು ಪ್ರಭಾವಿಯಾದಂತಹ ನೆಲೆಯಲ್ಲಿ ಅಧ್ಯಯನ ಮಾಡಬೇಕು ಪವಾಡ ಪುರುಷನಿಂದ. ಹೀಗೆಯೇ ನಿರೀಕ್ಷೆ ಮಾಡಿದಾಗ ಭೀಷ್ಮಾಚಾರ್ಯರಿಗೆ ಯಾರು ಗುರುಗಳೋ, ತೇಜೋಮಂಡಲದಲ್ಲಿ ಕಾಣಿಸಿಕೊಳ್ಳುವ ಸೂರ್ಯನ ಹಾಗೆ ಪ್ರಕಾಶಿಸುವಂತಹ ಭೂಮಿಯ ಮೇಲಿನ ರುದ್ರಚಾಪರು ಅಂತ ಹೆಸರು ಪಡೆದಂತ ದ್ರೋಣರಿಗೆ ಯಾರು ಗುರುಗಳೋ ಅಂತಹ ಭಾರ್ಗವರಾಮರ ಸಾನ್ನಿಧ್ಯವನ್ನು ಸೇರಿಕೊಂಡೆ. ಅವರು ಬ್ರಾಹ್ಮಣರಿಗೆ ಮಾತ್ರ ಕಲಿಸ್ತೇನೆ ಎನ್ನುವಂತ ಶರ್ತವನ್ನು ಇಟ್ಟುಕೊಂಡವರು. ಅವರಲ್ಲಿ ಗುಪ್ಪಿತದಿಂದ ನನ್ನಲ್ಲಿರಬಹುದಾದಂತ ಕ್ಷಾತ್ರ ಹುಡುಕಾಟದ ಉದ್ದೇಶ, ಆ ನನ್ನಲ್ಲಿರಬಹುದಾದ ವೀರ ಭಾವವನ್ನು ಬಲಾತ್ಕಾರದಿಂದ ಅದು ಬಿಟ್ಟು ಬ್ರಾಹ್ಮಣ ವೇಷದಿಂದ ಕಲಿಯುವುದಕ್ಕೆ ಉಪಕ್ರಮಿಸಿದೆ. ಅವರಿಂದ ಎಲ್ಲಾ ಶಸ್ತ್ರಶಾಸ್ತ್ರ ಅದ್ಭುತವಾದಂತಹ ಮಂತ್ರಾಸ್ತ್ರಗಳ ಪ್ರಯೋಗ ಉಪಸಂಹಾರ ವಿಧಿವಿಧಾನಗಳನ್ನೆಲ್ಲ ವಿದ್ಯುಕ್ತವಾಗಿ ಅಭ್ಯಸಿಸಿದ ಒಂದು ಮಧ್ಯಾಹ್ನ ಅಲ್ಲಿಯವರೆಗೆ ಕಲಿತ ಕರ್ಣನ ಬದುಕಿನಲ್ಲಿ ಕರಾಳವಾದ ಛಾಯೆಯೊಂದನ್ನು ಮೂಡಿಸಬೇಕು ಎಂದು ಹಠತಟ್ಟಂತೆ ವಿಧಿ ಭಾವಿಸಿತ್ತೋ ಎನ್ನುವ ಹಾಗೆ ಒಂದು ಅನಪೇಕ್ಷಿತವಾದಂತಹ ದುರ್ಘಟನೆ ನಡೆದು ಹೋಯಿತು. ಮಧ್ಯಾಹ್ನ ತಾತ್ಕಾಲಿಕವಾಗಿ ಬಳಲಿದ ಗುರುಗಳು ಚಾಚಲ್ಪಟ್ಟಂತ ನನ್ನ ಕಾಲುಗಳ ಜೊತೆಗಿದ್ದಂತ ಜಂಗೆಯ ಮೇಲೆ ಅರಕ್ಷಣ ಮಲಗುತ್ತೇನೆ ಅಂತ ತಲೆ ಇಟ್ಟು ಮಲಗಿದರು. ಆ ಕಾಲದಲ್ಲಿ ನನ್ನ ಜಂಗೆಯನ್ನು ಅಲರ್ಕ ಎನ್ನುವ ಹೆಸರುಳ್ಳ ಅಪರೂಪದ ಕೀಟ ಜೀವಿಯೊಂದು, ಅಂದ್ರೆ ವಜ್ರದುಂಬಿ, ಅಷ್ಟು ತೀವ್ರವಾದಂತಹ ಕಡಿತ ವಜ್ರವನ್ನಾದರೂ ಪೆಟ್ಟುಕೊಟ್ಟಾಗ ತಡೆಯಬಹುದು. ಈ ಕೀಟದ ದಂಶನದಿಂದ ಯಾರೂ ತಮ್ಮನ್ನು ತಾವು ಸಂಭಾಳಿಸಿಕೊಳ್ಳಲಾರರು. ಆ ನನ್ನ ತೊಡೆಯನ್ನು ಕೊರೆಯುವುದಕ್ಕೆ ತೊಡಗಿದಾಗ ಧಾರಾಕಾರವಾಗಿ ರುಧಿರ ಹರಿದು ಬಂತು. ಗುರುಗಳ ನಿದ್ರಾಭಂಗ ಎನ್ನುವುದೊಂದು ಮಹಾ ಅಪರಾಧ ಅಂತ ಭಾವಿಸಿ ಅವರ ಎಚ್ಚರದ ಕಾಲದ ಶಾಪಕ್ಕೆ ಒಳಗಾಗ ಕೂಡದು ಎನ್ನುವ ಕಟ್ಟೆಚ್ಚರ ಮುಂದಾಲೋಚನೆಯಿಂದ ತುಟಿಯನ್ನು ಕಚ್ಚಿ ಹಿಡಿದು ಅದಮ್ಯವಾದಂತಹ ಸಹನಾ ಶಕ್ತಿಯನ್ನು ಒಗ್ಗೂಡಿಸಿ ಆ ನೋವನ್ನು ತಡೆಯುತ್ತಾ ಬಂದೆ. ಆದರೆ ರಕ್ತಕ್ಕಿರುವ ಗುಣವನ್ನು ಬಿಟ್ಟು ಬಿಟ್ಟೀತೆ ಒಡೆಯ. ಅದರ ಶೀತಲವಾದ ಸ್ಪರ್ಶ ತಮ್ಮ ಮೈಗಾದಾಗ ತಟಕ್ಕನೆ ಮೇಲೆದ್ದಂತ ಗುರುಗಳು ಅಪಾದ ಮಸ್ತಕವಾಗಿ ನನ್ನನ್ನೊಮ್ಮೆ ಪರಾಂಬರಿಸಿ ವಿಮರ್ಶೆ ಮಾಡಿ ಏನೂ ಹಿಂದು ಮುಂದು ನೋಡದೆ ಇಷ್ಟೊಂದು ಔಡುಗಚ್ಚಿ ಅತ್ಯಂತ ನೋವನ್ನು ಕೊಡುವಂತ ಯಾತನೆಯನ್ನು
ಯಾತನೆಯನ್ನು ಸಹಿಸಬಹುದಾದ ಗುಣ ಕ್ಷತ್ರಿಯನಿಗಲ್ಲದೆ ಮತ್ತೊಬ್ಬನಿಗಾಗುವುದಕ್ಕೆ ಸಾಧ್ಯ ಇಲ್ಲ. ತುಷಾಗ್ನಿಯ ಹಾಗೆ ಹೊಟ್ಟಿನೊಳಗೆ ಕುಳಿತುಕೊಂಡ ಬೆಂಕಿಯ ಹಾಗೆ ಬೂದಿ ಮುಚ್ಚಿದ ಕೆಂಡದ ಹಾಗೆ ಒಳಗೆ ನನ್ನು ಅವಿತಿರಿಸಿ ಮೋಸದಿಂದ ಕೃತ್ರಿಮದಿಂದ ಕಾಪಟ್ಯದಿಂದ ನನ್ನನ್ನು ಸೂರ್ಯಗೊಂಡೆ. ನಾನು ಕಲಿಸಿದ ಅಷ್ಟು ವಿದ್ಯೆಗಳು ಆಪತ್ಕಾಲದಲ್ಲಿ ನಿನ್ನ ಪ್ರಯೋಜನಕ್ಕೆ ಬಾರದೆ ಹೋಗಲಿ ಅಂತ ಶಪಿಸಿದರು. ಕಲ್ಲು ಕರಗುವ ಹಾಗೆ ಕಬ್ಬಿಣವು ದ್ರವಿಸಿ ಹೋಗುವ ಹಾಗೆ ಅವರ ಪದಾಂಬುರುಹಗಳಿಗೆ ನನ್ನ ನಿಡಿದಾದ ಶರೀರವನ್ನು ಚಾಚಿಸಿ ಅವಲತ್ತುಕೊಂಡೆ ಆಕ್ರಂದನಗೈದೆ ರೋದನಗೈದೆ. ಮಮ್ಮಲ ಮರುಗುವಂತ ಕರ್ಣನ ಅತ್ಯಂತ ಕೆಟ್ಟ ದುಸ್ಥಿತಿಯನ್ನು ಕಂಡು ಆ ಕಡು ಹೃದಯದವರಿಗೂ ಏನು ಭರವಸೆ ಬಂತೋ ಭದ್ರತ್ವದಿಂದ ಇಲ್ಲಿಯವರೆಗೆ ಶಾಂತ ಸರೋವರವಾಗಿ ಪ್ರಾಥಮಿಕ ಶಿಕ್ಷಣವನ್ನು ಕೊಟ್ಟು ಬೆಳವಣಿಗೆಯ ಪ್ರೌಢ ಹಂತಕ್ಕೆ ತಂದ ಗುರುಗಳು ಸಮುದ್ರ ಭೀಕರರಾಗಿ ಪ್ರಜ್ವಲಿಸುವ ಕೆಂಡದ ಉಂಡಗಳ ಹಾಗಿರುವ ಕಣ್ಣುಗಳನ್ನು ತೋರಿಸುತ್ತಾ ತಮ್ಮ ಮೈಯಿಡೀ ಕಂಪಿಸುವ ಸ್ಥಿತಿಯಲ್ಲೂ ಆರ್ತನಾಗಿ ಅಲವತ್ತುಕೊಂಡು ಆಕ್ರಂದನದ ಮೂಲಕವಾಗಿ ತಾಪಗೊಂಡವರ ಮನಸ್ಸನ್ನು ಕರಗಿಸುವ ನಿಸ್ಸೀಮ ಪ್ರಯತ್ನ ಮಾಡಿದ ಶಿಷ್ಯನನ್ನು ಅತ್ಯಂತ ಪ್ರೀತಿಯಿಂದ ಒಮ್ಮೆ ತಳ್ಕೈಸಿ, ಇಗೋ ನಿನಗೆ ವಿಜಯ ನಾಮಕರಣವುಳ್ಳ ಧನುಸು ಕೊಡ್ತೇನೆ, ಅದರ ಜೊತೆಗೆ ಸರ್ಪಮುಖಿಯಾದ ಒಂದು ಸರಳು ಕೊಡುತ್ತೇನೆ. ಮಾತ್ರೇಶ ಪ್ರಬಲ ಎನ್ನುವ ಹಾಗೆ ಕರೆಯಲ್ಪಡುವ ಆ ಋತಾಯನ ಪರಂಪರೆಯ ಮಹಾನ್ ಒಬ್ಬ ಸಾಧಕ ಅಂತಹ ಶಲ್ಯ ಎನ್ನುವಂತ ನಾಮಕರಣವುಳ್ಳ ಮಾದ್ರೇಶ ಆ ಬಲದಳು ಉನ್ನತಿಯನ್ನು ಹೊಂದಿದ ಅವರ ಸಾರಥಿತನದಲ್ಲಿ ನೀನು ಒಂದು ದಿನದ ಯುದ್ಧವನ್ನು ಗೆಲ್ಲುತ್ತಿ ಅಂತ ಅವರು ನನಗೆ ಸೂಚಿಸಿದ್ದಾರೆ. ಆದಿಕತೆಯನ್ನು ನಿನ್ನ ಮುಂದೆ ಬಿತ್ತರಿಸಿದ್ದೇನೆ. ಅದೇ ಶಲ್ಯರು ಗುರು ವಾಕ್ಯಕ್ಕೆ ಪೂರಕವಾಗಿ ನಾಳೆ ನನಗೆ ಸಿಗಲೇಬೇಕು. ವೀರನಾದ ನಿನ್ನ ನುಡಿಯನ್ನು ಕೇಳಿದಾಗ ಸಂತೋಷವಾಯಿತು. ಪರಿಹಾರವನ್ನು ನೀನೇ ಸೂಚಿಸಿದ ಕಾರಣ ನಾನು ಯೋಚಿಸಿ ಶಲ್ಯರ ಬಿಡದಿಯನ್ನೇ ನಡೀತೇನೆ. ಹರಿ ಓಂ. ಶಿಶು ಮಂದಿರದ ಒಳಗಡೆ ಶ್ರೀ ಮಹಾಗಣಪತಿ ದೇವರ ಮಹಾಪೂಜೆ ನಡೀತಾ ಇದೆ. ಮಹಾಪೂಜೆಯ ನಂತರ ತಾಳಮದ್ದಳೆ ಕಾರ್ಯಕ್ರಮ ಮುಂದುವರಿಯುತ್ತದೆ.
ಚಾರು ವಿಭವಗಳು ಇದೆ ಮರದ ಚಾರಕರ ತನ್ನೆಯಲ್ಲಿ ತಿಳಿದು ವಿಚಾರಿಸುತ್ತ ಬಳಿಕ ಇದಿರು ಬಂದ ಅರಸನನ್ನು ಮನ್ನಿಸಿದ ಕುರುಕ್ಷೇತ್ರದ ಯುದ್ಧದ 16ನೇ ರಾತ್ರಿ ಯೋಚಿಸ್ತಾ ಇದ್ದೇನೆ, ಎಲ್ಲಿಂದ ಎಲ್ಲಿಗೆ ಬಂತು. ಭರತ ವಂಶದ ಈ ಕಲಹವೇ ಗೊಂದಲ. ಅದರಲ್ಲಿ ನಾನೇನು ಮಾಡಬೇಕಾದ್ದು ಅಂತ ಗೊತ್ತಿಲ್ಲದೆ ಪಾಂಡವರ ಕಡೆ ಹೋಗಬೇಕಾದವ ಇಲ್ಲಿದ್ದೇನೆ, ಪ್ರಾಮಾಣಿಕವಾಗಿ ಇಲ್ಲಿ ದುಡಿದಿದ್ದೇನೆ. ಮುಂದೇನು ಅಂತ ಯೋಚಿಸುವಾಗ ಹೊರಗಿಂದ ಚಾರು ವೈಭವದಿಂದ ಯಾರು ಬರ್ತಾ ಇದ್ದಾರೆ? ಚಕ್ರವರ್ತಿ ಕುರುಕುಲೇಶ್ವರ ಆಗಬೇಕು ಅಂತ ಉಂಟು, ನೀವು ಮಾಡ್ಬೇಕಷ್ಟೇ. ಈಗ ಬರ್ಬೇಕು, ಈಗ ಬರ್ಬೇಕು. ಕೂತಿದ್ದೇನೆ, ಎಲ್ಲ ತಂದಿಟ್ಟಿದ್ದಾರೆ. ನೀನು ತಂದಿಟ್ಟದನ್ನು ಒಳಗಿಟ್ಟಿದ್ದೇವೆ, ನಾನು ತಂದಿಟ್ಟದನ್ನು ಮುಂದೆ ಮಾಡಿದ್ದೇವೆ. ಸರಿ, ಎಲ್ಲ ನಮ್ದೇ ಅಲ್ವಾ? ಏನಾದ್ರೂ ಬೇಕಾ? ಇಲ್ಲ, ಬೇಡ, ಈಗ ಬೇಡ. ಈಗ ಬಾ. ಈ ಹೊತ್ತಿಗೆ ಅಧಿನಾಯಕ ಹಾಗೆಲ್ಲ ತಿರುಗಬಾರ್ದು, ಹೇಳಿ ಕಳಿಸಿದ್ರೆ ನಾನು ಬರ್ತಿದ್ದೆ. ಏನು ವಿಷಯ? ಮಾವ ಮಹಾವೀರ ಸಂಧ್ಯಾ ಭೂಪಾಲ
ಸಾರಥಿಯೊಂದೆಲ್ಲ ಪರಿಭವಗೆ ಬಂದು ನಿಮ್ಮಯ ಬೇರೆ ನೀವೆದು ಪರಿಭವಗೆ ಬಂದು ನಿಮ್ಮಯ ಬೇರೆ ನೀವೆದು ಹರಿಭಕನು ಆಗುವರ ಕಾಣೆ ನಿಕ್ಕವರ ಹರಿಭಕನು ಆಗುವರ ಕಾಣೆ ನಿಕ್ಕವರ ಕೇಳಿದೆ ಮಹಾವೀರ ಮಹಾವೀರ ಶಬರಿಭೂಮ ಕಾಡು ಪಾಲಿದ ಬೇಗು ಮಿಕ್ಕಿದ ವಿಪದಲ್ಲ ಆ ಮಾವಯ್ಯ, ಸುಯೋಧನ. ಸಲಹೆಯಿಂದ, ಪ್ರಾರ್ಥನೆಯಿಂದ, ಪ್ರೀತಿಯಿಂದ, ಸಂಬಂಧದಿಂದ ಹಾ. ನಿಮ್ಮನ್ನು ಮಾವ ಅಂತ ಹೇಳುವಾಗ ನಮ್ಮ ಮನಸ್ಸು ತುಂಬುತ್ತದೆ. ಹಾ. ಆದರೂ ಯಥಾರ್ಥವಾದ ಸ್ಥಿತಿಯನ್ನು ಮರೆ ಮಾಡುವುದಕ್ಕಾಗುವುದಿಲ್ಲ ತಾನು. ಆಗುವುದಿಲ್ಲ. ಗೌರವ ಬೇರೆ, ಭಾವನೆ ಬೇರೆ, ಸ್ಥಿತಿ ಬೇರೆ. ಕೇಳಿ ಮಹಾವೀರನಾದಂತಹ ಶಲ್ಯ ಭೂಪಾಲನು ನಾನು ಯುದ್ಧದಲ್ಲಿ ಒಂದು ತೆರನಾದಂತಹ ವಿಜಯವನ್ನು ನಾನು ಹೊಂದುತ್ತೇನೆ ಎನ್ನುವ ಹಾ. ಪೂರ್ಣ ವಿಶ್ವಾಸ ನನಗಿತ್ತು. ಇರ್ಬೇಕಾದ್ರೆ 7 ಅಕ್ಷೋಹಿಣಿಯಲ್ಲಿ 11 ಅಕ್ಷೋಹಿಣಿ ನಮ್ಮಲ್ಲಿ. ಹಾ. ಈ ಕಾದಾಟದಲ್ಲಿ ಯಾವ ವಿಧದಿಂದಲೂ ನಾನೇ ಗೆಲ್ಲಬೇಕು. ಆರಂಭದಲ್ಲೇ ಹೇಳಿದೆಯಲ್ಲ, ಪರಿಚಯ ಮಾಡುವಾಗ ಭಗವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯ, ಅಲ್ಲಿ ಮಹಾವೀರ ಶಲ್ಯನ ಹೆಸರಿರಲಿಲ್ಲ, ದೊಡ್ಡದಲ್ಲ. ಮಾವಯ್ಯ, ಅನ್ಯೇಚ ಭಾವ ಶಿವರಾಮಗಂತೆ ಕೆಟ್ಟ ಜೀವಿತ. ಈಗ ನಿಮ್ಮನ್ನು ನಾನು ಬರಮಾಡಿಕೊಳ್ಳುವಾಗಲೇ ನಮ್ಮ ಸೇವೆಯನ್ನು ನೀವಲ್ಲದೆ ಬೇರೆಯವರು ರಕ್ಷಿಸುವುದಿಲ್ಲ ಅಂತಲೇ ನಾನು ಕೇಳಿಕೊಂಡದ್ದು. ಒಂದು ವಿಷಯಕ್ಕೆ 16 ಬಾರಿ ಬೇಕಾ, ಒಮ್ಮೆ ಹೇಳಿದ್ರೆ ಸಾಕಾದ್ರೆ ನೀವು ಇತ್ಯಾದಿ ಇತ್ಯಾದಿ ಅಂತ ಅದೆಲ್ಲ ಬಂತಲ್ಲ. ಮಾವಯ್ಯ, 16 ದಿವಸದ ಯುದ್ಧ ಸಂಘಟಿಸಿದ. ಅದೇ ನನಗೆ ಹೇಳ್ತಾನಲ್ಲ ಎಂತ ಅಲ್ಲ, ಮುಂದೆ ಹೇಳಿಕೊಂಡು ವಿಷಯಕ್ಕೆ ವಿಷಯ ಬರುವುದು. 10 ದಿವಸಗಳ ಕಾಲ ಇದ್ದವರು ಏನೂ ನಮಗಾಗಿ ಮಾಡಲಿಲ್ಲ, ಅವರಿಗಾಗಿ ಏನೂ ಮಾಡಿದ್ದಾರೆ. ಇಲ್ಲ, ಹೋರಾಟ ಮಾಡಿದ್ದಾರೆ. 5 ದಿವಸಗಳ ಕಾಲ ಮತ್ತೊಬ್ಬರಿದ್ರು, ಅರ್ಧಾಂಶ ಪಾಂಡವ ಸೈನ್ಯ ಪುಡಿ ಮಾಡಿದ್ದವರು. ನಾನು ಇನ್ನೂ ಇದ್ದೇನೆ ಅಂತ ಹೋರಾಟ ಮಾಡಿದ್ದಾರೆ. ಹಾ. ಆದ್ರೆ ನಿಮ್ಮಂತವರಿದ್ದು ಹ? ನಾನೆಂತ ಅಲ್ಲ, ನಿಮ್ಮಂತಹ ಮಹಾವೀರರು ನಮ್ಮ ಸೇವೆಯಲ್ಲಿ ಇರುತ್ತಾ ನನಗೆ ಭಾಗಿತ್ತು ಅಂತ. ಅದಲ್ಲ ಮಾವ, ಹಾ. ನಿಮ್ಮಂತಹ ವಿಕ್ರಮಿಗಳು, ನಿಮ್ಮಂತಹ ವೀರ ಪ್ರವೃತ್ತಿಗಳು ಇರುತ್ತಲೂ ನನಗೆ ಈ ತರನಾದಂತಹ ಒಂದು ಹೀಗಿರುವಾಗ ಬರ್ತದೆ ಅಂತ ಆದ್ರೆ ನಿಮ್ಗೆ ಗೊತ್ತಿದೆ. ಈ ವಿಷಯ ಮಾತಾಡಬೇಕಾದ ವಿಷಯ ಹೌದು. ನಿನ್ನೆ ಪೆಟ್ಟು ತಿಂದಿದ್ದೇವೆ, ನಾವು ಹೊರಗೆ ಹೇಳಬಾರ್ದು. ಸೈನ್ಯದ್ದು ಸೇನಾಪತಿದು ಮರ್ಯಾದೆ ಹೋಗಿದೆ. ಈ ವಿಷಯ ಅವನಲ್ಲಿ ಚರ್ಚಿಸಬೇಕಾದ್ದು ನನ್ನ ಹತ್ರ. ಅವನಲ್ಲೇ ನಾನು ಚರ್ಚಿಸಿದ್ದು. ಏನಾಯಿತು ಇಂದಿನ ಹವನಿ ಕಲಿಕರ್ಣ. ಕಲಿಕರ್ಣನೇ ಅಲ್ವಾ ಈಗಲೂ? ಅದನ್ನು ಬಿಟ್ಟುಕೊಡ್ಲಿಕ್ಕೆ ಬರುವುದಿಲ್ಲ. ಯಾವುದಾದ್ರೂ ಇದು ಒಟ್ಟೊಟ್ಟಿಗೆ ಬರುವುದು. ಅವ ಒಂದೇ ಹೇಳುವುದು, ನನಗೆ ಒಂದರಿಂದ ಕೊರತೆ. ಹೌದು, ಅದು ಯಾವಾಗಲೂ ಈ ಕೂಡದವರು ಹಾಗೆ. ಮೊನ್ನೆ ಸ್ವಲ್ಪದಲ್ಲಿ ತಪ್ಪಿತು, ಈ ಸಲ ನೋಡಿ ನಾವೇ ಅಲ್ಲ, ಈ ಸಲ ಹೇಳುವಾಗ ಸ್ಪಷ್ಟ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ? ಒಬ್ಬ ಸಾರಥಿ ಬೇಕು ರಥಕ್ಕೆ. ಒಂದು ಕೆಲಸ ಉಂಟ, ನಿನ್ನಲ್ಲಿ ಇದ್ದಾರೆ. ನಮ್ಮ ದೇಶವಂತೂ ಅದಕ್ಕೆ ಪ್ರಸಿದ್ಧ. ಅವನು ಅದೇ ಜಾತಿಯವನು, ಹೇಳಬಾರ್ದು. ಅವನ ಜಾತಿಯವರು ಇದ್ದಾರೆ. ಅದಕ್ಕೆ ರಾತ್ರಿ ಎದ್ದುಕೊಂಡು ಇಲ್ಲಿ ಬರುದು ಯಾಕಪ್ಪ? ಅಂತಿಂತವರಲ್ಲ ಮಾವ. ಆದ್ರಿಂದ ಏನು? ನಿನ್ನೊಡನೆ ಬೇಡಿಕೊಳ್ಳುವುದಾದೋ
ಭೂತಮನವನ್ನು ಪಗುಳದಿ ಗೈದೆಮ್ಮ ಉತ್ಪಂಸವನ್ನು ಕಾಯು ಪಗುಳದಿ ಗೈದೆಮ್ಮ ಉತ್ಪಂಸವನ್ನು ಕಾಯು ಉದರಿದು ಕೀರ್ತಿಯನ್ನು ನಿಧರಿಸಬೇಕು ಕೇಳಿ ಮಹಾವೀರ ಸರ್ವರೂಪ ಶಲ್ಯಭೂಪನೇ, ಸುಯೋಧನ, ಸೋಲಿನ ಬಗ್ಗೆ ಕೇಳುತ್ತಾ ಹೋದಂತೆ ಅವ ನೀಡಿದ ಉತ್ತರ ರೋಚಕವಾಗಿದೆ. ಇಲ್ಲ, ಸುಲಭದ ಉತ್ತರ ನನ್ನಲ್ಲಿ ಉಂಟು. ಹೇಗೆ? ಹೊರಡುವಾಗಲೇ ನೀನು ಗಣಪತಿ ಪೂಜೆ ಸರಿ ಮಾಡಲಿಲ್ಲ ಕಣ. ಅಯ್ಯೋ, ಆ ಪೂಜೆ ಮಾಡಿದ್ರೆ ಯಾವಾಗಲೂ ಹೊರಡ್ಲಿಕ್ಕೆ ಉಂಟ. ಏನೋ ಗಣಪತಿಯ ಆಗ್ರಹವೋ, ನೀನು ಚೌತಿ ಸರಿ ಮಾಡಲಿಲ್ವ ಈ ಸಲ? ನಿನ್ನ ಈ ರಾಜ್ಯಭಾರದ ಅವಸರದಲ್ಲಿ ಎಲ್ಲ ಒಟ್ಟು ಸೇರಿದ್ರೆ, ಸಹಮತದಿಂದ ಒಪ್ಪಿಗೆ ಸೂಚಿಸಿದ್ರೆ, ಸಹಕರಿಸಿದ್ರೆ ಈ ಸಲದ ಚೌತಿ ಸರಿಯಾಗ್ತದೆ. ಎಂದು ಸಾರ್ವಜನಿಕವ ಅಲ್ಲ, ಹಾ. ನಮಗೆ ಪ್ರತ್ಯೇಕ ಮಾಡುವ ಆಲೋಚನೆ. ಮಾವಯ್ಯ, ನಿನಗೆ ಗಣಪತಿ ಬೇಡ. ನೀನು ಅವನಿಗೆ ಕೊಡುವ ಸ್ಥಾನವನ್ನು ಆ ಸ್ಥಾನದಲ್ಲಿ ಇವನಿಗೆ ಕೊಟ್ಟಿದ್ದಿ. ಆದ್ರಿಂದಲೇ ಸೇನಾಪತ್ಯವು ಸಂದಿತು. ಸಂದ ಕೂಡಲೇ ಹೇಳಿದೆ, ಈ ಸಲ ಗೆಲ್ತೇವೆ. ಎಂತದು ಕರ್ಣ, ಎಂತದು ಕರ್ಣ. ಅವನನ್ನು ನಾವು ಕಡೆಗಣಿಸುವುದಕ್ಕುಂಟೆ, ಅವನನ್ನ ವೀರ ಅಲ್ಲ. ಈಗ ಬದಲಾಯಿಸುವುದು ಸರಿಯಲ್ಲ. ನೀನು ನನ್ನ ಹತ್ರ ಮಾತಾಡಬಾರ್ದು ಅದು ವಿಷಯ. ಅಲ್ಲ, ಬದಲಾಯಿಸುವ ವಿಷಯ ಅಲ್ಲ. ಸ್ವರ್ಣಮಯವಾದಂತಹ ರಥಕ್ಕೆ ಬರುವ ಧೀಮಂತನಾದ ಸಾರಥಿ ಸಿಕ್ಕಿದ ಅಂತಾದ್ರೆ, ಸ್ವರ್ಣಮಯ ರಥಕ್ಕೆ ರಥ ಸ್ವರ್ಣಮಯವೇ, ಹೋಗ್ಬೇಕಲ್ಲದು ಯುದ್ಧದಲ್ಲಿ. ಸಿಕ್ಕಿದ ಅಂತ ಇದ್ದಾರೆ, ಸಿಕ್ಕಿದ್ರೆ ಅಲ್ಲ. ಬಹುಮಟ್ಟಿನಲ್ಲಿ ನಾನು ನಾಳಿನ ದಿವಸ ವಿಜಯವನ್ನು ಸಾಧಿಸ್ತೇನೆ. ನಿನ್ನೆ ಇದ್ದಲ್ಲ ಸಾರಥಿ, ಅವ ಸತ್ತ ಅಲ್ಲ, ಒಬ್ಬೊಬ್ಬರನ್ನೇ ಕೊಲ್ಲುವ ಆಲೋಚನೆ. ಕೊಲ್ಲುವಂತದ್ದಲ್ಲ, ಎದುರಿನವರು ಯಾರು, ಎಂತವರು, ಯಾರೊಟ್ಟಿಗೆ ಹೋರಾಡಬೇಕಾದದ್ದು. ಇಲ್ಲಿಯ ವ್ಯವಸ್ಥೆ ಕಡಿಮೆ ಆಗಿಲ್ವ ಸೋಲುವುದು? ಹೇಗದು? ಸರಿಯಾದಂತಹ ಸಾರಥಿ ಇವನಿಗೆ ಇಲ್ಲದೆ ಇದ್ದದ್ದರಿಂದ ಇವನ ಚಮತ್ಕಾರ, ಇವನ ಎಸುಗೆ, ಇವನ ತೊಡುಗೆ ಸರಿಯಾದಂತಹ ಪ್ರತಿಫಲವನ್ನು ನಮಗೆ ಕೊಡದೇ ಉಂಟು. ಕುಣಿಯಲಾದ ಅಂಗಳ ಸರಿ ಇಲ್ಲ ಅಂತ ಹೇಳಿದಾಗ ಆಗಲ್ಲ ಆಗಲ್ಲ ಆಗಲ್ಲ. ಕುಣಿ ಹೋಗಿತ್ತು, ಅಂಗಳವನ್ನು ಸ್ವಲ್ಪ ಸರಿ ಅಲ್ಲ. ನಾನು ಊರ ಭಾಷೆಯಲ್ಲಿ ಕೇಳಿದೆ, ಕುರುಕುಲದ ಮಹಾಯುದ್ಧದ ಸೇನಾಧಿಪತ್ಯದಂತಹ ಗೌರವ ಸಿಕ್ಕುವಾಗ ಸರಿಯಾದ ಸಾರಥ್ಯ ಮಾಡಬೇಕು ಅಂತ ನಿನ್ನೆ ಬೆಳಿಗ್ಗೆ ಸ್ವಯಲ್ಲೂ ಅವನಿಗೆ ಅಲ್ಲ, ಸಾಕು ಅಂತ ಯೋಚನೆ ಮಾಡಿದ. ಆದ್ರೆ ಒಂದು ದಿವಸದ ಯುದ್ಧದಲ್ಲಿ ಅವನಿಗೆ ಅರ್ಥ ಆಗಿಲ್ಲ. ಇನ್ನೊಂದು ಅರ್ಥ ಆಗುವಾಗ ಬೆಳಿಗ್ಗೆ ಇಲ್ಲ, ಬೆಳಿಗ್ಗೆ ಆದ್ರೂ ನಾಳಿನ ಯುದ್ಧಕ್ಕೆ ಸರಿಯಾದ್ರೆ ಆಯ್ತು. ಇದು ಅವ ಕೇಳಿದ್ದಲ್ಲ, ನಮ್ಮ ದೇವರು ನಮಗೆ ಅವರ ಬಾಯಲ್ಲಿ ಹೇಳಿಸಿ. ನಮ್ಮ ಗುರುಕುಲದ ಮಾನ ಮರ್ಯಾದೆ, ನಿನಗೂ ಎಡೆ ದೇವರ ನೆನಪಾಗ್ತದೆ ಅಲ್ಲ. ಗೌರವನನ್ನು ನೀವು ಏನು ಅಂತ ಭಾವಿಸಿದ್ದೀರಿ? ಎಂತದ ಅದಾಗಬೇಕು ಅಂತಾದ್ರೆ ಯಾರಿಗೂ ಪೂರ್ತಿ ಅರ್ಥ ಆಗಲಿಲ್ಲ. ಈ ಸಲ ನನ್ನ ಕೈ ಹಿಡಿದು ನೀವೇ ನಮ್ಮನ್ನು ಹರಸಿ ಆಶೀರ್ವಾದಿಸಿ. ಆಶೀರ್ವಾದ ಈಗ ಇಲ್ವಾ? ಬೇರೆ ಎಂಥದ್ದು ಒಂದು ಕುಸ್ತಿ ಬಳಸಿ ನಾವು ಮಾತಾಡುವುದಿಲ್ಲ. ನಾಳಿನ ಕರ್ಣನ ರಥಕ್ಕೆ ವಿಶೇಷವಾದಂತಹ ಸಾರಥಿ ಬೇಕು ಎನ್ನುವ ಹೇಳಿಕೆಗೆ ನೀವೇ ಸನ್ನದ್ಧರಾಗಿ ಅವರ ಸಾಮರ್ಥ್ಯವನ್ನು ಕೈದಿರಿ ಅಂತಾದ್ರೆ ನಾವು ಗೆಲ್ತೇವೆ. ಇಂಥ ಮಾತಾಡಿದ್ರೆ ಮಾತಾಡ್ತೇವೆ ನೀನು. ಎಂತ ತಪ್ಪು ಹೇಳಿದಲ್ಲ, ನಾ ಕೇಳಿದ್ದೆ ಸರಿ ಉಂಟಲ್ಲ. ನಾನು ಕರ್ಣನ ರಥಕ್ಕೆ ಎಂತದ್ದು ಸಾರಥಿ. ಇನ್ನೊಮ್ಮೆ ಮುಚ್ಚುವಾಯಿ ಮಾತಾಡು. ಬಾಯಿ ಮುಚ್ಚಿದ್ರೆ ಹೇಗೆ ನಾವು ಮಾತಾಡುದು? ಅಭಿನಯ ಬೇಡ, ಸುಮಾರು ಕೂತ್ಕೊಳ್ಳಿ. ಇದು ಮಾತಾ, ಇದು ಅಲ್ವಾ? ಇದಕ್ಕೆ ಬೇರೆ ಶಬ್ದ ಉಂಟು. ಹೇಗೆ? ಭಾಷಣ ಮತ್ತು ಭಾಷಣ ಅಂತ ಎರಡು ಉಂಟು. ಒಂದೇ ಮಾತ್ರ ವ್ಯತ್ಯಾಸ. ಇದು ಭಾಷಣ ಅಲ್ಲ, ಭಾಷಣ.
ದಾರಿಯಲ್ಲಿ ನಿನ್ನ ಆತಿಥ್ಯದ್ದು ತೆಕ್ಕೊಂಡದ್ದು ಉಂಟಲ್ಲ ಸ್ವಲ್ಪ, ಅದು ಈಗ ನನಗೆ ಅಡ್ಡ ಮುಳ್ಳಾದದ್ದು. ನಿನ್ನ ಭಾವ ಗೊತ್ತಾಯ್ತು ನನಗೆ. ನಿನಗೆ ಮೊದಲಿಗೂ ಉಂಟಿತ್ತು, ದಿನಕ್ಕೊಬ್ಬನ ಮನೆಯನ್ನು ತೆಗಿತೇನೆ ಅಂತ ಹರಿಕೆ ಉಂಟು ನನಗೆ. ನಿನ್ನ ಭಾವವನ್ನು ಅರಿತು ಯೌವನ ಧನ ಸಂಪತ್ತಿ, ಪ್ರಭುತ್ವ ಅವಿವೇಕ. ಯೌವನ ಧನ ಸಂಪತ್ತಿ ಪ್ರಭುತ್ವ ಮೂರು ಬೇಕು, ಅದನ್ನು ಕಡಿಸಲಿಕ್ಕೆ ಒಂದು ಅವಿವೇಕ. ನಿನಗೆ ಯೌವನ ಕಡಿಮೆ ಆಗಿದೆ ಈಗ, ಅದರ ಮನಸ್ಸಿನಲ್ಲಿ ಉಂಟು. ಏಕೈಕೋತ್ಕರಾಯ ಉನ್ನತದ ಸಿರಿಮನ ನಿನ್ನ ಶಿಬಿರದಲ್ಲಿ ಕೂತಿದ್ದೇನಂತ ಕರ್ಣನ ರಥಕ್ಕೆ ಸಾರಥ್ಯ ಉಂಟು. ಎಂತನವ, ಯಾರವ, ಏನವ, ಯಾರವ ಆಟಗಳ ಸಮರದಲ್ಲಿ ವಿಖ್ಯಾತ ಎಂತದು ಕರ್ಣನತಿ ಬಲವೆಂಬ ಬಲದೊಳಗೆ ಬೆಕ್ಕಳದು. ಈಗಲೂ ಅದೇ ಮಾತಾಡಿದ್ರೆ ಒಂದು ಮೋಹ, ಒಂದು ಪಕ್ಷಪಾತ, ಒಂದು ಮಿತ್ರತ್ವ ನಿನ್ನನ್ನು ಎಷ್ಟು ಕಲೆ ಹಾಳು ಮಾಡಿದೆ. ಹೌದಾ? ಒಂದನೇ ದಿವಸ ಆಚಾರ್ಯ ಭೀಷ್ಮರಿಗೆ ಸೇನಾಧಿಪತ್ಯ ಕೊಡುವಾಗಲೇ ಅಡ್ಡ ಮಾತಾಡಿದ, ಸೇನೆಯನ್ನು ಒಡೆದ. ಅವನ ಪ್ರಭುನಿಷ್ಠೆ ಇರುವವ. ಯಾವ ಸಂದರ್ಭವೇ ಇರಲಿ ಶತ್ರುಗಳ ಮುಂದೆ ಆಕ್ರಮಣವನ್ನು ಮಾಡುವ ಕಾಲಕ್ಕೆ ಎಲ್ಲರೂ ಒಂದಾಗಿ ಆಕ್ರಮಣ ಮಾಡಬೇಕು. ಮೊದಲು ನನ್ನನ್ನು ಮಾಡು, ಎಂತದ್ದು ಲಾಲಿಸು ಗೌರವ ನೀನು. ಇಷ್ಟಿಷ್ಟು ಉದ್ದ ಮಾತಾಡಿದಲ್ಲ, ಪಾಂಡವರನ್ನು ಉದ್ದ ಬೈತೇನೆ, ಅಡ್ಡ ಬೈತೇನೆ. 10 ದಿವಸ ಸಮಾತ್ಯಾಗ ಮಾಡಿದ. ಇದುವ ಎಂತದ್ದು ಆಟ ಕರ್ಣನ ಕೂಡ, ಕರ್ಣನ ಕೂಡ, ಕರ್ಣ ಕುರುಪತಿ ಒಂದೇ ಮನ, ಒಂದೇ ಮತ, ಒಂದೇ ಜೀವ. ಜೀವ ಉಂಟ ನಿನಗೆ, ನಿನ್ನ ಜೀವ ತೆಗೆದಲ್ಲ. ಉಳಿದ 5 ದಿವಸ ದ್ರೋಣರ ಮನೆಯಲ್ಲಿ ಬದುಕಿಕೊಂಡ ಎಡೆಯಲ್ಲಿ ಬಂದ. ಮಾಡಬಾರದು ಒಂದೆರಡು ಮಾಡಿದ, ಮಾಡಬೇಕಾದ್ದು ಕಡಿಮೆ. ನೀನು ಅವನನ್ನು ಪುನಃ ದೊಡ್ಡದು ಮಾಡ್ತೀಯ. ಒಂದು ಕಡೆ ನಿನಗೆ ಸಹಾಯ ಮಾಡಿದ್ದು ಬೇಕಲ್ಲ, ಯಾವ ಯಾವ ಹೊತ್ತಿನಲ್ಲಿ ನಿನಗೆ ಸಹಾಯ ಮಾಡಬೇಕಿತ್ತು ಹಾಗೆಲ್ಲ ಕೈಗೊಟ್ಟ. ಒಳ್ಳೊಳ್ಳೆ ಸಲಹೆ ಎಲ್ಲ ಕೊಡ್ತಾನೆ ಸಭೆಯಲ್ಲಿ. ಸಭಾ ಪರ್ವದಲ್ಲಿ ಅವ ಅಲ್ವಾ ಮಾಡಬಾರದು ಸಭೆಯಲ್ಲಿ, ಆಗಬಾರದು ಆಗಿ ಹೋಯ್ತಲ್ಲ. ನಾವು ಪುನರುಚ್ಚರಿಸುವುದಿಲ್ಲ ನಡೆದ ಘಟನೆಯನ್ನು. ನಿನಗೂ ತಲೆಗೆ ಹೋಗಲಿಲ್ಲ, ಮಹಾಬುದ್ಧಿವಂತ ನೀನು. ದ್ರೌಪದಿನ ಸಭೆಗೆ ಕರೆಸಿ ಆಗ ಮಾಡಬಹುದು, ಆ ಸಲಹೆ ಕೊಟ್ಟವ ಅವ. ಮೊದಲೇ ಸ್ವಯಂವರಕ್ಕೆ ನಿನ್ನ ಕರ್ಕೊಂಡು ಹೋದ್ದು ಅವನೇ, ಘೋಷಯಾತ್ರೆಗೆ ಕರ್ಕೊಂಡು ಹೋದ್ದು ಅವನೇ, ಗೋಕರ್ಣದಲ್ಲಿ ಅವನೇ. ಅವನಿಗೆ ಕರ್ಣನಿಗೊಬ್ಬ ವಿಕರ್ಣ ಅಂತ ಇಟ್ಟು ತಿದ್ದಲ್ಲಿಗೆ ವಿಕರ್ಣನ ರಥಕ್ಕೆ ಹಾರುದು ಓಡುದು. ಇವನಿನ್ನ ವಿಕ್ರಮಿ, ಇನ್ನ ಪ್ರಭುನಿಷ್ಠ. ಏನು ನನ್ನಂಗದಲ್ಲಿ ಮಲಿನತೆಯ ಹೀನತನವನ್ನು ನೀನು ಕಂಡೆ. ಯಜ್ಞಗಳನ್ನು ಮಾಡಿದ ಕೈ, ದಾನಗಳನ್ನು ಕೊಟ್ಟ ಕೈ, ಆಶೀರ್ವಾದ ಮಾಡಿದ ಕೈ. ಪ್ರಾಯ ಆದ್ರೂ ನೋಡಬೇಡ, ಯೋಗ್ಯತೆ ನೋಡಬೇಡ. ಕಲ್ಯ ಅಂದ್ರೆ ಏನು? ಮಾತಿಗೆ ಕಟ್ಟು ಬಿದ್ದು ಹೇಳಿದ ಕೂಡಲೇ, ಬಾಯಿಗೆ ಬಂದಂತ ಹೇಳಿದ ಕೂಡಲೇ ಮಾಡುತ್ತೇನೆ ಅಂತ ನನ್ನ ಪ್ರಾರಂಭ. ಇದು ಮಾತಾಡ್ತೀನಿ ಯಾಕೆ ಮಾವ ಕತಿ ಹೇಳಿ. ಈಗ ಕತಿ ಬಾರದಿದ್ರೆ ಕತಿ ಯಾವಾಗ? ಕತಿ ಎಡೆಯಲ್ಲಿ ಅದೊಂದು ಶಬ್ದ ಉಂಟು ನನ್ನ ಯಾರಿಗೆ ಬೇಕಾಗಿದೆಯಲ್ಲ. ನೀನೇ ಗತಿಯು ನೀವೇ ಗತಿ. ಕೈ ಹಿಡಿಯಬೇಕು, ನೀನೇ ಗತಿಯಿರುತ್ತವ ಬಂದರೆ ನೋಡವೆ ಅತಿಶಯದ ಮಾತೆಗೆ ಬಿಡು ಕಾರುಣ್ಯ ದೃಷ್ಟಿಯನೋ. ಅತಿಶಯದ ಮಾತೆಗೆ ಈಗ ಅತಿಶಯ ಎಲ್ಲ ಇನ್ನು ಮಾತಾಡಬೇಕಿತ್ತು ನಾನು. ಅತಿಶಯದ ಮಾತೆಗೆ ಬಿಡು. ಬಿಡ್ಬೇಕಾ? ಕಾರುಣ್ಯ ದೃಷ್ಟಿಯನ್ನು ಇರಿಸು. ಕಾರುಣ್ಯ ದೃಷ್ಟಿಯನ್ನು ಬಿಡುವುದಲ್ಲ. ಪತಿತರೆ ಸುಧಾ ಇದು ಎಲ್ಲಿಂದ ಎಲ್ಲಿಗೆ ಇದು? ಯಮಗೊಂದು ನೀನು ಉಪಕೃತಿಯ ಮಾಡಿರು. ಯಮಗೊಂದು ನೀನು ಉಪಕೃತಿಯ ಮಾಡಿರು. ನಿನ್ನ ಸೌರ್ಯೋನ್ನತಿಯ
ನಿನ್ನ ಶೌರ್ಯೋನ್ನತಿ ಹೌದಾ? ಶೌರ್ಯೋನ್ನತೆಯ ಮೆರೆತಬೇಕು ಏನಂಗೆ ಹಿಂದೆಂದನ ಶಲ್ಯ ಕಥೆಯೇನೇ ಮಾವ ನೀನೇ ಗತಿಯುವುದರ ಬಂದರೆ ಎನ್ನೊಡನೆ ಅತಿಶಯದ ಮಾತಿಗೆ ಬಿಡು ಕಾರುಣ್ಯ ದೃಷ್ಟಿಯನ್ನು ಪ್ರತಿಕರಿಸುತ್ತೆ ಯಮಗೊಂದು ನೀನು ಪ್ರಕೃತಿಯ ಮಾಡಿರು ನಿನ್ನ ಸೂರ್ಯೋಗ್ರತೆಯ ಮೆರೆತರಬೇಕು ಮಾ ನಡೆಯಲ್ಲಿ ನಿನ್ನದು ಒಂದೊಂದು ಪದ ಮಾವ ಅಲ್ವಾ? ನಿಮಗೆ ಕೋಪ ಜೋರು ಬರುವಾಗ ನಾ ಮಾತಾಡುದು, ಯಾಕಂದ್ರೆ ಪ್ರಾಯದವರಿಗೆ ಕೋಪ ಬಂತು ಅಂತ ನಿಮ್ಮಂತಹ ಜ್ಞಾನಿಗಳು ನನ್ನ ಪ್ರಾಯ ಖಂಡಿತ 15 ದಿವಸದಲ್ಲಿ ಇಲ್ಲ 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 ನಿಮ್ಮಂತಹ ವಯೋವೃದ್ಧರಿಗೆ ಹೇಳುವವರು ಹೇಳ್ಯಾರು, ಅವರಿಗೀಗ ಕೊಡುವುದಿಲ್ಲ. ಅದು ಅವರಿಗೆ ಸ್ಥಾನ ಸಿಗ್ಲಿಕ್ಕೆ ಬೇಕಾಗಿ ಹೇಳ್ಬೋದು. ನಿಮಗೆ ಕೂಡುವುದಿಲ್ಲ ಅಂತ ಹೇಳಿದವರಿಗೆ ಕೊಡಬೇಡುವ ಸಿಕ್ಕಿದ್ದರಲ್ಲಿ ಯಾವುದರಲ್ಲಿ ಸಿಕ್ಕಿದ್ದರಲ್ಲಿ ನೀನು ನನಗೆ ಕೊಡ್ಲಿಕ್ಕೆ ಬಂದಿದ್ದೀಗ. ಇಲ್ಲ ಮಾವ, ನೀವು ಎಷ್ಟು ಲೆಕ್ಕಕ್ಕೆ ಸಿಕ್ಕಲಿಲ್ಲ ಪ್ರಶ್ನೆ ನೀವೇನು ಏನಿಲ್ಲ ಅಲ್ಲ, ಯಾರಿಗೂ ಲೆಕ್ಕಕ್ಕೆ ಸಿಕ್ಕಲಿಲ್ಲ. ಆ? ವರ್ತಮಾನ ಕಾಲದಲ್ಲಿ ಈ ರಂಗದಲ್ಲಿ ನಿಮಗಿಂತ ದೊಡ್ಡವರು ಯಾರು? ಅದೇ ಪ್ರತಿಯೊಬ್ಬರ ಹತ್ರ ಹೀಗೆ ಹೇಳುವುದು. ಒಬ್ಬೊಬ್ಬರ ಹತ್ರ ಒಬ್ಬರು ಉಳಿದವರು ಇಲ್ಲದಿದ್ರೆ ಈ ಸಲ ನೀವೇ ಅವರಲ್ಲಿ ಹೇಳ್ತೇನೆ, ಆದ್ರೆ ಹೀಗೆ ಹೇಳುದು ಬೇರೆ ವಾಕ್ಯ ಬೇರೆ. ಇದು ಹೃತ್ಪೂರ್ವಕವಾಗಿ ಹೇಳುದು, ಯಥಾರ್ಥಕ್ಕಾಗಿ. ನಿನ್ನ ಹತ್ರ ಒಂದು ಪ್ರಾಮಾಣಿಕತೆ ಪೂರ್ವಕ ಎಲ್ಲ ಉಂಟು. ಈಗ ನಿಮ್ಮಲ್ಲಿ ಯಾವುದು ಕಡಿಮೆ? ನನಗೆ ಯಾವುದು ಪ್ರಶ್ನೆ ಕಡಿಮೆ ಅಲ್ಲ, ವೈದಿಕವಾಗಿ ನೀವೇನು ಯಜ್ಞಯಾಗಾದಿಗಳನ್ನು ಮಾಡಿದಂತಹ ಪುಣ್ಯದ ಫಲ, ಋತಾಯನ ಭೂಪತಿಗಳ ಮದ, ಯಜ್ಞದಲ್ಲಿ ವಿಶಿಷ್ಟವಾದಂತಹ ಸ್ಥಾನಮಾನವನ್ನು ಹೊಂದಿದವರು ತಾವು. ತಂದೆಯದ್ದು ಮರ್ಯಾದೆ ತೆಗಿತಾನೆ. ಋತಾಯನದ ಮಗ ಈಗ ಸಾರಥ್ಯ ಮಾಡುದು. ಯೋಗ ಧರ್ಮವನ್ನೇ ನಾವು ಇಟ್ಟುಕೊಂಡು ಮಾತಾಡುವುದಿದ್ರೆ ಇದ್ರೆ 7 ದಿವಸ 7 ಹಗಲು ರಾತ್ರಿ ಹಗಲು ಮಾತಾಡಿದ್ರು ಮುಗಿದಿದ್ದ. ನಿಮಗೆ ಗೊತ್ತಿರುವಷ್ಟು ಒಂದು ವಿಚಾರ ವಿಮರ್ಶೆಯಲ್ಲಿ, ಒಂದು ಗೋಷ್ಠಿಯಲ್ಲಿ, ಒಂದು ಎಂಥದ್ರಲ್ಲಿಯೂ ಏನೆಲ್ಲ ಬೇಕು, ಯಾವ ರಂಗದಲ್ಲಿ ನೀವಿಲ್ಲ. ಶಲ್ಯ ಭೂಪತಿಗಳು ಇಲ್ಲದೆ ಇರುವಂತಹ ಭರತ ಭೂಮಿಯ ರಂಗ ಯಾವುದು? ಅಂತೂ ನನ್ನನ್ನು ವಿಚಾರ ಕೊಟ್ಟಿದೆ, ಭಾಷಣ ಮಾಡಿಸುತ್ತೆ ನೀನು. ಅದೆಲ್ಲ ಮಾವ ಬೇಕಿದ್ದರೆ ಅದು ನಿಮ್ಮಂತಹ ಮಾನನಿಧಿಗಳ ಮುಂದೆ, ನಿಮ್ಮಂತಹ ಘನವಂತರ ಮುಂದೆ ನೀವೇ ಗತಿ ಅಂತ ಬಂದು ನಂಬಿ ಕಾಲ ಹಿಡಿದ್ರೆ, ಕೈಕಾಲ ಹಿಡಿದ್ರೆ, ತಲೆ ಬಗ್ಗಿಸಿ ನಮಸ್ಕಾರ ಮಾಡಿದರೆ ಆಗುದಿಲ್ಲ. ಇದೊಂದು ಸಿಟ್ಟು ಬರ್ಬಹುದಾ? ಅದು ಸಿಟ್ಟು ಸಂತೋಷ ಎಲ್ಲ ನಿನಗೆ ಮಾತ್ರ ಅಲ್ವಾ? ನಿಮ್ಮ ಎದುರು ನಾನು ಏನೂ ಅಲ್ಲ, ಆದ್ರೆ ನಾನು ಏನೂ ಅಲ್ವಾ? ಎಂತದ ನೀನು ಮಾತಾಡುದು? ಈಗ ನಿಮ್ಮ ಎದುರು ನಿನ್ನದೀಗ ಮೇಣ ಸೂಜಿ ಮೇಣ ಸೂಜಿ ಅಲ್ಲ, ಬೆಣಸು ಅಂತಲೇ ನೇರ. ಇದು ನಿಮ್ಮ ಎದುರು ನಾನು ಏನೂ ಅಲ್ಲ, ನಾನು ಏನೂ ಅಲ್ವಾ? ಆಗಿದ್ರೆ ನೀನು ಎಲ್ಲವೂ ಆಗ್ಬೇಕು ಅಂತಲ್ಲೋ ಇದು ಇರುವುದೀಗ. ಹೌದಲ್ಲ? ಹಾಗಾದ್ರೆ ಈಗ ಅವ ನಿಮ್ಮನ್ನು ಸಾರಥಿಯಾಗಿ ಕೇಳಿದ, ಕೇಳಬಹುದಾ? ಇದನ್ನು ವಿಮರ್ಶೆ ಮಾಡ. ಅವ ಎಂತದಕ್ಕೆ ಕೇಳಿದ್ದು? ಅವರ ವೈಯಕ್ತಿಕವಾದಂತಹ ನೆಲೆಗಟ್ಟಿನಲ್ಲಿ ನೀವು ಸಾರಥಿ ಬೇಕು ಅಂತಲ್ಲ. ಮತ್ತೆ ಅಲ್ಲ, ನಾಳೆ ಯುದ್ಧದಲ್ಲಿ ಗೆದ್ದಿತ್ತು ಅಂತಾದ್ರೆ ಯಾರಿಗೆ? ಸಾಮ್ರಾಜ್ಯ ಯಾರಿಗೆ? ನಿಮ್ಮ ಅಳಿಯನಾದ ನನಗೆ. ಈಗ ನನ್ನ ಅಳಿಯ ಅಲ್ಲ. ಭೀಷ್ಮರ ಹತ್ರ ಹೋಗುವಾಗ ಅವರ ಮೊಮ್ಮಗ, ದ್ರೋಣರ ಹತ್ರ ಹೋಗುವಾಗ ಅವರ ಶಿಷ್ಯ, ದುಶಾಸನ ಹತ್ರ ಹೋಗುವ ಅವರ ಅಣ್ಣ. ಸರಿ ಉಂಟಲ್ಲ? ಅವನವನ ಹತ್ರ ಕೆಲಸ ಮಾಡಿಸ್ಲಿಕ್ಕೆ ನಿಮ್ಮ ಸತ್ವಾತಿಶಯ, ನಿಮ್ಮ ಕೀರ್ತಿ, ನೀವೇ ವಿಶಿಷ್ಟರು ಅಂತ ಹೇಳಿ ಬಂದ್ರೆ ಈಗ ನೀವು ಯುದ್ಧ ಮಾತ್ರ ಮಾಡುವ ಸಾರಥ್ಯ ನಿಮಗೆ ಗೊತ್ತಿಲ್ಲ. ಪಾಂಡು ಚಕ್ರವರ್ತಿಗಳಿಗೆ ನೀವು ಸಾರಥ್ಯ ಮಾಡಿದ್ದರಿಂದ ಇಡೀ ಪ್ರಪಂಚದಲ್ಲಿರುವಂತಹ ಸಂಪತ್ತು ಹಸ್ತಿನಾವತಿಗೆ
ಹೇಳಿ ಪಾಂಡು ಚಕ್ರವರ್ತಿಗೆ ಹೌದು. ಇವ ಎಂತದು ನಿನ್ನ ಚಿಕ್ಕಪ್ಪನ ಮಗನ ಅಲ್ಲ? ಪಾಂಡು ಚಕ್ರವರ್ತಿಗೆ ವಾವೆಯಿಂದ ಪುತ್ರನ? ಅಲ್ಲ, ಬೇಡ, ಎಂತದ್ದು ಬೇಡ. ಈಗ ಪಾಂಡು ಚಕ್ರವರ್ತಿಗಳು ಅವತ್ತು ಸಂಪಾದನೆ ಮಾಡಿದ್ದು ಈಗ ಇವ ನಿಮ್ಮನ್ನು ಸಾರಥಿಯಾಗಿಟ್ಟುಕೊಂಡು ಅಥವಾ ನೀವು ಅವನನ್ನು ಮಹಾರಥಿಯಾಗಿಟ್ಟುಕೊಂಡು ಏನಾದರೂ ದುಡಿದ್ರೆ ಆ ಸಂಪತ್ತು ಉಳಿಯುವುದು ಯಾರಿಗೆ? ನನಗೆ ಅಂತೂ ಬರುದಲ್ಲಿಗೆ ಕಾಲ್ಬಿಡಕ್ಕೆ ಅತಿಶಯದ ಮಾತೇಕೆ? ಕೋಪ ಮಾಡಬಾರ್ದು. ನೀವು ಇದಕ್ಕೆಲ್ಲ ಸಿಟ್ಟು ಮಾಡಬಾರ್ದು. ಒಂದು ನನ್ನ ಮೇಲಿನ ಕಾರುಣ್ಯ ದೃಷ್ಟಿಯನ್ನು ನಿಲ್ಲಿಸು. ಬಿಡು ಕಾರುಣ್ಯ ದೃಷ್ಟಿ. ಕೋಪದಿಂದ ಅತಿಶಯದ ಮಾತೇಕೆ ಬಿಡು. ನನ್ನನ್ನು ಕಾರುಣ್ಯ ದೃಷ್ಟಿಯನ್ನು ಪಥೀಕರಿಸು. ಒಂದು ಕರುಣಾಪೂರಿತವಾದಂತಹ ದೃಷ್ಟಿಕೋನದಿಂದ ನೀವು ಕಂಡಿರಿಯುತ್ತಾರೆ. ಈಗ ಕುದಿಯುವ ನೀರಿನಲ್ಲಿ ಮುಖ ಕಾಣ್ತದ, ಒಂದು ಸ್ವಲ್ಪ ಸಮಾಧಾನ ಮಾಡಿ. ಈ ಪ್ರಾಯದಲ್ಲೆಲ್ಲ ಒಮ್ಮೆ ಏರಿದ್ರೆ ಮತ್ತೆ ಇಳಿಯುವುದಿಲ್ಲ. ಆಯುರ್ವೇದ ಜ್ಯೋತಿಷ ಎಂತದೆಲ್ಲ ಬಗ್ಗೆ ಒಂದು ಹಿತವಳಿತವಾಗಿ ಮಿತದಿಂದ ಒಂದು ಉಪಕಾರ. ಬೇರೇನು ಕೇಳಿಲ್ಲ ನಾನು ಇಷ್ಟು ದಿವಸದಲ್ಲಿ. ಉಪಕೃತಿಯ ಮಾಡಿದರೆ ನಾವು ಧನವಂತರಾಗ್ತೇವೆ, ನಾವು ಹಿತವಂತರಾಗ್ತೇವೆ, ನನಗೆಲ್ಲವೂ ಕೈಗೂಡುತ್ತದೆ. ಇಲ್ಲದಿದ್ರೆ ಯಾವುದು ಅಲ್ಲ ಅಂತಲ್ವಾ? ಅದಲ್ಲ ಸುಯೋಧನ. ಅಲ್ಪ ಸುಯೋಧನನೇ ನೀನು? ಹಾಗೆ ಪ್ರಶ್ನೆ. ನಿನಗೆ ಏನ ಹೆಸರು? ಸುಯೋಧನ, ದುರ್ಯೋಧನ. ಕೌರವ ಅರ್ಥ ಒಂದೇ. ಕೌ ರವ ಗುರುವಂಶದ. ಹಾಗಲ್ಲ ಅದು. ಕೌ ರವ ಮಾಡುದು ಯಾರು? ಅದು ನರಿ. ಇದೇ ಬುದ್ಧಿ ನರಿ ಬುದ್ಧಿಯೇ ಇಲ್ಲ. ಹಡ ಸುಯೋಧನನೇ ನೀನು. ಸುಯೋಧನಾಗಿ ಸುಲಭವಾಗಿ ಯುದ್ಧ ಮಾಡುವ, ದುರ್ಯೋಧನಾಗಿ ನಿನ್ನಲ್ಲಿ ಯುದ್ಧ ಮಾಡಲಿಕ್ಕೆ ಕಷ್ಟ. ಶಬ್ದ ವ್ಯುತ್ಪತ್ತಿ ನನ್ನ ಹತ್ರ ಬಾಯಿ ಬಿಡುತ್ತೇನೆ ನೀನು. ವ್ಯಾಕರಣವ ಇಲ್ಲಪ್ಪ ನಿಮ್ಮಲ್ಲಿ ಹುಚ್ಚ ಅಂದ್ರೆ ಅಷ್ಟು ನನಗೇನು ಗೊತ್ತಿಲ್ಲ. ನಿಮ್ಮಲ್ಲಿ ನಾನು ಮಾತಾಡಿ ಅಂತ ಹೇಳಿದ್ರೆ ಅರ್ಥ ಏನು? ಅದರ ಬಗ್ಗೆ ಮಾತಾಡಿ ಮೂರ್ಖನ ಅಂತ ಅಲ್ವಾ? ದಡಿಗರ ಧೂರ್ತ ವಿದ್ಯೆ ತುಂಟು ಹಿಂದೆ ಒಬ್ಬೊಬ್ಬರಲ್ಲಿ ಇತ್ತಂತೆ. ಸ್ವಲ್ಪ ರಾವಣನಲ್ಲಿ ಇಲ್ಲ, ಸ್ವಲ್ಪ ಯಾರು ತಮಾಸುರನಲ್ಲಿ, ಮತ್ತೊಬ್ಬ ಯಾರು ಓಂಕಾರವನ್ನೇ ಭಾಷೆಯನ್ನಾಗಿ ಮಾಡಿರುವ. ಅವನ ತಲೆ ಇಡ್ತಾರೆ ಮಹಿಷ. ಹೌದು, ಹೀಗೆ ಇರಲಿಲ್ಲ, ನೇರ ಇದರಲ್ಲಿ ವ್ಯವಹಾರ. ಧೂರ್ತ ವಿದ್ಯೆಯ ಕಲಿತನ ಸಾಧಿಸಲಿಕ್ಕೆ ಬಂದಿದೆ. ಕೀಳು ರಾಧೆಯನಿಗೆ ಸೂತನೆ ನಾನು. ಹೇಳಲು ಬಹುದು, ಹೇಳಬಹುದು, ನಿನಗೆ ಬಾಯಿ ಬಂತಲ್ಲ ಇಲ್ಲಿ. ಸೂತನಿಗೆ ನಾನು ಸೂತನಾಗಬೇಕು. ಇದಕ್ಕಿಂತ ಹೇಳಲೆ ಮೆಲ್ಲಗೆ ಪೂಜೆಗೆ ಅಂತ ಕರ್ಕೊಂಡೋಗಿ ಒಳ್ಳೆಯ ಗುಡಿ ಗೊತ್ತುಂಟಲ್ಲ ನಿನಗೆ ಬಲಿ ಕೊಡುವುದು. ಅಲ್ಲಿ ಹೋಗಿ ನನ್ನ ಸಲೆ ಕಡೆಗಿದೆಯಲ್ಲ ನೀನು, ಹಾಗೆ ಮಾತಾಡ್ತಾನೆ. ಮುಡಿ ಪಾಲಿಸೆ ಮಾವನಿ ಯಾರು
ಮುತ್ತುವೆ ಜಗಕ್ಕೆ ಮುತ್ತು ಪಾಲಿಯ ಸತ್ತುವೆಚ್ಚು ಬೆಳೆದದು ಹೀಗುವೆ ಜಗಕ್ಕೆ ಮುತ್ತು ಹಾನಿಯೇನಿದು ಸುಂದರ ಮನದೊಳಗೆ ಕಾಮಿದ್ದಮಿರ ನುಡಿ ಪಾಲಿದೈ ಮಾವನೇನು ಮಾಮಂಗ ಮಾವಯ್ಯ, ಓ, ನೀವು ಲಾಲಿಸಬೇಕು, ನನ್ನ ಮಾತನ್ನು ಪಾಲಿಸಬೇಕು. ಅದು ಮೊದಲೇ ಆಜ್ಞೆಯ ಕೇಳಿಕೆ. ಪ್ರಾರ್ಥನೆ ಪ್ರಾರ್ಥನೆ ಪ್ರಾರ್ಥನೆ. ಪ್ರಾರ್ಥನೆ ಮಾಡುವಾಗ ಹೀಗೆ ಮಾಡ್ಬೇಕಾಗ್ತದೆ ಅಂತ ಹೇಳಿಕೊಟ್ಟಿದ್ದಾರಲ್ಲ. ಮಾವಯ್ಯ, ನಿಮಗೆ ಮುಗಿಯದೆ ಇರುವ ಕೈ ಯಾಕೆ? ಅದು ಹೀಗಲ್ಲ ಇರುವುದು ಪ್ರಾರ್ಥನೆ. ಅಲ್ಲ, ನಿಮಗೆ ಮುಗಿಯದೆ ಇರುವ ಕೈ ಯಾಕೆ? ಅಂದ್ರೆ ನಿಮ್ಮನ್ನು ವಂದಿಸದೆ ಹಾ. ಕರಗಳಿದ್ದೇನು ಪ್ರಯೋಜನ? ಸುಭಾಷಿತ ಎಲ್ಲ ಇಟ್ಕೊಂಡು ಬರ್ತಾನೆ ಇಲ್ಲಿ. ನಿಮ್ಮನ್ನು ಹೊಗಳದೇ ಇರುವ ನಾಲಿಗೆ ಇದ್ದೇನು ಪ್ರಯೋಜನ? ಹೌದು, 15 ದಿವಸ ಇಲ್ಲದ್ದು ವಿವೇಕ ಅಯ್ಯೋ ಮಧ್ಯರಾತ್ರಿಯಲ್ಲಿ ಜಾಗೃತವಾಗಿದೆ. ಮಾವಯ್ಯ, ಎಲ್ರಿಗೂ ಎಲ್ಲ ದಿವಸ ಬರ್ತದೆ, ಒಂದೊಂದು ದಿವಸ ಹೌದು, ಹೇಳಿದ್ದು ಇದಲ್ವಾ? ನೀವು ದೊಡ್ಡವರು, ಚತುರ್ವೇದ ಪಂಡಿತರು, ಘನಶಾಸ್ತ್ರ ಪಂಡಿತರು, ಈ ಸಲ ಒಂದು ನಮ್ಮಲ್ಲಿ ಗಣಹೋಮಕ್ಕೆ ಬನ್ನಿ. ಯಾವತ್ತೇ ಮತ್ತೆ ಒಂದು ನಾಗ ಪ್ರತಿಷ್ಠೆ ಅಂತ ಅದು ಒಟ್ಟಿಗೆ ಮಾಡಿಕೊಡಿ. ಸಂಕಲ್ಪ ಶುದ್ಧ ಇದ್ದು ಎಂಥ ಪಂಡಿತರಲ್ಲಾದ್ರೂ ಒಂದು ಗಣಹೋಮ ಮಾಡಿಸಬೇಕು ಅಂತಲೇ ಇವನ ಮನಸ್ಸಿನೊಳಗೆ ಇದ್ರೆ, ಹೌದು, ಈಗ ಬಾಕಿ ಇದ್ದದ್ದರಲ್ಲಿ ಎಷ್ಟು ಸಿಗ್ತದೆ ಅಷ್ಟು ಒಂದು ಗಣಹೋಮಕ್ಕೆ ಕೊಟ್ರೆ ಆಗುದಿಲ್ವಾ? ನಾನು ಬಂದದ್ದು ಅದಕ್ಕೆ ಅಂತ ನೀನಲ್ಲ. ಶ್ರೋತ್ರಿಯರಾದ ಮಹಾಪಂಡಿತರಾದಂತಹ ಬ್ರಾಹ್ಮಣ, ಅದಕ್ಕಿಂತ ಅವರು ದೊಡ್ಡ ದೊಡ್ಡ ಯಜ್ಞಯಾಗ ಮಾಡಿಸುವ ಅದಕ್ಕಿಂತ 2 ಪಾಲು ಕೊಟ್ಟು ಬೇರೆ ಇನ್ನೊಂದು ಮಾಡಿಸ್ಲಿಕ್ಕೆ ಆಗುದಿಲ್ಲ. ಭೂತಾದಿ ಪ್ರತಿಷ್ಠೆಗಳು ಅದಕ್ಕಿಂತ 3 ಪಾಲು ಕೊಟ್ರೆ ಪಿಂಡ ಹಾಕಿಸ್ಲಿಕ್ಕೆ ಆಗುದಿಲ್ಲ. ನೀನು ಇದ್ದಾಗ ಹಾಕಬಾರ್ದು, ನನಗೆ ಹಾಕಿದೆಯಲ್ಲ ನೀನು. ಈಗ ಪಿಂಡದ ಸುದ್ದಿ ಯಾಕೆ? ಅಂದ್ರೆ ಹಾಕುವ ಆಲೋಚನೆ ಉಂಟ ಈಗ ಅಲ್ಲ ನಾಳೆ ಅಲ್ವಾ? ಈಗ ನಾವೊಂದು ದೃಷ್ಟಿಕೋನದಿಂದ ಕರ್ಣ ಸಣ್ಣವರೇ, ಕರ್ಣ ಹೀನನೇ, ಅವರು ಏನೂ ಅಲ್ಲ. ದೃಷ್ಟಿ ಮತ್ತು ಕೋಣ ಏನೂ ಅಲ್ಲ. ಅಲ್ಲಪ್ಪ, ಅವ ಇದಲ್ವ ಸೂತ ಸೂತ. ಇನ್ನು ನಾಳೆ ಏನಾದರೂ ಗುಟ್ಟಿನಲ್ಲಿ ಯಾರಾದರೂ ನಂಬುವರಿದ್ರೆ ಸೂರ್ಯನ ಮಂಗ ಮಾಡುವ. ಈಗ ನಾವು ಮತ್ತೆ ಈಗ ನಾನು ನೀವು ಮಾತಾಡುವಾಗ ಸ್ವಲ್ಪ ಹೊತ್ತಿನ ವೈಭವೀಕರಣ ಇಲ್ಲ, ವೈಭವೀಕರಣ ಇಲ್ಲ. ಪ್ರಶ್ನೆ, ಕರ್ಣ ಏನು ಅಂತ ನನಗೆ ಗೊತ್ತು. ನಿಮ್ಮಂತವರ ಸಮ್ಮುಖದಲ್ಲಿ ಅವರನ್ನು ತುಲನೆ ಮಾಡಿದ್ರೆ ತೂಗಿದ್ರೆ ನೀವು ಬಂಗಾರ, ಅದು ಗುಲಗಂಜಿ. ಅದು ಗುಲಗಂಜಿ ಅದು ತಿರುಗುತ್ತದ ಇಲ್ಲ, ತಿರುಗುದಿಲ್ಲ. ಸಭಾ ಮಧ್ಯದಲ್ಲಿ ಹೇಳಿದಿ ನೀನ ಗೆಳೆಯನೇ ಇರಾದೆ, ಅದು ಬೇರೆ ವಿಷಯ. ಒಂದು ಎಡವೆಯಲ್ಲಿ ರಾಜಕೀಯ ಅಲ್ಲಲ್ಲಿ ಬೇಕಾದ ಹಾಗೆ ಮಾವಯ್ಯ, ದೇಶದ ಉದ್ಧಾರಕ್ಕಾಗಿ ಬದಲಾದ ಪರಿಸ್ಥಿತಿಯಲ್ಲಿ ಹೀಗೆ ಮಾಡಲಾಗಿದೆ. ಮಾವಯ್ಯ, ಈಗ ನನ್ನ ತಲೆಯಲ್ಲಿ ಇರುವಂತಹ ಕಿರೀಟದಲ್ಲಿ ಮುತ್ತು ಕಾಣಿಸ್ತದ ನಿಮಗೆ? ಕಾಣುತ್ತದೆ ಅಂತ ಹೇಳಬೇಕು ಇಲ್ಲ ಅಂತಲ್ಲ. ಆ ಮುತ್ತು ಎಲ್ಲಿ ಹುಟ್ಟಿದ್ದು? ಎಲ್ಲಿ ಹುಟ್ಟಿದ್ದು? ಪಾನೀಯ ಸತ್ವವೆತ್ತು. ಪಾನೀಯ ಸತ್ವವೆತ್ತು. ಹೌದಾ? ಚಿಪ್ಪಿನಲ್ಲಿದ್ದಂತಹ ದುರ್ಮಾಂಸಕ್ಕೆ ಸ್ವಾತಿಯ ಮಳೆಯ ಹನಿ ಬಿದ್ದು. ಸ್ವಾತಿಯ ಮಳೆ ಆಗ್ಬೇಕು, ಹೌದು, ಶುದ್ಧವಾದ ನೀರಾಗಬೇಕು. ಹೌದು, ಕೊಳಚೆ ನೀರು ಅಲ್ಲ, ಯಾವುದೋ ಕಪ್ಪೆ ಚಿಪ್ಪಿನಲ್ಲಿ ಅಲ್ಲ, ಇಲ್ಲದ್ರೆ ಮೀನಿನ ಚಿಪ್ಪಿನಲ್ಲಿ ಅಲ್ಲ, ಗುಂಡು ಕಲ್ಲಿನಲ್ಲಿ ಬಿದ್ದಲ್ಲ, ಅಲ್ಲ. ಸ್ವಾತಿಯ ಮಳೆಯ ಹನಿಯೇ ಕಪ್ಪೆಯ ಚಿಪ್ಪಿನೊಳಗೆ ದುರ್ಮಾಂಸದೊಟ್ಟಿಗೆ ಸೇರಿ ಅದುವೇ ಮತ್ತೆ ಮುಟ್ಟಾಗಿ ಬೆಳೆಯುತ್ತದೆ. ಇದ್ದದ್ದು ಕೆಸರಿನಲ್ಲಿ, ಬಿದ್ದದ್ದು ಕಪ್ಪೆ ಚಿಪ್ಪಿನ ಒಳಗೆ, ಬೆಳೆದದ್ದು ಅಲ್ಲಿ. ಅಂತಹ ಮುಟ್ಟನ್ನು ಜೀವರತ್ನ ಅಂತ ಹೇಳಿಕೊಂಡು ಬಂದು ನಮ್ಮಂತ ಅರಸರು ಮಕುಟದಲ್ಲಿ ಪಡಿಸಿಕೊಳ್ತಾರೆ. ಅದು 3 ಹೌದು ಅಂತ ಆಗಬೇಕು ಮಾತ್ರ. ಹೌದಲ್ಲ? ಚಿಪ್ಪಾಗಬೇಕು, ತೆರೆದಿರಬೇಕು, ಸ್ವಾತಿಯ ಮಳೆ ಆಗಬೇಕು. ಹೌದಲ್ಲ? ಅದು ಒಳ್ಳೇದು ಅಂತ ಹೇಳಿಕೊಂಡು ಈಗ ಅವ ಕಪ್ಪೆಯ ಚಿಪ್ಪಿನಲ್ಲಿದ್ದ ದುರ್ಮಾಂಸ ಅಂತ ಇಟ್ಟುಕೊಳ್ಳುವ. ಒಂದು ಸಲಕ್ಕೆ ಒಂದು ಸಲ ಇಟ್ಟುಕೊಳ್ಳುವ. ಈಗ ಸ್ವಾತಿಯ ಮಳೆ ಹನಿ ನೀವಾದ್ರೆ ಅಂತೂ ನಾನೇನಾಗಬೇಕು ಅಂದ್ರೂ ನೀವಾದ್ರೆ
ಅದರ ಮೇಲೆ ಬಿದ್ದರೆ ನನಗೆ ಅದನ್ನು ಮುತ್ತುವನ್ನು ಪರಿಗ್ರಹಿಸುವುದಕ್ಕೆ ಏನು ಬರುತ್ತೆ? ಹಾ. ಒಂದು ಅದು ಬದಿಯಲ್ಲಿ ಅದು ಒಟ್ಟು ಮಾಡಿಕೊಂಡವಂತೆ ಮತ್ತೆ ನೋಡುವ. ಒಂದು ಆಯ್ತು. ಪದ್ಮ, ತಾವರೆ, ಹೌದಾ? ಬ್ರಹ್ಮದೇವರ ಹಾ ಮುಖ ಕಮಲ, ಆಸನವು ಹೌದು. ನಾರಾಯಣ ದೇವರ ನಾಭಿ ಕಮಲ, ನಾರಾಯಣ ದೇವರು ಬೇಕು ನನಗೆ ಉದಾಹರಣೆಗೆ. ಈ ಈಶ್ವರ ದೇವರು ನಿಂತದ್ದು ಕಮಲದಲ್ಲಿ. ಎಲ್ಲ ದೇವತೆಯರು ಅಂತ ಯಾರೆಲ್ಲ ಇದ್ದಾರೋ ಅವರದ್ದೆಲ್ಲ ಪಾದ ಪಂಕಜ. ಶ್ರೀಮಾನ್ ದುರ್ಯೋಧನವರ ಕಮಲ ಪ್ರವಚನ. ಕಮಲದ ಬಗ್ಗೆ ನಮಗೆ ಗೊತ್ತಿಲ್ಲದೆ ಕೆಲವು ಸಲ ನಾವು ಅದನ್ನು ಮಾತಾಡುವುದಿಲ್ಲ. ಅಗತ್ಯ ಇದ್ರೆ ಮಾತ್ರ. ಹೌದಲ್ಲ? ಕಮಲ ಬೇಕಾದ್ರೆ ಕಮಲ, ಅದು ಹುಟ್ಟುವುದಿಲ್ಲ. ಕೈ ಬೇಕಾದ್ರೆ ಕೈ. ಹುಟ್ಟುವುದಿಲ್ಲ. ಎಲ್ಲಿ? ಕೊಳಚೆ ಪ್ರದೇಶದಲ್ಲಿ ಕೆಸರಿನಲ್ಲಿ ಹುಟ್ಟುವುದು. ಹೌದಾದ್ರೂ ಕೂಡ ಅಕ್ಕಕ್ಕೂ ಬಚ್ಚಲುದ ಕಮ್ಮಿ ಹಕ್ಕೆ ಯೋಗ್ಯಮೇ ಅದಲ್ಲ. ಈಗ ಮಿಂದದ್ದೇ ಬಚ್ಚಲುದಕ್ಕಾದದ್ದು ಹೌದಲ್ಲ? ಹೌದು. ಅದರಲ್ಲಿ ಕಮಲ ಹುಟ್ಟಿದ್ರೆ ಆದೀತ. ಕಮಲ ಕೆಸರಿನಲ್ಲಿರುವುದನ್ನೇ ನಾವು ಪ್ರತಿಕರಿಸುವುದಲ್ವ? ಕಮಲಕ್ಕೆ ವಿಶಿಷ್ಟವಾದಂತಹ ಒಂದು ಸ್ಥಾನಮಾನ. ಇದು ಕಮಲ ಅಲ್ಲ, ಅದೇ ಜಾತಿದ್ದು ಕೇಸು ಇದು. ಈಗ ಕಬ್ಬಿಣದ ಹಿಡಿ, ಆ ಹಿಡಿಯಲ್ಲಿ ಒಂದು ಸಣ್ಣ ವಜ್ರದ ತುಂಡು, ಅದನ್ನು ಗಟ್ಟಿ ಹಿಡ್ಕೊಂಡ್ರೆ ಎಂತ ದಪ್ಪದ ಗಾಜನ್ನಾದ್ರೂ ತುಂಡು ಮಾಡಲಿಕ್ಕೆ ಬರ್ತದೆ. ಅದು ಒಟ್ಟಿಗೆ ಇರ್ಬೇಕು, ನಡುವೆ ಜಾರಬಾರ್ದು. ಕಬ್ಬಿಣ ವಜ್ರ ಎರಡದ್ದು ಮರ್ಯಾದೆ ಹೋಗ್ತದೆ. ಅದು ಹೇಳಿದ್ದು. ಈಗ ಕಬ್ಬಿಣದ ಹಿಡಿ ಅಂತೂ ನಿನಗೆ ಉದಾಹರಣೆಗಳಲ್ಲಿ ಪ್ರತಿ ಸಲ ಕರ್ಣ ಕೆಳಗೆ ನೀವೊಂದು ವಜ್ರದ ತುಂಡು, ಒಂದು ತುಂಡು. ಪಾಂಡವರೆನ್ನುವ ಸೇನೆ ದಪ್ಪದ ಗಾಜಿನ ಪದಕ, ಅದನ್ನು ಉರಿಯುವುದಕ್ಕೆ, ಅದನ್ನು ಹೊಡೆಯುವುದಕ್ಕೆ, ಅದನ್ನು ತುಂಡು ಮಾಡುವುದಕ್ಕೆ ಹಿಡಿಯುವುದು ನೀನು ಅಲ್ಲ? ಹಿಡಿಯುವುದು ನೀವು. ನಾನು ಹಿಡಿ ತಕೊಂಡು ಬರುವುದು, ನೀವು ಹಿಡಿಯತ್ತಾಗಿ ಮಹತ್ತಿದ್ದಂತಹ ಮೆಲ್ಲಗೆ ಮಹತ್ತಿದ್ದ ನೀವು, ನಿಮ್ಮನ್ನು ನೀವು ಒಂದು ಸೇವಾ ಮನೋಭಾವದಿಂದ ಏನಿಲ್ಲದಿದ್ರು ಎಲ್ಲ ಇದರಲ್ಲಿ ಇದಾಯ್ತು. ಹೌದಾ? ವಿಭಕ್ತಿ ಪೂರ್ವ ಉಂಟು. ನೀವು, ನಿಮ್ಮಿಂದ, ನಿಮಗಾಗಿ, ನಿಮ್ಮನ್ನು. ಆಗಬೇಕಾದ್ರೂ ನಾನು ಮಾತಾಡಿದ್ದನ್ನು ಕಟ್ಕೊಳ್ಳಿ, ಹತ್ತು ಸರಿ ಮಾಡಿದ್ರೆ ಆಯ್ತು. ಈ ಸಲ ಒಂದು ನೀವು ಕೈ ಬಿಡಬಾರ್ದು, ಮರ್ಯಾದೆ ಹೋಗ್ತದೆ. ಇನ್ನು ಮರ್ಯಾದೆ ಹೋಗ್ಲಿಕ್ಕೆ ಉಂಟಲ್ಲ? ಕಮಲ, ಕಬ್ಬಿಣಕ್ಕೆ ವಜ್ರ, ಇನ್ನೆಂಥದ್ದೆಲ್ಲ ಉಂಟು. ಉದಾಹರಣೆಯನ್ನು ಹೊರಗೆ ತೆಗಿಬೇಕಷ್ಟೆಲ್ಲ. ಇವತ್ತಿಷ್ಟೇ. ಇನ್ನೊಂದು ದಿವಸಕ್ಕೆ ಇನ್ನೊಂದು ಉಂಟು. ನೀನು ಇಲ್ಲಿಂದ ನಡಿಬೇಕು ಮೊದಲು. ಯಾಕೆ? ಕರ್ಣ ದೊಡ್ಡವಲ್ಲ, ಕರ್ಣ ಸೇನಾಪತಿ ಅಲ್ವ, ನಿನಗೆ ಆತ್ಮೀಯ ಅಲ್ವಾ? ನೀನು ಅವರನ್ನು ಇದು ಮಾಡಿದ್ದಲ್ವ? ಕಾಶಿ ಫಲ ಅಂದ್ರೆ ಕುಂಬಳ. ಒಬ್ಬರನ್ನು ಕುಂಬಳ ಮಾಡುವುದರ ಅರ್ಥ ಏನು? ಕಾಶಿ ವಿಶ್ವನಾಥನಿಗೆ ಒಲಿಸುವುದಂತೆ. ಅವನನ್ನು ದೊಡ್ಡದು ಮಾಡಿದೆಯಲ್ಲ, ಪ್ರತಿ ಸಲ ನಿನಗೆ ಮಂಗಳಾರತಿ ಮಾಡಿದಲ್ಲ, ಅವ ಶ್ರೇಷ್ಠ ಅಲ್ವ? ಹೋಗು. ಎಂತದಕ್ಕೆ ಮಾಡಬೇಕಾದ್ದನ್ನು ಮಾಡುವಲ್ಲಿ ಮಾಡಬಹುದು. ನಿನಗೆ ಸಾರಥ್ಯವ ಈಗ ಮಾಡು. ಪಾಂಡ್ಯ ಚಕ್ರವರ್ತಿಗೆ ಮಾಡಿದ್ದೇನೆ, ಪಾಂಡವರಿಗೆ ಮಾಡಲಿಲ್ಲ, ನಿನಗೆ ಮಾಡು. ಮಗನಿಗೆ ಮಾಡಿದಾಗ ಆಯ್ತು. ನೀವು ಮೊದಲು ನಡಿ. ನೀನೊಂದು ಕೆಲಸ ಹೇಗೆ? ರಾಧೆಯರ ಶಿರದಲ್ಲಿ ಛತ್ರ ನೀನು ಹಿಡಿಯುವ. ಛತ್ರ ಹಿಡಿದ್ರೆ ಕೊಡೆ ಕೊಡೆ ಕೊಡೆ. ಅಲ್ಲಿವರೆಗೆ ನಾನು ನಿನಗೆ ಕೊಡೆ. ರಥರಕ್ಷಕರಾಗಿ ಇನ್ನು ಬಹಳ ಜನ ಇಲ್ಲ, 100ರಲ್ಲಿ ಉಳಿದವರು ಸುತ್ತ ನಿಲ್ಲಿ. ಕೆಲವರು ತಾಳ, ಕೆಲವರು ನವಿಲುಗರಿ, ಕೆಲವರು ಶಾಮರ, ಮತ್ತೆ ಉಳಿದ ಸಣ್ಣವರಿದ್ದಾರಲ್ಲ ಅವರು ಕೆಳಗೆ ಬೀಳದ ಹಾಗೆ ಅವನ ಬಟ್ಟೆಯನ್ನು ಹಿಡ್ಕೊಳ್ಳಿ. ಮತ್ತೆ ಹಡಪ ಉಂಟು, ಉಗುಳುವಾರ, ಮುಟ್ಟಿಸಿಕೊಳ್ಳಿಕ್ಕೆ ಇನ್ನೊಂದು. ಭೀಕರ. ಹೌದು, ಭೀಕರ. ಅಷ್ಟ
ಅಷ್ಟು ನೀವು ಮಾಡಿ, ಅಷ್ಟು ಮಾಡಿದ್ರೆ ನಾ ಬರ್ತೇನೆ ಅಲ್ಲ, ನೀನಾಗಲಿ ನಿನ್ನ ತಮ್ಮನಾಗಲಿ ಮತ್ತೆ ಯಾರೊಬ್ಬರಾಗಿರಲಿ ನಾವು ಸಾರಥಿ ಆಗಲಿ. ನಮಗೊಂದು ವಿದ್ಯೆ ಗೊತ್ತುಂಟು ಅಂತ ಇದ್ದವರಿಗೆ ಕೂಡ ಮಾಡುವುದ, ಬಾರಿಸ್ಲಿಕ್ಕೆ ಬರ್ತೇನೆ ಅಂತ ಎಲ್ಲರಿಗೆ ಬಡಿಯುವುದ, ಸಹಾಯ ಮಾಡ್ಲಿಕ್ಕೆ ಬರ್ತೇನೆ ಅಂತ ಎಲ್ಲರಿಗೆ ಮಾಡುವುದ, ಇದ್ದ ಮರ್ಯಾದೆ ತೆಗೆದು ನೀನು ಮರ್ಯಾದೆ ಕಳ್ಕೊಂಡು ಇಡೀ ಕುರುಕ್ಷೇತ್ರದಲ್ಲಿ ನಮ್ಮ ವಂಶಕ್ಕೂ ಒಟ್ಟಿಗೆ ಮನಗಾರಿಕೆ ಮಾಡ್ತಿಯಲ್ಲ, ತೀರವಾದ ಸಾರಥ್ಯಕ್ಕೆ ನನ್ನ ಹೇಳ್ತೀಯಲ್ಲ. ಸಾರಥ್ಯ ಮಂಗೈದರೆ ಹೀನವೇ ಮಾವ, ನೀನಲ್ಲ ಸಾರಥ್ಯ ಮಂಗೈದರೆ ಹೀನವೇ ಮಾವ, ಮಾಡುವವರಿಗೆ ಮಾಡಬೇಕು. ನೀರಜರಳಾಚನೇನು ಅಭ್ಯಾಸಿಯೇ, ಯಾರು ನೀರಜರಳಾಚನೇನು ಅಭ್ಯಾಸಿಯೇ, ಕಲಿತು ಬಂದದ್ದು ಅವರು, ನೀವು ಕಲಿತಿದ್ದೀರಿ. ನರನವಾರುವರ ಚಪ್ಪಟಿಗೆಯೋ ಹಿಡಿದ ನೀತಿಗೆ ಪರೋಪಕಾರ ತಮ್ಮಿಂದ ಧಾರಿಣಿಯೊಳು ಓವರ್ಗೆ ಸಾರಥ್ಯ ಪೂರೈಸಲು ಎಲ್ಲಿ ಧಾರಣೆ ಧಾರಣೆಯೋಳ್ ಓವರ್ಗೆ ಸಾರಥ್ಯ ಪೂರೈಸಲು ಅದರಿಂದ ಕುಂದೇನು ಏನು ಪೂರ್ವದೊಳು ವಾರಿಜಾತನ ಅಮರನಿಗೆ ಸಹಾಯವ ಮಾಡನ್ನೇ ಅವರೊಳಗೆ ಏನು ಮಾಡಿದ? ಸಹಾಯವ ಮಾಡನೆ ಎಂದಡವನಿಂದ ಸಾರಥ್ಯ ಕೈಗರಿ ಹಿರಿನವೇ ಸಾರಥ್ಯವನ್ನು ಮಾಡಿದ್ರೆ ಹೀನವೇ? ರತಿಗತ್ವದಿಂದ ಹೀನವೇ, ಆದರೆ ಯಾವಾಗ ಯಾರು ಅಂತ ಉಂಟು. ನೆಲೆಗುಡಿಸುವುದು ಹೀನವೇ, ದೇವಸ್ಥಾನದಲ್ಲಿ ಆದ್ರೆ ಸೇವೆ. ಈಗ ಒಬ್ಬರೊಬ್ಬರಿಗೆ ಸಹಕಾರ ಮಾಡಿ ಇಲ್ಲದೇ ಇದ್ದದ್ದನ್ನು ತುಂಬಿಸಿಕೊಡುವುದು. ಮರ್ಯಾದೆ ಬೇಕು, ಜನರಸ ಮಾಡಬೇಕು. ಮಾವಯ್ಯ, ಕಲಿತ ವಿದ್ಯೆಯನ್ನು ನಿಸ್ವಾರ್ಥದಿಂದ ಮಾಡುವುದಕ್ಕೆ ಅಥವಾ ಸರಿಯಾಗಿ ಮಾಡುವುದಕ್ಕೆ ನಮಗೊಂದು ಸ್ಥಾನಮಾನ ಅಂತ ಬೇಕು. ಅದು ಅವನಿಗೆ ಬೇಕಾ? ಅವನನ್ನು ಅರ್ಧರತಿ ನಿಲ್ಲಿಸುವಾಗ ಎದ್ದು ಹೋಗಲ್ಲ. ಈಗ ಬದಿಯಲ್ಲಿ ನಿಂತವ ಮಧ್ಯದಲ್ಲಿ ಇದ್ದವನಿಗಿಂತ ಕಡಿಮೆಯವನೇ ಹೌದೇ ಆದರೂ ಅಥವಾ ದೊಡ್ಡವನೇ ಆದರೂ ಒಂದು ಇಷ್ಟು ಕಡಿಮೆ ಆದ್ರೆ ಹೇಳ್ತಾರೆ ನನಗೆ ಇದ್ದ, ನನಗೆ ಸಣ್ಣದ ಕೊಡುದ. ಮಾವಯ್ಯ, ಲೋಕದಲ್ಲಿ ಇದ್ದದ್ದಲ್ಲ. ಈಗ ನಾವು ಪ್ರಪಂಚದ ಬಗ್ಗೆ ದೃಷ್ಟಿ ಹಾಯಿಸುವ, ಕಳೆದ ಘಟನೆಯನ್ನೆಲ್ಲ ಚಿಂತಿಸುವ. ತ್ರಿಪುರಾಸುರನ ಬಗ್ಗೆ ನಿಮಗೆ ಗೊತ್ತಿಲ್ಲದೆ ಇಲ್ಲ, ಹೌದಾ? ಅವರನ್ನು ಕೊಲ್ಲುವುದಕ್ಕೆ ನಿನ್ನ ಹತ್ರ ಪುರಾಣ ಎಷ್ಟು ಈಶ್ವರ ದೇವರೇ ಮುಂದಾದ ಹೊತ್ತಿನಲ್ಲಿ ಯಾರು ಸಾರಥ್ಯ ಮಾಡಿದರು? ಬ್ರಹ್ಮದೇವರು ಸಾರಥ್ಯ ಮಾಡಿದರು. ಈಶ್ವರ ದೇವರಿಗೆ ಬ್ರಹ್ಮದೇವರು, ಹೌದಾ? ತ್ರಿಮೂರ್ತಿಗಳು ಸಮಾನರವರು. ಸಾರಥ್ಯ ಎನ್ನುವುದು ಹೀನವೇ ಹೌದಾದ್ರೆ ಈಶ್ವರನಿಗೆ ಬ್ರಹ್ಮ ಸಾರಥ್ಯ ಮಾಡಬೇಕಾ? ಒಪ್ಪಂದವೇ ಆಗಲ್ಲ ಅವರಿಗೆ. ಏನಂದ್ರೆ ಅರ್ಥ? ಆದ್ರೆ ಮಾತ್ರ ಹಾಗಾಗುವುದು ಅಂತ. ತ್ರಿಪುರಾಸುರನಂತಹ ಮೌನಬಲಾಢ್ಯರನ್ನು ಸೋಲಿಸುವಲ್ಲಿ ಮಾನವ ಮರ್ಯಾದೆ, ಯೋಗ್ಯತೆ, ಘನತೆ, ಗೌರವ ಇತ್ಯಾದಿಗಳನ್ನೆಲ್ಲ ಬದಿಗೆ ಹಾಗೆ ಅರ್ಥ ಮಾಡಿದ್ದೀನಿ. ತ್ರಿಪುರಾಸುರಲ್ಲಿ ಆಗುವಾಗ ಇವರು ಘನತೆ ಬದಿಗಿಳಿಲ್ಲ. ಬ್ರಹ್ಮ ಇಷ್ಟು ಕಡ್ಡಿ ಬಾಣದ ಕಡ್ಡಿ ಆಗಲಿಲ್ಲ. ಹೌದಲ್ಲ? ಅವಳು ಸಮಾನ ಅವರೊಳಗೆ ಏನು ಕರ್ಣ ಯಾರು? ಭೂಮಿಯ ರಥವಾಯಿತಂತೆ, ವೇದಾದಿಗಳೇ ಪುನರಾದವಂತೆ. ಅದರ ವರ್ಣನೆಯನ್ನು ಕೇಳಿದ್ರೆ ತ್ರಿಪುರಾಸುರರ ವಧೆ ಎಂತ ಅವತ್ಯ, ಎಂತ ಪ್ರಸಂಗ, ಒಳ್ಳೆ ಪ್ರಸಂಗ. ಮೂರಲ್ಲಿ ಒಂದು ವೇಷ ನಿನಗೆ ಕೊಡ್ಬೋದು. ಬೇಡ, ಹೋಗ್ಲಿ. ನೀರಜರಾಕ್ಷ. ಈಗ ನಮಗೆ ಕೃಷ್ಣ ಅಂತ ಯಾರು ಗುರುತಿಸಲ್ಪಡ್ತಾನೋ
ಅವ ಬಹಳ ಕಲಿತಿದ್ದ ಸಾರಥ್ಯದಲ್ಲಿ. ಅದು ನನ್ನಷ್ಟು ಕಲೀಲಿಲ್ಲ, ಆದ್ರೆ ಗೊತ್ತುಂಟು ಸ್ವಲ್ಪ. ಅವ 64 ದಿವಸದಲ್ಲಿ ಗುರುಮಠದಿಂದ ಬಂದವ, ನೀವು 3-4 ವರ್ಷ ಅದೇ ಗುರುಮಠದಲ್ಲಿ ಕಲಿತವರು. ಅಂದ್ರೆ ನಾನು ಅನುತ್ತೀರ್ಣನಾಗಲಿಲ್ಲ. 3-4 ವರ್ಷ ಅಂದ್ರೆ ಅದನ್ನೇ ಕಲಿಯುವುದು ಅಂದ್ರೆ ಅರ್ಥ ಏನು? ಒಂದು ಗುರುಕುಲ ಅದನ್ನೇ ಅಂತಲ್ಲ, ಒಂದು ಗುರುಮಠದಲ್ಲಿ ಪರಿಪಕ್ವವಾಗಿ ಪರಿಪೂರ್ಣವಾಗಿ 18 ಸಭ್ಯಾಕರಣ ಪಾಠ ಮಾಡಿಸಿಕೊಂಡಿದ್ದಾರೆ. ಘನಬಲವಂತರಾದ ಘನವಿದ್ಯಾವಂತರಾದ ತಾವುಗಳು ಅದೇ ಸಾಂದೀಪನೆಗಳ ಶಿಷ್ಯ ಕೂಡ ನಾನು ಅಲ್ವಾ? ಅಂತಹ ನಿಮಗೆ ರಥಕಲ್ಪ ಅಶೋಧಯ ಕಣ್ಣು ಮುಚ್ಚಿ ತೆರೆಯುವುದರೊಳಗೆ ಎಂತಹ ಕರತಾಳಗಳ ಕೈ ಮೇಲೆ ಹೋಗುದು ಯಾಕೆ? ಹೇಳಿದ್ದು ನಾನು ನಿಮ್ಮ ವಿದ್ಯೆ ಬಗ್ಗೆ. ಸಾಧಾರಣ ರಥಕಲ್ಪ ಅಶ್ವಹೃದಯ ಅಂತ ಹೇಳುವಾಗ ಮಂತ್ರಾರ್ಥಗಳಿಗಿಂತ ದೊಡ್ಡದು ಅಂತ ಆಗ್ತಾನೆ. ರೋಮಾಂಚನಾಗ್ತದೆ ಮಾವಯ್ಯ. ಅವನಿಗೆ ಭಾರಿ ಅಭ್ಯಾಸ ಉಂಟ ಕೃಷ್ಣನಿಗೆ. ನೋಡುವ, ಅದು ಬೇರೆಯವರ ಹತ್ರ ಆದ್ರೆ ನಾನು ಈಗ ಅರ್ಜುನನ ರಥದ ವಾಗೆಯನ್ನು ಏನು ಅರ್ಜುನ? ನಾನು ಅವ ಮನುಷ್ಯ. ಒಮ್ಮೆ ನೀರೇಜ ದಳಾಕ್ಷನಾಗ್ತಾನೆ, ಒಮ್ಮೆ ಏನು ಗೊತ್ತಿಲ್ಲದವನಾಗ್ತಾನೆ. ನರ ನರ ಅರ್ಜುನ, ನರ ಶ್ರೇಷ್ಠ. ಅಂತಹ ನರನಿಗೆ ಈ ಕಾಲದಲ್ಲಿ ದೇವರು ಅಂತ ಹೇಳಿದ ಗಾಂಧಿವಂತರು ದೇವರು ಅಂತ ಹೇಳಿದ ಅಲ್ಲ, ಅವನೇ ಕೇಳುವಾಗ ರಾಜ್ಯ ಕೊಡುವುದಿಲ್ಲ. ಹೌದು, ಅಂತವನೇ ಸಾರಥ್ಯ ಮಾಡ್ತಾನೆ. ಹೌದಾ? ಒಂದು ಪಕ್ಷವನ್ನು ಗೆಲ್ಲಿಸುವ ನಿಷ್ಠೆಯಿಂದ ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ಮಾಡಬಹುದು. ಪಕ್ಷದ ದೃಷ್ಟಿಯಿಂದ ಅಧಿಕಾರ ಲಾಲಸೆ ಇರಬಾರ್ದು. ನಮ್ಮ ಪಕ್ಷಕ್ಕೆ ಬರುವವರು ಯಾವುದೇ ನಿರೀಕ್ಷೆ ಇಟ್ಟುಕೊಳ್ಬೇಡಿ ಅಂತ ಹೇಳುವವ ಯಾರು? ಅಧಿಕಾರ ಎಲ್ಲ ಹಿಡ್ಕೊಳ್ಳುವ. ಕೊನೆಯಲ್ಲಿ ನನಗೆ ಹೌದಾದ್ರು ಒಂದು ಹೋಗುವಾಗ ನಮಗೊಂದು ದಾರಿ ಬೇಡುವ. ಹೌದು, ಹೇಳುವ ಕಥೆಗೆ ಸಂಬಂಧ ಬೇಕಾಯ್ತಾ? ಎಂತದು? ಅಮರರ ಕಾಯಲೆಂದು ಏನು ಮಾಡಿದ? ಬ್ರಹ್ಮ ಸಾರಥ್ಯ ಮಾಡಿದ. ಹೌದು, ಈಶ್ವರ ಶ್ರೀಮನ್ನಾರಾಯಣ ಬಾಣವಾದ. ರಥಿಕ ಯಾರಾದ? ಭೂಮಿ ರಥವಾಯಿತು. ಹೌದು, ಯಾರೊಳಗೆ? ತ್ರಿಪುರಾಸುರನ ಯುದ್ಧದಲ್ಲಿ 3 ಮೂರ್ತಿಗಳ ಒಳಗೆ. ಹೌದು, ಸಮಾನತೆಯಲ್ಲಿ ಒಬ್ಬರಿಗೊಬ್ಬರು ಸಹಾಯ ಮಾಡಬಹುದು. ಭಾವನ ಮನೆಯಲ್ಲಿ ಮಗಳ ಮದುವೆಗೆ ಕಸ ತೆಗಿಬಹುದು. ಅದು ಯೋಗ್ಯತೆ. ಅವ ಏನ್ ನನಗೆ ಅಳಿಯನ ಭಾವನ ಒಂದು ನಿನಗೆ ಇದ್ದಾರೆ. ಕೃಷ್ಣಾರ್ಜುನರು ಏನು ಭಾವನಿರವುದಾ? ಅವರೊಳಗಿನ ಸಂಬಂಧ ಏನಂತ ಪೂರ್ತಿ ಗೊತ್ತಾಗಲ್ಲ. ಅದಕ್ಕಿಂತ ಹೆಚ್ಚಾಗಿ ತ್ರಿಪುರ ಮಥನದಲ್ಲಿ ಅದಕ್ಕೆ ಹಿನ್ನೆಲೆ ಉಂಟು. ಇವರ ಸಾರಥ್ಯಕ್ಕೂ ಮೊದಲೇ ಕೇಳಿಕೊಂಡ ಹಿನ್ನೆಲೆ ಉಂಟು. ಇದು ನಾನು ಯಾವ ಪ್ರಾರಬ್ಧಕ್ಕೆ ಮಾಡುವುದು? ಏನಾದ್ರೂ ಉಂಟಾ? ಅದನ್ನು ಬಿಡುವ. ಆ ಎರಡು ವಿಷಯವೂ ಎಲ್ಲ ಬದಿಗಿಟ್ಟದ್ದು ಮತ್ತೆ ತೆಗಿಬೇಕು. ನಾಳೆ ದಿವಸ ಸ್ವತಂತ್ರವಾದಂತಹ ಒಂದು ಯುದ್ಧವನ್ನು ನಾವು ನೋಡಬೇಕು ಅಂತಾದ್ರೆ ಘನವಂತನಾದ ಒಬ್ಬ ಸಾರಥಿ ಬೇಕು ಅಂತ ಕೇಳಿದ್ದಕ್ಕೆ ಯಾರು ಬೇಕು ನಮ್ಮ ಸೇನೆಯಲ್ಲಿ ಅಂತ ನಾನೇ ಬರ್ತಿದ್ದೆ. ಆಗ ಯಾರನ್ನೂ ತೋರಿಸಿದ್ದು ನಿಮ್ಮನ್ನೇ ತೋರಿಸಿದ್ದು. ನೀನೇ ಮಾಡಬಹುದಲ್ಲ ಸರ್? ನಿನಗೆ ಗೊತ್ತುಂಟು. ನಿಮ್ಮನ್ನ ಹೇಳಿದವ ನಿನ್ನೆ ಗೊತ್ತಿಲ್ಲ ನನಗೆ, ಇವತ್ತು ಗೊತ್ತುಂಟು. ಅವ ಹೇಳಿದ ನೀವಾಗ ಯಾಕೆ ಹೇಳುದು? ನನಗೆ ಒಮ್ಮೆಲೆ ಸಿಟ್ಟು ಬಿದ್ದ ಹಾಗಾಗಿದೆ. ನಿನಗೂ ದಿಗಿಲಾಗ್ತದಲ್ಲ? ದಿಗಿಲು ನಿಮ್ಮ ಯೋಗ್ಯತೆ ಅಂತಂದ್ರು ನನ್ನ ಕೇಳುವುದಿಲ್ಲ. ನಿಮ್ಮ ಯೋಗ್ಯತೆ, ಹಣ ಬರ, ನಿಮ್ಮ ವರಿಷ್ಠತೆ, ಎಡೆಯಲ್ಲಿ ಪ್ರಶಸ್ತಿ ಪತ್ರ ಕೊಟ್ಟು ಮತ್ತೆ ಮಗಳ ಕಾರಣ ನಿಮ್ಮನ್ನು ಸಾರಥಿ ಅಂತ ಕೇಳೋದಕ್ಕೆ ಏನು ಅರ್ಥ? ಸುಮ್ಮನೆ ಹುಚ್ಚು ಮಾತಾಡಬೇಡ ನೀನು. ನನಗೆ ಕೋಪವನ್ನು ಏನು ಕೊಡುದು? ಅದು ಅಲ್ಲೆಲ್ಲ ಈಗ ಬಂದದ್ದ? ಎಂತದ್ದು ಮಾತಾಡುದು ನೀನು? ನಿನ್ನ ತಲೆ ಕುತ್ತಿಗೆ ಮೇಲೆ ಉಂಟಾ, ಕಂಕುಳಡಿಯಲ್ಲಿ ಉಂಟಾ? ನನ್ನ ನೋಡುದು ಯಾಕೆ ಅಲ್ಲಿ? ಅದಕ್ಕೆ ಒಂದು ಮಾತು, ಒಂದು ಕಥೆಯಿಂದ ಮಾವ ಮನುಷ್ಯರಿಗೆ ಗೊತ್ತಿಲ್ಲ, ಮನುಷ್ಯರಿಗೆ ಬೇಡ ಗೊತ್ತಿಲ್ಲ. ಇವ ಗುರುಮಠದಿಂದ ಹೊರಗೆ ಬಿಟ್ಟ ನೋಡಿ. ಅಲ್ಲ, ಗುರುಮಠದಲ್ಲಿ ನಿಲ್ಲುವ ಜನ ಅಲ್ಲ, ನಿಲ್ಲುವ ಜನ ಅಂತಲ್ಲ. ಅವರಿಗೆ ಮಂತ್ರಾಸ್ತ್ರ ಕಲಿಸುವುದಿಲ್ಲ ಅಂತ ದ್ರೋಣರು ಹೇಳಿದಾಗ ಈ ಹುಡುಗ ತಲೆಯಲ್ಲಿ ಹೋಗ್ಯ ನಿನ್ನೊಟ್ಟಿಗೆ ಇದ್ದ ಒಬ್ಬ ಸಾವಿದ್ಯ ಮತ್ತೆ ಹೋಗಿದ್ದಾನೆ. ಕೆಲವು ವರ್ಷ ಇರ್ಲೇ ಇಲ್ಲ, ಕೆಲವು ವರ್ಷ ಇರ್ಲಿಲ್ಲ. ಮತ್ತೆ ಪರೀಕ್ಷಾ ರಂಗಕ್ಕೆ ನಿಲ್ಲೋ ಬಂದ ನೀವು ಇದ್ದೀರಿ, ಅಲ್ಲಿಗೆ ಬಂದದ್ದು ಪುನಃ ಬಂದ. ಅಲ್ಲಿವರೆಗೆ ಇಲ್ಲೇ ಇಲ್ಲ. ನಡ್ಕೊಂಡು ನೇರ ಹೋಗಿ ಮಹೇಂದ್ರ ಪರ್ವತದ ಶೂರ್ಪನಖ ಕ್ಷೇತ್ರ, ಗುರುಗಳಾದಂತಹ ಭಗವಾನ್ ಪರಶುರಾಮರು ಉಪಸ್ಥಿತಿಯಾದ ಕ್ಷೇತ್ರ, ಶೂರ್ಪನಖ ಕ್ಷೇತ್ರ, ಮಹೇಂದ್ರ ಪರ್ವತ. ಇದು ನಡೆದಲ್ಲಿ ಹೇಳುದ ನೀನು? ಮಾವ ಇವ ಯಾಕೆ ಅಲ್ಲಿ ಹೋಗುದು? ಅವನು ಹೋಗಿ ವಿದ್ಯಾವಂದೇಹಿ, ನನಗೆ ವಿದ್ಯೆ ಕೊಡಿ.
ಯಾವನೋ ಇದು ಬ್ರಾಹ್ಮಣನು ನೀವು ಮಾತಾಡಿಲ್ಲ ತಲೆ ಅಲ್ಲಾಡಿಸಿದಂತೆ ಅಲ್ಲ ಅಂತಲೇ ಅಲ್ಲ. ಅಲ್ಲಂತಲ್ಲ ಹೌದು ಆ, ನೋಡು ಬುದ್ಧಿ ನೋಡು. ಅವನಿಗೆ ಉಪದೇಶ ಆಯ್ತು ಅದರಿಂದ. ಕ್ರಾಂತದರ್ಶಿಗಳಾದಂತಹ ಋಷಿಗಳು ಯಾಕೆ ನೋಡಲಿಲ್ಲ ಇವರ ಭಕ್ತವ್ಯವನ್ನು? ಅಂತೂ ನನ್ನದಲ್ಲ, ಪರಶುರಾಮನದು ಇಸ್ಲಾಮರಿಯ ತೆಗಿತೀನಿ. ಹೇಳಿದ್ರು ಅಂತವರು ಒಪ್ಪಿ ಇವನಿಗೆ ವಿದ್ಯೋಪದೇಶ ಮಾಡಿ ಒಂದು ದಿನ ಗುರುಗಳ ಹತ್ತಿರ ಕರೆದು ನೀನು ಮಲಗಬೇಕು, ನಿನ್ನ ತೊಡೆಯಲ್ಲಿ ತಲೆ ಇಟ್ಟು ಅಂತ ಹೇಳಿದ್ರು. ಎಂತ ಒಂದು ಯೋಗ ನೋಡಿ. ಗುರುಗಳಾದ ಪರಶುರಾಮರೇ ಕರ್ಣನ ತೊಡೆಯಲ್ಲಿ ತಲೆ ಇಟ್ಟು ಮಲಗುತ್ತಾರೆ ಅಂತಾದ್ರೆ ಕರ್ಣನ ಭಾಗ್ಯ ನೋಡಿ. ಅಂತೂ ವಿಷಯ ಮಾತಾಡಿ ತಿರುಗಿ ಕರ್ಣ ಮೇಲೆ ಹೋಗುದ ಕಥೆಯಲ್ಲಿ ಅವನ ಯೋಗ್ಯತೆಯ ಬಗ್ಗೆ ಭಗವಾನ್ ಪರಶುರಾಮರು ನಿಂತ ನೆಲದಲ್ಲಿ ಪ್ರಪಂಚವನ್ನು ಮುಚ್ಚಿದ ಕಣ್ಣಿನಿಂದ ಅಳೆಯಬಲ್ಲಂತಹ ದಿವ್ಯಜ್ಞಾನಿಗಳು, ಕ್ರಾಂತದರ್ಶಿಗಳು, ಪರಮಯೋಗಿಗಳು. ಈ ಕಥೆಗೆ ನೀನದ ಅರ್ಥ ಅಲ್ವಾ? ಅರ್ಥ ಹೇಳುದು. ಆಗ ಇಂಥದ್ದು ಒಂದು ದುಂಬಿ ಬಂದು ಇವರ ತೊಡೆಯನ್ನು ಕೊರೆಯುವುದಕ್ಕೆ ಆರಂಭ ಮಾಡಿದ್ದದು. ಗುರು ಶುಶ್ರೂಷಾ, ಗುರುಗಳ ಮೇಲಿನ ಅಭಿಮಾನ, ಅವರ ಮೇಲಿನ ಭಕ್ತಿ ಎಲ್ಲಿಯಾದರೂ ತೊಡೆಯನ್ನು ಅನುಗಾಡಿಸಿದ್ರೆ ಗುರುಗಳ ನಿದ್ರಾ ಭಂಗ ಆಯಿತು. ನೀನು ಮಾತಾಡುವಾಗ ಅಲ್ಲಿ ಇದ್ದವನು ಹಾಗೆ ಕಾಣ್ತದೆ. ಅದು ಕೊರೆದ್ರೆ ಕೊರೆಯಲಿ, ಇಲ್ಲೇ ಜೀವ ಹೋದ್ರೆ ಹೋಗ್ಲಿ. ಗುರುಗಳನ್ನು ಎಪ್ಪಿಸುವುದಕ್ಕಿಂತ ದೊಡ್ಡದು ನನ್ನ ಜೀವ ಅಲ್ಲ ಅಂತ ಹೇಳಿ ಸುಮ್ಮನೆ ಹೋಗ್ತದೆ. ರಕ್ತಕ್ಕೆ ಹರಿಯುವ ಗುಣ ಉಂಟು ನೋಡಿ. ಮೆಲ್ಲ ಕೆಳಗಿನಿಂದ ಹರಿದು ಗುರುಗಳಿಗೆ ಪ್ರಾರ್ಥನೆ ಮಾಡಿ. ಹೇಳುವ ಕ್ರಮ ಚೆಂದ ಉಂಟು. ಗುರುಗಳಿಗೆ ಎದ್ದು ಇಂಥ ಸಹಿಷ್ಣುತ ಕ್ಷತ್ರಿಯರಿಗೆ ಅಲ್ಲದೆ ಮತ್ತೊಬ್ಬರಿಗೆ ಬರುವುದಕ್ಕೆ ಸಾಧ್ಯ ಇಲ್ಲ. ಯಾರು ಹೇಳಿದ್ರು? ಭಗವಾನ್ ಪರಶುರಾಮ. ಅದಕ್ಕೆ ಇವನೇ ಹೇಳಿದ. ಅಲ್ಲ ನಮ್ಮ ಆ ಶಬ್ದವನ್ನು ನಾವು ಇಟ್ಕೊಳ್ಳಿ. ಬನ್ನಿ ನನ್ನೊಟ್ಟಿಗೆ ಅಲ್ಲಲ್ಲ ಸಭೆಯಲ್ಲಿ ಹೇಳಿ ನಾನು ಕ್ಷತ್ರಿಯ ಅಂತ ಹೇಳಿಲ್ಲ. ಹೇಳಿಲ್ಲ. ಅಂತಹ ದಿವ್ಯಜ್ಞಾನಿಗಳು ಇವನ ಬಗ್ಗೆ ನೀನು ಕ್ಷತ್ರಿಯನಲ್ಲದೆ ಮತ್ತೊಬ್ಬರಲ್ಲ. ಶುದ್ಧರಾಯಸಿ ಇದಕ್ಕಿಂತ ಹೆಚ್ಚಿಗೆ ಬೇಕಾ? ಮೇಲಿಂದ ಮೇಲೆ ನೋಡುವಾಗ ಅವ ಏನು ಅಲ್ಲ, ಆ ಒಂದು ಅಡ್ಡ ಬಂದಿವ, ಅವ ಹೊರಗಿನವ ನೀತ ಹಾಗೆಲ್ಲ ಹೇಳ್ತೇವೆ ನಾವು. ಎರಡು ಮಧ್ಯಮ ನಿನ್ನ ಹತ್ರ ಅಲ್ಲಿ ಅವರು ನೀನು ಕ್ಷತ್ರಿಯನಲ್ಲದೆ ಇದರಲ್ಲಿ ಇಂಥದ್ದು ಬರ್ಲಿಕ್ಕಿಲ್ಲ. ತಕ್ಕ ಶಾಪ. ನಾನು ವಂಚನೆ ಮಾಡಿದಿ. ನ್ಯಾಯ ನ್ಯಾಯ ಅಲ್ಲ, ನ್ಯಾಯ ವಂಚನೆ ಆದ್ರು ಹೇಳಿದ್ರಲ್ಲ ಇವ ಕ್ಷತ್ರಿಯ ಮುಗಿಲಿಲ್ಲ. ನಾನು ಕಲಿಸಿದ್ದು ನಿನಗೆ ಪ್ರಯೋಜನಕವಾರದೆ ಇಲ್ಲಿ ನತದೃಷ್ಟವಾಗಿ ಬಿಟ್ಟೆ ಕೊಡ್ತಾರೆ. ಉತ್ತರಿಸಿ ನನ್ನನ್ನು ಕಾಪಾಡಿ ಏಕಪಾತ್ರಾಭಿನಯ. ಕರ್ಣ, ದುರ್ಯೋಧನ, ಪರಶುರಾಮ ಮೂರು ನೀನೆ ಹೇಳಿದ್ದ. ಕಾಲಿಡಿದವನು, ಕಣ್ಣೀರಿಸಿದವನು, ಪಾದ ಪಡೆದವನು. ಆಗ ಮೆಚ್ಚಿದಂತಹ ಭಗವಾನ್ ಪರಶುರಾಮರು ದಿವ್ಯವಾದಂತಹ ಸರ್ವಮುಖಿ ಶರವನ್ನಿತ್ತು. ಪುನಃ ಶರವನ್ನಿತ್ತು. ಒಂದು ದಿವಸದ ಮಟ್ಟಿಗೆ ಭದ್ರಭೂಪತಿಗಳಾದ, ಸರ್ವೋತ್ಕೃಷ್ಟರಾದ, ಸರ್ವಶ್ರೇಷ್ಠರಾದ, ವಿಜಿಗೀಷ ಪ್ರವೃತ್ತಿಯನ್ನು ಹೊಂದಿದ ಹೃದಯನ ಪುತ್ರರಾಗಿರುವಂತಹ ದಿವ್ಯಜ್ಞಾನಿಗಳಾಗಿರುವಂತಹ ಶಲ್ಯ ಭೂಪತಿಗಳು ನಿನಗೆ ಸಾಮರ್ಥ್ಯ ಮಾಡಿದ್ರೆ ಮತ್ತೆ ಕೇಳಲಿಕ್ಕಿಲ್ಲ. ನೀವು ಗೆಲ್ಲುವುದೇ ತೆಕ್ಕೋ, ಹೋಗು, ಒಳ್ಳೆದಾಗು ಅಂತ ಹೇಳಿದ್ರು. ಆಶೀರ್ವಾದ. ಈಗ ಈ ಕಥೆಯನ್ನು ಹೇಳುವಾಗ ಎಲ್ಲಿಂದ ಎಲ್ಲಿಯವರೆಗಿನ ಸಂಬಂಧ ಇದೀಗ ಹೌದಾ ಇದು ನಂಬುವುದಿಲ್ಲ. ಕೆಲವೊಂದು ಶಾಪ. ಇಂಥವರು ಬಂದ್ರೆ ಒಂದೊಂದು ಶಾಪ ಕೊಟ್ಟರು. ಹೌದೌದು. ನೀನು ಕಲ್ಲಾಗಿ ಹೋಗು. ಹಾಗಿದ್ರೆ ವಿಮೋಚನೆ ಯಾವಾಗ? ರಾಮ ಬಂದು ಮುಟ್ಟಿದಾಗ. ಜೋಡಿಸುವ ಕ್ರಮ ಚಂದ. ಹೇಳಿದ್ರು ನಿಮ್ಮ ಹೆಸರು ಅಲ್ಲಿ ಪರಶುರಾಮರೇ ನನ್ನನ್ನು ಗುರುತಿಸಿದ್ದಾರೆ. ಈ ಪ್ರಸಂಗ ನಿರ್ಣಯ ಆಗಿ ವರ್ಷ ಎಷ್ಟಾಯ್ತು? ಯಾರಿಗೂ ಗೊತ್ತಿಲ್ಲ. ಅವನ ತಾರುಣ್ಯ ಎಷ್ಟೆಷ್ಟು ವರ್ಷಕ್ಕೆಲ್ಲ ನಿರ್ಣಯ ಮಾಡಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಅಲ್ಲ, ನನ್ನ ಹತ್ರ ಹೇಳುವುದಾರೆ ನೀನೇಟು. ಹಾಗಾದ್ರೆ ಪರಶುರಾಮರ ಸ್ಪಷ್ಟವಾಗಿ ನಿಮ್ಮ ಸಾರಥ್ಯ ನಾಳಿನ ದಿವಸಕ್ಕೆ ಬೇಕು ಎನ್ನುವುದನ್ನು ಪುಷ್ಟೀಕರಿಸಿ ಇನ್ನೊಂದು ವಾಕ್ಯ ಮಾಡಿ ನಾನು ಬೇರೆ ಹೇಳುವುದಿಲ್ಲ. ಅದು ಎಲ್ಲ ಮಾಡುವ ಕೃಷ್ಣ. ಆ ಕೃಷ್ಣನಿಗೆ ಸರಿಪುರಿಗಳಾದಂತಹ ಒಬ್ಬ ಸಾರಥಿ ಬೇಕು ಎನ್ನುವ ಹಂಬಲ. ಎಡೆಯಲ್ಲಿ ರಾಮ, ಎಡೆಯಲ್ಲಿ ಪರಶುರಾಮ, ಎಡೆಯಲ್ಲಿ ಕೃಷ್ಣ ನೆನಪಾಗುವುದಿಲ್ಲ. ಅಲ್ಲಿ ಅರ್ಜುನ ಅವನಿಗೆ ಸಮನಾಗಿರಲಿಲ್ಲವಲ್ಲವ ನಮ್ಮ ಕರ್ಣ.
ನಿನ್ನ ವೀರತ್ವವನ್ನು ಪ್ರಕಟೀಕರಿಸಬೇಕು ಅಂತಾದ್ರೆ ಆದರೆ ನಮ್ಮಲ್ಲಿರುವ ಕೃಷ್ಣ ಬೇಡವೆ? ನಿಮಗೆ ನವಿಲುಗರಿ ಇಡುವುದಿಲ್ಲ, ನಿಮಗೆ ಕೊಡಲು ಕೊಡುವುದಿಲ್ಲ, ನಿಮಗೆ ಕೃಷ್ಣನ ವೇಷ ನಾನು ಹಾಕಿಸುವುದಿಲ್ಲ. ಅವಯ್ಯ, ನಮ್ಮ ಕರ್ಣನ ರಥಕ್ಕೊಂದು ಸಾರಥ್ಯ ಮಾಡಿದೀನಿ ಅಂತಾದ್ರೆ ನಾಳೆ ದಿವಸ ಕಣ್ಣು ಮುಚ್ಚಿ ನಾವು ಗೆದ್ದೆ ಉಂಟಲೇ ಲೆಕ್ಕ. ಉಪಕಾರ ಮಾಡಿ ಮಾವು. ಯಾವ ಹುತ್ತರಲ್ಲಿ ಯಾವ ಹಾವು, ಎಲ್ಲಿಂದ ಎಲ್ಲಿಗೆ ಕಥೆಯ, ಯಾವ ರಿತಾಯನ ಮಹಾರಾಜರ ಹುತ್ತ, ಯಾವ ಕುರುಕ್ಷೇತ್ರ ಹೋಗಬೇಕಾದ್ದು ಪಾಂಡವರಲ್ಲಿ. ಈಗ ಪರಶುರಾಮರ ಆಜ್ಞೆ 16 ದಿವಸ ಮೊದಲು ನೀವು ಇದನ್ನು ಹೇಳುತ್ತಿದ್ದರೆ, ಯಾರ ಬಾಯಲ್ಲಿ ಆದ್ರೂ ಹೇಳಿಸ್ತಿದ್ರೆ, ನನಗೆ ಗೊತ್ತಿರ್ತಿದ್ರೆ ಖಂಡಿತ ನಾನು ನಿನಗೆ ಹೇಳಿಲ್ಲ. ಅವ ಹೇಳಿದ್ದೆ ನಿನ್ನೆ. ಇವತ್ತು ಪ್ರಮಾದದ ಬೆಲೆ ಪ್ರಮಾದ ಆಯ್ತು. ಇದು ಒಂದು ಪ್ರಯತ್ನ ಮಾಡಿ ನೋಡುವಂತ ಹೊರಟದ್ದಲ್ವ, ಪರಶುರಾಮನ ಆಜ್ಞೆ ಅಲ್ವ, ಮಾತಿಲ್ಲ. ಸೈ ನುಡಿಗೆ ಒಡಬಡವ ರವಿಜನ ಕರೆದಾಗ ವಿನಯದಿ ಶಲ್ಯನ ಕೈಯೊಳ್ಳು ಜನಕೊಂದಿಗಿರಿತು ಮಂದಿದ್ದ ನದಿ ಹೋದ ಎರೆ ಮಾತೆ ಜಮುಗೆ ಆಶ್ರಯವನ್ನು ಕೇಳುವಾಗ ಬಂದ ನಾವು ಮಾದರೇಶರು ತಾನಕ್ಕ ಪ್ರಸಿದ್ಧರು, ಸ್ವೀಕರಿಸುವುದಕ್ಕೂ ಗೊತ್ತಿದ್ದವರು. ಪರಶುರಾಮನ ಆಜ್ಞೆ, ಕುರುಕ್ಷೇತ್ರದ ಜಯ, ಭದ್ರತ್ವದಿಂದ ಇಷ್ಟು ದಿನ ವಿದ್ಯೆ ಕಲಿತ್ರೆ ಮುಂದೆ ಮಾದರೇಶನ ಸಾರಥ್ಯ. ಇದು ಅವನಿಗಿದ್ದ ವಾಕ್ಯ. ಸೈ ಇದು ಒಂದು ಮಾಡಲಿಲ್ಲ ಅಂತ ಯಾಕೆ? ಆ ದಿವಸ ಕರ್ಣ ಸಮೇತರಾಗಿ ನೀವು ನನ್ನನ್ನು ಸ್ವಾಗತಿಸುವಾಗಲೇ ಬಹುಶಃ ಅವನ ಮನಸ್ಸಿನಲ್ಲಿ ಇದ್ರೂ ಇರ್ಬೋದು, ನಿನ್ನನ್ನು ಹೇಳಿಲ್ಲ. ಒಂದು ವಿಷಯ ಎಚ್ಚರಿಸ್ತೇನೆ, ಅವತ್ತು ಹೇಳಿದಲ್ಲವ ವರ ಪಾಂಡವ ಸ್ಥಾಪನಾಚಾರ್ಯರೆಂದು ಮುನರಿತು ಮೂರ್ಲೋಕದಿ ಅಲ್ವಾ? ಬಹುಶಃ ಪಾಪ ಇದ್ದವರಿಗೆ ಹೇಳದೆ ಇದ್ದದ್ದು ನನಗೆ ಅವರು ಒಪ್ಪಿಯಾರೋ ಒಪ್ಪಲಿಕ್ಕಿಲ್ವೋ. ಅದಕ್ಕೆ ದೊಡ್ಡ ಮರವನ್ನು ಸಣದು ಮಾಡಿ ನಾವು ಕೀಳು ಮಾಡಿದ ಅಂತೂ ಅವನದ್ದಕ್ಕೂ ನಿನ್ನದೇ. ಅವ ಒಂದು ದಾಕ್ಷಿಣ್ಯದ ಮನುಷ್ಯ ಅಂತ ಹೇಳಿದ್ರೆ ಯಾರು ಕಾರಣನ? ಒಂದು ಎಚ್ಚರಿಕೆಯ ಮಾತು, ಕೃಷ್ಣನ ಸ್ಥಾನ ಕೊಟ್ಟಿದ್ದಿ, ಅದು ಬಾಯಲ್ಲಿ ಆಗಬಾರ್ದು, ಅಲ್ಲಿಯೂ ಆಗ್ಬೇಕು. ಅಲ್ಲಿ ನೀವು ಮಾಡಿದ್ರೆ ಅವನು ಸಭೆಯಲ್ಲಿ ಮಾತಾಡ್ತಾನೆ, ನೀನು ಆಹ ಕೇಳಿದೆ ಕರ್ಣ ಅಂತ ದೊಡ್ಡದು ಮಾಡಿದೆ ಅವನನ್ನು. ಆ ಸ್ಥಾನದಿಂದ ನಡಿಬೇಕು. ಮಾತಿಗೆ ಗೌರವ, ಅತಿಮಾನಿ ಅವ. ನಾನು ಹೇಳಿದ್ದೆ ಸರಿ ಅಂತ ಹೇಳಿ ಆ ಗೌರವವನ್ನು ಕೊಟ್ಟು ನಡೆಸಿದ್ರೆ ನಾ ಸೂತತ್ವವನ್ನು ಮಾಡ್ತೇನೆ. ಗೌರವ ಮರ್ಯಾದೆ ಉಳಿಬೇಕು. ಇನ್ನು ಶಲ್ಯ ಸಾರಥ್ಯದಿಂದ ಮೈಬಡಬೇಕಾದ ಉಳಿದ ಈವರೆಗೆ ಕಾಣದಿದ್ದ ವಿಕ್ರಮ ಕಾಣುವುದಕ್ಕೆ ನಾನೊಂದು ನಿಮಿತ್ತಕನಾದ್ರೆ ಅದು ನಡೀಲಿಲ್ಲ. ಹೇಳಿದ ಮಾತಿಗೆ ಒಪ್ಪಿಕೊಂಡು ನಾಳೆ ದಿವಸ ಬೆಳಿಗ್ಗೆ ನೀವು ಸಾರಥಿಗಳಾಗಿ ಅಂತಾದ್ರೆ ಇದು ಯಾರ ಮುಂದೆ ಹೇಳುವುದು? ನಮ್ಮ ಸೇನೆಗೆ ನನಗೆ ಎಲ್ಲ ಕೀರ್ತಿ ಬರ್ತದೆ ಎನ್ನುವಲ್ಲಿಗೆ ಮಂಗಲ. ಸರಿ, ಸೇವಾ ಭಾರತಿ ಜೋಣ್ಕಲ್ಲು ಇದರ ಆಶ್ರಯದಲ್ಲಿ ನಡೆದಂತಹ 33ನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವದ ಈ ಶುಭ ಸಂದರ್ಭದಲ್ಲಿ ನಡೆದಂತಹ ಸಾಂಸ್ಕೃತಿಕ ಕಾರ್ಯಕ್ರಮದ ಈ ತಾಳಮದ್ದಳೆ, ಯಕ್ಷಗಾನ ತಾಳಮದ್ದಳೆಯ ಒಂದು ಉತ್ತಮ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿದಂತಹ, ಅದರಲ್ಲಿ ಭಾಗವಹಿಸಿದಂತಹ ಹಿಮ್ಮೇಳದಲ್ಲಿ ಭಾಗವತರಾಗಿ ಶ್ರೀ ಪುತ್ತಿಗೆ ರಘುರಾಮ ಹೊಳ್ಳ ಇವರಿಗೆ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಅದೇ ರೀತಿ ಶ್ರೀ ದೇವಪ್ರಸಾದ್ ಆಳ್ವ ತಲಪಾಡಿ ಇವರಿಗೆ ಕೂಡ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಚೆಂಡೆ ಮತ್ತು ಮದ್ದಳೆಯಲ್ಲಿ ಸಹಕರಿಸಿದ ಶ್ರೀ ಕೃಷ್ಣ ಪ್ರಕಾಶ್ ಹುಳಿಯತ್ತಾಯ, ಶ್ರೀ ಚಿಪ್ಪಾರು ಮರಮಿಯ ಬೆಳ್ಳ, ಚಿಪ್ಪಾರು ರಾಜಾರಾಮ ಬೆಳ್ಳ ಇವರಿಗೆ ಕೂಡ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಅದೇ ರೀತಿ
ಉತ್ತಮ ಅರ್ಥಗಾರಿಕೆಯನ್ನು ನೀಡಿದಂತಹ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ ಇವರಿಗೆ ಕೂಡ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಶ್ರೀ ಸುಣ್ಣಂಬಳ ವಿಶ್ವೇಶ್ವರ ಭಟ್ ಇವರಿಗೆ ಕೂಡ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಶ್ರೀ ಅಶೋಕ್ ಭಟ್ ಉಜಿರೆ ಇವರಿಗೆ ಕೂಡ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ಶ್ರೀ ಜಬ್ಬಾರ್ ಸಂಪಾದಿ ಇವರಿಗೂ ಸಮಿತಿಯ ಪರವಾಗಿ ಧನ್ಯವಾದಗಳು. ಶ್ರೀ ಜಯಪ್ರಕಾಶ್ ಶೆಟ್ಟಿ ಪೆರ್ಮುದೆ ಇವರಿಗೆ ಕೂಡ ಸಮಿತಿಯ ಪರವಾಗಿ ಧನ್ಯವಾದಗಳು. ಶ್ರೀ ಮುರಳೀಧರ ಯಾದವ್ ನಾಯ್ಕ ಇವರಿಗೆ ಕೂಡ ಸಮಿತಿಯ ಪರವಾಗಿ ಧನ್ಯವಾದಗಳು. ಕಳೆದ 25 ವರ್ಷಗಳಿಂದ ಈ ರೀತಿಯ ಯಕ್ಷಗಾನ ತಾಳಮದ್ದಳೆಯನ್ನು ಸಂಯೋಜಿಸಿದಂತಹ ಶ್ರೀ ಚಿಪ್ಪಾರು ರಾಜಾರಾಮ ಬಳ್ಳ ಇವರಿಗೆ ವಿಶೇಷವಾದ ಹೃತ್ಪೂರ್ವಕ ಧನ್ಯವಾದಗಳು.